ಮಾಡಬಾರ್ದು. ಕೇಂದ್ರ ಸರ್ಕಾರ ನೀಟ ಬರಲಿ. ಧರ್ಮದ್ರೋಹಿಗಳನ್ನು ದೇಶದ್ರೋಹಿಗಳನ್ನು ಕಡೆಗಣಿಸಿ ಅವರಿಗೆ ಶಿಕ್ಷೆ ಕೊಡಿ, ಓಡಿಸಿ, ಧರ್ಮಸ್ಥಳವನ್ನು ಕಾಪಾಡಿ, ಹಿಂದೂಗಳನ್ನು ಕಾಪಾಡಿ, ಹಿಂದೂ ದೇಶ ಭಾರತವನ್ನು ಕಾಪಾಡಿ. ದಯವಿಟ್ಟು ಹಿಂದೂ ದೇಶವಾಗಿ ಎಲ್ಲಿಯವರೆಗೆ ಹೋರಾಟ? ಧರ್ಮಸ್ಥಳ ಕಾವಂದರಿಗೆ ಧರ್ಮಸ್ಥಳಕ್ಕೆ ಜಯವಾಗಲಿ 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 ಜಯವಾಗಲಿ. ಅಹಿಂಸಾ ಪರಮೋ ಧರ್ಮಕ್ಕೆ, ಅಹಿಂಸಾ ಪರಮೋ ಧರ್ಮಕ್ಕೆ, ಯೋಗ ಧರ್ಮಕ್ಕೆ, ನಯೋ ಧರ್ಮಕ್ಕೆ, ಅಹಿಂಸಾ ಪರಮೋ ಧರ್ಮಕ್ಕೆ. ಜವೇಸೋ ತೀರ್ಥಂಕರ ಭಗವಾನ್ ಕೆ, ಜವೇಸೋ ತೀರ್ಥಂಕರ ಭಗವಾನ್ ಕೆ. ಮಂಜುನಾಥ ಸ್ವಾಮಿಗೆ, ಮಂಜುನಾಥ ಸ್ವಾಮಿಗೆ. ಕಾವಂದರೆ ನಡೆದಿರುವ ಷಡ್ಯಂತ್ರಕ್ಕೆ
ಗಣಪತಿ ಭಗವಾನಕ್ಕೆ ಜೈ ಬಲೋ ವೀರೇಂದ್ರ ಹೆಗ್ಗಡೆ ಅವರಿಗೆ ಜೈ ಬಲೋ ವೀರೇಂದ್ರ ಹೆಗ್ಗಡೆ ಅವರಿಗೆ ಜೈ ಬಲೋ ಜೈನ ಧರ್ಮಕ್ಕೆ ಜೈ ಬಲೋ ತ್ಯಾಗ ಧರ್ಮಕ್ಕೆ ಜೈ ಬಲೋ ದಯಾ ಧರ್ಮಕ್ಕೆ ಮಂಜುನಾಥ ಸ್ವಾಮಿಗೆ ಜೈ ಜೈ ಎಲ್ಲ ಜೀಪಿಂದ ಬಂದು ಜೀಪಿನ ಮುಂದೆ ನಿಂತಿರೋರು ಚಂದ್ರಪ್ಪ ಲಾಯರ್ ಎಲ್ಲ ವಾಪಸ್ ಬನ್ನಿ, ದಯವಿಟ್ಟು ಮೀಡಿಯಾದವರು ಹಿಂದೆ ಬನ್ನಿ. ವಿಡಿಯೋ ಪ್ರತಿಪಾದಿಸಿಕೊಂಡು ಹೋಗ್ತಾ ಇರ್ತಕ್ಕಂಥ ಜೈನ ಧರ್ಮವನ್ನು ಇವತ್ತು ಹೀಯಾಳಿಸ್ತಾ ಇದ್ದಾರೆ. ಅದರ ವಿರುದ್ಧವಾಗಿ ಇವತ್ತು ಹೋರಾಟವನ್ನ ಎಲ್ಲ ಚಾಲಕ ಚಾಲಕರು ಇವತ್ತು ಮಾಡ್ತಾ ಇದ್ದಾರೆ. ಎಲ್ಲರೂ ಧರ್ಮಸ್ಥಳಕ್ಕೆ ಆಗಮಿಸಿದ್ರ ತಮ್ಮೆಲ್ಲರಿಗೂ ಎಲ್ಲ ಜೈನ ಮಠದ ಭಕ್ತಾರರು ಬರ್ತಾ ಇದ್ದಾರೆ.
ಮಹಾರಾಷ್ಟ್ರದ ಶ್ರಾವಕ ಸಾಹಿತ್ಯರು, ತಮಿಳುನಾಡಿನ ಶ್ರಾವಕ ಸಾಹಿತ್ಯರು, ಕೇರಳದ ಶ್ರಾವಕ ಸಾಹಿತ್ಯರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಗ್ರಾಮಕ್ಕೆ ಆಗಮಿಸಿದ ಅಧಿಕಾರಿಗಳು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಅಧಿಕಾರಿಗಳು ಅಭಿನಂದನೆ ಹಾಗೂ ಸಮಸ್ತ ಕಟ್ಟಡಕ ಹೇಳಿಕೆ ನಡೆಸಿರುವಂತಹ ಜಾತಿಯನ್ನು ಅಭಿನಂದಿಸಿದರು. ದಾರಿಗೆ ದಯವಿಟ್ಟು ಅಗಲವಾಗಿ ಹಿಂದೆ ಜಾಗದ ಮುಂದೆ ಜಾಗ ಇದೆ. ದಯವಿಟ್ಟು ಒಬ್ಬರ ಮೇಲೆ ತಂದುಕೊಂಡು ಹೋಗುವುದಿಲ್ಲ. ಎಲ್ಲ ಪೂರ್ಣ ಸ್ವಾಮೀಜಿಯವರ ಅಕ್ಕಪಕ್ಕ ದಾರಿಗೆ ಸ್ವಾಮೀಜಿಯವರ ಬನ್ನಿ ಸರ್ ಕಡೆಯವರೆಗೆ
चंद्रनाथ स्वामी भगवान की, बोलिए मंजुनाथ स्वामी भगवान की, बोलिए अहिंसा परमो धर्म की, बोले त्याग धर्म की, बोले जैन धर्म की, बोले मंजुनाथ स्वामी भगवान की, समस्त भट्टारक वृंद की। ಸದ್ಧರ್ಮ ಸಹೃದಯ ಬಂಧುಗಳೇ, ಓಂಕಾರಂ ಬಿಂದು ಸಂಯುಕ್ತಂ ನಿತ್ಯಂ ಧ್ಯಾಯಂತಿ ಯೋಗಿನಃ ಕಾಮದಂ ಮೋಕ್ಷದಂ ಚೈವ ಓಂಕಾರಾಯ ನಮೋ ನಮಃ, ಓಂಕಾರಾಯ ನಮೋ ನಮಃ, ಓಂಕಾರಾಯ ನಮೋ ನಮಃ. ಇನ್ನೊಮ್ಮೆ ಜೋರಾದ ಜೈಕಾರ ಹಾಕಿ बोलिए चंद्रनाथ स्वामी भगवान की, बोलिए बाहुबली स्वामी भगवान की. ಜೋರಾಗೆಲ್ಲ ಕೈ ಎತ್ತಿ ಜೈಕಾರ ಹಾಕಬೇಕು. बोलिए बाहुबली भगवान की, बोलिए अहिंसा परम पूज्य डॉक्टर डी वीरेंद्र हेग्डे की. ಆತ್ಮೀಯ ಸದ್ಧರ್ಮ ಸರದೈ ಸಮ್ಯಕ್ತ ಬಂಧುಗಳೇ, 8 ನಡೆದಾಡುವ ಮಂಜುನಾಥ, ಮಾತನಾಡುವ ಮಂಜುನಾಥ, ಅಭಿನವ ಚಾವುಂಡರಾಯ ಅಂತ ಹೇಳಿ ಕರೆಸಿಕೊಳ್ಳುವಂತಹ ನಮ್ಮ ಪೂಜ್ಯ ಕಾವಂದರು ಇವತ್ತು ಶ್ರೀ ಕ್ಷೇತ್ರ ಧರ್ಮಸ್ಥಳದ ಹೆಸರನ್ನು ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅವರು ಪ್ರಸಿದ್ಧಿ ಗಳಿಸುವಂತೆ ಮಾಡಿದ್ದಾರೆ. ನಮಗೆಲ್ಲ ಹೆಮ್ಮೆ. ನಮ್ಮ ಜೈನ ಶ್ರಾವಕರೊರ್ವರು ಈ ಮಟ್ಟಕ್ಕೆ ಬೆಳೆದಿದ್ದಾರೆ ಎಂಬುವಂಥದ್ದು ನಮಗೆ ಹೆಮ್ಮೆ ಮತ್ತು ಅತ್ಯಂತ ಸಂತೋಷದ ಸಂಗತಿ. ಇಂತಹ ಪುಣ್ಯಕ್ಷೇತ್ರ ಹಾಗೂ ಪೂಜ್ಯ ಕಾವಂದರ ಬಗ್ಗೆ ಇಂದಿನ ದಿನಗಳಲ್ಲಿ ನಾವು ಸಮಾಜದಲ್ಲಿ ಅವಹೇಳನಕಾರಿಯಾದಂಥ ಹೇಳಿಕೆಗಳು, ತಪ್ಪು ಸಂದೇಶಗಳು, ಷಡ್ಯಂತ್ರಗಳನ್ನು ನಡೆಯುತ್ತಿರುವಂಥದ್ದು ನಾವು ಕೇಳ್ತಾ ಇದ್ದೇವೆ. ಅತ್ಯಂತ ಬೇಸರದ ಸಂಗತಿ. ಇಂತಹ ಸಂದರ್ಭದಲ್ಲಿ ನಮ್ಮ ಶ್ರದ್ಧೆಯ ಜೈನ ಮಠಗಳ ಸಮಸ್ತ ಭಟ್ಟಾರಕ ಸ್ವಾಮೀಜಿಗಳು ಕ್ಷೇತ್ರಕ್ಕೆ ಮತ್ತು ಪೂಜ್ಯರಿಗೆ ಬೆಂಬಲ ಮತ್ತು ಆಶೀರ್ವಾದವನ್ನು ನೀಡುವ ಸದುದ್ದೇಶದಿಂದ ಇವತ್ತು ಎಲ್ಲ ಭಟ್ಟಾರಕರುಗಳು ಪಾವನ ಸಾನ್ನಿಧ್ಯವನ್ನು ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ಒದಗಿಸಿದ್ದಾರೆ. ಇವತ್ತು ಎಲ್ಲ ಭಟ್ಟಾರಕರುಗಳು ನಮಗೆ ಕ್ಷೇತ್ರಕ್ಕೆ ಹಾಗೂ ಪೂಜ್ಯರಿಗೆ ಆಶೀರ್ವಾದ ಪೂರ್ವಕವಾದಂಥ ಬೆಂಬಲವನ್ನು ನೀಡಲಿಕ್ಕಿದ್ದಾರೆ. ನಾವೆಲ್ಲರೂ ಕೂಡ ಇಲ್ಲಿ ಆಗಮಿಸಿದ್ದೇವೆ. ಈ ಕಾರ್ಯಕ್ರಮವನ್ನು ಇದೀಗ ಭಗವಂತನ ಪ್ರಾರ್ಥನೆಯೊಂದಿಗೆ ಪ್ರಾರಂಭ ಮಾಡ್ತಾ ಇದ್ದೇವೆ. ಪ್ರಾರ್ಥನೆಯನ್ನು ಶ್ರೀಮತಿ ಸೌಮ್ಯ ಸುಭಾಷ್ ಇವರು ನೆರವೇರಿಸಿಕೊಡಬೇಕಾಗಿ ಅವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇವೆ. ನಿನ್ನನು ನಾನೇ ನೆಂಬೆ ಸದ್ಗುರುವೇ, 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 ನಿನ್ನನು ನಾನೇ ನೆಂಬೆ. ಭಕ್ತವತ್ಸಲನೆಂಬೆ ಭವರೋಗ ಹರನೆಂಬೆ, ವಿರಕ್ತರ ಮನದ ವಿಲಾಸನೆಂಬೆ, ಭಕ್ತವತ್ಸಲನೆಂಬೆ ಭವರೋಗ ಹರನೆಂಬೆ, ವಿರಕ್ತರ ಮನದ ವಿಲಾಸನೆಂಬೆ, ಮುಕ್ತಿಯ ಮೊದಲೆಂಬೆ ಮೂಜಗದ ಅರಸನೆಂಬೆ, ಮುಕ್ತಿ ರಮಣಿಯ ಕೈಯ ಹಿಡಿದ ನಿನ್ನ ನಾನೇ ನೆಂಬೆ, ಮುಕ್ತಿಯ ಮೊದಲೆಂಬೆ ಮೂಜಗದ ಅರಸನೆಂಬೆ, ಮುಕ್ತಿ ರಮಣಿಯ ಕೈಯ ಹಿಡಿದ ನಿನ್ನ ನಾನೇ ನೆಂಬೆ, ನಿನ್ನನು ನಾನೇ ನೆಂಬೆ ಸದ್ಗುರುವೇ, 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 ನಿನ್ನನು ನಾನೇ ನೆಂಬೆ.
ಕೃಪೆಯ ಸಾಗರನೆಂಬೆ ಸೌಖ್ಯದ ನಿಧಿಯೆಂಬೆ ಅಪರಾಜಿತೇಶ್ವರ ನಿನ್ನ ನಾನೇ ನಿಂಬೆ. ಕೃಪೆಯ ಸಾಗರನೆಂಬೆ ಸೌಖ್ಯದ ನಿಧಿಯೆಂಬೆ ಅಪರಾಜಿತೇಶ್ವರ ನಿನ್ನ ನಾನೇ ನಿಂಬೆ. ನಿನ್ನನು ನಾನೇ ನೆಂಬೆ ಸದ್ಗುರುವೇ, ನಿನ್ನನು ನಾನೇ ನೆಂಬೆ ಸದ್ಗುರುವೇ, ನಿನ್ನನು ನಾನೇ ನೆಂಬೆ ಸದ್ಗುರುವೇ, ನಿನ್ನನು ನಾನೇ ನೆಂಬೆ, ನಿನ್ನನು ನಾನೇ ನೆಂಬೆ, ನಿನ್ನನು ನಾನೇ ನೆಂಬೆ. ಧನ್ಯವಾದಗಳು. ಮುಂದಕ್ಕೆ ಇದೀಗ ಉಪಸರ್ಗ ಹರಣ ಸ್ತೋತ್ರವನ್ನು ಪಠನೆ ಮಾಡಲಿಕ್ಕಿದ್ದಾರೆ ಸಿದ್ಧಾಂತ ಕೀರ್ತಿ ಮಹಾಸ್ವಾಮೀಜಿಯವರು ಆರತಿಪುರ. ಕ್ಷೇತ್ರಕ್ಕೆ ಮತ್ತು ಪೂಜ್ಯ ಕಾವಂದರಿಗೆ ಬಂದಿರತಕ್ಕಂತಹ ಉಪಸರ್ಗ ಹರಣ ಆಗಲಿ ನಾಶ ಆಗಲಿ ಎಂಬ ಉದ್ದೇಶದಿಂದ ಇದೀಗ ಆ ಸ್ತೋತ್ರವನ್ನು ಪಠನೆ ಮಾಡಲಿಕ್ಕಿದ್ದಾರೆ. ದಯವಿಟ್ಟು ಶ್ರಾವಕರು ಸ್ವಾಮೀಜಿಯವರು ಅಪ್ಪಣೆ ಕೊಟ್ಟಿದ್ದಾರೆ, ನೀವು ಇಲ್ಲಿ ನಿಲ್ಲಬಾರ್ದು ಅಂತೇಳಿ, ಕೂತ್ಕೊಳ್ಬೇಕು ಅಂತೇಳಿ ಹೇಳಿದ್ದಾರೆ. ದಯವಿಟ್ಟು ಅಲ್ಲಿ ಸಭಾಂಗಣದ ಎದುರುಗಡೆ ಸ್ಥಳಾವಕಾಶ ಇದೆ, ದಯವಿಟ್ಟು ಉಪಸ್ಥಿತರಿರಬೇಕು ಅಂತೇಳಿ ನಾವು ಕ್ಷೇತ್ರದ ಪರವಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಬಂಧುಗಳೇ, ಇವತ್ತಿನ ಈ ಭಟ್ಟಾರಕರ ಸ್ವಾಮೀಜಿಗಳ ಕಾರ್ಯಕ್ರಮ ಜ್ವಾಲಾಮಾಲಾ ನ್ಯೂಸ್ನಲ್ಲಿ ನೇರ ಪ್ರಸಾರಗೊಳ್ತಾ ಇದೆ. ದಯವಿಟ್ಟು ಇಲ್ಲಿ ಬಂದಿರತಕ್ಕಂಥ ಶ್ರಾವಕರು ನಾವು ನೇರವಾಗಿ ಪ್ರತ್ಯಕ್ಷವಾಗಿ ಕಾರ್ಯಕ್ರಮವನ್ನು ವೀಕ್ಷಿಸ್ತಾ ಇದ್ದೇವೆ. ಅದು ಬರದೇ ಇರತಕ್ಕಂತಹ ಶ್ರಾವಕರು ಅದನ್ನು ನೋಡಬೇಕು ಅಂತ ಹೇಳಿದರೆ ಜ್ವಾಲಾಮಾಲಾ ನ್ಯೂಸ್ನಲ್ಲಿ ನೇರ ಪ್ರಸಾರ ಆಗ್ತಾ ಇದೆ. ಅದನ್ನು ದಯವಿಟ್ಟು ನೀವು ಗ್ರೂಪ್ಗಳಿಗೆ ಶೇರ್ ಮಾಡಬೇಕು ಅಂತೇಳಿ ಅವರ ನ್ಯೂಸ್ ಚಾನಲ್ ಪರವಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಇದೀಗ ಉಪಸರ್ಗ ಹರಣ ಸ್ತೋತ್ರ ಸಿದ್ಧಾಂತ ಕೀರ್ತಿ ಮಹಾಸ್ವಾಮೀಜಿಯವರಿಂದ. ಜೈ ಬುಲಿಯೇ ಭಗವಾನ್ ಬಾಹುಬಲಿ ಸ್ವಾಮಿ ಕಿ ಜೈ. ಇದು ಉಪಸರ್ಗರ ಸ್ತೋತ್ರ ಅಂತ ಪ್ರಾಕೃತದಲ್ಲಿ ಭದ್ರಭಾವ ಮುನಿಗಳು ರಚನೆ ಮಾಡಿದ್ದಾರೆ. ಏನು ಸಂಘದ ಮೇಲೆ, ಸಂಘ ಅಂದರೆ ಮುನಿ ಆರಿಕಾ ಶ್ರಾವಕ್ ಶ್ರಾವಿಕಾ, ಸಂಘದ ಮೇಲೆ ಉಪಸರ್ಗ ಬಂದಾಗ ಅವರು ಉಜ್ಜಯಿನ ನಗರದಲ್ಲಿ ಈ ಉಪಸರ್ಗರ ಪಾರ್ಶ್ವನಾಥ್ ಭಗವಂತರಿಗೆ ಸ್ಮರಣೆಯನ್ನು ಮಾಡಿ ಈ ಉಪಸರ್ಗರ ಸ್ತೋತ್ರವನ್ನು ರಚನೆ ಮಾಡಿದ್ದಾರೆ. ನೀವೆಲ್ಲರೂ ಕೂಡ ಈ ಉಪಸರ್ಗರ ಸ್ತೋತ್ರ ಹೇಳ್ತೇವೆ. ಎಲ್ಲರೂ ಭಕ್ತಿ ಭಾವದಿಂದ ಕೈ ಜೋಡಿಸಿ ಲೋಕದಲ್ಲಿರುವ ಎಲ್ಲ ಪಂಚಪರಮೇಶ್ವರಿ ಭಗವಾನರು, ನವದೇವತಾ ಭಗವಾನರು, ಪಾರ್ಶ್ವನಾಥ್ ಭಗವಾನರು, ಬಾಹುಬಲಿ ಸ್ವಾಮಿಯಲ್ಲಿ ಜನಶಾಸನ ದೇವತೆಗಳಲ್ಲಿ ಪ್ರಾರ್ಥನೆ, ಎಲ್ಲ ಉಪಸರ್ಗ ದೂರವಾಗಲಿ, ಧರ್ಮ ನಿರಂತರವಾಗಲಿ ಅಂತ ಹೇಳ್ತಾ ಜೈ ಬುಲಿ ಗೋಮಟೇಶ್ವರ ಬಾಹುಬಲಿ ಭಗವಾನ್ ಕಿ. ಉಪಸರ್ಗಹರಂ ಪಾಸಂ ಪಾಸಂ ಬಂದಾಮಿಕಂ ಮಗನ ಮುಖಂ ವಿಸಹರ ವಿಸನಿನ್ನಾಶಂ ಮಂಗಲ ಕಲ್ಯಾಣ ಆವಾಸಂ ವಿಸಹರ ಪುಲಿಂಗಮಂತಂ ಕಂಠೇ ಧಾರಿದಿ ಜೋಸಯಾ ಮನುವೋ ತಸ್ಸ ಗಹ ರೋಗಮಾರಿ ದುಟ್ಟ ಜರಾಜಂತಿವ ಸಾಮಂ ಚಿಟ್ಟದ್ದೂರೇ ಮಂತು ತುಜ್ಜಪಣಾ ಪೋಯಿ ಬಹುಪಲೋ ಹೋದಿ ನರತಿರಿ ಸುವಿ ಜೀವಾ ಪಾವಂತಿನ ದುಃಖದೋ ಗಚ್ಚಂ ಇಯ ಸಂತುದೋ ಮಹಾಯಶ ಭಕ್ತಿ ಭರೇನ ಹೃದಯೇನ ತಾದೇವ ದಿಜ್ಜಬೋಯಿಂ ಭವೇ ಭವೇ ಪಾಸ ಜಿನ ಚಂದಂ. ಓಂ ಅಮರತರು ಕಾಮಧೇನು ಚಿಂತಾಮಣಿ ಕಾಮಕುಂಭಮಾದಿಯ ಶ್ರೀಪಾಶನಾಹ ಸೇವಾಗಹನೆ ಸವ್ಯವಿದಾಶತ್ತಂ ಓಸಗ್ಗರಂ ತೋತ್ತಂ ಕಾದುನಂ ಜೇನ ಸಂಘ ಕಲ್ಯಾಣಂ ಕರುಣಾರಯೇನ ವೇದಂ ಸಬದ್ಧಭಾವ ಗುರು ಜಯದು ಸಬದ್ಧಭಾವ ಗುರು ಜಯದು ಶ್ರೀ ಭದ್ರಭಾವ ಗುರು ಪ್ರಸಾದಾತ್ ಜ್ಞಾನಾದಿತ್ಯೇನ ಶಾಂತಿಮಂಗಲಾಯ ಚ. ಓಂ ನಮಃ. जय बोले आचार्य भद्रभाव महाराज की जय. अहिंसा परमो धर्म की जय. ಇಚ್ಛಾಮಿ ಸ್ವಾಮೀಜಿ. ಮುಂದಕ್ಕೆ ಇದೀಗ ಈ ಒಂದು ಕಾರ್ಯಕ್ರಮದಲ್ಲಿ ದಿವ್ಯ ಉಪಸ್ಥಿತಿಯನ್ನು ಸಾನ್ನಿಧ್ಯವನ್ನು ಕೊಟ್ಟಿರತಕ್ಕಂತಹ ಎಲ್ಲ ಭಟ್ಟಾರಕರುಗಳಿಗೆ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಪರವಾಗಿ ಗೌರವಾರ್ಪಣೆಯನ್ನು ಮಾಡಬೇಕು, ಅವರಿಗೆ ಗೌರವವನ್ನು ಸಲ್ಲಿಸಬೇಕು ಅಂತ ಹೇಳಿ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಶ್ರೀ ಡಿ ಸುರೇಂದ್ರ ಕುಮಾರ್ ಹಾಗೂ ಶ್ರೀ ಡಿ ಹರ್ಷೇಂದ್ರ ಕುಮಾರ್ ಇವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇವೆ. ಮೊದಲಿಗೆ ಸ್ವಸ್ತಿ ಶ್ರೀ ಲಲಿತಕೀರ್ತಿ ಭಟ್ಟಾರಕ ಪಟ್ಟಾಚಾರ್ಯವರ್ಯ ಮಹಾಸ್ವಾಮೀಜಿ ಜೈನ ಮಠ ಕಾರ್ಕಳ ಇವರಿಗೆ
ತ್ರಿವರ್ಣ ಇಚ್ಛಾಮಿ ಇಚ್ಛಾಮಿ ಇಚ್ಛಾಮಿಗಳನ್ನು ಸಲ್ಲಿಸ್ತಾ ಅವರಿಗೆ ಗೌರವಾರ್ಪಣೆಯನ್ನು ಮಾಡಬೇಕು ಅಂತೇಳಿ ಶ್ರೀ ಡಿ ಸುರೇಂದ್ರ ಕುಮಾರ್ ಹಾಗೂ ಶ್ರೀ ಡಿ ಹರ್ಷೇಂದ್ರ ಕುಮಾರ್ ಇವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇವೆ. ಸ್ವಸ್ತಿ ಶ್ರೀ ಭುವನಕೀರ್ತಿ ಭಟ್ಟಾರಕ ಪಟ್ಟಾಚಾರ್ಯವರ ಸ್ವಾಮೀಜಿ ಜೈನಮಠ ಕನಕಗಿರಿ ಇವರಿಗೆ ಶ್ರೀ ಡಿ ಹರ್ಷೇಂದ್ರ ಕುಮಾರ್ ಅವರು, ಅದೇ ರೀತಿಯಾಗಿ ಸ್ವಸ್ತಿ ಶ್ರೀ ಧವಲಕೀರ್ತಿ ಭಟ್ಟಾರಕ ಪಟ್ಟಾಚಾರ್ಯವರ ಮಹಾಸ್ವಾಮೀಜಿ ಜೈನಮಠ ಅರಿಹಂತಗಿರಿ, ಸ್ವಸ್ತಿ ಶ್ರೀ ಭಾನುಕೀರ್ತಿ ಭಟ್ಟಾರಕ ಪಟ್ಟಾಚಾರ್ಯವರ ಮಹಾಸ್ವಾಮೀಜಿ ಜೈನಮಠ ಕಂಬದಹಳ್ಳಿ ತ್ರಿವರ್ಣ ಇಚ್ಛಾಮಿ ಇಚ್ಛಾಮಿಗಳನ್ನು ಸಲ್ಲಿಸ್ತಾ ಅವರಿಗೆ ಗೌರವಾರ್ಪಣೆಯನ್ನು ಮಾಡ್ತಾ ಇದ್ದಾರೆ. ಹಾಗೆ ಸ್ವಸ್ತಿ ಶ್ರೀ ಚಾರುಕೀರ್ತಿ ಭಟ್ಟಾರಕ ಪಟ್ಟಾಚಾರ್ಯವರ ಮಹಾಸ್ವಾಮೀಜಿ ಜೈನಮಠ ಮೂಡುಬಿದ್ರಿ ಅವರು ಇನ್ನು ಕೆಲವೇ ಕ್ಷಣಗಳಲ್ಲಿ ನಮ್ಮನ್ನು ಸೇರಿಕೊಳ್ಳಿಕ್ಕಿದ್ದಾರೆ. ಸ್ವಸ್ತಿ ಶ್ರೀ ಧರ್ಮಸೇನ ಭಟ್ಟಾರಕ ಪಟ್ಟಾಚಾರ್ಯವರ ಮಹಾಸ್ವಾಮೀಜಿ ಜೈನಮಠ ವರೂರು, ಸ್ವಸ್ತಿ ಶ್ರೀ ದೇವೇಂದ್ರ ಕೀರ್ತಿ ಭಟ್ಟಾರಕ ಪಟ್ಟಾಚಾರ್ಯವರ ಮಹಾಸ್ವಾಮೀಜಿ ಜೈನಮಠ ಹೊಂಬುಜ, ಸ್ವಸ್ತಿ ಶ್ರೀ ಭಟ್ಟಾಕಲಂಕ ಭಟ್ಟಾರಕ ಪಟ್ಟಾಚಾರ್ಯವರ ಮಹಾಸ್ವಾಮೀಜಿ ಜೈನಮಠ ಸೋಂದ, ಸ್ವಸ್ತಿ ಶ್ರೀ ಲಕ್ಷ್ಮೀಸೇನ ಭಟ್ಟಾರಕ ಪಟ್ಟಾಚಾರ್ಯವರ ಮಹಾಸ್ವಾಮೀಜಿ ಜೈನಮಠ ನರಸಿಂಹರಾಜಪುರ, ಸ್ವಸ್ತಿ ಶ್ರೀ ಋಷಭಸೇನ ಭಟ್ಟಾರಕ ಪಟ್ಟಾಚಾರ್ಯವರ ಮಹಾಸ್ವಾಮೀಜಿ ಜೈನಮಠ ಲಕ್ಕವಳ್ಳಿ, ಸ್ವಸ್ತಿ ಶ್ರೀ ಜಿನಸೇನ ಭಟ್ಟಾರಕ ಪಟ್ಟಾಚಾರ್ಯವರ ಮಹಾಸ್ವಾಮೀಜಿ ಜೈನಮಠ ನಾಂದನಿ, ಸ್ವಸ್ತಿ ಶ್ರೀ ಸಿದ್ಧಾಂತ ಕೀರ್ತಿ ಭಟ್ಟಾರಕ ಪಟ್ಟಾಚಾರ್ಯವರ ಮಹಾಸ್ವಾಮೀಜಿ ಜೈನಮಠ ಆರತಿಪುರ, ಸ್ವಸ್ತಿ ಶ್ರೀ ಚಾರುಕೀರ್ತಿ ಭಟ್ಟಾರಕ ಪಟ್ಟಾಚಾರ್ಯವರ ಮಹಾಸ್ವಾಮೀಜಿ ಜೈನಮಠ ಶ್ರವಣಬೆಳಗೊಳ, ಸ್ವಸ್ತಿ ಶ್ರೀ ಸೌರಭಸೇನ ಭಟ್ಟಾರಕ ಪಟ್ಟಾಚಾರ್ಯವರ ಮಹಾಸ್ವಾಮೀಜಿ ಜೈನಮಠ ತಿಜಾರ ರಾಜಸ್ಥಾನ. ಇವರೆಲ್ಲರಿಗೂ ಕೂಡ ಎಲ್ಲ ಶ್ರಾವಕ ಬಂಧುಗಳ ಪರವಾಗಿ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಪರವಾಗಿ ತ್ರಿವಾರ ಇಚ್ಛಾಮಿ ಇಚ್ಛಾಮಿ ಇಚ್ಛಾಮಿಗಳನ್ನು ಸಲ್ಲಿಸ್ತಾ ಅವರಿಗೆ ಅತ್ಯಂತ ಗೌರವಪೂರ್ವಕವಾದಂತಹ ಗೌರವವನ್ನು ಈ ಕ್ಷೇತ್ರದ ಪರವಾಗಿ ನಾವು ವಿನಂತಿಸ್ತಾ ಇದ್ದೇವೆ. बोलिए समस्त पूज्य भट्टारक वृंद की, बोलिए अहिंसा परमो धर्म की, बोलिए ತ್ಯಾಗ ಧರ್ಮ की. ಇದೀಗ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರತಕ್ಕಂತಹ ಹಿರಿಯರಾದ ಡಾಕ್ಟರ್ ಹಂಪ ನಾಗರಾಜಯ್ಯ, ಬಹುಶ್ರುತ ವಿದ್ವಾಂಸರು ಹಾಗೂ ಜೈನ ಶ್ರಾವಕರು, ಕ್ಷೇತ್ರದ ಭಕ್ತರು, ಇವರಿಗೆ ಗೌರವಾರ್ಪಣೆಯನ್ನು ಮಾಡಬೇಕು ಅಂತೇಳಿ ವಿನಂತಿಸಿಕೊಳ್ತಾ ಇದ್ದೇವೆ. ಕ್ಷೇತ್ರದ ಶ್ರೀ ಡಿ ಹರ್ಷೇಂದ್ರ ಕುಮಾರ್ ಅವರು ಹಾರಾರ್ಪಣೆ ಮಾಡಿ ಒಂದು ಜೋರಾದ ಚಪ್ಪಾಳೆ ಮುಖಾಂತರ ನಮ್ಮ ಸಮಾಜದ ಬಹುಶ್ರುತ ವಿದ್ವಾಂಸರು ಹಾಗೂ ಹಿರಿಯರು ಅವರಿಗೆ ಅತ್ಯಂತ ಪ್ರೀತಿಯ ಗೌರವಪೂರ್ವಕವಾಗಿರ್ತಕ್ಕಂಥ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಇದೀಗ ಸೇರಿರ್ತಕ್ಕಂತಹ ಕ್ಷೇತ್ರಕ್ಕೆ ಬೆಂಬಲವಾಗಿ ಹಾಗೂ ಪೂಜ್ಯ ಕಾವಂದರಿಗೆ ಬೆಂಬಲವಾಗಿ ತಾವೆಲ್ಲರೂ ಕೂಡ ನಮ್ಮ ರಾಜ್ಯದ ಅನೇಕ ಮೂಲೆಗಳಿಂದ ಜೈನ ಶ್ರಾವಕರು ಬಂದಿದ್ದೀರಿ. ನಿಮಗೆಲ್ಲರಿಗೂ ಕೂಡ ಅನಂತ ಸ್ವಾಗತವನ್ನು ಈ ಕಾರ್ಯಕ್ರಮದ ಮುಖಾಂತರ ನಾವು ಬಯಸ್ತಾ ಇದ್ದೇವೆ, ಕ್ಷೇತ್ರದ ಪರವಾಗಿ ಬಯಸ್ತಾ ಇದ್ದೇವೆ. ಇದೀಗ ಈ ಕಾರ್ಯಕ್ರಮದ ಕುರಿತಾಗಿ ಪ್ರಸ್ತಾವನಾ ಭಾಷಣವನ್ನು ಮಾಡಬೇಕು, ಆಶೀರ್ವಚನವನ್ನು ನೀಡಬೇಕು ಅಂತೇಳಿ ಸ್ವಸ್ತಿ ಶ್ರೀ ಧವಳಕೀರ್ತಿ ಭಟ್ಟಾರಕ ಸ್ವಾಮೀಜಿ ಅರಿಹಂತಗಿರಿ ಜೈನ ಮಠ ಚೆನ್ನೈ ಇವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇವೆ. ಇದೀಗ ಪ್ರಾಸ್ತಾವಿಕ ಮಾತುಗಳನ್ನು ಆಡಲಿಕ್ಕಿದ್ದಾರೆ. ಈ ಕಾರ್ಯಕ್ರಮದ ಉದ್ದೇಶವನ್ನು, ಇದರ ಔಚಿತ್ಯವನ್ನು ತಿಳಿಸಲಿಕ್ಕಿದ್ದಾರೆ ಸ್ವಸ್ತಿ ಶ್ರೀ ಧವಳಕೀರ್ತಿ ಭಟ್ಟಾರಕ ಸ್ವಾಮೀಜಿ ಅರಿಹಂತಗಿರಿ ಜೈನ ಮಠ. जबल अनंतानंत सिद्ध परमेष्टि भगवान की, 2400 तीर्थंकर भगवान की, समस्त आचार्य संघ की, जबलो समाधस्थ जगद्गुरु कर्मयोगी सुश्री चारुकीर्ति भट्टाचार्य महास्वामी जी की, उपस्थित समस्त भट्टाचार्य महास्वामी जी की, ಧರ್ಮಸ್ಥಳದ ವೀರೇಂದ್ರ ಹೆಗ್ಗಡೆ ಅವರಿಗೆ, ಸದ್ಧರ್ಮ ಸಮ್ಯಕ್ತ ಧರ್ಮ ಬಂಧುಗಳೇ, ಇವತ್ತು ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ಎಲ್ಲ ಮಠದ ಪೂಜ್ಯ ಸ್ವಾಮಿಗಳವರು ಮತ್ತು ಕರ್ನಾಟಕ, ತಮಿಳುನಾಡು, ಕೇರಳ, ಆಂಧ್ರ, ಮಹಾರಾಷ್ಟ್ರ ಮತ್ತು ಎಷ್ಟೋ ಜನ UP, MP, ರಾಜಸ್ಥಾನ, ಡೆಲ್ಲಿ, ಕಲ್ಕತ್ತಾ, ಬಾಂಬೆ, ಇಲ್ಲಿಂದನೂ ಕೂಡ ಬಹಳ ಜನ ಇಲ್ಲಿ ಬಂದಿದ್ದಾರೆ ಧರ್ಮಸ್ಥಳಕ್ಕೆ. ನಾವೆಲ್ಲ ಸ್ವಾಮಿಗಳು ಮತ್ತು ನೀವೆಲ್ಲರೂ ಕೂಡ ಒಂದು ಸೇರಿ ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ನಾವು ಯಾಕೆ ಬಂದಿದ್ದೇವೆ ಅಂತೇಳಿ ನಮ್ಮ ಎಲ್ಲರಿಗೂ ಗೊತ್ತಿದೆ.
ನಾವು ಎಲ್ಲ ಸ್ವಾಮಿಗಳು ಮಾತಾಡಿಕೊಂಡು ಒಂದೇ ಒಂದು ಪತ್ರ ಮಾತ್ರ ಬಿಟ್ಟಿವಿ. ಆ ಪತ್ರಕ್ಕೆ ಮೆಚ್ಚಿ ನಿಮ್ಮ ಭಕ್ತಿ ಮತ್ತು ಶ್ರದ್ಧೆಯನ್ನು ಅರ್ಪಿಸುವುದಕ್ಕೋಸ್ಕರ ಇಲ್ಲಿ ಇಷ್ಟು ಜನ ನೀವು ಒಂದು ಸೇರಿದ್ರಿ. ನಿಮ್ಮೆಲ್ಲರಿಗೂ ಕೂಡ ಭಗವಂತನ ಒಳ್ಳೆಯದು ಮಾಡಲಿ. ನೋಡಿ, ಈ ಧರ್ಮಸ್ಥಳ ಕ್ಷೇತ್ರ ಎಷ್ಟು ಸತ್ಯವಾಗಿದೆ, ಎಷ್ಟು ನ್ಯಾಯವಾಗಿದೆ, ತನ್ನ ಕರ್ತವ್ಯವನ್ನು ಎಷ್ಟು ಅಚ್ಚುಕಟ್ಟಾಗಿ ಮಾಡ್ತಾ ಬರ್ತಾ ಇದೆ. ಇಡೀ ದೇಶದಲ್ಲಿ ಜೈನ ಧರ್ಮದಲ್ಲಿ ಹೇಳತಕ್ಕಂತಹ 4 ಪ್ರಕಾರ ದಾನ ಎಲ್ಲಿ ಚೆನ್ನಾಗಿ ಪೂರ್ತಿಯಾಗಿ ಒಂದೊಂದು ದಿವಸನೂ ನಡೀತಾ ಇದೆ ಅಂತಂದರೆ ಅದು ಧರ್ಮಸ್ಥಳದಲ್ಲಿ ಮಾತ್ರ. ಅದಕ್ಕೆ ಸಾಕ್ಷಿ ಏನಂತಂದರೆ, ಇವತ್ತು ನ್ಯೂಸಲ್ಲಿ ಬಂತು ನಿನ್ನೆ, ಇವತ್ತು ಹೆಚ್ಚು ಮಳೆ ಬರ್ತದಂತೇಳಿ. ಆದರೆ ಇಷ್ಟು ನಾವೆಲ್ಲ ಮೆರವಣಿಗೆ ಮಾಡ್ಕೊಂಡು ಬಂದ್ವಿ, ಇಲ್ಲಿ ಬಂದು ಸೇರಿಕೊಂಡಿದ್ದೀವಿ. ನೋಡಿ, ಒಂದು ಚೂರು ಕೂಡ ಮಳೆ ಬರಲಿಲ್ಲ. ಇದೇ ಸಾಕ್ಷಿ ನಿಮಗೆ. ಆಗ ಧರ್ಮಸ್ಥಳಕ್ಕೆ ವೀರೇಂದ್ರ ಹೆಗ್ಗಡೆಯವರ ಜೊತೆಯಲ್ಲಿ ನಾವು ಭಟ್ಟಾರಕರು ಮತ್ತು ನಮ್ಮ ಎಲ್ಲ ಶ್ರಾವಕರು ಮಾತ್ರ ಅಲ್ಲ, ಆ ದೇವತೆಗಳು ಕೂಡ ಜೊತೆಯಲ್ಲಿದ್ದಾರಂತ ಇದು ಸಾಕ್ಷಿ. ಇದು ನಿಶ್ಚಿತ ಅಷ್ಟು ವಿಶ್ವಾಸ ಇದೆ. ಇಲ್ಲಿ ನಾವು ಮಾತ್ರ ಇಲ್ಲ, ಆ ಮಂಜುನಾಥನೇ ಇಲ್ಲಿದ್ದಾರೆ, ವಾಸವಾಗಿದ್ದಾರೆ. ಅಣ್ಣಪ್ಪರು ಇಲ್ಲಿ ಬಂದಿದ್ದಾರೆ. ಮತ್ತು ಎಷ್ಟು ಜನಶಾಸನ ದೇವತೆಗಳಿದ್ದಾರೋ ಎಲ್ಲರೂ ಕೂಡ ಇಲ್ಲಿ ನಮ್ಮ ಜೊತೆಯಲ್ಲಿ ಬಂದಿದ್ದಾರೆ. ಯಾಕಂತಂದರೆ ಇವತ್ತು ನಾವೆಲ್ಲ ಸೇರಿ ಮಂಜುನಾಥ ಮತ್ತು ಇಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ಮತ್ತು ಹೆಗ್ಗಡೆಯವರ ಪರಿವಾರದಲ್ಲಿ ಏನು ಕಳಂಕ ಬಂದಿದೆಯೋ ಅದು ಕಳಂಕ ಅಲ್ಲ. ಅದನ್ನು ನಾವು ಸಿದ್ಧ ಮಾಡೋಕ್ಕೆ ಇಲ್ಲೆಲ್ಲ ಬಂದಿದ್ದೇವೆ. ಈಗಾಗಲೇ ಅದು ಸಿದ್ಧವಾಗಿದೆ. ಅದು ಸರ್ಕಾರದ ಮುಖಾಂತರವಾಗಿರ್ಬೋದು, ಇಲ್ಲ ಎಲ್ಲ ಭಕ್ತರು ಏನು ಜನಗಳಿದ್ದಾರೆ ಅವರ ಮುಖಾಂತರ ಇರ್ಬೋದು. ಅದು ಯಾವ ಸತ್ಯ ಮಾತು ಬೇಕೋ ಈಗಾಗಲೇ ಎಲ್ಲರಿಗೂ ಗೊತ್ತಾಗಿದೆ. ಯಾವತ್ತು ಸತ್ಯಕ್ಕೆ ಸಾವು ಇಲ್ಲ, ಅದಕ್ಕೆ ಮರಣ ಇಲ್ಲ. ಸತ್ಯ ಸತ್ಯವೇ. ಅದರಿಂದ ಆ ಸತ್ಯ ಅಂತೇಳಿ ತಿಳಿಸೋದಕ್ಕೋಸ್ಕರ ಈಗ ಎಷ್ಟೋ ಭಕ್ತಾದಿಗಳು ಎಲ್ಲ ಅದಕ್ಕೋಸ್ಕರ ಹೋರಾಡ್ತಾ ಇದ್ದಾರೆ. ಅದಕ್ಕೆ ಇಲ್ಲಿ ನಾವೆಲ್ಲರೂ ಕೂಡ ಒಂದು ಸೇರಿದ್ದೇವೆ. ನಾವೆಲ್ಲ ಸ್ವಾಮಿಗಳು ಧರ್ಮಸ್ಥಳದ ಎಲ್ಲ ಮಂದಿರದಲ್ಲಿ ಹೋಗಿ ದರ್ಶನ ಮಾಡಿಕೊಂಡು ಈ ಒಂದು ಮೆರವಣಿಗೆ ಪ್ರಾರಂಭ ಮಾಡಬೇಕು ಅಂತ ಹೇಳಿದಾಗ, ಸರಿ ಮಂಜುನಾಥ ಸ್ವಾಮಿ ಹತ್ರ ಹೋಗಿ ಅವರ ಒಂದು ಅನುಗ್ರಹವನ್ನು ಕೂಡ ಪಡೆದು ಬರಬೇಕು ಅಂತೇಳಿ ನಾವೆಲ್ಲ ಸ್ವಾಮಿಗಳು ಹೋಗಿ ಅವರ ಅನುಗ್ರಹ ತಗೊಂಡು ಎಲ್ಲ ಮಂಜುನಾಥನ ಮಂದಿರದ ಹೊರಗಡೆ ಬರ್ತೀವಿ. ತನ್ನ ತಾನೇ ಗಂಟೆ ಹೊಡೀತು, ಟಕ್ 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 ಅಂತ. ನಮಗೆ ಆಗಲೇ ವಿಶ್ವಾಸ ಆಯಿತು, ಕಲಂಕಲೆಲ್ಲ ಹೊರಟೋಯ್ತು. ನೋಡಿ, ಇವತ್ತು ಅನೇಕ ಕ್ಷೇತ್ರಗಳಿದೆ. ಅನೇಕ ಕ್ಷೇತ್ರದಲ್ಲಿ ಭಕ್ತಾದಿಗಳು ಹೋಗ್ತಾ ಇದ್ದಾರೆ, ಇಲ್ಲಂತ ಇಲ್ಲ. ಆದರೆ ಧರ್ಮಸ್ಥಳ ಅಂತಹ ಒಂದು ಪವಿತ್ರವಾದ ಮತ್ತು ಎಲ್ಲ ಧರ್ಮೀಯರು ಕೂಡ ಇಲ್ಲಿ ಬಂದು ಎಲ್ಲ ಧರ್ಮದ ಸಮನ್ವಯ ಆದಿಂದ ಒಂದು ನೋಟ, ಒಂದು ಭಕ್ತಿ, ಅವರ ವಿಚಾರ ಇದೆ ಅಂತಂದರೆ ಅದು ಧರ್ಮಸ್ಥಳದಲ್ಲಿ ಮಾತ್ರ ಜಾಸ್ತಿ. ಇವತ್ತು ಒಬ್ಬ ಮಹಾಪುರುಷ ಇಲ್ಲಿ ಈ ದೇಶದಲ್ಲಿ ಇದ್ದಾರಂತಂದರೆ ನಿಜವಾಗಿ ಅದು ಹೆಗ್ಗಡೆಯವರೇ. ನಾವೆಲ್ಲ ರಾಮಾಯಣ ನೋಡಿದ್ದೀವಿ, ಮಹಾಭಾರತ ನೋಡಿದ್ದೀವಿ, ಮತ್ತು ಎಷ್ಟೋ ಪುರಾಣ ಕಥೆಗಳೆಲ್ಲ ಓದಿದ್ದೇವೆ. ಆದರೆ ಎಷ್ಟು ಕಷ್ಟ ಬಂದಿದ್ದೆಲ್ಲ ಮಹಾಪುರುಷರಿಗೆ. ನೀವು ನೋಡ್ಬೋದು, ಹೆಚ್ಚು ಕಷ್ಟ ಮತ್ತು ಅಪಮಾನವನ್ನು ಸಹನ ಮಾಡಿಕೊಂಡಿದ್ದವರು ಯಾರಂತಂದರೆ
ಅದು ರಾಮಚಂದ್ರರು ಮತ್ತು ಸೀತೆನೇ. ಪ್ರಕಾರ ಅವರಿಗೆ ಎಷ್ಟು ವನವಾಸವಾಗಲಿ, ಆದರೆ ಲಾಸ್ಟಿಗೆ ಜಯವಾಗಿದ್ದು ಅವರಿಗೆ. ಇಡೀ ಇವತ್ತು ಕೂಡ ಅವರು ಎಷ್ಟೋ ಸಾವಿರಾರು ವರ್ಷ ಆಗಿದೆ, ಸಾವಿರಾರು ವರ್ಷ ಆದರೂ ಕೂಡ ಇವತ್ತು ಕೂಡ ಸೀತಾರಾಮರ ಹೆಸರು ಪ್ರಸಿದ್ಧವಾಗಿದೆ. ಯಾಕಂತಂದರೆ ಅವರಿಗೆಲ್ಲ ಕಷ್ಟವನ್ನು ಸಹನ ಮಾಡಿಕೊಂಡು ಅವರು ಪ್ರಸಿದ್ಧಿಯನ್ನು ಹೊಂದಿದ್ದಾರೆ. ಹಾಗೆ ರಾಮಚಂದ್ರರಿಗೆ ಬಂದ ಹಾಗೆ ಇವತ್ತು ಹೆಗ್ಡೆಯವರು ಪರಿವಾರಕ್ಕೆ ಬಂದಿರಬಹುದು. ರಾಮ ವನವಾಸ 12 ವರ್ಷ ಮಾಡಿರ್ಬೋದು. ರಾಮ ಸತ್ಯ ಅಂದರೆ ಹೆಗಡೆ ಮತ್ತು ಹೆಗ್ಡೆಯವ್ರ ಪರಿವಾರ ಸತ್ಯನೇ. ನಾವು ಇವತ್ತು ಹೇಳ್ತೀವಿ ನೋಡಿ, ಇವತ್ತೇನು ನಾವೆಲ್ಲ ಕಲ್ಪನೆ ಎಲ್ಲರಿಗೂ ಮನಸ್ಸಲ್ಲಿ ಬಂದಿರ್ಬೋದು ಏನೋ ಕಳಂಕ ಬಂದಿದೆ ಅಂತೇಳಿ. ಇದು ಕಳಂಕ ಅಲ್ಲ, ಇದು ಏನೋ ದೇವರ ಅನುಗ್ರಹ. ಇನ್ನೂ ಕೂಡ ಸಾವಿರಾರು ವರ್ಷ ಇಲ್ಲ, ಇನ್ನು ಕೋಟ್ಯಾಂತರ ವರ್ಷ ಹೆಗ್ಡೆಯವರು ಮತ್ತು ಹೆಗ್ಡೆಯವರ ಪರಿವಾರ ಸ್ಥಿರವಾಗಿ ಇರಬೇಕು ಅಂತಲೇ ಇದು ಬಂದಿದೆ. ಯಾಕಂತಂದರೆ ನಮಗೆಲ್ಲ ಗುರುಗಳು ಪಾಠ ಮಾಡಿದಾಗ ಹೇಳಿದ್ದಾರೆ, ಎಷ್ಟು ತನಕ ಅಪಕೀರ್ತಿ ಬರುವುದಿಲ್ವೋ ಅಷ್ಟಕ್ಕೆ ತನಕ ಕೀರ್ತಿ ಬರುವುದಿಲ್ಲ ಅಂತೇಳಿ ಕಳಿಸ್ಕೊಟ್ಟಿದ್ದಾರೆ. ಆದ್ದರಿಂದ ಎಷ್ಟೇ ಕೀರ್ತಿಗಳಿದ್ರೂ ಕೂಡ ಮಧ್ಯದಲ್ಲಿ ಸ್ವಲ್ಪ ಅಲ್ಲಿ ಏನಾದರೂ ಸ್ವಲ್ಪ ಬಂದರೆ ಮಾತ್ರ, ಅದಕ್ಕೆ ಪಾಯಸ ಎಷ್ಟೇ ಸ್ವೀಟ್ ಆಗಿದ್ದರೂ ಕೂಡ ಸ್ವಲ್ಪ ಉಪ್ಪು ಹಾಕ್ತಾರೆ. ಯಾಕಂದರೆ ಆ ಸ್ವೀಟ್ ನೋಡಿ ಇನ್ನೂ ಇಂಟ್ರೆಸ್ಟ್ ಚೆನ್ನಾಗಿ ಗೊತ್ತಿರಬೇಕಂತಂದರೆ ಆ ಉಪ್ಪು ಸ್ವಲ್ಪ ಬೆರೆಸಿದ್ರೆ ಮಾತ್ರ ಅಷ್ಟೇ. ಎಷ್ಟೇ ನಿಮ್ಮ ಮುಖ ಎಷ್ಟೇ ಸುಂದರವಾಗಿರಲಿ, ಅದರ ಒಂದು ಸಣ್ಣ ಒಂದು ಮಚ್ಚ ಇದ್ದರೆ ಅದು ಇನ್ನೂ ಸ್ವಲ್ಪ ಜಾಸ್ತಿ ಸುಂದರತೆ ಬರ್ತದಂತೆ. ಹಾಗೆ ಇವತ್ತು ಏನೋ ನಮ್ಮ ಧರ್ಮಸ್ಥಳ ಮತ್ತು ಹೆಗ್ಡೆಯವರ ಪರಿವಾರಕ್ಕೆ ಒಂದು ಸಣ್ಣ ಒಂದು ಚುಕ್ಕಿ ಬಂದಿದೆ, ಆದರೆ ಅದು ಭಾರಿ ಸುಂದರತೆಯನ್ನು ಕೊಡುವುದಂತ ಬಂದಿದೆ. ಯಾಕಂದರೆ ನಿನ್ನೆ ಭುವನಗಿರಿ ಸ್ವಾಮಿಗಳು ಹೇಳಿದರು ಹೆಗ್ಡೆಯವರ ಹತ್ರ, ನಾವೆಲ್ಲ ಬಂದಿದ್ದು ಸ್ವಲ್ಪ ಲೇಟ್ ಆಯಿತು, ಇನ್ನು ಮುಂಚೆನೇ ಬರಬೇಕಾಗಿತ್ತು ಅಂತೇಳಿ. ಆದರೆ ಆ ದೇವರು ಅದು 24 ತೀರ್ಥಂಕರ ಇರ್ಬೋದು, ಇಲ್ಲ ಮಂಜುನಾಥ ಸ್ವಾಮಿ ಇರ್ಬೋದು, ಅಣ್ಣಪ್ಪ ಸ್ವಾಮಿ ಇರ್ಬೋದು, ಯಾವಾಗ ಏನು ನಡೆಸ್ತಾರೋ ಅದು ನಡೆಸೇ ತೀರ್ತಾರೆ. ಇವತ್ತು ಈ ಕ್ಷೇತ್ರವನ್ನು ಕಿತ್ತುಕೊಳ್ಳಬೇಕು ಅಂತ ಇರಬಹುದು, ಇಲ್ಲ ಅಪವಿಚಾರ ಮಾಡಬಹುದು ಅಂತ ಇರಬಹುದು. ಇಲ್ಲಿ ಹೆಗ್ಡೆಯವರು ದಿನ ಕ್ಷಣದಲ್ಲಿ ಮಾಡತಕ್ಕಂಥ ಈ ಧರ್ಮದ ಕಾರ್ಯ ಇರಬಹುದು, ಅವರ ಕ್ಷೇತ್ರ ಇಡೀ ದೇಶದಲ್ಲಿ ಪ್ರಚಾರ ಆಗ್ತಾ ಇರ್ಬೋದು. ಅದನ್ನು ತಿಳಿದ ಕೆಲವು ಅಸೂಹೆ ಪಡತಕ್ಕಂಥ, ಹೊಟ್ಟೆ ಕಿಚ್ಚು ಮಾಡತಕ್ಕಂಥ ಅಧರ್ಮಿಗಳು ಏನೋ ಒಂದು ಷಡ್ಯಂತ್ರವನ್ನು ರಚನೆ ಮಾಡಿ ಹಾಳು ಮಾಡಬೇಕು ಅಂತೇಳಿ ಪ್ರಯತ್ನ ಮಾಡಿದರು. ಅದು ಏನಾಯಿತು ಅಂತೇಳಿ ನಿಮಗೆಲ್ಲ ಗೊತ್ತಿದೆ. ಆದ್ದರಿಂದ ನಾವು ಪುನಃ ದೇವರಲ್ಲಿ ನಾವೆಲ್ಲ ಪ್ರಾರ್ಥನೆ ಮಾಡೋಣ. ಇವತ್ತು ಯಾರ ಬಗ್ಗೆಯೂ ಕೂಡ ನಾವು ತಪ್ಪಾಗಿ ಮಾತಾಡೋದು ಬೇಡ. ಯಾಕಂದರೆ ನಾವೆಲ್ಲರೂ ಅಹಿಂಸಕರು. ಈ ಒಂದು ಅಹಿಂಸಾ ಧರ್ಮದಲ್ಲಿ ಹುಟ್ಟಿ ಬಂದಿರೋದ್ರಿಂದ ನಮಗೆ ಬೆಂಕಿ ಹಾಕಿದರೂ ಕೂಡ, ನಮ್ಮ ಸುಟ್ಟು ಹಾಕಿದರೂ ಕೂಡ ನಮ್ಮಲ್ಲಿ ಯಾವುದು ಕೂಡ ಹಿಂಸೆ ಮಾಡಬೇಕು ಅಂತ ಅಲ್ಲಿ ಭಾವ ಸ್ವಲ್ಪ ಕೂಡ ಯಾರಲ್ಲಿ ಬರುವುದು ಸಾಧ್ಯವೇ ಇಲ್ಲ ಈ ಜನರಿಗೆ. ಹಾಗೆ ಅಂಥ ಒಂದು ಉತ್ಕೃಷ್ಟವಾದ ಅಹಿಂಸಾ ಧರ್ಮದಲ್ಲಿ ಹುಟ್ಟಿದ ನಮ್ಮ ಹೆಗಡೆ ಪರಿವಾರಕ್ಕೆ ಆ ಭಾವನೆ ಬರ್ಬೋದಾ ಹೇಳಿ? ಸಾಧ್ಯವೇ ಇಲ್ಲ. ಅದಕ್ಕೆ ದೇವರೇ ಸಾಕ್ಷಿ. ಸ್ವಲ್ಪ ಸಮಯ ನಮಗೆಲ್ಲ ಒಂದು ಅಸಂತುಷ್ಟ ಕೊಟ್ಟಿರ್ಬೋದು, ಆದರೆ ಇದು ನಿರಂತರವಾದ ಸಂತೋಷದ ಕಾರಣವಾಗಿದೆ. ಆದರೆ ಯಾರು ಬೇಕಾದ್ರೆ ಏನು ಬೇಕಾದ್ರೆ ನೆನೆಸ್ಕೊಳ್ಳಿ, ಆದರೆ ಧರ್ಮಸ್ಥಳ ಮತ್ತು ಧರ್ಮದ ಹೆಗ್ಡೆಯವರ ಮೇಲೆ ನೀವು ಜೈನರಾಗಿ ಹುಟ್ಟಿದ ನಿಮ್ಮೆಲ್ಲರ ಮನಸ್ಸಿನಲ್ಲಿ ಕೂಡ ಎಲ್ಲಷ್ಟು ಕೂಡ ತಪ್ಪಾದ ವಿಚಾರ ಬರಬಾರದು. ಯಾವಾಗಲೂ ತಾಯಿಯ ಹೊಟ್ಟೆಯಲ್ಲಿ ಹುಟ್ಟಿದ ಮಗು ಯಾವತ್ತೂ ಕೂಡ ತಾಯಿಯ ಮೇಲೆ ವಿಶ್ವಾಸ ಇಡಬೇಕೆ ಹೊರತು ಕಲಂಕದ ಭಾವನೆಯಿಂದ ನೋಡಬಾರದು. ಹಾಗೆ ನಾವೆಲ್ಲ ಜೈನ ಧರ್ಮದಲ್ಲಿ ಉತ್ಕೃಷ್ಟ ಅಹಿಂಸಾ ಧರ್ಮದಲ್ಲಿ ಹುಟ್ಟಿರುವುದರಿಂದ ಅದೇ ನಿಯಮದಲ್ಲಿ
ಅದೇ ಅಹಿಂಸೆಯ ತಾಯಲ್ಲಿ ಹುಟ್ಟಿರತಕ್ಕಂಥ ಹೆಗ್ಗಡೆಯವರಾಗಲಿ ಪರಿವಾರ ಆಗಲಿ ಸ್ವಲ್ಪವೂ ಕೂಡ ಅವ್ರು ಯಾವುದೇ ಒಂದು ತಪ್ಪು ಮಾಡಿಲ್ಲ ಅಂತೇಳಿ ಭಾವನೆ ನಮ್ಮ ಯಾರಿಗೂ ಕೂಡ ಇಲ್ಲಿ ಬರಬಾರದು. ಮತ್ತು ಇಲ್ಲಿ ಎಲ್ಲ ನಾವು ಸೇರ್ಕೊಂಡಿದ್ದು ಯಾಕಂತಂದರೆ ನಾವು ತೋರಿಸ್ಕೊಡಕ್ಕೆ, ಹೌದು ನಾವೆಲ್ಲರೂ ಕೂಡ ಹೆಗ್ಗಡೆಯವರ ಜೊತೆಯಲ್ಲಿದ್ದೇವೆ, ಹೆಗ್ಗಡೆಯವರ ಪರಿವಾರದ ಜೊತೆಯಲ್ಲಿದ್ದೇವೆ ಅಂಥೇಳಿ ಇದು ಗೊತ್ತಾಗಬೇಕು ಅಂತೇಳಿ ಇವತ್ತೆಲ್ಲ ನಾವೆಲ್ಲ ಸೇರಿದ್ದೇವೆ. ಈ ಕ್ಷೇತ್ರದಲ್ಲಿ ಮಂಜುನಾಥ ಸ್ವಾಮಿ ಶಕ್ತಿ ಪ್ರಭಾವ ಅವರ ಅನುಗ್ರಹ ಎಷ್ಟು ಇರುವುದು ಸತ್ಯನೋ ಅಷ್ಟೇ ಸತ್ಯ ನಮ್ಮ ಎಲ್ಲರ ಭಟ್ಟಾರಕರ ಮತ್ತು ಎಲ್ಲ ಜೈನ ಧರ್ಮದ ಎಲ್ಲ ಅನುಯಾಯಿಗಳ ನಮ್ಮ ಮನಸ್ಸು, ನಮ್ಮ ಶ್ರದ್ಧೆ, ನಮ್ಮ ಭಕ್ತಿ ಹೆಗ್ಗಡೆಯವರ ಎಂದೇ ಇದ್ದೇ ಇದೆ ಅಂತೇಳಿ ಇದು ಸತ್ಯ. ಮಂಜುನಾಥ ಸ್ವಾಮಿ ಎಷ್ಟು ಪೂಜ್ಯರೋ ಹಾಗೆ ನಮ್ಮ ಹೆಗ್ಗಡೆಯವರು ಕೂಡ ನಮ್ಮೆಲ್ಲರಿಗೂ ಕೂಡ ಪೂಜ್ಯರೇ, ಅವರು ಪೂಜ್ಯರೇ. ಇವತ್ತು ನೀವೆಲ್ಲ ನಿಮ್ಮ ಊರಲ್ಲಿ ನಿಮ್ಮ ಅಧ್ಯಕ್ಷರೆಲ್ಲ ಕೇಳಿ, ಒಂದು ಮಂದಿರ ನಡೆಸೋದು ಎಷ್ಟು ಕಷ್ಟ ಅಂತೇಳಿ. 4 ಜನ ಬೈತಾರೆ, ಏನೇಲೆ ಬಯಸುವುದಲ್ಲ, ಯಾವಾಗ ತನಕ ಪದವಿ ಇರ್ತದೆ ಅಷ್ಟು ತನಕ ಅಷ್ಟು ಹೊಳಸು ಕೆಲಸ ಮಾಡ್ತಾರೆ, ಎಲ್ಲರೂ ಬೈತಾ ಇರ್ತಾರೆ, ಎಲ್ಲರೂ ಬೈಕೆಲ್ಲಬೇಕು. ಮತ್ತು ನೀವೆಲ್ಲ ಒಂದು ಸಲ ಭಟ್ಟಾರಕರಾಗಿ ನೋಡಿ ಮಠ ನಡೆಸೋದು ಹೇಗೆ ಕಷ್ಟ ಅಂತೇಳಿ, ಒಂದು ಸಲ ಹಾಗೆ ನೋಡಿ ಬೇಕಾರೆ ಎಷ್ಟು ಕಷ್ಟ ಇದೆ ಅಂತೇಳಿ. ಅಷ್ಟು ಕಷ್ಟ ಇದೆ, ಎಲ್ಲರ ಹತ್ರ ಬಯಸ್ಕೋಬೇಕಾಗ್ತದೆ. ಹಾಗಾದರೆ ನೀವೆಲ್ಲ ಒಂದೊಂದು ಮಂದಿರ ನಡೆಸುವುದು ಕಷ್ಟ ಇದೆ, ಒಂದೊಂದು ಊರು ನಡೆಸೋದು ಕಷ್ಟ ಇದೆ, ಒಂದೊಂದು ಮಠ ನಡೆಸೋದು ಕಷ್ಟ ಇದೆ ಅಂತಂದರೆ ಇಷ್ಟು ಎಲ್ಲವನ್ನೂ ನಡೆಸತಕ್ಕಂಥ ಹೆಗ್ಗಡೆಯವರಿಗೆ ಎಷ್ಟು ಕಷ್ಟ ಇರ್ಬೋದು ಹೇಳಿ. ಎಷ್ಟು ಮಂದಿರ, ಎಷ್ಟು ಕ್ಷೇತ್ರಕ್ಕೆ 4 ಪ್ರಕಾರದ ದಾನವನ್ನು ಕೊಟ್ಟು, ಅದು ಮತ್ತು ಅರ್ಥ ಅಲ್ಲ. ನೀವು ಬಂದು ನಾವು ಒಂದು ಸಲ ಹಾಸ್ಪಿಟ್ಲಿಗೆ ಹೋಗಿದ್ವಿ. ಹಾಸ್ಪಿಟ್ಲಿಗೆ ನೋಡಿದಾಗ ಆ ಡಾಕ್ಟ್ರು ತುಂಬ ಟೆನ್ಷನ್ಲಿದ್ದರು, ಆದರೆ ಎಲ್ಲ ಪೇಷಂಟ್ ಆರಾಮಾಗಿ ಮಂಚಲ್ಲಿ ಮಲ್ಕೊಂಡಿದ್ರು. ನಾವು ನೋಡಿದ್ರಿ, ಯಪ್ಪ ಇಲ್ಲಿ ಮಲಗಿದವರೆಲ್ಲ ಪೇಷಂಟ್ ಅಲ್ಲ, ಈ ಡಾಕ್ಟ್ರೇ ಪೇಷಂಟ್ ಇಲ್ಲದೆ. ಹಾಗೆ ನಮ್ಮ ಹೆಗ್ಗಡೆಯವರು ಪಾಪ ಅವರು ಎಲ್ಲವನ್ನೂ ನೋಡ್ತಾ ಇದ್ದಾರೆ, ಆದರೆ ಎಲ್ಲರಿಗೂ ಬರತಕ್ಕಂಥ ಕಷ್ಟಗಳೆಲ್ಲ ಪಾಪ ಆ ಮನುಷ್ಯನಿಗೆ ಏನೇಳಿ ಬಂದು ನೋಡಿ. ಬೆಳಗ್ಗೆ ಅಲ್ಲಿ ಹೋಗಿ ಚಾರಲ್ಲಿ ಕೂತ್ಕೊಂಡು ನೋಡಿ ಎಷ್ಟು ಜನ ಭಕ್ತಾದಿಗಳು ಬರ್ತಾರೆ. ಎಲ್ಲರಿಗೂ ಒಂದೊಂದು ಉತ್ತರ ಹೇಳಬೇಕು, ಎಲ್ಲರಿಗೂ ಸಮಾಧಾನ ಮಾಡಬೇಕು, ಎಲ್ಲರಿಗೂ ಸಂತೋಷ ಮಾಡಬೇಕು. ಅಷ್ಟು ಅಂತಹ ಮಹಾಪುರುಷರಿಗೆ ಈ ಬಡ್ಡಿ ಮಕ್ಕಳು ಹೀಗೆ ಅಪಪ್ರಚಾರ ಮಾಡಿ ದೋಷ ಆಗ್ತಾರಂತಂದರೆ ಅವ್ರು ಯಾವ ನರಕಕ್ಕೆ ಹೋಗ್ತಾರೆ ಹೇಳಿ? ಯಾವ ನರಕಕ್ಕೆ ಹೋಗ್ತಾರೆ ಹೇಳಿ? ಅವರೇನು ಮನುಷ್ಯರ ಅಲ್ಲ ಏನು? ನಾವೆಲ್ಲ ಪ್ರಾರ್ಥನೆ ಮಾಡೋಣ ಅವರೆಲ್ಲ ಮನುಷ್ಯರಾಗಿ ಚೇಂಜ್ ಆಗಲಿ ಅಂತೇಳಿ. ನಾವೆಲ್ಲ ಅಹಿಂಸಾ ಧರ್ಮದಲ್ಲಿ ಹುಟ್ಟಿದವರು. ನೋಡಿ, ನಾವು ಇವತ್ತು ಹೇಳ್ತೀವಿ, ಇವತ್ತು ನಿಮಗೆಲ್ಲ ಪತ್ರ ಬಿಟ್ಟಿದ್ದು 18ನೇ ತಾರೀಕೇನೋ ಬಿಟ್ಟಿವಿ. ಆಗಿದ್ದು ಈಗ ಕೇವಲ ಒಂದು 10 ದಿವಸ ಆಯ್ತು ಅಷ್ಟೇ. 10 ದಿವಸದಲ್ಲಿ ನಾವೆಲ್ಲ ಇಷ್ಟು ಜನ ಒಟ್ಟಾಗಿದ್ರೆ ಇನ್ನು ಮುಂದಿಗೆ ಯಾವಾಗಾದರೂ ಕೂಡ ಒಟ್ಟಾಗಕ್ಕೆ ಏನಾಗುತ್ತೆ ಹೇಳಿ? ಇವತ್ತು ಈ ಧರ್ಮಸ್ಥಳ ಕ್ಷೇತ್ರಕ್ಕೆ ಮತ್ತು ಹೆಗ್ಗಡೆಯವರಿಗೆ ಸರಿಯಾದ ನ್ಯಾಯ ಸಿಗದಿದ್ದರೆ ಇದೇ ನಾವೆಲ್ಲ ಒಟ್ಟು ಸೇರಿ ವಿಧಾನಸೌಧದಲ್ಲಿ ಇರ್ತೀವಿ ಇನ್ನು ಸ್ವಲ್ಪ ಕಾಲ. ಅದಕ್ಕಿನ್ನೂ ಸಮಯ ಆಗುವುದಿಲ್ಲ. ಇನ್ನು ನ್ಯಾಯ ಬರದೇ ಇರಲಿ, ಅದು ಸರ್ಕಾರದವರಾಗಲಿ ಇಲ್ಲ ನ್ಯಾಯ ಕೊಡೋರಾಗಲಿ, ಇನ್ನು ಸರಿಯಾದ ನ್ಯಾಯ ಕೊಡದಿದ್ದರೆ ಎಲ್ಲರೂ ಕೂಡ ಅದು ಪ್ರಾಣ ಹೋದರೂ ಸಹಿತ ಇರಲಿ, ಎಲ್ಲರೂ ವಿಧಾನಸೌಧದಲ್ಲಿ ಸೇರ್ತೀವಿ, ಆ ನ್ಯಾಯ ತಗೊಂಡೇ ಇರ್ತೀವಿ. ಯಾಕೆ ಅಂತಂದರೆ ನಾವು ಅನ್ಯಾಯ ಮಾಡಿಲ್ಲ, ನಾವು ನ್ಯಾಯವಾಗಿಯೇ ಇದ್ದೀವಿ. ಅದರಿಂದ ನಮ್ಮ ನ್ಯಾಯವನ್ನು ನೀವು ಯಾರ್ರಿ ನೀವು ನಮಗೆ ಅನ್ಯಾಯ ಅಂತ ಹೇಳೋರು? ನೀವು ಯಾರ್ರಿ ಈ ದೇಶದಲ್ಲಿ ಹುಟ್ಟು ನಮಗೆಲ್ಲ ಅನ್ಯಾಯ ಅಂತ ಹೇಳೋದು? ಇವತ್ತು ನಾವೆಲ್ಲ ಜೈನರಾಗಿರ್ಬೋದು, ಹೆಗ್ಗಡೆಯವರು ಜೈನ ಪರಿವಾರದವರಾಗಿರ್ಬೋದು. ಇವತ್ತು ನಿಮ್ಮ ಒಂದು ರಹಸ್ಯ ಹೇಳ್ತೀನಿ ನೋಡಿ, ನಮ್ಮ ಜೈನರ ಬಗ್ಗೆ ಎಷ್ಟು ಅವರಿಗೆ ಅಭಿಮಾನ ಇದೆಯೋ ಅದಕ್ಕಿಂತ ಹೆಚ್ಚು ಅಭಿಮಾನ ಹಿಂದೂ ಜನಗಳಲ್ಲಿ ಮಾತ್ರ ಅಲ್ಲ, ಎಲ್ಲ ಜಾತಿಯವರು ಬಂದವರ ಮೇಲೆ ಅಭಿಮಾನ ಇದೆ. ಎಲ್ಲ ಜನರು ಯಾವ ಜಾತಿಯವರು ಇರಲಿ, ಏನಾದರೂ ಧರ್ಮಸ್ಥಳದ ಹೆಗ್ಗಡೆಯವರು ಮತ್ತು ಧರ್ಮಸ್ಥಳ ಕ್ಷೇತ್ರಕ್ಕೆ ನೀವು
ಅಪಪ್ರಚಾರ ಮಾಡ್ತಾ ಇದ್ದೀರಿ, ಇಲ್ಲಿ ಕೆಟ್ಟ ವಿಚಾರ ಮಾಡ್ತಾ ಇದ್ದೀರಿ ಅಂತಂದರೆ ನೀವು ಮನುಷ್ಯರಿಗೆ ಜಾತಿ ಇಲ್ಲ, ಸರಿ ಇಲ್ಲ ನೀವು. ಅದರಿಂದ ನೀವೆಲ್ಲ ಮೊದಲು ಮನುಷ್ಯರಾಗಿ ಚೇಂಜ್ ಆಗಿ. ಒಂದು ಎಲ್ಲ ಧರ್ಮದವರನ್ನು ಇಟ್ಕೊಂಡು ಒಂದು ಮಾರ್ಗದಲ್ಲಿ ಹೋಗ್ತಾ ಇದ್ದಾರೆ ಅಂತಂದರೆ, ಯಾಕಂದರೆ ತೀರ್ಥಂಕರೆಲ್ಲ ಯಾವ ಒಂದು ಚಿಕ್ಕ ಚಿಕ್ಕ ಜೀವರಾಶಿ ಕೂಡ ಒಂದೇ ಭಾವನೆ ಇಟ್ಕೊಳ್ತಾರಂತೆ, ಎಲ್ಲವನ್ನು ಒಂದೇ ದೃಷ್ಟಿಯಲ್ಲಿ ನೋಡ್ತಾರಂತೆ. ಹಾಗೆ ಧರ್ಮಸ್ಥಳದ ಹೆಗ್ಡೆಯವರು ಕೂಡ ಎಲ್ಲ ಜಾತಿ ಭೇದ ಯಾವುದೂ ಇಲ್ಲದೆ ಇವತ್ತು ಅವರು ಒಂದೇ ಭಾವದಿಂದ ಒಂದೇ ಸೇವೆಯನ್ನು ಮಾಡಿಕೊಂಡು ಹೋಗ್ತಾ ಇದ್ದಾರೆ. ಅಂಥ ಮನುಷ್ಯರ ಮನಸ್ಸು ನೊಂದರೆ ಉಂಟಲ್ಲ, ಈ ಸಂಸಾರ ಉಳಿಯಲ್ಲ. ನೋಡಿ ಎಷ್ಟು ಮಂದಿರ, ಜಾತಿ ಭೇದ ಇಲ್ಲದೆ ಎಲ್ಲ ಮಂದಿರ, ಎಷ್ಟು ಸಾವಿರಾರಲ್ಲ ಲಕ್ಷಾಂತರ ಮಂದಿರಗಳೆಲ್ಲ ಜೀರ್ಣೋದ್ಧಾರ ಮಾಡಿದ್ದಾರೆ. ನಾವು ತಮಿಳ್ನಾಡಿಂದ ಬಂದಿವಿ, ಅದನ್ನು ಕರ್ನಾಟಕದ ಅನ್ನ ತಿಂದವರು ನಾವು. ಅದರಿಂದ ಇಲ್ಲಿ ಈಗ ತಮಿಳ್ನಾಡಿಂದನೂ ಕೂಡ ಸುಮಾರು ಜನ ಬಂದಿದ್ದಾರೆ. ಎಷ್ಟು ಜನ ಬರಲಿ, ಪತ್ರ ತಗೊಳ್ತಾರೆ, ತಕ್ಷಣ ಬರ್ತದೆ. ಒಂದೊಂದು ಮಂದಿರಕ್ಕೂ ಕೂಡ ಲಕ್ಷಾಂತರ ದುಡ್ಡು ಕೊಟ್ಟಿದ್ದಾರೆ. ಇವತ್ತು ತಮಿಳ್ನಾಡಲ್ಲಿ ಹೆಚ್ಚು ಮಂದಿರ ಪುನಃ ಜೀವಿತವಾಗಿದೆ ಅಂತಂದರೆ ಅದು ಹೆಗ್ಡೆಯವರೇ. ಮಂದಿರ ಮಾತ್ರ ಇಲ್ಲ, ಎಷ್ಟು ಜನ ಓದುವ ಮಕ್ಕಳು, ಎಷ್ಟು ಜನ ಬಡವರಿಗೆ, ಅಂಥ ಒಂದು ಮಹಾಪುರುಷರಿಗೆ ಇವತ್ತೆಲ್ಲ ತೊಂದರೆಗಳು ಬಂದಿದೆ ಅಂತ ಹೇಳಿದರೆ ನಿಜವಾಗಿ ನಾವೆಲ್ಲ ಸುಮ್ಮ ಕೂತ್ಕೊಳ್ಳಬಾರದು. ಅದರಿಂದ ನಾವು ಯಾರಿಗೂ ತೊಂದರೆ ಮಾಡೋಕ್ಕೆ ಹೋಗೋದಿಲ್ಲ, ಯಾರಿಗೂ ಮಾಡುವುದು ಬೇಡ. ಯಾರು ನಮಗೆ ತೊಂದರೆ ಮಾಡಿದ್ರೆ ನಾವು ಬಿಡುವುದಿಲ್ಲ, ಯಾರು ತೊಂದರೆ ಕೊಟ್ಟರೆ ನಾವು ಬಿಡುವುದಿಲ್ಲ. ಇವತ್ತು ನೋಡಿ ಎಲ್ಲ ಕಡೆನೂ ಕೊರೋನಾ ಬಂತು, ಎಲ್ಲ ಕಡೆನೂ ಹೆಚ್ಚಿಗೆ ಹೋಗಿ ನೋಡಿ. ಇವತ್ತು ಎಲ್ಲೋ ಉತ್ತರ ಕರ್ನಾಟಕ ಆ ಕಡೆ ಈ ಕಡೆ ಎಲ್ಲ ಏನೋ ಹೆಚ್ಚು ಮಳೆ ಬಂದು ಎಷ್ಟೋ ಜನಕ್ಕೆ ತೊಂದರೆ ಆಯಿತು. ಹೆಚ್ಚು ಪರಿಹಾರ ಹೋಗಿದೆ ಅಂತಂದರೆ ಧರ್ಮಸ್ಥಳದಿಂದ ಹೋಯ್ತು. ಕೊರೋನಾ ಟೈಮಲ್ಲೂ ಕೂಡ ಹೋಗಿ ನೋಡಿ, ಹೆಚ್ಚು ಅಂತಂದರೆ ಎಲ್ಲ ಜೈನ ಧರ್ಮದವ್ರದ್ದು ಅಲ್ಲಿ ಅನ್ನದಾನ ಹಾಕಿದ್ರು. ಇವತ್ತು ದೇಶದಲ್ಲಿ ಹೋಗಿ ನೋಡಿ, ಗೋಶಾಲೆ ಹೆಚ್ಚಿದೆ ಅಂತಂದರೆ 90% ಜೈನರದೇ. ಅದು ಮನುಷ್ಯರು ಮಾತ್ರ ಅಲ್ಲ, ಎಲ್ಲ ಪ್ರಾಣಿಗಳನ್ನು ಬದುಕಬೇಕು ಅಂತ ಇದೆ. ಅದರಿಂದ ಇಲ್ಲಿ ನಾವು ಒಬ್ಬರೇ ಭಾಷಣ ಮಾಡೋಕ್ಕೆ ಬಂದಿಲ್ಲ, ಇನ್ನು ಇದ್ದವರೆಲ್ಲ ಬಂದಿದ್ದಾರೆ. ಇಲ್ಲಿ ನಾವೆಲ್ಲ ಬಂದಿದ್ದೇನು ಅಂತಂದರೆ, ಎಲ್ಲ ಸ್ವಾಮಿಗಳವರು ನಮ್ಮ ಎಲ್ಲರಿಗೂ ಕೂಡ 2 ಕಣ್ಣಿದ್ದಂಗೆ ಇದ್ದರು. ಶ್ರವಣಬೆಳಗೊಳ ಸ್ವಾಮೀಜಿಯವರು ಮತ್ತು ಹೆಗ್ಡೆಯವರು. ಶ್ರವಣಬೆಳಗೊಳ ಸ್ವಾಮೀಜಿಯವರು ಹೋದ ನಂತರ ನಮಗೆಲ್ಲ ಭಾರಿ ದುಃಖ ಆಯಿತು, ವಿಚಾರ ಆಯಿತು. ಯಾಕಂದರೆ ನಾವೆಲ್ಲ ಮಕ್ಕಳು, ಏನಪ್ಪ ನಮ್ಮನ್ನೆಲ್ಲ ಬಿಟ್ಟು ಹೋಗಿಬಿಟ್ಟಿದ್ದಾರೆ ಅಂತೇಳಿ ನಮಗೆಲ್ಲ ಚಿಂತನೆ ಆಗಿತ್ತು. ಆದರೆ ಇವತ್ತು ನಮ್ಮ ಚಾರುಕೀರ್ತಿ ಸ್ವಾಮೀಜಿಯವರು ಇಲ್ಲದರೂ ಕೂಡ ಒಂದು ಹುಂಚದಲ್ಲಿ ಒಂದು ಇಂದ್ರಧ್ವಜ ಮಹಾಮಂಡಲ ಅದನ್ನು ತುಂಬ ಚೆನ್ನಾಗಿ ಮಾಡಿದರು ಸ್ವಾಮೀಜಿ. ಆಗ ನಾವೆಲ್ಲ ಸ್ವಾಮಿಗಳು ಸೇರಿದಾಗ ಹೆಗ್ಡೆಯವರು ಬಂದರು. ನಾವೆಲ್ಲ ಕೇಳಿದ್ವಿ, ಈಗ ದೊಡ್ಡ ಸ್ವಾಮೀಜಿಯವರು ಇಲ್ಲ, ನೀವೇ ದೊಡ್ಡವರು, ನೀವೇ ನಮಗೆಲ್ಲ ಮಾರ್ಗದರ್ಶಕರಾಗಿದ್ದು, ನಿಮ್ಮ ಬಲ ನಮ್ಮ ಜೊತೆಯಲ್ಲಿರಬೇಕು, ನೀವು ಕಾಪಾಡಬೇಕು ಅಂತೇಳಿ. ಆಗ ಅವರು ಎಷ್ಟು ಚೆನ್ನಾಗಿ ನಮಗೆಲ್ಲ ಉತ್ತರ ಕೊಟ್ಟರು, ಎಷ್ಟು ಚೆನ್ನಾಗಿ ಮಾರ್ಗದರ್ಶನ ಕೊಟ್ಟರು ಅಂತಂದರೆ ಅದು ಇವತ್ತು ನಾವು ಮರೆಯೋಕ್ಕೆ ಸಾಧ್ಯ ಇಲ್ಲ. ಅದರಿಂದ ಮತ್ತೆ ಶ್ರವಣಬೆಳಗೊಳ ಸ್ವಾಮೀಜಿ ಇಲ್ಲದರೂ ಕೂಡ ಮತ್ತೆ ಇನ್ನೊಂದು ಕಣ್ಣು ತೆರೆಯೋಕ್ಕೆ ನಮ್ಮ ಚಿಕ್ಕ ಸ್ವಾಮೀಜಿಯವರು ಬಂದ್ದಾರೆ. ಅವರು ತುಂಬ ಚೆನ್ನಾಗಿ ಮಾಡ್ತಾಯಿದ್ದಾರೆ. ಇವತ್ತು ನೋಡಿ, ಎಲ್ಲ ಮಠಕ್ಕೆ ಹೋಗಿ ಎಲ್ಲ ಸ್ವಾಮೀಜಿಯವರು ಪಾಪ ತುಂಬ ಕಷ್ಟಪಟ್ಟು ಬಂದವರಿಗೆ, ಭಕ್ತಾದಿಗಳಿಗೆ, ಮಂದಿರಗಳ ಸೇವೆಗೆ, ಸಮಾಜದ ಸೇವೆಗೆ ಸಾಕಷ್ಟು ಎಲ್ಲರೂ ಮಾಡ್ತಾಯಿದ್ದಾರೆ. ಆದರೆ ನಮ್ಮ ಎಲ್ಲ ಮಠಾಧಿಪತಿಗಳ ಸೇವೆಯಲ್ಲಿ ನಮ್ಮ ಹೆಗ್ಡೆಯವರ ಸಹಕಾರ ತುಂಬ ಇದೆ. ಎಲ್ಲರಿಗೂ ಸಹಕಾರ ಮಾಡ್ತಾ ಇದ್ದಾರೆ. ಅಂಥ ಹೆಗ್ಡೆಯವರ ಪರಿವಾರಕ್ಕೆ, ಹೆಗ್ಡೆಯವರಿಗೆ ಈ ದೇವರ ಅನುಗ್ರಹ ಯಾವಾಗಲೂ ಇರಲಿ, ಇದ್ದೇ ಇರ್ತದೆ. ಮತ್ತು ಎಲ್ಲ ಸ್ವಾಮಿಗಳ ಅನುಗ್ರಹ ಇರ್ತದೆ. ದೇಶದಲ್ಲಿ ಎಷ್ಟು ಸಾಧು ಸಂತರು, ಋಷಿ ಮುನಿ, ಆರಿಕ ಎಲ್ಲರೂ ಇದ್ದಾರೆ. ಇವತ್ತು ಎಲ್ಲರ ಆಶೀರ್ವಾದ ಹೆಗ್ಡೆಯವರ ಮೇಲೆ ಇದೆ. ಎಲ್ಲರೂ ಅವರವರ ಭಾಷಣದಲ್ಲಿ ಮಾತಾಡಿದ್ದಾರೆ. ಆಯಿತಾ, ಇಡೀ ದೇಶ ಎಲ್ಲರೂ ಹೆಗ್ಡೆಯವರು ಕೂಡ ಜಪ ಮಾಡ್ತಾ ಇದ್ದಾರೆ, ಭಕ್ತಿ ಮಾಡ್ತಾ ಇದ್ದಾರೆ. ಆದ್ದರಿಂದ ನಾವುಗಳು ಯಾವಾಗ ಈ ಒಂದು ಭಾವನೆ ಮಾಡಿಕೊಂಡು ಬಂದಿದ್ದೀವೋ,
ಭಾವನೆ ಮಾಡಿದೆಯೋ ಹಾಗೆ ಹೆಗ್ಡೆಯವರಿಗೆಲ್ಲ ಕಷ್ಟ ಹೋಗಿದೆ. ಈಗ ಏನೂ ಇಲ್ಲವೇ ಇಲ್ಲ ಅಂತೇಳಿ ಯಾವಾಗಲೂ ನಾವೆಲ್ಲ ಹೆಗ್ಡೆಯವ್ರ ಜೊತೆಯಲ್ಲಿ ಇರಲ್ಲ ಅಂತೇಳಿ ಹೇಳಿ. ನಾವೆಲ್ಲ ಹೆಗ್ಡೆಯವ್ರ ಜೊತೆಯಲ್ಲಿ ಇದ್ದೇವೆ ಹೇಳಿ. ನಾವೆಲ್ಲ 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 ಹೇಳಿ. ನಾವೆಲ್ಲ ಧರ್ಮಸ್ಥಳದ ಜೊತೆಯಲ್ಲಿದ್ದೇವೆ. ನಾವೆಲ್ಲ 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 ಹೇಳಿ. ಹೆಗ್ಡೆಯವರಿಗೆ ಜಯವಾಗಲಿ. ಹೆಗ್ಡೆಯವರಿಗೆ 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 ಹೆಗ್ಡೆ ಪರಿವಾರಕ್ಕೆ ಹೆಗ್ಡೆ ಪರಿವಾರಕ್ಕೆ ಹೆಗ್ಡೆ ಪರಿವಾರಕ್ಕೆ ಜಯ बोलो ಬಾಹುಬಲಿ ಭಗವಾನ್ ಕೀ. ಜಯ बोलो ಬಾಹುಬಲಿ ಭಗವಾನ್ ಕೀ. ಎಲ್ಲ ಆಯುಷ್ಯದಲ್ಲಿ 5% ಹೆಗ್ಡೆಯವರು ಕೊಡೋಣ. ಅಷ್ಟು ಜನ ಹೆಗ್ಡೆಯವರು ಬದುಕಲಿ. ನಮಗೆಲ್ಲರೂ ಕೂಡ ಧರ್ಮದ ಮಾರ್ಗ ಧರ್ಮದ ಹಾದಿಯಲ್ಲಿ ಅವರು ಕರ್ಕೊಂಡೋಗಿ ಇವತ್ತು ಇಡೀ ದೇಶದ ಇಡೀ ಎಲ್ಲ ಚಕ್ರವರ್ತಿಗಳು ಹೆಗ್ಡೆಯವರು ಎಲ್ಲ ಚಕ್ರವರ್ತಿಗಳಂತ ಹೇಳಿ ಆ ಭಗವಂತನ ಅನುಗ್ರಹ ಯಾವಾಗಲೂ ಕೂಡ ಹೆಗ್ಡೆ ಪರಿವಾರ ಹೆಗ್ಡೆಯವರ ಮೇಲೆ ಇವತ್ತಿನಿಂದ ಹೆಗ್ಡೆಯವರು ಚೆನ್ನಾಗಿ ನಿದ್ರೆ ಮಾಡಲಿ. ಭಗವಂತನ ಅವ್ರಿಗೆ ಚೆನ್ನಾಗಿ ನಿದ್ರೆ ಕೊಡಲಿ. ಆಯಿತಾ, ಅವ್ರಿಗೆ ಸುಖವಾಗಿರಲಿ, ಅವ್ರ ಆತ್ಮ ಶಾಂತಿಯಾಗಿರಲಿ ಅಂತೇಳಿ ಯಾರು ಬೇಕಾದ್ರೆ ಏನಾದರೂ ಹೇಳ್ಕೊಳ್ಳಿ. ನಾವೆಲ್ಲ ಇದ್ದೀವಿ. ಹೆಗ್ಡೆಯವರು ಅವ್ರ ಭಾವನೆಯಿಂದ ಅವ್ರ ಮನಸ್ಸಿಂದ ಎಲ್ಲ ಕಿತ್ತು ಹಾಕಲಿ, ಅವರು ಸಂತೋಷವಾಗಿ ಇರಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥಿಸುತ್ತಾ ಮುಂದೆ ಇನ್ನೂ ಎಲ್ಲ ಸ್ವಾಮಿಗಳವರು ಕೂಡ ಇಲ್ಲಿ 2 ನಿಮಿಷ 3 ನಿಮಿಷ ಏನಂದಾರು ಮಾಡ್ತಾ ಇದ್ದಾರೆ. ನಾವು ಮಾತಾಡಿದರಲ್ಲಿ ಏನಾದ್ರು ತಪ್ಪಿದ್ರೆ ಆ ಭಗವಂತನ ಕ್ಷಮಿಸಲಿ ಅಂತೇಳಿ ನಮ್ಮ 2 ಮಾತನ್ನು ಮುಗಿಸ್ತೇವೆ. ಸ್ವಸ್ತಿ ಶ್ರೀ ಧವಳಕೀರ್ತಿ ಭಟ್ಟಾರಕ ಪಟ್ಟಾಚಾರ್ಯವರಿ ಮಹಾಸ್ವಾಮೀಜಿ ಕಿ, ಅಹಿಂಸಾ ಪರಮೋ ಧರ್ಮ ಕಿ ಜೈ. ಆತ್ಮೀಯ ಸದ್ಧರ್ಮ ಸರಿದೆ ಸಮ್ಯಕ್ತ ಬಂಧುಗಳೇ, ಇವತ್ತಿನ ಈ ಒಂದು ಸಮಾವೇಶಕ್ಕೆ ಕಾರ್ಯಕ್ರಮಕ್ಕೆ ದೂರದ ಬೆಂಗಳೂರಿನಿಂದ ಅವರ 90ನೇ ವಯಸ್ಸಿನಲ್ಲಿ ಪೂಜ್ಯರೊಂದಿಗೆ ನಾನಿದ್ದೇನೆ, ಕ್ಷೇತ್ರದೊಂದಿಗೆ ನಾನಿದ್ದೇನೆ ಅಂತ ಹೇಳಿ ನಾಡೋಜ ಡಾಕ್ಟರ್ ಹಂಪ ನಾಗರಾಜಯ್ಯನವರು ಹಿರಿಯರು ಬಂದಿದ್ದಾರೆ. ಅವರು ಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆ ಅವರೊಟ್ಟಿಗೆ ನಿಕಟ ಸಂಪರ್ಕದಲ್ಲಿದ್ದದ್ದು ಮಾತ್ರ ಅಲ್ಲ, ದಿವಂಗತ ಮಂಜಯ್ಯ ಹೆಗಡೆಯವರು, ದಿವಂಗತ ರತ್ನವರ್ಮ ಹೆಗಡೆಯವರು ಹಾಗೂ ಇವತ್ತಿನ 21ನೆಯ ಧರ್ಮಾಧಿಕಾರಿಗಳಾಗಿರ್ತಕ್ಕಂತಹ ಪರಮಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆಯವರೊಂದಿಗೂ ಕೂಡ ಅತ್ಯಂತ ನಿಕಟ ಸಂಪರ್ಕದಲ್ಲಿರುವವರು. ಮಹಾಮಸ್ತಕಾಭಿಷೇಕ, ಮಹಾನಡವಳಿ, ಧರ್ಮಸ್ಥಳದ ಧರ್ಮ ಸಮ್ಮೇಳನ, ಸಾಹಿತ್ಯ ಸಮ್ಮೇಳನ ಎಲ್ಲ ಕಾರ್ಯಕ್ರಮಗಳಲ್ಲಿ ಕೂಡ ತಮ್ಮನ್ನು ತಾವು ಕ್ಷೇತ್ರದಲ್ಲಿ ತೊಡಗಿಸಿಕೊಂಡಿರ್ತಕ್ಕಂತಹ ಹಿರಿಯರಾದ ನಾಡೋಜ ಡಾಕ್ಟರ್ ಹಂಪ ನಾಗರಾಜಯ್ಯನವರು ಇವತ್ತು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಸರ್, ತಾವು ಪೂಜ್ಯರಿಗೆ ಬೆಂಬಲದ ಆಶೀರ್ವಾದದ ಮಾತುಗಳನ್ನ ಆಡಬೇಕು ಅಂತೇಳಿ ತಮ್ಮಲ್ಲಿ ಅತ್ಯಂತ ಗೌರವದಿಂದ ವಿನಂತಿಸಿಕೊಳ್ತಾ ಇದ್ದೇವೆ. ಸಿದ್ಧಾಂ ಸಿದ್ಧಿಂ ದಿಸಂತು. ಯಾರಿಗೆ? ಮಮ. ಸಿದ್ಧಾಂ ಸಿದ್ಧಿಂ ಮಮ ದಿಸಂತು. ಆಯಿರಿಯ ಮಮ ಪಸೀದಂತು. ಓಜ್ಜಯ ವರ ಮದಿಂದೆಂತು. ಸುಹಾಯಿಂ ಸಾಹು ಪಯಚ್ಛಂತು. ಏಸಾ ಆಯಿರಿಯ ಪರಿಭಾಷಾ. ಇದು ನಾನು ಹೇಳಿದ್ದು ಕ್ರಿಸ್ತಶಕ 5ನೇ ಶತಮಾನದ ಪ್ರಾಕೃತ ಮಹಾಕೃತಿಯಾದಂತಹ ಆಗಮ ಗ್ರಂಥವಾದಂತಹ ತಿಳೋಯ ಪಣ್ಯತಿ ತ್ರಿಲೋಕ ಪ್ರಜ್ಞಪ್ತಿಯಿಂದ ನಾನು ಆರಿಸ್ಕೊಂಡಿದ್ದು. ಇಷ್ಟೊಂದು ಜನ ಆಚಾರ್ಯರು, ಇಷ್ಟೊಂದು ಜನ ಭಟ್ಟಾರಕರು, ಇಷ್ಟೊಂದು ಜನ ಗುರುಗಳು, ಅವರೆಲ್ಲರ ದರ್ಶನ ಮಾಡ್ತಕ್ಕಂಥ ಒಂದು ಸೌಭಾಗ್ಯ, ಸಂತೋಷ ನಮಗೆ. ಒಮ್ಮೆಲೆ ಇವ್ರನ್ನ ಒಬ್ಬೊಬ್ಬರನ್ನು ಇವ್ರ ಮಠಕ್ಕೆ ಹೋಗಿ ನಾವು ನೋಡಬೇಕು ಅಂದಿದ್ದರೆ ಎಷ್ಟು ಕಾಲ ತಗೊಳ್ತಾ ಇತ್ತು. ಆದರೆ ಏಕಕಾಲದಲ್ಲಿ ಇಷ್ಟು ಭಟ್ಟಾರಕರಿಗೆ ನಮೋಸ್ತು ಹೇಳುವ ಒಂದು ಅವಕಾಶ ಇವತ್ತು ನಮಗೆ ಪ್ರಾಪ್ತವಾಗಿದೆ. ನಾನು ಧರ್ಮಸ್ಥಳಕ್ಕೆ ಮೊಟ್ಟ ಮೊದಲ ಸಲ ಬಂದಿದ್ದು 1959ನೇ ಇಸ್ವಿಯಲ್ಲಿ. 66 ವರ್ಷ ಆಗೋಯ್ತು. ಎಷ್ಟು ಬೇಗ ಕಾಲ ಕಳೆದು ಹೋಗಿದೆ. ಬೆಂಗಳೂರಿನಿಂದ ಬಸ್ನಲ್ಲಿ ಆಗ ಇಲ್ಲಿ ಪ್ರತಿ ವರ್ಷ ಧರ್ಮ ಸಮ್ಮೇಳನ, ಸಾಹಿತ್ಯ ಸಮ್ಮೇಳನ,
ಕಲೆಗಳಿಗೆ, ಲಲಿತ ಕಲೆಗಳಿಗೆ ಸಂಬಂಧಪಟ್ಟಂಥ 3ನೇ ದಿವಸದ ಕಾರ್ಯಕ್ರಮ ಇದು ಏರ್ಪಾಟು. ಬೆಂಗಳೂರಿನಿಂದ ಸಾಹಿತಿಗಳನ್ನು, ಕಲಾವಿದರನ್ನ, ಇವ್ರನ್ನೆಲ್ಲ ಆಗ ಬಸ್ನಲ್ಲಿ ಕರ್ಕೊಂಡು ಬರ್ತಾಯಿದ್ದು, ದೊಡ್ಡ ದೊಡ್ಡ ಸಾಹಿತಿಗಳನ್ನ. ಅದಕ್ಕೆ ರಿಂಗ್ ಮಾಸ್ಟರ್ ಯಾರು, ಸಂಯೋಜಕರು ಯಾರು ಅಂತಂದರೆ ನಮ್ಮ ಕಾಸಾ ಧರ್ಣೇಂದ್ರಯ್ಯನವರು ಭಾರಿ ಭರ್ಜರಿ ಪೇಟ ಕಟ್ಕೊಂಡು, ಕ್ಲೋಸ್ ಕಾಲರ್ ಕೋಟ್ ಹಾಕ್ಕೊಂಡು, ಎಲ್ಲ ಹಿರಿಯರು, ಆನಾಕ್ಷರಾಯರು, ಶಿಮೂರ್ ಶಾಸ್ತ್ರಿಗಳು, ಮಿರ್ಜೆ ಅಣ್ಣಾರಾಯರು, ಜಿ ಬ್ರಹ್ಮಪ್ಪ, ನಾವೆಲ್ಲ ಬೆಂಗಳೂರಿನಿಂದ ಬರ್ತಾಯಿದ್ವಿ. BS ರಾಮಾಚಾರ್ ಸುಮಾರು 35 ವರ್ಷ ಸತತವಾಗಿ ಪ್ರತಿ ಕಾರ್ಯಕ್ರಮಕ್ಕೂ ಇಲ್ಲಿ ಪ್ರಾರ್ಥನೆ ಹೇಳಿದಂಥವರು ಗುಡ್ಬಂಡೆ ರಾಮಾಚಾರ್ ಅಂತ. ಅವರು ಇಷ್ಟು ಜನ ಎಲ್ಲ ಸೇರಿಕೊಂಡು ಇಲ್ಲಿ ಬರ್ತಾಯಿದ್ವಿ. ನಾನು ಬಂದ ಸಂದರ್ಭದಲ್ಲಿ ಅವಾಗ ವೀರೇಂದ್ರ ಹೆಗ್ಗಡೆಯವರು, ಒಬ್ಬ ಹುಡುಗ, 11 ವರ್ಷದ ಹುಡುಗ, ಮನೆ ತುಂಬ ಒಳ್ಳೆ ತೇಜಸ್ವಿ ತರುಣ, ತೆಳ್ಳಗೆ ಬೆಳ್ಳಿಗೆ ಗಂಭೀರವಾಗಿ ಸಪೂರ್ವಾಗಿ ಇದ್ದಂಥ ಹುಡುಗ, ಚಟುವಟಿಕೆಯಿಂದ ಬುಡು ಓಡಾಡಿಕೊಂಡು ಕೆಲಸ ಮಾಡಿ ನಮ್ಮನ್ನೆಲ್ಲ ನಗಿಸ್ತಾ ಇದ್ದವರು ಸುರೇಂದ್ರ ಕುಮಾರ್. ಇನ್ನು ಚಿಕ್ಕ ಬಾಲಕ ಹರ್ಷ, ಎಳೆ ಮಗು. ಇನ್ನು ರಾಜೇಂದ್ರ ಪದ್ಮಲತಾ ಇನ್ನೂ ಹುಟ್ಟಿರಲಿಲ್ಲ ಆಗ. ಬೆಳೀತಪ್ಪ ಸಂಸಾರ ಸಾಹಿತ್ಯ ಸಮ್ಮೇಳನ ನಾನು ಮಾತನಾಡೋದಕ್ಕೆ ಅವಾಗ ಬಂದಾಗ 59ನೇ ಇಸ್ವಿಯಲ್ಲಿ ನಮ್ಮ ಕರ್ನಾಟಕದ ಗುರುಗಳ ಗುರುವಾಗಿದ್ದಂಥ SV ರಂಗಣ್ಣವರು ಅಧ್ಯಕ್ಷತೆ ವಹಿಸಿದರು. ಅಲ್ಲಿ ಆ ಕಡೆ ಇದ್ದಂಥ ಭವನ ಅದು, ಸುಮಾರು 5,000 ಜನರ ಸಭೆ. ಆಗ ಅದನ್ನು ಉದ್ಘಾಟಿಸಿದಂಥವರು ನಮ್ಮ ಇನ್ನೂ ಕೋಲಾರ ಜಿಲ್ಲೆ ಅಖಂಡ ಜಿಲ್ಲೆ ಆಗಿತ್ತು, ಚಿಕ್ಕಬಳ್ಳಾಪುರ ಕೋಲಾರ ಬೇರೆ ಆಗಿರಲಿಲ್ಲ. ಅಲ್ಲಿಯ ಶಾಸಕರಾಗಿದ್ದಂಥ MP ಆಗಿದ್ದಂಥ ಕೃಷ್ಣಪ್ಪ ಅನ್ನೋರು ಸೆಂಟ್ರಲ್ ಗೌರ್ಮೆಂಟ್ ಇಂದಿರಾ ಗಾಂಧಿಯವ್ರ ಕಾಲದಲ್ಲಿ ಮಿನಿಸ್ಟರ್ ಆಗಿದ್ದರು. ಅವರು ಉದ್ಘಾಟನೆ ಮಾಡಿದರು. ಧರ್ಣೇಂದ್ರಯ್ಯನವರು ಆ ಸಮ್ಮೇಳನಕ್ಕೆ ವಿಷಯ ಏನು ಕೊಟ್ಟಿದ್ದರು ಅಂದರೆ, ಕನ್ನಡ ಸಾಹಿತ್ಯ ಅಂದು ಇಂದು ಮುಂದು 3 ಕಾಲದ ಒಂದು ಅದರ ಪ್ರವಾಹವನ್ನು ಕುರಿತು ಮಾತನಾಡುವ ಒಂದು ಇದನ್ನು ಕೊಟ್ಟಿದ್ದರು. ಆನಾಕೃಷ್ಣರಾಯರು ಮಾತಾಡಬೇಕಾಗಿತ್ತು ಮೊದಲು. ಆನಾಕೃಷ್ಣರಾಯರು ಅಂದರೆ ಬಹಳ ಜನ ಈಗ 60 ವರ್ಷಕ್ಕೆ ದಾಟಿದವರಿಗೆ ಆನಾಕೃಷ್ಣರಾಯರ ಹೆಸರು ಅಂದರೆ ರೋಮಾಂಚನ ಆಗ್ತಕ್ಕಂಥದ್ದು. ಕರ್ನಾಟಕದಲ್ಲಿ ಅವರ ಮಾತಿಗೆ ನಿಂತರೆ ವಾಗ್ಝರಿ ಮಾತ್ರ ಅಲ್ಲ, ಇಡೀ ಕರ್ನಾಟಕದ ಅಭ್ಯುದಯವನ್ನು ಹಾರೈಸಿದಂಥ ಮಹಾಚೇತನ ಅವರು. ಆದರೆ ಅವರು ಆನಾಕೃಷ್ಣ ಏನು ಮಾಡಿದರು, ನಾನು ಆಗ ತಾನೇ ಲೆಕ್ಚರರಾಗಿ ಕನ್ನಡ ಅಧ್ಯಾಪಕರಾಗಿ ಮಂಡ್ಯದಲ್ಲಿದ್ದವನು, ಇನ್ನೂ 22 ವರ್ಷ. ಅದು ನನ್ನ ಮೇಲೆ ಅದು ಏಕೆ ಅವರಿಗೆ ಮಮತೆ ಬಂತೋ ಗೊತ್ತಿಲ್ಲ, ಇವರೇ ಮಾತಾಡಲಿ ಮೊದಲು ಅಂತ ನನ್ನನ್ನೇ ಫಸ್ಟ್ ಬ್ಯಾಟ್ಸ್ಮನ್ ನನ್ನನ್ನೇ ಮೊದಲು ಬ್ಯಾಟಿಂಗ್ ಮಾಡೋದಕ್ಕೆ ಓಪನಿಂಗ್ ಬ್ಯಾಟ್ಸ್ಮನ್ ಆಗಿ ಕಳಿಸ್ಕೊಟ್ರು. ಮಾತಾಡಿದೆ, ಎಲ್ಲ ಸಂತೋಷಪಟ್ಟರು. ಅದು ಬೇರೆ ವಿಚಾರ. ನಾನು ಯಾಕೆ ಹೇಳ್ತಾ ಇದ್ದೇನೆಂದರೆ, 59ನೇ ಇಸ್ವಿಯಲ್ಲಿ ನಾನು ನೋಡಿದ ಆ ಬಾಲಕ ಬೆಳೆದರು 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 ಬಾಹುಬಲಿಯ ಹಾಗೆ ಎತ್ತರವಾಗಿ ಬೆಳೆದು ಈ ಲೋಕವನ್ನು ಕಟ್ಟಿದರು. ಆಮೇಲೆ ಅವರು ರತ್ನವರ್ಮ ಹೆಗ್ಗಡೆಯವರ ಅಕಾಲಿಕ ನಿಧನದಿಂದ ತೆರವಾದಂತಹ ಧರ್ಮಾಧಿಕಾರಿಗಳಾಗಿ ಆ ಪೀಠಕ್ಕೆ ಅವರು ಪಟ್ಟಾಭಿಷಿಕ್ತರಾದರು. ಅಲ್ಲಿಂದ ಮುಂದಿನ ಬೆಳವಣಿಗೆನೆಲ್ಲ ನಾನು ಹೇಳಕ್ಕೆ ಹೋಗಲ್ಲ. ಆದರೆ ನೆನಪುಗಳು ನನ್ನ ಅಂತರಂಗದಲ್ಲಿ ಒಂದು ಸರೋವರದಲ್ಲಿ ಹೂ ಬಿಟ್ಟರೆ ಹೇಗೆ ತೇಲ್ಕೊಂಡು ಬರುತ್ತೋ ಹಾಗೆ ನನ್ನ ಹೃದಯ ತರಂಗ ಅದರಲ್ಲಿ ಈ ನೆನಪುಗಳೆಲ್ಲ ಸ್ಮೃತಿಪಟಲದ ಹಾಗೆ ತೆರೆದ ಮೇಲೆ ಬಂದ ಹಾಗೆ ನನಗೆ ನೆನಪಾಗ್ತಾ ಇದೆ. ಹುಡುಗರೆಲ್ಲ ದೊಡ್ಡವರಾದರು. ಹರ್ಷೇಂದ್ರ, ಸುರೇಂದ್ರ, ರಾಜೇಂದ್ರ ಎಲ್ಲ ದೊಡ್ಡವರಾದರು. ಆಮೇಲೆ ಈ ಕ್ಷೇತ್ರಕ್ಕೆ ವೀರೇಂದ್ರ ಹೆಗ್ಗಡೆಯವರ ಯಶೋಗಾಥೆ ಒಂದು ಅವರ ಕೀರ್ತಿ ದಿಗ್ದಿಗಂತವಾಗಿ ಹರಡೋದಕ್ಕೆ ಪ್ರಾರಂಭ ಆಯಿತು. ನಾನು ಅಪರೂಪಕ್ಕೆ ಬರ್ಕೊಂಡು ಬಂದಿದ್ದೀನಿ. ಈಗ ವಯಸ್ಸಾದ್ದರಿಂದ ನೆನಪು ಸ್ವಲ್ಪ ಮಸಲ್ಸ್ ಇರೋದರಿಂದ ಮಾತುಗಳು ಎಲ್ಲೆಲ್ಲೋ ಹೋಗುತ್ತೆ, ಚದುರು ಹೋಗಬಾರ್ದು, ಒಂದು ಚೌಕಟ್ಟಿನಲ್ಲಿರಬೇಕು ಅಂತ ನಾನು ಬರ್ಕೊಂಡು ಬಂದು ಓದ್ತಾ ಇರೋದು ಇದೇ ಮೊದಲನೇ ಭಾಷಣ. ಅದರಿಂದ ನೀವೆಲ್ಲ ನನಗೆ ಸಹಾಯ ಮಾಡಬೇಕು. ಆಮೇಲೆ
ಇಲ್ಲಿ ಧರ್ಮಸ್ಥಳದ ಒಂದು ಸುವರ್ಣ ಅಧ್ಯಾಯ, ಗೋಲ್ಡನ್ ಚಾಪ್ಟರ್ ಪ್ರಾರಂಭ ಆಯಿತು. ಮೊದಲು ಎಲ್ಲಿಂದ ಹೊರಟು ಅಂದರೆ ಹೆಗ್ಗಡೆಯವರು ಆಗ ತಾನೇ 20 ವರ್ಷದ ಹುಡುಗ ಅವರು ಪಟ್ಟಕ್ಕೆ ಬಂದಂಥ ಸಂದರ್ಭದಲ್ಲಿ ಮೊದಲನೇ ಪ್ರಯತ್ನ ಮಾಡಬೇಕಾದಂಥ ಒಂದು ಚಾಲೆಂಜ್ ಎದುರಾಯಿತು. ಅದೇನೆಂದರೆ ಕಾರ್ಕಳದಿಂದ ಗೊಮ್ಮಟ ಸ್ವಾಮಿಯ ಮಹಾವಿಗ್ರಹ ಅದು ಚಲಿಸ್ತಾ ಇಲ್ಲ, ಅದನ್ನು ಮುಂದಕ್ಕೆ ಹೋಗೋದಕ್ಕೆ ಆನೆಗಳಿಂದ ಎಳಿಸಿದರು, ಏನಾದರೂ ಆಗ್ತಾ ಇಲ್ಲ. ಆದರೆ ವೀರೇಂದ್ರ ಹೆಗ್ಗಡೆಯವರು ಆಗ್ತಾನೆ ಪಟ್ಟಕ್ಕೆ ಬಂದಂಥವರು, ಅವರು ಒಂದು ಉತ್ತರ ಭಾರತದಿಂದ ಪ್ರಸಿದ್ಧವಾದ ಕಂಪನಿಯಿಂದ ಸುಮಾರು 24 ಚಕ್ರದ ಮಹಾವಾಹನವನ್ನು ತರಿಸಿ ಬಾಹುಬಲಿಯನ್ನು ಇದಿಲ್ಲಿಂದ ಶ್ರವಣಬೆಳಗೊಳಕ್ಕೆ ತಂದರು. ಅವರು ಇಲ್ಲಿ ಧರ್ಮಸ್ಥಳಕ್ಕೆ ಅವರು ತಂದರು. ಕಾರ್ಕಳದಿಂದ ವಿದಾಯ ಆಯ್ತಲ್ಲ ಮೊದಲನೇ ಸಮಾರಂಭ. ಆನೆ ಉಪಾಧ್ಯಾಯರು ಜಿನರಾಜ ಹೆಗ್ಗಡೆಯವರು, ಬಹಳ ಜನಕ್ಕೆ ಜಿನರಾಜ ಹೆಗ್ಗಡೆಯವರ ಹೆಸರು ಗೊತ್ತಿರೋದಿಲ್ಲ. ಜಿನರಾಜ ಹೆಗ್ಗಡೆಯವರು ಕರ್ನಾಟಕ ಏಕೀಕರಣ ಆದಂಥ ಸಂದರ್ಭದಲ್ಲಿ ಅವರು ಮೊದಲ ಮುಖ್ಯಮಂತ್ರಿ ಆಗಬೇಕಾಗಿತ್ತು ಅವರು. ಆದರೆ ಅವರು ಬೇರೆ ಪಕ್ಷಕ್ಕೆ ಹೋದಂತಹ ಕಾರಣದಿಂದಾಗಿ ಅವರಿಗೆ ಆ ಅವಕಾಶ ತಪ್ಪಿತು. ಅದು ಬೇರೆ ವಿಚಾರ, ಈ ವೇದಿಕೆಯಿಂದ ಅದನ್ನು ವಿಸ್ತರಿಸಬೇಕಾದ ಅಗತ್ಯ ಇಲ್ಲ. ಅವರು ಮತ್ತು ಮುಖ್ಯ ಭಾಷಣಕಾರರಾಗಿ GP ರಾಜರತ್ನಂ. ಕಾರ್ಕಳದಿಂದ ವಿದಾಯ ಪ್ರಾರಂಭ ಆಯಿತು. ಅಲ್ಲಿಂದ ಧರ್ಮಸ್ಥಳಕ್ಕೆ ಬರುವವರೆಗೂ ಜನಸಾಗರ, ಪ್ರತಿಯೊಂದು ಊರಿನಲ್ಲೂ ಪ್ರತಿಯೊಂದು ಭಾಗದಲ್ಲೂ ಜನ ನಿಂತು ಬಾಹುಬಲಿಗೆ ಜೈ ಹೇಳಿದರು. ಅದು ಆತ್ಯಂತಿಕವಾಗಿ ಹೇಗೆ ಪರಿಣಮಿಸಿತು ಅಂತಂದರೆ, ವೀರೇಂದ್ರ ಹೆಗ್ಗಡೆಯವರಿಗೆ ಸುವರ್ಣ ಸೋಪಾನವನ್ನು ಕಟ್ಟಿದ ಹಾಗೆ ಅವರು ಇಲ್ಲಿಗೆ ತಂದರು, ಬಾಹುಬಲಿಯನ್ನು ನಿಲ್ಲಿಸಿದರು. ಅಲ್ಲಿಂದ ಅವರು ಹಿಂತಿರುಗಿ ನೋಡುವ ಪ್ರಮೇಯವೇ ಬರಲಿಲ್ಲ. ಕುಟುಂಬಗಳೆಲ್ಲ ಬೆಳೆದವು. ಯಶೋಗತಿ ಪ್ರಾರಂಭ ಆದಮೇಲೆ ಏನಾಯಿತು, ಅದನ್ನು ನೋಡುವ ಸಂತೋಷ ಮತ್ತು ಕಣ್ಣಿಗೆ ಹಬ್ಬ, ಮನಸ್ಸಿಗೆ ಧನ್ಯತೆ ಆಗ್ತಾನೆ ರಾಷ್ಟ್ರಪತಿ VV ಗಿರಿಯವರು ಬಂದು ಇದನ್ನು ರತ್ನಗಿರಿ ಮೇಲೆ ನಿಲ್ಲಿಸ್ತಕ್ಕಂತಹ ಕಾರ್ಯಕ್ರಮವನ್ನು ನೆರವೇರಿಸಿದರು. ಹೀಗೆ ಧರ್ಮಾಧಿಕಾರಿ ವೀರೇಂದ್ರ ಹೆಗ್ಗಡೆಯವರ ತಮ್ಮಂದಿರ ವಿವಾಹವಾದವು. ಹೇಮಾವತಿಯವರು ಬಂದರು, ಅನಿತಾ ಅವರು ಬಂದರು, ಸುಪ್ರಿಯಾ ಅವರು ಎಲ್ಲ ಬಂದರು, ಈ ಬೀಡನ್ನು ಬೆಳಗಿಸಿದರು. ಮಂಗಳೂರಲ್ಲಿ ರಾಜೇಂದ್ರ, ಆತ ಧಾರವಾಡದಲ್ಲಿ ಪದ್ಮಲತಾ ನಿರಂಜನರು ಕೀರ್ತಿಗೆ ಪಾತ್ರರಾಗಿ ತಮ್ಮ ಕಾರ್ಯವನ್ನು ನಿರ್ವಹಿಸೋದಕ್ಕೆ ಹೊರಟರು. ಈ ಅಭ್ಯುದಯ ಪರಂಪರೆಯನ್ನು ಅಖಿಲ ಭಾರತ ಭೂಪಟದಲ್ಲಿ ಧರ್ಮಸ್ಥಳ ಒಂದು ಧ್ರುವ ನಕ್ಷತ್ರದಂತೆ ಪ್ರಕಾಶಿಸುತ್ತಿರುವುದನ್ನು ಕಂಡು ಈ 89 ವರ್ಷ ತುಂಬಿ 90ನೇ ವರ್ಷಕ್ಕೆ ಕಾಲುತ್ತಿರುವ ಈ ಮುದಿಜೀವಕ್ಕೆ ಒಮ್ಮೆಲೇ ಬರಸಿಡಿಲು ಬಿಡದಂತೆ ಇತ್ತೀಚಿನ ಘಟನಾವಳಿ ಅಪ್ಪಳಿಸಿ ನಾನು ತತ್ತರಿಸಿ ಹೋಗಿದ್ದೇನೆ. ನಾನೇ ಏನು, ಲಕ್ಷಾಂತರ ಜನರು ನೊಂದಿದ್ದಾರೆ. ಭಟ್ಟಾರಕರು ಈಗ ತಾನೇ ನಮ್ಮ ಧವಳಕೀರ್ತಿಯವರು ಹೇಳಿದರಲ್ಲ, ಹಾಗೆ ತಪಸ್ವಿಗಳು, ತಪೋಧನರು, ಇವರ ಅಂತಃಕರಣವು ಕೂಡ ಕಲಿಕ್ತು ಅಂತಂದರೆ ಎಂತಹ ಒಂದು ದುಃಖದ ಕತ್ತಲೆ ಆವರಿಸ್ತು ಅನ್ನೋದನ್ನು ನಾವು ಊಹಿಸ್ಕೊಳ್ಬೋದು. ಇಂದಿಲ್ಲ ನಾವೆಲ್ಲ ನಾವು ಇವತ್ತೆಲ್ಲ ಸೇರಿದ್ದೀವಿ ನೋಡಿ, ಇಷ್ಟು ಎಂಥ ಒಂದು ಸಭೆಯಲ್ಲಿ ಸಂತೋಷಕ್ಕೆ ಸೇರಬೇಕಾಗಿತ್ತು. ಆದರೆ ಬೇರೆಯೊಂದು ಕಾರಣಕ್ಕೆ ನಾವು ಇಲ್ಲಿ ಸಮಾವೇಶವಾಗಿದ್ದೇವೆ. ನಾವೆಲ್ಲ ಇಲ್ಲಿ ಸೇರಿರೋದು ಹೆಗ್ಗಡೆಯವರಿಗೆ ಬೆಂಬಲಿಸೋದಕ್ಕೆ ಅಂತ ತಿಳ್ಕೊಳ್ಬಾರ್ದು. ಯಾಕೆ ಅಂತಂದರೆ ಬೆಂಬಲಿಸಬೇಕಾದಂಥ ಘಟನೆ ಏನು ನಡೆದಿಲ್ಲ ನೋಡಿ. ಅದಕ್ಕೆ ವಿವರಣೆಯನ್ನು ನಾನು ಕೊಡ್ತೇನೆ ನಿಮಗೆ. ಹೆಗ್ಗಡೆಯವರಿಗೆ ಧೈರ್ಯ ಹೇಳಬೇಕಾದ ಅಗತ್ಯ ಇಲ್ಲ. ಏಕೆಂದರೆ ಹೆಗ್ಗಡೆಯವರು ಯಾವತ್ತೂ ಧೃತಿ ಕೆಟ್ಟವರಲ್ಲ, ಧೈರ್ಯದಿಂದ ಕುಂದಿದಂಥವರಲ್ಲ. ಬಾಹುಬಲಿನಲ್ಲಿ ತಂದವರಿಗೆ ಧೈರ್ಯ ಹೊಸದಾಗಿ ನಾವು ಹೇಳಬೇಕಾ? ತಾನಾಗಿರ್ತಕ್ಕಂಥದ್ದು. ಧೃತಿಗೆಟ್ಟವರಲ್ಲ. ಮತ್ತು ಎಂದೂ ಇತರರಿಗೆ ಧೈರ್ಯಗುಂದಬೇಡಿ ಅಂತ ಹೇಳುತ್ತಾ ಬಂದಿರುವ ಧೀಮಂತ ಅವರು ಧೈರ್ಯ ಕೆಡೋದಲ್ಲ, ನಮಗೆಲ್ಲ ನೀವು ಧೈರ್ಯ ಕೆಡಬೇಡಿ, ಕುಟುಂಬವನ್ನು ನಿರ್ವಹಿಸಿ, ನಿಮಗೆ ವಹಿಸಿದಂತಹ ಜವಾಬ್ದಾರಿಯನ್ನು ನೀವು ತ್ರಿಕರಣಪೂರ್ವಕವಾಗಿ ನಡೆಸಿ ಅಂತ ಹೇಳುವ ಒಂದು ಮಹಾ ಚೈತನ್ಯವಾದಂಥ ಹೆಗ್ಗಡೆಯವರು. ಅವರು ಆ ಧೀಮಂತ. ನಾವೆಲ್ಲ ಬಂದಿರೋದು ಇವತ್ತು ಅವರಿಗೆ ಧೈರ್ಯ ಹೇಳೋಕ್ಕಲ್ಲ ಅಂತ ಹೇಳಿದ್ನಲ್ಲ. ಮತ್ತು ಯಾತಕ್ಕೆ ನಾವಿಲ್ಲಿ ಬಂದಿದ್ದೀವಿ ಅಂದರೆ
ನಿಮ್ಮ ನೋವಿನಲ್ಲಿ ನಿಮ್ಮ ಜೊತೆಯಲ್ಲಿ ನಾವು ಇದ್ದೀವಿ ಅಂತ ಹೇಳೋದಕ್ಕೆ. ಈ ನೋವು ನಿಮ್ಮ ನೋವು ಮಾತ್ರ ಅಲ್ಲ, ಈ ನೋವು ಇಡೀ ಕರ್ನಾಟಕದ ನೋವು, ನಮ್ಮ ನೋವು ಅಂತ ಹೇಳೋದಕ್ಕೆ ನಾವು ಬಂದಿದ್ದೇವೆ. ಆದ್ದರಿಂದ ಇದು ನಮ್ಮ ನೋವು ಹೌದು. ಮತ್ತು ಈ ಸಂದರ್ಭದಲ್ಲಿ ಹೆಗ್ಗಡೆಯವರಿಗೆ ನೀವು ನಾಡಿಗೆ ಒಂದು, ಕರ್ನಾಟಕಕ್ಕೆ, ಭಾರತಕ್ಕೆ ಒಂದು ಮಾದರಿಯಾಗಿದೆ. ಇಂಥ ಸಂದರ್ಭದಲ್ಲೂ ಒಂದು ಆದರ್ಶವಾಗಿದ್ದಾರೆ ಅವರು. ಏನು ಆ ಆದರ್ಶ ಅನ್ನೋದನ್ನು ನಾನು ಹೇಳ್ತೀನಿ. ಅದು ಅವರ ಅಗಾಧ ಸಂಯಮ, ಎಂದಿನ ತುಂಬು ಗಾಂಭೀರ್ಯ. ಅವ್ರ ಬಾಯಿನಲ್ಲಿ ಎಂದಾದರೂ ಅಪಶಬ್ದ ಬಂತೆ, ಇಷ್ಟು ನಮಗೆ ತೊಂದರೆ ಕೊಟ್ಟರೆ ಅಂತ ಅವ್ರ ಬಗ್ಗೆ ಏನಾದರೂ ಹಿಡಿ ಶಾಪ ಹಾಕಿದರಾ? ಎಂಥ ಧೈರ್ಯ, ಎಂಥ ತಾಳ್ಮೆ, ಎಂಥ ಸಂಯಮ ಅವರು ತೋರಿದರು. ನಾನು ಯಾವ ಮಾತು ಹೇಳ್ತಾ ಇದ್ನೋ ಆ ಮಾತು. ಎಲ್ಲರೂ ಕೂತ್ಕೊಳ್ಳಿ. ಜಯವಾಗಲಿ, ಜಯವಾಗಲಿ, ಹೆಗ್ಡೆಯವ್ರಿಗೆ ಜಯವಾಗಲಿ, ಧರ್ಮಸ್ಥಳಕ್ಕೆ ಜಯವಾಗಲಿ. ಶಾಂತಿಯಿಂದ ಇರಿ, ಶಾಂತಿಯಿಂದ ಕೂತ್ಕೊಳ್ಳಿ. ಎಲ್ಲರೂ ನಿಮ್ಮ ಬೋರ್ಡ್ ತೋರಿಸಿ ನೋಡೋಣ. ಹಾಂ, ಎಲ್ಲಿ ಎಷ್ಟು ಜನ ನೋಡಿ. ಆಗಲಿ. ಆಗಲಿ ಶಾಂತ. ಪೂಜ್ಯ ಹೆಗ್ಡೆಯವರೇ, ನಾನು ಈಗ ತಾನೇ ಯಾವ ವಾಕ್ಯವನ್ನು ಹೇಳಿ ನಿಲ್ಲಿಸಿದೆ ಅಂದರೆ, ಈಗೆಲ್ಲ ಭಿತ್ತಿ ಹಿಡಿದು ತೋರಿಸಿದ್ರಲ್ಲ, ನಾವೆಲ್ಲ ಬಂದಿರೋದು ನಿಮಗೆ ಧೈರ್ಯ ಹೇಳೋಕ್ಕಲ್ಲ. ಯಾಕೆಂದರೆ ನಿಮಗೆ ಧೈರ್ಯ ಹೇಳಬೇಕಾದಾಗತ್ತೆ, ನೀವೇ ನಮಗೆ ಧೈರ್ಯ ಹೇಳೋ ಒಂದು ಸ್ಥಿತಿಯಲ್ಲಿರೋದು. ಮತ್ತು ಯಾಕೆ ಬಂದಿದ್ದೀವಿ ಅಂದರೆ, ನಾವೆಲ್ಲ ನಿಮ್ಮ ಜೊತೆಯಲ್ಲಿದ್ದೇವೆ. ಈ ನೋವು ನಿಮ್ಮದಲ್ಲ, ನಮ್ಮದು ಅಂತ, ಇಡೀ ಸಮಾಜದ್ದು ಅಂತ ಹೇಳುವ ಕಾರಣಕ್ಕಾಗಿ ನಾವು ಬಂದಿದ್ದೀರಿ. ಮತ್ತು ಈ ಸಂದರ್ಭದಲ್ಲಿ ಹೆಗ್ಡೆಯವರು, ವೀರೇಂದ್ರ ಹೆಗ್ಡೆಯವರು ಈ ನಾಡಿಗೆ ಒಂದು ಮಾದರಿಯಾಗಿದ್ದಾರೆ, ಒಂದು ಆದರ್ಶ ತೋರಿದ್ದಾರೆ ಅಂತ ವಾಕ್ಯ ಹೇಳಿದ್ನೆಲ್ಲ. ಅದು ಏನು, ಯಾವ ಆದರ್ಶವನ್ನು, ಯಾವ ಮಾದರಿಯನ್ನು ನಮಗೆ ತೋರಿದ್ದಾರೆ, ವ್ಯಕ್ತಪಡಿಸಿದ್ದಾರೆ ಅಂದರೆ, ಅದು ಅವರ ಅಗಾಧವಾದ ಸಂಯಮ, ಇಂದ್ರಿಯ ನಿಗ್ರಹ, ರೆಸ್ಟ್ರೈಂಟ್ ಅಂತ ಹೇಳ್ತಾರೆ ಇಂಗ್ಲೀಷ್ನಲ್ಲಿ. ಮತ್ತು ಎಂದಿನ ತುಂಬು ಗಾಂಭೀರ್ಯ ಕಾಪಾಡಿಕೊಂಡು ಭಗವದ್ಗೀತೆಯಲ್ಲಿ ಸ್ಥಿತಪ್ರಜ್ಞನ ಲಕ್ಷಣಗಳನ್ನೆಲ್ಲ ಹೇಳ್ತಾರಲ್ಲ, ಆ ಸ್ಥಿತಪ್ರಜ್ಞ ಲಕ್ಷಣಗಳಿಗೆಲ್ಲ ಒಂದು ಮನುಷ್ಯ ರೂಪ ಕೊಟ್ಟರೆ ಹೇಗಿರ್ಬೋದು ಅಂದರೆ ಅದು ವೀರೇಂದ್ರ ಹೆಗ್ಡೆಯವರಾಗಿರ್ತಾರೆ. ಸ್ಥಿತಪ್ರಜ್ಞೆಯ ಶಕ್ತಿಯ ಒಂದು ಪ್ರತಿಮೆ, ಒಂದು ಮೆಟಾಫರ್ ಆಗಿದ್ದೀರಿ. ಮೌನವಾಗಿದ್ದೀರಲ್ವಾ? ಆದರೆ ಮೌನಕ್ಕೆ ಎಂಥ ತಾಕತ್ತಿದೆ ರೀ, ಮೌನಕ್ಕೆ ಎಂತಹ ಶಕ್ತಿ ಇದೆ ಅಂತನ್ನೋದಕ್ಕೆ ವೀರೇಂದ್ರ ಹೆಗ್ಡೆಯವರು ವಹಿಸಿದಂತಹ ಈ ಮೌನಕ್ಕೆ ಇವತ್ತು ಇಡೀ ಕರ್ನಾಟಕ ಮಾತಾಗಿದೆ, ಇಡೀ ಕರ್ನಾಟಕ ಬಾಯಾಗಿದೆ, ನಾವು ವ್ಯಕ್ತಪಡ್ತಾ ಇದ್ದೀವಿ. ಮತ್ತು ಆ ಮೌನಕ್ಕಿರುವ ತಾಕತ್ತನ್ನು ಲೋಕಕ್ಕೆ ನೀವು ಸಾರಿರ್ತಕ್ಕಂಥದ್ದು ಹೇಗಿದೆ ಅಂದರೆ, ಈ ತಾಳ್ಮೆ ಅನ್ನೋದು ಸುಲಭ ಅಲ್ಲ, ಮಾತಲ್ಲ, 2 ಅಕ್ಷರ ಅಲ್ಲ, ಅದು ತಾಳ್ಮೆ ಭಾಳ ಕಷ್ಟ. ತುರ್ಕಿ ಭಾಷೆಯಲ್ಲಿ ಒಂದು ಗಾದೆ ಇದೆ, ತಾಳ್ಮೆ ಅಂದರೆ ಹೇಗಿರಬೇಕಪ್ಪ ಅಂದರೆ ಸೂಜಿಲಿ ಬಾವಿ ತೋಡ್ದಂಗೆ ಅಂತ. ಎಲ್ಲಾದರೂ ಸೂಜಿಲಿ ಬಾವಿ ತೋಡೋದು ಎಷ್ಟು ತಾಳ್ಮೆ ಇರಬೇಕು, ಎಷ್ಟು ಸಮಯ ಇರಬೇಕು, ಎಷ್ಟು ಸಂಯಮ ಇರಬೇಕು.
ಅದಕ್ಕೆ ಒಂದು ಜೀವಂತ ಜ್ವಲಂತ ದೃಷ್ಟಾಂತವಾಗಿ ವೀರೇಂದ್ರ ಹೆಗ್ಗಡೆಯವರು ಇರೋದು ನನಗೆ ನೆನಪಾಗುತ್ತೆ. ಈ ಸಂದರ್ಭದಲ್ಲಿ ನೋಡಿ ಇಷ್ಟೆಲ್ಲ ಭಟ್ಟಾರಕರು ಬಂದಿರೋದು ನಮಗೆ ವಿಷ್ಣುಕುಮಾರ ಸಂದರ್ಭ ಬಂದಾಗ ವಿಷ್ಣುಕುಮಾರ ಹೇಗೆ ಎಲ್ಲ ತನ್ನ ತಪಸ್ಸಿನ ಇದನ್ನು ಮಹಿಮೆಲ್ಲ ಬಿಟ್ಟು ಪ್ರತೀಕಾರದ ರೂಪಕ್ಕೆ ಒಂದು ಭವ್ಯವಾಗಿ ಆಕಾರವನ್ನು ತಳೆದು ಬಂದಂಥ ಕತೆ ನೆನಪಾಗುತ್ತೆ. ಸಗರನ ಕತೆ ನೆನಪಾಗುತ್ತೆ. ಸಗರ ಚಕ್ರವರ್ತಿಗೆ ಅನೇಕ ಜನ ಮಕ್ಕಳು, ಅವರೆಲ್ಲರೂ ಒಮ್ಮೆ ಹಾವು ಸರ್ಪದಂಶ ವಿಷ ತಾಕಿ ಅವರೆಲ್ಲ ನಿಧನರಾದರು, ಮರಣ ಹೊಂದಿದರು. ಪ್ರಜೆಗಳೆಲ್ಲ ದುಃಖಿತರಾದರು. ಅಂತಃಪುರದಲ್ಲಿ ರೋದನ ಕೇಳಿಬಂತು, ಎಲ್ಲರೂ ಅಳ್ತಾ ಇದ್ದಾರೆ. ಆದರೆ ಸಗರ ಚಕ್ರವರ್ತಿ ಹಾಗೆ ಗಂಭೀರವಾಗಿ ಕೂತಿದ್ದಾನೆ. ಜನ ಮಾತಾಡಿಕೊಂಡ್ರು, ಏನ್ರಿ ಇವರಿಗೆ ನೋವು ತಾಗ್ತಾ ಇಲ್ವಾ, ಇವ್ರಿಗೆ ಮನಸ್ಸಿಲ್ವಾ, ಇಷ್ಟು ಮಕ್ಕಳು ಕಳ್ಕೊಂಡಿರ್ತಕ್ಕಂಥ ದುಃಖ ಇವ್ರಿಗಾಗಲ್ವಾ ಅಂತ. ಆ ಮಾತು ಕೇಳಿದಂಥ ಮಂತ್ರಿ ಏನು ಮಾಡ್ತಾನೆ, ಒಂದು ಹಿಡಿ ಭತ್ತ ತೆಗೆದುಕೊಂಡು ಆ ಸಗರ ಚಕ್ರವರ್ತಿಯ ನೆತ್ತಿ ಮೇಲೆ ಇಕ್ಕಿದರೆ ಅದೆಲ್ಲ ಹರಳುಗಳಾಗಿ ಸಿಡಿದು ಹೋಗ್ತವೆ, ಪಟ 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 ಚಿಟಿಲ್ ಅಂದರೆ ಅಷ್ಟು ಬೆಂಕಿಯಾಗಿ ನೋವನ್ನು ಕಾವನ್ನು ಅವರು ಸಗರ ಚಕ್ರವರ್ತಿ ಕಾದ್ಕೊಂಡಿದ್ದ. ನೋಡೋದಕ್ಕೆ ತಾಳ್ಮೆಯಿಂದ ಸಹನೆಯಿಂದ ಗಂಭೀರವಾಗಿರು ಕೂತಿದ್ರೂ ನೋವು ಎಷ್ಟು ಆ ಎದೆಯಲ್ಲಿ ಆ ದೇಹದಲ್ಲಿ ತುಂಬಿರೋದು ಅನ್ನೋದು ಅನುಭವಿಸಿದವ್ರಿಗೆ ಗೊತ್ತಾಗುತ್ತೆ ಅದು. ಆದ್ದರಿಂದ ಅಂತಹ ಸಂದರ್ಭದಲ್ಲಿ ಚಕ್ರವರ್ತಿ ಇದನ್ನು ನನಗೆ ನೆನಪಾಗಿರ್ತಕ್ಕಂಥದ್ದು. ಹೀಗೆ ಮೌನವೇ ಗಾಂಭೀರ್ಯವೇ ಕವಚವನ್ನು ತೊಟ್ಕೊಂಡಿರ್ತಕ್ಕಂತಹ ಹೆಗ್ಗಡೆಯವರು ಅವರು ಒಂದು ಬೆಟ್ಟ ಇದ್ದಾಗೆ ಅಂತ ಹೇಳಿದ್ನಲ್ಲ, ಬೆಟ್ಟಕ್ಕೆ ಚಳಿ ಆದರೆ ಬೆಟ್ಟಕ್ಕೆ ನೋವಾದರೆ ಅದಕ್ಕೆ ಓದಿಸೋಕೆ ಬಟ್ಟೆಯಲ್ಲಿಂದ ನಾವು ತರೋದು. ಆದರೆ ಬೆಟ್ಟಕ್ಕೆ ನೋವಾದ ಸಂದರ್ಭದಲ್ಲಿ ಇಡೀ ನಾಡೇ ನಾವು ಇದ್ದೀವಿ ಅಂತ ತೋರುವುದಕ್ಕೆ ಬಂದಂತಹ ಸಮಾವೇಶ ಇವತ್ತು ಇದೊಂದು ಮಹಾಪುರುಷನಿಗೆ ಎದುರಾದಂತಹ ಅಗ್ನಿ ಪರೀಕ್ಷೆ. ಇದರಲ್ಲಿ ದಾಟಿ ಸತ್ಯದ ಸಾಕ್ಷಾತ್ಕಾರವಾಗುತ್ತಿರುವ ಗಳಿಗೆಯಲ್ಲಿ ನಾವು ಎಲ್ಲೆಲ್ಲ ಸೇರಿ ಪತ್ರಿಕೆಗಳಲ್ಲಿ ದಿವಸ ನೀವು ಎಲ್ಲ ಈಗ ಬಹಿರಂಗಕ್ಕೆ ಬರ್ತಾ ಇದೆ, ಒಂದೊಂದಾಗಿ ಮಾಧ್ಯಮಗಳು ಅವರೆಲ್ಲ ಪ್ರಕಟಿಸ್ತಾ ಇದ್ದಾರೆ. ಇದರ ಹಿಂದೆ ಏನಿತ್ತು, ಯಾರು ಈ ಮಸಲತ್ತು ನಡೆಸಿದ್ದು, ಈ ಕುಯುಕ್ತಿ ಹೇಗೆ, ಈ ಮಾತ್ಸರ್ಯ, ಈ ಹೊಟ್ಟೆ ಕಿಚ್ಚು ಇವೆಲ್ಲವೂ ಏನು ಕೆಲಸ ಮಾಡಿವೆ, ಎಷ್ಟು ತೊಂದರೆ ಕೊಟ್ಟಿದೆ ಅಂತ ಒಂದೊಂದಾಗಿ ಈಗ ಬೆಳಕಿಗೆ ಬರ್ತಾ ಇದೆ. ಇದನ್ನು ಒಂದೇ ಒಂದು ವಿಚಾರ ಅಂತಂದರೆ, ನಿಮಗೂ ಸಮಾಜಕ್ಕೂ ನಾವೆಲ್ಲ ಹೇಳಬೇಕಾದ ಮಾತು ಈ ಸಂದರ್ಭದಲ್ಲಿ, ಈ ವೇದಿಕೆಯಿಂದ ಇಷ್ಟೇನಾ, ಇನ್ನೇನು ಮುಂದೆ ನಾವು ಹೋಗಬೇಕಾದ ಹೆಜ್ಜೆ ಏನು, ನಾಳೆ ನಾವು ಇಡಬೇಕಾದಂತಹ ಹೆಜ್ಜೆಗಳು ಯಾವುದು, ನಾವು ಸಾಗಬೇಕಾದಂತಹ ದಾರಿ ಯಾವುದು ಅನ್ನೋದನ್ನು ನಾವು ಗಂಭೀರವಾಗಿ ನಮ್ಮ ಕರ್ತವ್ಯನ ನೆನೆಯತಕ್ಕಂಥ ಸಂದರ್ಭ. ಅದು ಏನು ಅಂದರೆ, ಇದನ್ನು ಇಷ್ಟು ಬೆಳೆಯೋದಕ್ಕೆ ಬಿಡಬಾರ್ದಾಗಿತ್ತು, ಇದನ್ನು ಮೊದಲೇ ಚಿವುಟು ಹಾಕಬೇಕಾಗಿತ್ತು. ಆದರೆ ಈಗ ಏನಾಗಿದೆ, ಯುವ ಮನಸ್ಸುಗಳನ್ನು, ಯುವಕ ಯುವತಿಯರ ಮನಸ್ಸುಗಳನ್ನು ಸ್ವಲ್ಪ ರಾಡಿ ಮಾಡಿದ್ದಾರೆ. ಅದನ್ನು ನಾವು ಸರಿಯಾಗಿ ರೆಡಿ ಮಾಡಬೇಕು, ಇಂದಿನ ಸ್ಥಿತಿಗೆ ನಾವು ತರಬೇಕಾದಂಥ ಕರ್ತವ್ಯ ಇದೆ. ಈಗ ನಾವು ಇಷ್ಟು ಸೇರಿ ಇಲ್ಲಿ ನಿರ್ಗಮಿಸಿದ ಮೇಲೆ ನಮ್ಮ ಕರ್ತವ್ಯ ಆಯಿತು ಅಂತ ತಿಳ್ಕೊಳ್ಬಾರ್ದು. ನಾವು ಇಲ್ಲಿಂದ ನಿರ್ಗಮಿಸುವಾಗ ಒಂದು ಜವಾಬ್ದಾರಿಯನ್ನು ಹೊತ್ತು ಹೋಗ್ತಾ ಇದ್ದೀವಿ. ನಾವು ಒಂದು ಮಾಡಬೇಕಾದಂತಹ ಕರ್ತವ್ಯವನ್ನು ನಮ್ಮ ಹೆಗಲಿನಲ್ಲಿಟ್ಕೊಂಡು ನಮ್ಮ ಮನಸ್ಸಿಗೆ ಹಾಕ್ಕೊಂಡು ನಾವು ಮಾಡಬೇಕಾದಂತಹ ಕೆಲಸ ಅಂದರೆ, ಎಲ್ಲೆಲ್ಲಿ ಬೇರೆ ಬೇರೆ ರೀತಿಯ ಅಭಿಪ್ರಾಯ ವ್ಯಕ್ತವಾದರೆ ಅದನ್ನು ಕೇಳಿಕೊಂಡು ನಾವು ಸುಮ್ಮನೆ ಇರತಕ್ಕಂಥದ್ದಲ್ಲ. ನಾವು ಇದು ಸತ್ಯದ ಸ್ವರೂಪವನ್ನು ನಾವು ತೋರಿಸ್ಬೇಕಾದಂತಹ ಒಂದು ಜವಾಬ್ದಾರಿಯು ನಮಗಿದೆ. ಆದ್ದರಿಂದ ಎಲ್ಲ ಆಗೋಯ್ತು ಅಂತ ನಾವು ಅಂದ್ಕೊಳ್ಳೋದೆ, ಒಂದು ಮುಂದೆ ಆಗಬೇಕಾದಂತಹ ಒಂದು ಸುಂದರ ಚಿತ್ರವನ್ನು ಮೂಡಿಸುವ ದಿಕ್ಕಿನಲ್ಲಿ ಆ ಜವಾಬ್ದಾರಿಯನ್ನು ಹೊತ್ತು ಇತ್ತೀಚಿನ ಈ ದುರ್ಘಟನೆಗಳು ನಮ್ಮ ಯುವ ಮನಸ್ಸಿನಲ್ಲಿ ಮೂಡಿಸಿದಂತಹ ಭಾವನೆಗಳನ್ನು ಕಿತ್ತು ಹಾಕಿ ಹೋಗಬೇಕಾದಂತಹ ಹೊಸ ದಾರಿಗೆ ನಾವೆಲ್ಲ ಸಜ್ಜಾಗೋಣ. ಹೆಗ್ಗಡೆಯವರ ಬೀಡಿನಲ್ಲಿ ಮತ್ತೆ ನೆಮ್ಮದಿಯ ತಂಗಾಳಿ ಅದು ಸುಳಿದಾಡಲಿ. ಅಲ್ಲಿಯ ಯಾವ ಸಂತೋಷದ ಬುಗ್ಗೆ ಚಿಲುಮೆ ಯಾವಾಗಲೂ ಪುಟಿತಾ ಇತ್ತು. ನಾನು 66 ವರ್ಷದಿಂದ ಆ ಮನೆಗೆ ಹೋದರೆ ನಾನು ಬರೀ ಯಾವುದೋ ಒಂದು ಸಂತೋಷದ ಬೀಡಿನ ಮನೆಗೆ ಹೋದಾಗ ಆಗ್ತಾಯಿದ್ದು. ಅಲ್ಲಿನ ಎಲ್ಲ ಸಂತೋಷದ ಪರಂಪರೆಯನ್ನು ನಾನು ಕಂಡು ಸಂತೋಷಪಟ್ಟಂಥವನು. ಪುನಃ ಆ ಸಂತೋಷ, ಆ ನಗು, ಆ ಹೆಮ್ಮೆ, ಆ ಉತ್ಸಾಹ ಅದು ಎಲ್ಲ ಬರಲಿ. ಅದಕ್ಕೆ ನಾವೆಲ್ಲ
ಪ್ರತಿಯೊಂದು ಪ್ರಾರ್ಥನೆಗೂ ಒಂದು ಶಕ್ತಿ ಇರುತ್ತೆ. ಆಕಾಶದಲ್ಲಿ ಅಶ್ವಿನಿ ದೇವತೆಗಳು ವಿಹರಿಸ್ತಾ ಇರ್ತಾರಂತೆ. ಅವ್ರನ್ನ ನಾವು ಒಳ್ಳೆಯದನ್ನು ಹಾರೈಸಿದಾಗ ತಥಾಸ್ತು ತಥಾಸ್ತು ಅಂತ ಹೇಳ್ತಾರಂತೆ. ನಾವೆಲ್ಲ ಪ್ರಾರಂಭಿಸೋಣ, ಒಳ್ಳೆಯದನ್ನು ಪ್ರಾರ್ಥಿಸೋಣ. ಅದನ್ನು ಹೇಳುವ ಒಂದು ಸಂದರ್ಭ ಇವತ್ತು ನನಗೆ ಸೃಷ್ಟಿಯಾಗಿದೆ. ನಾನು ತುಂಬ ದೂರದಿಂದ ಬಂದೆ ಅಂತ ಹೇಳಿದರೆ ಏನಿಲ್ಲ, ನಾವು ನೆನೆಸ್ಕೊಂಡು ಇಲ್ಲಿ ಹೋದಂತಹ ಹಿಂದಿನ ಸಂದರ್ಭಗಳೆಲ್ಲ ನಮಗೆ ಚೈತನ್ಯ ಇವತ್ತು ಕೂಡ ಇಟ್ಟಿವೆ. ಧರ್ಮಸ್ಥಳದ ಬೀಡು ಬರೀ ಈ ಕುಟುಂಬ ಅಲ್ಲ, ಅದು ಇಡೀ ಕರ್ನಾಟಕಕ್ಕೆ ಕೊಟ್ಟಿರ್ತಕ್ಕಂತಹ ಇವತ್ತು ಆ ದಿನಗಳನ್ನು ಮತ್ತೆ ನಾವು ಕಾಣೋಣ ಅಂತ ಹೇಳ್ತಾ, ನಾನು ಬಹಳ ಬೇಗ ಮುಂದಿನ ವಿಮಾನದಲ್ಲಿ ನಾನು ಮಂಗಳೂರಿಗೆ ತೆರಳಬೇಕಾದಿರೋದ್ರಿಂದ ನಾನು ಬೇಗ ನಿರ್ಗಮಿಸಿದರೆ ತಾವು ತಪ್ಪು ತಿಳಿದೆ ನನಗೆಲ್ಲ ಆಶೀರ್ವದಿಸಬೇಕಾದ್ದು, ನನಗೆಲ್ಲ ಶುಭ ಹಾರೈಸಬೇಕಾದ್ದು. ನಾಡಿಗೆ ಶುಭ ಹಾರೈಸ್ತಾ 66 ವರ್ಷದಿಂದ ಅಖಂಡವಾಗಿ ತ್ರಿಕರಣಪೂರ್ವಕವಾಗಿ ನಿದ್ದೆಗೆಟ್ಟು ಹಗಲು ರಾತ್ರಿ ಈ ನಾಡಿನ ಅಭ್ಯುದಯಕ್ಕೆ, ಜನತೆಯ ಕಲ್ಯಾಣಕ್ಕೆ, ಸರ್ವೇ ಜನ ಸುಖಿನೋ ಭವಂತು ಅಂತ ಕೆಲಸ ಮಾಡಿದ ಆ ದೊಡ್ಡ ಕುಟುಂಬಕ್ಕೆ ಒಳ್ಳೆಯದಾಗಲಿ ಅಂತ ನಾವು ಹಾರೈಸ್ತೇವೆ. ತಮ್ಮ 90ರ ವಯಸ್ಸಿನಲ್ಲಿ ಬೆಂಗಳೂರಿನಿಂದ ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ಆಗಮಿಸಿ ಪೂಜ್ಯರೊಂದಿಗೆ ಮತ್ತು ಕ್ಷೇತ್ರದೊಂದಿಗೆ ನಾನಿದ್ದೇನೆ, ಅವರಿಗೆ ಧೈರ್ಯ ಸ್ಥೈರ್ಯದ ಅನುಭವದ ಮಾತುಗಳನ್ನಾಡಿದ ನಾಡಿನ ಖ್ಯಾತ ವಿದ್ವಾಂಸರು, ಬಹುಶ್ರುತ ವಿದ್ವಾಂಸರು, ನಾಡೋಜ ಡಾಕ್ಟರ್ ಹಂಪ ನಾಗರಾಜಯ್ಯ ಅವರಿಗೆ ಸೇರಿರ್ತಕ್ಕಂಥ ಸರ್ವರ ಪರವಾಗಿ ಹಾಗೂ ಕ್ಷೇತ್ರದ ಪರವಾಗಿ ತುಂಬು ಹೃದಯದ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇವೆ ಸರ್. ಮುಂದಕ್ಕೆ ಈ ಒಂದು ಕಾರ್ಯಕ್ರಮದಲ್ಲಿ ಪಾವನ ಸಾನ್ನಿಧ್ಯವನ್ನು ಒದಗಿಸಿರ್ತಕ್ಕಂತಹ ಸ್ವಸ್ತಿಶ್ರೀ ಭುವನಕೀರ್ತಿ ಭಟ್ಟಾರಕ ಪಟ್ಟಾಚಾರ್ಯವರ್ಯ ಮಹಾಸ್ವಾಮೀಜಿ, ಜೈನಮಠ ಕನಕಗಿರಿ, ತಮ್ಮ ಆಶೀರ್ವಾದದ ಮಾತುಗಳನ್ನು ಆಡಬೇಕು ಅಂತೇಳಿ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇವೆ. ಧರ್ಮಸ್ಥಳದ ಭಗವಂತನ ದಿವ್ಯ ಸನ್ನಿಧಾನಕ್ಕೆ ಭಕ್ತಿಪೂರ್ವಕ ನಮಸ್ತುಗಳನ್ನು ಅರ್ಪಿಸುತ್ತಾ, ಈ ಒಂದು ಭವ್ಯ ಹಾಗೂ ದಿವ್ಯ ವೇದಿಕೆಯಲ್ಲಿ ಅಲಂಕೃತರಾಗಿರ್ತಕ್ಕಂಥ ಸಮಸ್ತ ಭಟ್ಟಾರಕ ಮಹಾಸ್ವಾಮಿಗಳವರಿಗೆ ಗೌರವಗಳನ್ನು ತಿಳಿಸುತ್ತಾ, ರಾಜರ್ಷಿ ಧರ್ಮರ್ಷಿ ಧರ್ಮಾಧಿಕಾರಿ ಆದರಣೀಯ ಶ್ರೀ ವೀರೇಂದ್ರ ಹೆಗ್ಗಡೆಯವರಿಗೂ ಕೂಡ ಗೌರವಗಳನ್ನು ತಿಳಿಸುತ್ತಾ, ವೇದಿಕೆಯಲ್ಲಿ ಉಪಸ್ಥಿರತಕ್ಕಂಥ ಎಲ್ಲ ಬಂದಿರತಕ್ಕಂಥ ಆದರಣೀಯ ಧರ್ಮಾನುಬಂಧುಗಳೇ, ಮಾತೆಯರೇ, ಸದ್ಧರ್ಮ ಸಂಯುಕ್ತ ಬಂಧುಗಳೇ, ಈಗಾಗಲೇ ತಾವೆಲ್ಲ ಈ ಒಂದು ಪರಮ ಪುನೀತವಾಗಿರ್ತಕ್ಕಂಥ ಧರ್ಮಸ್ಥಳ ಮಹಾಕ್ಷೇತ್ರದಲ್ಲಿ ಬಂದು ಈ ಒಂದು ದಿವ್ಯ ಸನ್ನಿಧಾನದಿಂದ ತಮಗಾಗಿರ್ತಕ್ಕಂಥ ಸಹಾನುಭೂತಿಯನ್ನು ಇವತ್ತು ಪೂಜ್ಯ ಹೆಗ್ಗಡೆಯವರೊಂದಿಗೆ ಪರಿಚಯ ಮಾಡಿಕೊಂಡಿದ್ದೀರಿ. ಹಾಗೆ ಇವತ್ತು ತಮಗೆಲ್ಲ ಗೊತ್ತಿರ್ತಕ್ಕಂಥ ಸಂದರ್ಭದಲ್ಲಿ ಧರ್ಮಸ್ಥಳದಲ್ಲಿ ನಂದಾದೀಪ ಯಾವತ್ತೂ ಕೂಡ ಅದು ಬೆಳಗ್ತಾ ಇರ್ತಕ್ಕಂಥದ್ದು. ಇಲ್ಲಿಯ ನಂದಾದೀಪ ಧರ್ಮಸ್ಥಳ ಅಂತಕ್ಕಂಥದ್ದು ಎಲ್ಲರ ಮನೆಯನ್ನು ಬೆಳಗ್ತಕ್ಕಂಥದ್ದು, ಎಲ್ಲರ ಮನಸ್ಸಿನಲ್ಲಿ ನಿತ್ಯ ಅದು ಬೆಳಕನ್ನು ಕೊಡ್ತಾ ಇರ್ತಕ್ಕಂಥದ್ದು. ನಮ್ಮ ಧರ್ಮಸ್ಥಳದ ನಮ್ಮ ಎಲ್ಲರ ಒಂದು ಭಕ್ತಿಯ ಒಂದು ದೀಪ, ನಮ್ಮೆಲ್ಲರ ಆಸ್ತಿ, ದೇಶದ ಗೌರವ, ನಮ್ಮೆಲ್ಲರ ಸ್ವಾಭಿಮಾನ. ಹಾಗೆ ಈ ಒಂದು ನಂದಾದೀಪವನ್ನು ಆರಿಸಬೇಕು, ಕೆಡಿಸಬೇಕು ಅಂತಕ್ಕಂಥ ಕೆಲವರು ಕಿಡಿಗೇಡಿಗಳು ಏನು ತಿಳ್ಕೊಂಡಿದ್ದಾರೆ, ಅದು ನಂದಾದೀಪ ಯಾವತ್ತು ಕೆಡಿಸ್ತಕ್ಕಂಥ ಪ್ರಯತ್ನ ಮಾಡ್ತಾರೆ ಅವತ್ತು ಈ ಧರೆ ಹೊತ್ತಿ ಉರಿದೀತು ಎಚ್ಚರಿಕೆ ಅಂತಕ್ಕಂಥದ್ದನ್ನು ನಾವಿವತ್ತು ತಿಳ್ಕೊಳ್ಬೇಕಾಗ್ತದೆ. ನಾವಿವತ್ತು ಇಂತಹ ಸ್ವಲ್ಪ ಜೋರಿನ ಮಾತುಗಳನ್ನು ಪೂಜ್ಯ ಖಾವಂದವರ ಮುಂದೆ ಹೇಳ್ತಕ್ಕಂಥದ್ದು ಶೋಭೆ ಅಲ್ಲ. ಆದರೂ ಕೂಡ ನಾವು ಸಹನೆ ಮಾಡಿ ಕೂತ್ಕೊಳ್ತಕ್ಕಂಥದ್ದು ನಮ್ಮೆಲ್ಲರ ಶೋಭೆ ಮತ್ತು ನಮ್ಮ ಪರಿಚಯ ಅಲ್ಲ ಅಂತಕ್ಕಂಥದ್ದರಿಂದ ಈ ಮಾತನ್ನು ತಮ್ಮೆಲ್ಲರಿಗೂ ಕೂಡ ಹೇಳ್ತಾ ಇದ್ದೀವಿ. ಇವತ್ತು ಒಂದು ಸಾಮಾನ್ಯ ಪರಿಚಯವಾಗಿ ನಾವೆಲ್ಲ ಒಂದು ದೇಶದ, ರಾಜ್ಯದ ಬೇರೆ ಬೇರೆ ಭಾಗಗಳಿಂದ ಬಂದಿದ್ದೀವಿ. ಧವಲಕೀರ್ತಿ ಸ್ವಾಮಿಗಳು ಮೊದಲೇ ಕೂಡ ಹೇಳಿದ್ದಾರೆ, ಇದು ಇಲ್ಲಿಗೆ ಶಾಂತವಾಗಬೇಕು, ಇದರ ಪರಿಣಾಮ ಪರಿಸ್ಥಿತಿ ಇಲ್ಲಿಗೆ ಶಮನವಾಗಬೇಕು. ಇಲ್ಲ ಅಂತಾದರೆ ಧವಲಕೀರ್ತಿಗಳು ಹೇಳಿದ್ದಾರಲ್ಲ, ಇದನ್ನು ನಾವು ಎಲ್ಲಿ ಅದನ್ನು ನಮ್ಮ ಪರಿಚಯವನ್ನು ತೋರಿಸಬೇಕು ಅಲ್ಲಿ ನಾವು ತೋರಿಸ್ಬೇಕಾಗ್ತದೆ. ವಿಧಾನಸೌಧದಲ್ಲಿ ಮುಂದಕ್ಕೂ ಕೂಡ ನಾವು ಜೈನ ಸಮಾಜದವರು ಒಗ್ಗಟ್ಟಾಗಿ ಹೋಗೋದಕ್ಕೆ ದಿನಗಳು ಮುಂದೆ ಬರಬಾರ್ದು ಅಂತಕ್ಕಂಥದ್ದನ್ನು ನಾವೆಲ್ಲರೂ ಕೂಡ ಒಂದು ಮನಸ್ಸಿನಿಂದ ಅರಿತುಕೊಂಡಿದ್ದೀವಿ. ಆದರೆ ಧರ್ಮಸ್ಥಳವನ್ನು ಇವತ್ತು ಹೇಳ್ತಾ ಇದ್ದೀವಲ್ಲ,
ಎಲ್ಲಿಯೂ ಹೋಗಿರ್ತಕ್ಕಂಥದ್ದು ಧರ್ಮಸ್ಥಳವನ್ನು ಅಗಿತಾರೆ ಅಂತ ಹೇಳಿದ್ರೆ ಅವತ್ತಿನಿಂದನೇ ಕೇಡುಗಾಲು ಶುರುವಾಗಿದೆ ಅಂತ ತಿಳ್ಕೊಳ್ಬೇಕಾಗಿದೆ. ಎಲ್ಲಿದ್ದರೂ ಕೂಡ ತಮ್ಮ ದೋಷವನ್ನು, ತಪ್ಪನ್ನು, ತೊಂದರೆಯನ್ನು, ಕಷ್ಟವನ್ನು, ದುಃಖವನ್ನು, ದುಮ್ಮಾನವನ್ನು ಮರೆತುಕೊಳ್ಳೋದಕ್ಕೆ, ಕ್ಷಮಿಸೋದಕ್ಕೆ ಬರತಕ್ಕಂಥ ಈ ಸ್ಥಳದಲ್ಲಿ ಇವತ್ತು ದೇಶಕ್ಕೆ ಒಂದು ಮಾತಿತ್ತು, ಒಂದು ಸಂದರ್ಭದಲ್ಲಿ ಯಾರಿಗಾದರೂ ತೊಂದರೆ ಆಗಿದ್ದರೆ, ಕಷ್ಟವಾಗಿದ್ದರೆ, ಸುಳ್ಳು ಹೇಳಿದ್ದರೆ, ಅನ್ಯಾಯವಾಗಿತ್ತು ಅಂತ ಹೇಳಿದರೆ ಒಬ್ಬ ಜೈನನನ್ನು ಕರೆಸಿ ಅವನ ಬಾಯಿಂದ ಹೇಳಿಸಪ್ಪ ಅದು ಒಪ್ಕೊಳ್ತೀನಿ ಅಂತಕ್ಕಂಥದ್ದು ನೀತಿ ಇತ್ತು ನಮ್ಮ ದೇಶದಲ್ಲಿ. ಇವತ್ತು ಇಡೀ ಜಗತ್ತಿಗೆ ಧರ್ಮಸ್ಥಳದಲ್ಲಿರ್ತಕ್ಕಂಥ ಒಬ್ಬ ಜೈನ ಧರ್ಮ ಅನುಯಾಯಿ ಧರ್ಮಾಧಿಕಾರಿ ವೀರೇಂದ್ರ ಹೆಗ್ಗಡೆಯವರು ಅಂತ ಹೇಳಿದ್ರೆ ಮಾತನಾಡುವ ಮಂಜುನಾಥ ಅನ್ನೋದಕ್ಕೆ ಸ್ವರ್ಗದಲ್ಲಿ ಚರ್ಚೆ ಇದೆ ಅಂತ ಹೇಳಬೇಕಾಗುತ್ತದೆ. ಇವತ್ತು ಈ ಭೂಲೋಕದಲ್ಲಿ ಎಷ್ಟು ಚರ್ಚೆ ಅಲ್ಲ, ಮಾತನಾಡುವಂಥ ಮಂಜುನಾಥ ಇವತ್ತು ಸಾಕ್ಷಾತ್ ಇದ್ದಾನೆ ಅಂತ ಹೇಳಿದ್ರೆ ಸ್ವರ್ಗದಲ್ಲಿ ಚರ್ಚೆ ಆಗ್ತಿದೆ ಅಂತ ತಿಳ್ಕೊಳ್ಳಿ. ಇದು ಸ್ವರ್ಗದಲ್ಲಿ ನಡೀತಕ್ಕಂಥ ಚರ್ಚೆಯನ್ನು ನಾವಿವತ್ತು ಸಾಕ್ಷಾತ್ಕಾರವಾಗಿ ನೋಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಇದಕ್ಕಿಂತ ಸತ್ಯ ನಿಮ್ಮ ದೇಶದಲ್ಲಿ ಎಲ್ಲಿ ಬೇಕು? ಎಲ್ಲಿದೆ ನಮ್ಮ ದೇಶದಲ್ಲಿ ಧರ್ಮಸ್ಥಳದಕ್ಕಿಂತ ಸತ್ಯ, ಧರ್ಮಸ್ಥಳದಕ್ಕಿಂತ ನ್ಯಾಯ? ಇವತ್ತು ಹಾಗಾದರೆ ಧರ್ಮಸ್ಥಳದಲ್ಲಿ ಸರಿ ಇಲ್ಲ ಅಂತಾದರೆ ನಿಮ್ಮ ಮಕ್ಕಳನ್ನು ಎಲ್ಲರನ್ನೂ ಕೂಡ ಧರ್ಮಸ್ಥಳದ ಸಂಸ್ಥೆಗಳಿಗೆ ಯಾಕೆ ಓದೋಕ್ಕೆ ಕಳಿಸ್ತೀರಿ? ಎಲ್ಲರಿಗೂ ಕೂಡ ಧರ್ಮಸ್ಥಳದ ಸಂಸ್ಥೆಗಳಲ್ಲಿ ವಿದ್ಯಾಭ್ಯಾಸ ಬೇಕು, ಎಲ್ಲರಿಗೂ ಕೂಡ ಧರ್ಮಸ್ಥಳದ ಸಂಸ್ಥೆಗಳಲ್ಲಿ ಆರೋಗ್ಯ ಬೇಕು, ಎಲ್ಲರಿಗೂ ಕೂಡ ಧರ್ಮಸ್ಥಳದಲ್ಲಿ ಜೀವನ ಬೇಕು, ಎಲ್ಲರಿಗೂ ಕೂಡ ಧರ್ಮಸ್ಥಳದ ಸಂಸ್ಥೆಯಿಂದ ಸಂಸ್ಕಾರ ಬೇಕು. ಹಾಗಾದರೆ ಧರ್ಮಸ್ಥಳ ಬೇಡವಾ ಅಂತ ಹೇಳ್ತಾರೆ. ಬೆಳಕು ಬೇಕು, ಸೂರ್ಯ ಬೇಡ ಅಂತ ಹೇಳ್ತಕ್ಕಂಥದ್ದು ಇಂಥ ಸಂಸ್ಕೃತಿಯಲ್ಲಿ ನಮಗೆ ಇವತ್ತು ತಂಪು ಬೇಕು, ಚಂದ್ರ ಬೇಡ, ಬೆಳಕು ಬೇಕು, ಸೂರ್ಯ ಬೇಡ. ಹಾಗಾದರೆ ಬಾಯಾರಿಕೆ ದೂರ ಆಗಬೇಕು, ನೀರು ಬೇಡ. ಪ್ರಕೃತಿ, ಬೆಳಕು, ಸೂರ್ಯ, ಚಂದ್ರ ಎಷ್ಟು ಸತ್ಯವೋ ಅಷ್ಟೇ ಧರ್ಮಸ್ಥಳವೂ ಕೂಡ ಸತ್ಯ ಅಂತಕ್ಕಂಥದ್ದನ್ನು ನಾವಿವತ್ತು ಈ ವೇದಿಕೆಯಲ್ಲಿ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀವಿ. ನೀವು ಯೋಚನೆ ಮಾಡಿರಬೇಕು, ನಮ್ಮ ಎಲ್ಲರಲ್ಲಿಯೂ ಕೂಡ ಈ ರೀತಿಯಾಗಿರ್ತಕ್ಕಂಥ ಒಂದು ದಿಗ್ಭ್ರಾಂತಿ ಆಗಿರುವಾಗ ಈ ಶಕ್ತಿ, ಈ ಒಂದು ತಾಳ್ಮೆ, ಈ ಶಾಂತಿ, ಈ ಸಮಾಧಾನ, ಈ ಸ್ಥೈರ್ಯ ಎಲ್ಲಿಂದ ಬರಲಿಕ್ಕೆ ಸಾಧ್ಯವಿದೆ? ಅದು ಎಲ್ಲಾದರೂ ಒಬ್ಬ ವ್ಯಕ್ತಿಯಲ್ಲಿ ಬಂದಿದ್ದಿತ್ತು ಅಂತ ಹೇಳಿದ್ರೆ ಪೂಜ್ಯ ಕಾವಂದರಲ್ಲಿ ಮಾತ್ರವಾಗಿರ್ತಕ್ಕಂಥದ್ದು. ಅವರಿವತ್ತು ಮಾನವ ಅಲ್ಲ ಅಂತಕ್ಕಂಥ ಮಾತು ನಮ್ಮ ಜನರಲ್ಲಿ ಇದೆ, ನಂಬಿಕೆ ಇದೆ. ಅವರು ಮಾನವ ಅಲ್ಲ, ದೇವ ಮಾನವ ಅಂತಕ್ಕಂಥದ್ದನ್ನು ಅವರಲ್ಲಿ ನೋಡ್ತಾ ಇದ್ದೀವಿ. ಈ ಒಂದು ಶಕ್ತಿ ಇದ್ದದ್ರಿಂದನೇ, ಆ ಒಂದು ಅತಿಶಯ ಇರೋದ್ರಿಂದನೇ, ಆ ಒಂದು ದೇವರುಗಳ ಅನುಗ್ರಹ ಇರೋದ್ರಿಂದವಾಗಿ ಇವತ್ತು ಧರ್ಮಸ್ಥಳದ ಇವರು ನಮಗೆಲ್ಲರಿಗೂ ಕೂಡ ಗಾಬರಿಯಾಗಿದ್ದರೆ ಅವರಲ್ಲಿ ಯಾವ ಗಾಬರಿ ಇಲ್ಲ. ಇದೇ ನಮ್ಮ ಧರ್ಮದ ಪರಿಚಯ, ಇದೇ ನಮ್ಮ ಹೆಗ್ಗಡೆಯವರ ಸ್ವಭಾವ, ಇದೇ ನಮ್ಮ ಹೆಗ್ಗಡೆಯವರ ಸರಳತನ, ಸಜ್ಜನಿಕೆ ಮತ್ತು ಶಾಂತತೆ ಅಂತಕ್ಕಂಥದ್ದನ್ನು ಈಗಾಗಲೇ ನಮ್ಮ ಹಂಪನವ್ರು ಒಂದು ಮಾತೊಂದು ಹೇಳಿದ್ರು. ನಾವು ಕೂಡ ಯಾಕೆ ಬಂದಿದ್ದೀವಪ್ಪ ಹೆಗ್ಡೆಯವ್ರ ಜೊತೆಗೆ ಇವತ್ತು ನಾವಿದ್ದೀವಿ, ನಾವು ಸಮಾಜ ಎಲ್ಲವೂ ಕೂಡ ಇವತ್ತು ಅನ್ಯಾಯದ ಮುಂದೆ ಹೋರಾಟ ಮಾಡೋಕ್ಕೆ ಬರ್ತಿದ್ದೀವಿ ಅಂತ ಹೇಳಿದ್ರೆ, ಬಾಹುಬಲಿಯನ್ನೇ ಕರೆಸಿ ಬಾಹುಬಲಿಯನ್ನೇ ಇವತ್ತು ಎತ್ತರವಾದ ಸ್ಥಳದಲ್ಲಿ ನಿಲ್ಲಿಸಿರ್ತಕ್ಕಂಥ ಶಕ್ತಿ ಹೆಗ್ಡೆಯವರಿಗೆ ಇದ್ದಾಗ ನೀವು ಎಲ್ಲ ಯಾರು ಅವರಿಗೆ ಧೈರ್ಯ ಕೊಡ್ತಕ್ಕಂಥವ್ರು? ಅಂತಹ ಬಾಹುಬಲಿಯನ್ನೇ ಅವರು ಸ್ಥಾಪನೆ ಮಾಡಿಕೊಂಡಿದ್ದರಿಂದವಾಗಿ ಅವರ ಶಕ್ತಿ ಮುಂದೆ ನಾವು ಯಾವುದೂ ಅಲ್ಲ. ಆದರೆ ನಮ್ಮೆಲ್ಲರ ಕರ್ತವ್ಯ, ಇದಕ್ಕೋಸ್ಕರವಾಗಿ ನಾವು ಇವತ್ತು ಅವರ ಸನ್ನಿಧಾನದಲ್ಲಿ ಇವತ್ತು ಬಂದಿದ್ದೀವಿ. ಈ ಒಂದು ಮಾತನ್ನು ಹೇಳ್ತಾ ಇದ್ದೀವಿ. ತುಂಬ ಜನರಿಗೆ ಎಲ್ಲ ಕಡೆಗೂ ಕೂಡ ಬರೀ ಇವತ್ತು ನಮ್ಮ ಮನೆಯಲ್ಲಿ ಈ ವಿಚಾರ ಇತ್ತು ಅಂತ ಇತ್ತು, ಒಬ್ಬರೊಬ್ಬರು ಗುಟ್ಟಾಗಿ ಮಾತಾಡ್ತಕ್ಕಂಥದ್ದು ಇತ್ತು. ಹೀಗಲ್ಲ, ಇವತ್ತೆಲ್ಲರಿಗೂ ಕೂಡ ಕಿವಿ ಪರದೆ ಹರಿಯುವ ರೀತಿಯಲ್ಲಿ ಈ ಶಬ್ದಗಳು ಹೋಗ್ತಾ ಇದೆ. ದೇಶದಲ್ಲಿ ಅಲ್ಲ, ಸಮಾಜದಲ್ಲಿ ಅಷ್ಟೇ ಅಲ್ಲ, ವಿದೇಶದಲ್ಲಿ ಸಮುದ್ರದ ಆಚೆಗೂ ಕೂಡ ಈ ಚರ್ಚೆ ಆಗಿತ್ತು ಅಂತ ಹೇಳಿದ್ರೆ ನಾವು ಹೇಳ್ತೀವಿ. ವಿವೇಕಾನಂದರು ಅವತ್ತು ಹೇಳಿದರು, ಏಳಿ ಎದ್ದೇಳಿ ಜಾಗೃತರಾಗಿ ಅಂತಕ್ಕಂಥದ್ದಲ್ಲ. ಇವತ್ತು ಜಾಗೋ ಜೈನ್ ಜಗಾವೋ ಭಾರತ್, ಎದ್ದೇಳಿ ಜೈನರೇ ಎಚ್ಚರಿಸಿ ಭಾರತವನ್ನು ಅಂತಕ್ಕಂಥದ್ದನ್ನು ಮಾತನ್ನು ಹೇಳಬೇಕಾಗಿದೆ. ಇವತ್ತು ನಾವು ಆ ಮುಖಾಂತರವಾಗಿ ಇವತ್ತು ಪ್ರಾರಂಭವಾಗಿದೆ. ಇವತ್ತು ಧರ್ಮಸ್ಥಳಕ್ಕೆ ಬಂದದ್ದು ನಾವು ದೀಪ ಹಚ್ಚೋದಕ್ಕಲ್ಲ, ಇದು ನಂದಾದೀಪ, ಇದು ಬಹಳ ಪುರಾತನದಿಂದ ಇದು ಹತ್ತಿದೆ, ಬೆಳಗ್ತಾ ಇದೆ. ನಾವು ಇವತ್ತು ಮತ್ತೊಮ್ಮೆ ಆ ಬತ್ತಿಯನ್ನು ಸರಿ ಮಾಡಿ ಮತ್ತು ಅದಕ್ಕೆ ತೈಲ ಎರೆಯೋದಕ್ಕೆ ಬಂದಿದ್ದೀವಿ. ಇಷ್ಟೇ ನಮ್ಮ ಕೆಲಸ ಅಂತ ಮಾಡ್ಕೊಳ್ಳಿ. ಇದು ಬೆಳಕು ನಾವು ಹತ್ತಿಸೋದಕ್ಕಲ್ಲ, ಆರೋದಕ್ಕೆ ಯಾರಿಗೂ ಕೂಡ ನಾವು ಬಿಡ್ತಕ್ಕಂಥವ್ರಲ್ಲ. ಹಾಗಾಗಿ ಇದೊಂದು ದಿಗ್ಭ್ರಮೆ ಇದೆ. ಅದಕ್ಕೋಸ್ಕರವಾಗಿ ಅನೇಕ ಜನರು ಮಾಡ್ತಿದ್ದೀರಿ. ಇದನ್ನು ನಾವು ನೋಡ್ತಾ ಇದ್ದೀವಿ. ನಿಮಗೆಲ್ಲರಿಗೂ ಕೂಡ ಇವತ್ತು ಬಂದ ನಂತರ ನಾವು ಸಮಾಧಾನ ಸಿಕ್ಕಿದ್ದೀವಿ. ನಮಗನ್ಸುತ್ತೆ ನೀವೆಲ್ಲ ಬಂದಿದ್ದರಿಂದವಾಗಿ ಹೆಗ್ಡೆಯವರು ನಿನ್ನೆ ಒಂದು ಸ್ವಲ್ಪ ಜಾಸ್ತಿ ನಿದ್ರೆ ಬಂದಿರ್ಬೋದು ಅವರಿಗೆ. ನಾವು ಕೂಡ ಅದನ್ನು ನೋಡ್ತಾ ಇದ್ದೀವಿ.
ಅವರಿಗೆ ಒಂದು ಸ್ವಲ್ಪ ಸಮಾಧಾನ ಅಂತ ಕೇಳಿದ್ದೆ. ನಾವೆಲ್ಲರೂ ಕೂಡ ಅವರ ಜೊತೆಗಿದ್ದೀವಿ. ಧರ್ಮಸ್ಥಳ, ಈ ನೆಲ, ಈ ಜಲ ಅಂತಕ್ಕಂಥದ್ದು ಇದೆಲ್ಲ ನಮ್ಮೆಲ್ಲರ ಪುಣ್ಯ, ನಮ್ಮೆಲ್ಲರ ಸೌಭಾಗ್ಯವಾಗಿರ್ತಕ್ಕಂಥದ್ದು. अभी एक कुछ बात हम इस समय हिंदी में भी बोलना चाहते हैं, क्योंकि बहुत लोग हमें हमारी कर्नाटक से अलावा भी केरला, तमिलनाडु, आंध्रा, गोवा, इसके अलावा महाराष्ट्र से भी बहुत लोग आए, यहाँ पर आए हैं. दिल्ली से भी बैठ के लोग दिल्ली से भी आए हैं और दिल्ली में भी बैठ के लोग देख रहे हैं. और इतने ही नहीं, समुद्र पार से भी धर्मस्थल के इस संदर्भ को लोग एक एक क्षण को भी निहार रहे हैं, देख रहे हैं, प्रतीक्षा कर रहे हैं. तो उनके लिए भी हम इस संदर्भ में एक शुभ संदेश देना चाहते हैं. धर्मानुरागी आदरणीय हमारे देश के महान गौरव धर्मस्थल के धर्मानुरागी राजर्षि धर्माधिकारी वीरेंद्र हेगड़े जी यहाँ पर उपस्थित हैं. उनके दिव्य सन्निधान में हम बहुत बहुत धन्यवाद और बहुत बहुत शुभकामना व्यक्त करते हुए देश और दुनिया को एक संदेश देना चाहते हैं इस समय में कि हेगड़े जी जैसी उपकार हमारे देश में उनकी संस्था में कोई भी हो, उनके संस्था में एक भी बच्चा, सब हर माँ बाप ये चाहते हैं कि उनके बच्चा धर्मस्थल के संस्था में पढ़े, धर्मस्थल की सेवा में दाखिल हो जाए. और ऐसे कोई धर्मस्थल की सेवा किसी को पसंद नहीं है तो वो लोग कृपया धर्मस्थल की संस्था में अपने बच्चों को मत भेजना. चाहते हैं कि दुनिया के हर बच्चे धर्मस्थल की संस्था में पढ़ना चाहिए, धर्मस्थल की सेवा लेनी चाहिए, धर्मस्थल से स्वास्थ्य लाभ लेना चाहिए, धर्मस्थल से दान पुण्य लेना चाहिए. ये हमारे लोगों की में ये भावना है. तो आज यही बात है कि अभी हमारे कर्नाटक की और भारत की और अंतर्राष्ट्रीय और विद्वान, महान विद्वान हम्पन्ना जी यहाँ पर उपस्थित हैं. उन्होंने एक बात कहती, हम लोग यहाँ पर आए हेगड़े जी को धीरज और हिम्मत देने के लिए नहीं आए, क्योंकि हेगड़े जी स्वयं सबके लिए प्रेरणादायी है, प्रोत्साह है और मार्गदर्शक हैं. और बाहुबली जैसे बड़ी प्रतिमा को यहाँ पर विराजमान करके वे सबको मार्गदर्शन करने वाले, उनको हम क्या मार्गदर्शन करेंगे, उनको क्या हम सहायता करेंगे, मदद करेंगे. वो स्वयं समर्थ हैं. उनके पुण्य से ही आज धर्मस्थल में जो विवाद यहाँ पर खड़ा हुआ था वो आज समाप्त हो गया है. हेगड़े जी निष्कलंक प्रवृत्ति के हैं. उनकी सहजता, उनके दिल में प्रामाणिकता, उनकी जीवन शैली दुनिया के लिए आदर्श है. यही बात हम इस संदर्भ में बोलना चाहते हैं. धीर धराधर पैकड़ा यही देत उपदेश. ये बोलते हैं धीर धराधर पैकड़ा. भगवान बाहुबली इस धरा पर खड़े हैं, ये शांति के संदेश देते हैं. उनके साथ में बाहुबली जी को यहाँ विराजमान करके दुनिया को हेगड़े जी के द्वारा ये संदेश दिला रहे हैं. इसलिए कोई दिग्भ्रांत ना हो, कोई यहाँ धर्मस्थल क्षेत्र के बारे में विचलित ना हो. ऐसी शांति जैसे पहले ही है वैसे से भी ज़्यादा ये धर्मस्थल की ख्याति, धर्मस्थल की कीर्ति, धर्मस्थल के मन सेवा की प्रसिद्धि ये देश दुनिया में पहले. यही दो बातों के साथ समाप्त करते हैं. ಬಂದ ತಮ್ಮೆಲ್ಲರಿಗೂ ಕೂಡ ಶುಭವಾಗಲಿ ಅಂತ ಹೇಳ್ತಾ ನಾವು ಕೂಡ ಭಗವಂತನಲ್ಲಿ ಪ್ರಾರ್ಥಿಸುತ್ತಾ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಸನ್ಮಂಗಲ ಉಂಟಾಗಲಿ ಅಂತೇಳಿ ಆಶಿಸುತ್ತಾ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. बोलिए स्वस्ति श्री भुवनकीर्ति भट्टारक पट्टाचार्य वर्यमा स्वामी जी की. ಪೂಜ್ಯ ಭುವನಕೀರ್ತಿ ಭಟ್ಟಾರಕ ಸ್ವಾಮೀಜಿಯವರಿಗೆ ಕ್ಷೇತ್ರದ ಪರವಾಗಿ ಹಾಗೂ ಸೇರಿರ್ತಕ್ಕಂಥ ಎಲ್ಲ ಶ್ರಾವಕಿಯರ ಪರವಾಗಿ ಭಕ್ತಿಪೂರ್ವಕವಾಗಿರ್ತಕ್ಕಂಥ ತ್ರಿವಾರ ಇಚ್ಛಾಮಿಗಳನ್ನು ಸಲ್ಲಿಸ್ತಾ ಇದ್ದೇವೆ. ಮುಂದಕ್ಕೆ ಈ ಒಂದು ಕಾರ್ಯಕ್ರಮದಲ್ಲಿ ಪಾವನ ಸಾನ್ನಿಧ್ಯವನ್ನು ಒದಗಿಸಿದ್ದಾರೆ ಶ್ರವಣಬೆಳಗೊಳ ಜೈನ ಮಠದ ಚಾರುಕೀರ್ತಿ ಭಟ್ಟಾರಕ ಸ್ವಾಮೀಜಿಯವರು. ನಮಗೆ ಬಹಳ ಹೆಮ್ಮೆ ಅನ್ನಿಸ್ತಾ ಇದೆ. ಶ್ರವಣಬೆಳಗೊಳದ ಚಾರುಕೀರ್ತಿ ಭಟ್ಟಾರಕ ಪಟ್ಟಾಚಾರ್ಯ ಅವರಿಯ ಮಹಾಸ್ವಾಮೀಜಿಯವರು ಪೂರ್ವಾಶ್ರಮದಲ್ಲಿ ನಮ್ಮ SDM ಕಾಲೇಜಿನ ಹೆಮ್ಮೆಯ ಹಿರಿಯ ವಿದ್ಯಾರ್ಥಿ. ಶ್ರೀ ಸಿದ್ಧವನ ಗುರುಕುಲದಲ್ಲಿ 2 ವರ್ಷ ಅವರು ವಿದ್ಯಾಭ್ಯಾಸವನ್ನು ಮಾಡಿ ನಂತರದಲ್ಲಿ ಅವರು ಇದೀಗ ಸ್ವಾಮೀಜಿಯಾಗಿದ್ದಾರೆ. ಚಾರುಕೀರ್ತಿ ಭಟ್ಟಾರಕ ಪಟ್ಟಾಚಾರ್ಯ ಅವರ ಮಹಾಸ್ವಾಮೀಜಿಯಾಗಿ ಅವರು ಶ್ರವಣಬೆಳಗೊಳದ ಪೀಠವನ್ನು ಅತ್ಯಂತ ಸಮರ್ಥವಾಗಿ ನಿಭಾಯಿಸ್ತಾ ಇದ್ದಾರೆ, ಧರ್ಮ ಸಂದೇಶವನ್ನು ಕೊಡ್ತಾ ಇದ್ದಾರೆ. ಇವತ್ತು ಪೂಜ್ಯರು ನಮ್ಮ ಕಾರ್ಯಕ್ರಮಕ್ಕೆ ಪಾವನ ಸಾನ್ನಿಧ್ಯವನ್ನು ಒದಗಿಸಿದ್ದಾರೆ. ಪೂಜ್ಯರೇ, ಆಶೀರ್ವಾದದ ಮಾತುಗಳನ್ನು ಆಡಬೇಕು ಅಂತೇಳಿ ಅವರಲ್ಲಿ ಅತ್ಯಂತ ಕಳಕಳಿಯಿಂದ ವಿನಂತಿಸಿಕೊಳ್ತಾ ಇದ್ದೇವೆ.
ಓಂ ನಮಃ ಸಿದ್ಧೇಭ್ಯಃ ಓಂ ನಮಃ ಸಿದ್ಧೇಭ್ಯಃ ಓಂ ನಮಃ ಸಿದ್ಧೇಭ್ಯಃ ಶ್ರೀ ವೀತರಾಗಾಯ ನಮಃ. ಜೈ ಬಿಲೋ ಚವೈಸೋ ಭಗವಾನ್ ಕಿ ಜೈ ಬಿಲೋ ಗೊಮಟೇಶ್ವರ ಬಾಹುಬಲಿ ಭಗವಾನ್ ಕಿ ಜೈ ಬಿಲೋ ಅಂತಿಮ ಶ್ರುತಿ ಕೇವಲಿ ಆಚಾರ್ಯ ಭದ್ರಬಾಹು ಸ್ವಾಮಿ ಕಿ ಜೈ ಬಿಲೋ ಮಮ ದೀಕ್ಷಾ ಗುರು ಜಗದ್ಗುರು ಕರ್ಮಯೋಗಿ ಚಾರುಕೀರ್ತಿ पंडिताचार्य महास्वामी जी की समस्त भट्टारक महास्वामी जी की. ವೇದಿಕೆ ಮೇಲೆ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದಂತಹ ಕರ್ನಾಟಕ, ತಮಿಳುನಾಡು, ಮಹಾರಾಷ್ಟ್ರದ ಸಮಸ್ತ ಪೂಜ್ಯ ಸ್ವಸ್ತಿಶ್ರೀ ಭಟ್ಟಾರಕ ಮಹಾಸ್ವಾಮಿಗಳವರಿಗೆ ಇಚ್ಛಾಮಿಗಳನ್ನು ಸಲ್ಲಿಸುತ್ತಾ, ವೇದಿಕೆ ಮೇಲೆ ಘನ ಉಪಸ್ಥಿತಿಯನ್ನು ವಹಿಸಿದಂತಹ ಈ ಕ್ಷೇತ್ರದ ಬೆಳಕು, ಈ ಕ್ಷೇತ್ರದ ಧರ್ಮವನ್ನು ನಡೆಸ್ಕೊಂಡು ಹೋಗ್ತಕ್ಕಂತಹ ಧರ್ಮಾಧಿಕಾರಿಗಳಾದಂತಹ ಡಾಕ್ಟರ್ ವೀರೇಂದ್ರ ಹೆಗ್ಗಡೆ ಅವರಿಗೆ ಗೌರವಗಳನ್ನು ತಿಳಿಸುತ್ತಾ, ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಹಂಪ ನಾಗರಾಜಯ್ಯನವರೇ, ಹಾಗೆ ಎಲ್ಲ ನಾಡಿನ ಜೈನ ಸಮಾಜದ ಮುಖಂಡರುಗಳೇ, ಹಾಗೆ ಒಂದೇ ಒಂದು ಪತ್ರಕ್ಕೆ ಬೆಲೆ ಕೊಟ್ಟು ಒಂದೇ ಒಂದು ಪತ್ರದ ತಾಕತ್ತನ್ನು ತೋರಿಸೋದಕ್ಕೆ ಆಗಮಿಸಿದಂತಹ ಎಲ್ಲ ಶ್ರಾವಕ ಶ್ರಾವಕಿಯರೇ, ಈ ದಿನ ಎಲ್ಲ ಸ್ವಾಮೀಜಿಯವರು ಕೂಡ ಮಾತಾಡೋದ್ರಿಂದ ಎಲ್ಲ ಸ್ವಾಮೀಜಿಯವರಿಗೆ 2 ನಿಮಿಷ ಮಾತಾಡಬೇಕು ಅಂಥೇಳಿ ಸೂಚನೆ ಬಂದಿದೆ. ಹಾಗಾಗಿ 2 ನಿಮಿಷ ನಮ್ಮ ಕ್ಷೇತ್ರದ ಹಾಗೆ ನಮ್ಮ ಸಂಪೂರ್ಣ ಬೆಂಬಲವನ್ನು ಕೊಡ್ತಾ ಇದ್ದೇವೆ. ಹಾಗೆ ಈ ದಿನ ನಾವೆಲ್ಲರೂ ಕೂಡ ಕರ್ನಾಟಕದ, ಮಹಾರಾಷ್ಟ್ರದ, ತಮಿಳುನಾಡಿನ ಭಟ್ಟಾರಕ ಸ್ವಾಮಿಗಳವರೆಲ್ಲರೂ ಕೂಡ ಶ್ರೀ ಕ್ಷೇತ್ರ ಧರ್ಮಸ್ಥಳ ಹಾಗೆ ಧರ್ಮಸ್ಥಳದ ಧರ್ಮಾಧಿಕಾರಿಗಳಾದಂತಹ ವೀರೇಂದ್ರ ಹೆಗ್ಗಡೆಯವರು ಹಾಗೆ ಸಮಸ್ತ ಕುಟುಂಬ ವರ್ಗದವರ ಜೊತೆಗಿದ್ದೇವೆ ಅಂತ ಹೇಳುವಂತಹ ಆ ಬೆಂಬಲವನ್ನು ಸೂಚಿಸೋದಕ್ಕಾಗಿ ನಾವೆಲ್ಲ ಭಟ್ಟಾರಕರು ಹಾಗೆ ಎಲ್ಲ ಶ್ರಾವಕ ಶ್ರಾವಕಿಯರು ಈ ಸಂದರ್ಭದಲ್ಲಿ ಸೇರಿದ್ದೇವೆ. ಹಾಗೆ ಹಿಂದಿನಿಂದಲೂ ಕೂಡ ನಮಗೆ ಗೊತ್ತಿರೋ ಹಾಗೆ ಎಲ್ಲಾದರೂ ಒಂದು ಆಕ್ರಮಣ ಆಗ್ತದೆ ಅಂತಂದರೆ, ಯಾವುದ್ರ ಮೇಲಾದರೂ ಆಕ್ರಮಣ ಆಗ್ತದೆ, ಯಾವುದ್ರ ಮೇಲಾದರೂ ಕಳ್ಳತನ ಆಗ್ತದೆ ಅಂತಂದರೆ ಏನೋ ಅಲ್ಲಿ ಏನೋ ಇದೆ, ಅಲ್ಲೇನೋ ಒಳ್ಳೆಯದಿದೆ, ಅಲ್ಲೇನೋ ಶ್ರೇಷ್ಠವಾದ ವಸ್ತು ಇದೆ ಅಂಥೇಳಿ. ಯಾವುದಾದ್ರೂ ಬಡವನ ಮನೆಗೆ ಕನ್ನ ಹಾಕೋದು ನೋಡಿದ್ದೀರ ನೀವು? ಯಾವುದಾದ್ರೂ ಬಡವರ ಮನೆಗೆ ಯಾವತ್ತೂ ಕನ್ನ ಹಾಕಿಲ್ಲ. ಯಾರ ಮನೆಯಲ್ಲಿ ಸಂಪತ್ತಿರ್ತದೆ ಅಂಥವ್ರ ಮನೆಗೆ ಕನ್ನ ಹಾಕೋದು. ಹಾಗೆ ಹಿಂದಿನಿಂದಲೂ ಕೂಡ ಈ ಭಾರತ ಎಷ್ಟು ಶ್ರೇಷ್ಠವಾಗಿತ್ತು, ಎಷ್ಟು ಸಂಪದ್ಭರಿತವಾಗಿತ್ತು, ಎಷ್ಟು ಸಮೃದ್ಧವಾಗಿತ್ತು. ಹಾಗಾಗಿ ಹಿಂದೆ ಬ್ರಿಟಿಷರಾಗಿರಲಿ, ಇನ್ನೂ ಹಲವಾರು ಪಾಶ್ಚಾತ್ಯರು ಭಾರತದ ಮೇಲೆ ಆಕ್ರಮಣವನ್ನು ಮಾಡ್ಕೊಂಡು ಬಂದರು. ಅದೇ ರೀತಿಯಾಗಿ ಅದೇ ಪರಂಪರೆಯಂತೆ ಈಗಲೂ ಕೂಡ ನಾವೆಲ್ಲ ನೋಡ್ಬೋದು ಅಲ್ವಾ? ಧರ್ಮಸ್ಥಳದ ಮೇಲೆ ಹಲವಾರು ವರ್ಷಗಳಿಂದ ಅಸತ್ಯ ಮಾತುಗಳು, ಅವಹೇಳನಕಾರಿಗಳು, ಇನ್ನು ಹಲವಾರು ಅವರ ಮೇಲೆ ತೊಂದರೆಗಳನ್ನು, ಉಪಸರ್ಗಗಳನ್ನು ಕೊಡ್ತಾ ಇರೋದನ್ನು ನೋಡಿದರೆ, ಅಥವಾ ಈ ಕ್ಷೇತ್ರದ ಮೇಲೆ ಈ ಆಗ್ತಾ ಇರತಕ್ಕಂತಹ ಉಪಸರ್ಗವನ್ನು ನೋಡಿದರೆ, ಈ ಕ್ಷೇತ್ರ ನಿಜವಾಗಲೂ ಕೂಡ ಸಮೃದ್ಧವಾಗಿದೆ. ಇಲ್ಲಿ ಈ ಕ್ಷೇತ್ರದಲ್ಲಿ ಎಲ್ಲ ದೈವ ಶಕ್ತಿ ಸಮೃದ್ಧವಾಗಿದೆ, ಹಾಗೆ ಒಳ್ಳೆತನ ಇದೆ, ಶ್ರೇಷ್ಠತೆ ಇದೆ, ಹಾಗೆ ಸಂಪತ್ತಿದೆ, ಸಮೃದ್ಧವಾಗಿ ಈ ಕ್ಷೇತ್ರ ಇದೆ. ಹಾಗೆ ನಮ್ಮ ಧರ್ಮಸ್ಥಳದ ಧರ್ಮಾಧಿಕಾರಿಗಳಾದಂತಹ ವೀರೇಂದ್ರ ಹೆಗ್ಗಡೆಯವರ ಮನಸ್ಸು ಕೂಡ ಅಷ್ಟು ಶುದ್ಧವಾಗಿ, ಶುದ್ಧತೆಯಲ್ಲಿ ಸಮೃದ್ಧವಾಗಿದೆ ಅಂಥೇಳಿ ನಾವೆಲ್ಲರೂ ಕೂಡ ಅಂದ್ಕೊಳ್ಬೋದಾಗಿದೆ. ಹಾಗೆ ಹೇಗೆ ಹಿಂದಿನಿಂದಲೂ ಕೂಡ ನಮ್ಮ ಭಗವಂತರುಗಳ ಮೇಲೆ, ಪಾರ್ಶ್ವನಾಥ ಸ್ವಾಮಿಯ ಮೇಲೆ, ಶಾಂತಿಸಾಗರ ಮಹಾರಾಜರ ಮೇಲೆ ಉಪಸರ್ಗಗಳಾಯಿತು, ಅದೇ ರೀತಿಯಾಗಿ ಆ ಶ್ರೇಷ್ಠ ಪರಂಪರೆಯಲ್ಲಿ ಬಂದಂತಹ, ಪರೋಪಕಾರ ಪರಂಪರೆಯಲ್ಲಿ ಬಂದಂತಹ ನಮ್ಮ ಧರ್ಮಸ್ಥಳದ ಹೆಗ್ಗಡೆಯವರ ಮೇಲೆಗೂ ಕೂಡ ಈಗ ಉಪಸರ್ಗಗಳು ಬರ್ತಾ ಇದೆ. ಹಾಗೆ ಎಲ್ಲಿ ಸಮೃದ್ಧವಾಗಿರ್ತದೆ, ಎಲ್ಲಿ ಶ್ರೇಷ್ಠತೆ ಇರ್ತದೆ, ಅದರ ಮೇಲೆ ಅತ್ಯಾಚಾರಗಳು, ಅದರ ಮೇಲೆ ಆಕ್ರಮಣಗಳು ಹಾಗೆ ಆಗ್ತಾನೆ ಬರ್ತಿದೆ. ಹಾಗೆ ಈಗಲೂ ಕೂಡ ಧರ್ಮಸ್ಥಳದ ಮೇಲೆ ಹೀಗೆ ಆಗ್ತಾ ಇದೆ. ಹಾಗೆ ಇದೆಲ್ಲದಕ್ಕೂ ಮೂಲ ಕಾರಣ ಏನು ಅಂತಂದರೆ, ಧರ್ಮಸ್ಥಳ ಧರ್ಮಾಧಿಕಾರಿಗಳು ಜೈನರು ಅನ್ನೋದೊಂದು ಅಲ್ವಾ? ಅವರು ಜೈನರು ಇದನ್ನು ಹೇಗಾದರೂ ಮಾಡಿ ಇಲ್ಲಿಂದ ಅವರಿಂದ ಅವರ ಅಧಿಕಾರವನ್ನು ಕಸ್ಕೊಳ್ಬೇಕು ಅಂತಕ್ಕಂಥ ಒಂದೇ ಒಂದು ಉದ್ದೇಶದಿಂದ ಇಷ್ಟೊಂದು ದೊಡ್ಡ ದೊಡ್ಡ ಹೋರಾಟಗಳು ಆಗ್ತಾ ಇದೆ.
ಹಾಗೆ ಹೇಗೆ ನಮ್ಮ ಗುರುಗಳಾದಂತಹ ಕರ್ಮಯೋಗಿ ಚಾರುಕೀರ್ತಿ ಭಟ್ಟಾರಕ ಸ್ವಾಮೀಜಿಯವರು ಉತ್ತರ ಮತ್ತು ದಕ್ಷಿಣ ಭಾರತದ ಸೇತುವೆಯಾಗಿ ತಮ್ಮ 50 ವರ್ಷದ ಜೀವನವನ್ನು ಸಮರ್ಪಿಸಿದ್ರು, ಅದೇ ರೀತಿಯಾಗಿ ಧರ್ಮಸ್ಥಳದ ವೀರೇಂದ್ರ ಹೆಗ್ಗಡೆಯವರು ಸಂಪೂರ್ಣ ದೇಶದ ಹಿಂದೂ ಮತ್ತು ಜೈನ ಸಮಾಜದ ಸೇತುವೆಯಾಗಿ ಈ ದಿನ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಹಾಗೆ ಈ ಸೇತುವೆಯನ್ನು ಮುರಿದು ಹಾಕಿದರೆ ಈ ಕಡೆಯಿಂದ ಆ ಕಡೆ ಹೋಗೋದಕ್ಕೆ ಸಾಧ್ಯವಿಲ್ಲ ಅನ್ನುವ ಒಂದು ದೃಷ್ಟಿಯಿಂದ ಏನು ಮಾಡ್ತಾ ಇದ್ದಾರೆ ಕಿಡಿಗೇಡಿಗಳು, ಅವರು ಜೈನರು ಅಂಥೇಳಿ ಇಡೀ ಕರ್ನಾಟಕದಲ್ಲಿ, ಇಡೀ ದೇಶದಲ್ಲಿ ಒಂದು ಕಿಡಿಯನ್ನು ಹಚ್ಚಿ ಬೆಂಕಿಯನ್ನು ಹಚ್ಚತಕ್ಕಂತಹ ಕೆಲಸ ಮಾಡಿದ್ದಾರೆ. ಆದರೆ ಈ ದಿವಸದ ಒಂದು ಕರೆಯಿಂದಾಗಿ ನೀವೆಲ್ಲ ಇಷ್ಟು ಜನ ಶ್ರಾವಕಿಯರು ಬಂದಿರತಕ್ಕಂಥದ್ದು, ಇದರ ಸಂದೇಶ ಏನು ಅಂತಂದರೆ, ನಾವು ಹಿಂದೂಗಳು ಜೈನರು ಯಾರಿಂದಲೂ ಕೂಡ ಬೇರ್ಪಡಿಸೋದಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥ ಸಂದೇಶವನ್ನು ತಾವೆಲ್ಲರೂ ಕೂಡ ಈ ದಿನ ಕೊಟ್ಟಿದ್ದೀರಿ. ಹಾಗೆ ನಾವು ಯಾವಾಗಲೂ ಕೂಡ ಇಡೀ ಸಂಪೂರ್ಣ ಜೈನ ಸಮಾಜ, ಇಡೀ ದೇಶದ ಸಕಲ ದಿಗಂಬರ ಶ್ವೇತಾಂಬರ ಜೈನ ಸಮಾಜ ಎಲ್ಲರೂ ಕೂಡ ಶ್ರೀ ಕ್ಷೇತ್ರ ಧರ್ಮಸ್ಥಳದೊಂದಿಗೆ, ಹಾಗೆ ವೀರೇಂದ್ರ ಹೆಗ್ಗಡೆಯವರೊಂದಿಗೆ, ಹಾಗೆ ಸಮಸ್ತ ಈ ಸನಾತನ ಹಿಂದೂ ಧರ್ಮ ಏನಿದೆ ನಾವೆಲ್ಲರೂ ಕೂಡ ಯಾವತ್ತೂ ಕೂಡ ಒಂದಾಗಿ ಇರಬೇಕು ಅಂತಕ್ಕಂಥ ಸಂದೇಶವನ್ನು ಈ ದಿನ ನಾವೆಲ್ಲರೂ ಕೂಡ ಕೊಡಬೇಕಾಗ್ತದೆ. ಹಾಗೆ ಈಗೇನು ಆಗ್ತಾ ಇದೆ ಇವೆಲ್ಲವೂ ಕೂಡ ಒಳ್ಳೆಯದಕ್ಕೆ ಅಂಥೇಳಿ ನಾವು ಸ್ವೀಕಾರವನ್ನು ಮಾಡಬೇಕು. ಹೆಗಡೆಯವರು ಕೂಡ ಅದನ್ನೇ ಮಾಡಿದ್ದು. ಇಷ್ಟು ಅವರ ಮೇಲೆ ಉಪಸರ್ಗ ಆದರೂ ಕೂಡ ಒಂದೇ ಒಂದು ಸ್ಟೇಟ್ಮೆಂಟ್ ಇರ್ಬೋದು, ಒಂದೇ ಒಂದು ಬೈಗುಳಗಳಿರ್ಬೋದು, ಯಾವುದನ್ನು ಕೂಡ ನಾವು ಕೇಳಿಲ್ಲ. ಹಾಗೆ ಹಿಂದೆ ಹಿರಿಯರೆಲ್ಲ ಹೇಳ್ತಿದ್ರೇನು, ಆಗೋದೆಲ್ಲ ಒಳ್ಳೆಯದಕ್ಕೆ ಅಂಥೇಳಿ. ಹಾಗೆ ಇದನ್ನು ಕೂಡ ನಾವು ಅದೇ ರೀತಿಯಾಗಿ ಸ್ವೀಕಾರ ಮಾಡಬೇಕು. ಏನು ಈ ಧರ್ಮಸ್ಥಳದ ವಿರುದ್ಧ, ಈ ಮನೆತನದ ವಿರುದ್ಧ ಒಂದು 2-3 ಜನ ಅವರ ವಿರುದ್ಧವಾಗಿ ಮಾತಾಡಿಕೊಂಡು ಅವಹೇಳನಕಾರಿ ಅಸತ್ಯಗಳನ್ನು ಮಾತಾಡ್ಕೊಂಡು ಬಂದರು, ಅವರೆಲ್ಲರೂ ಕೂಡ ಒಳ್ಳೆಯದಕ್ಕಾಗೇ ಬಂದಿದ್ದಾರೆ ಅಂಥೇಳಿ ಯೋಚನೆ ಮಾಡಬೇಕು ನಾವು. ಏನೋ ಹೇಗೆ ಸುಮಾರು 800-900 ವರ್ಷಗಳ ಹಿಂದೆ ಆ ಮನೆತನದ ಮೇಲೆ ಆ ದೈವಗಳು, ಅಣ್ಣಪ್ಪ ದೈವಗಳು, ಹಾಗೆ ಇನ್ನೂ 5 ದೇವತೆಗಳು ಬಂದು ಅವರ ಮನೆತನವನ್ನು ಪರೀಕ್ಷೆ ಮಾಡಿ, ಇವರ ಮನೆತನ ಬಹಳ ಶ್ರೇಷ್ಠವಾದಂತಹ ಮನೆತನ ಅಂಥೇಳಿ ಅವರ ಮನೆಯನ್ನೇ ಬಿಟ್ಟು ಕೊಡಿ ಅಂತೇಳಿ ಹೇಳಿದ ಮೇಲೆ ಅವರು ತಮ್ಮ ಸ್ವಂತ ಮನೆಯನ್ನು, ನಾವೆಲ್ಲ ಒಂದೊಂದು ಇಂಚು ಜಾಗ ಬಿಟ್ಟುಕೊಡೋದಕ್ಕೆ ಅಳ್ತೀವಲ್ವಾ, ದೊಡ್ಡ ಹೋರಾಟಗಳಾಗ್ತದೆ, ಒಂದೊಂದು ಇಂಚಿಗಾಗಿ ಅಣ್ಣ ತಮ್ಮಂದಿರ ಮಧ್ಯೆ ಯುದ್ಧಗಳಾಗ್ತದೆ, ಜಗಳಗಳಾಗ್ತದೆ. ಆದರೆ ಅವರು ತಮ್ಮ ಸ್ವಂತ ಮನೆಯನ್ನು ಆ ದೇವತೆಗಳಿಗೆ ಬಿಟ್ಟುಕೊಟ್ಟು ಆಗಿನ ಕಾಲದಲ್ಲಿ 800-900 ವರ್ಷಗಳ ಹಿಂದೆ ಆ ಪರೀಕ್ಷೆಯಲ್ಲಿ ಏನಾಗಿದ್ದರು, ಪಾಸಾಗಿದ್ದರು. ಆದರೆ ಮತ್ತೊಮ್ಮೆ ಈಗಿನ ಕಾಲದಲ್ಲಿ ಈ ಕಲಿಯುಗದಲ್ಲಿ ಮತ್ತೊಮ್ಮೆ ವೀರೇಂದ್ರ ಹೆಗ್ಗಡೆಯವರಿಗೆ ಆ ಪರೀಕ್ಷೆ ಆಗಿದೆ. ಆ ಪರೀಕ್ಷೆಯಲ್ಲಿ ಕೇವಲ ಅವರು ಪಾಸಾಗಿಲ್ಲ, ಅವರು ರ್ಯಾಂಕ್ ಬಂದಿದ್ದಾರೆ ಅಂಥೇಳಿ ಈ ಸಂದರ್ಭದಲ್ಲಿ ಹೇಳ್ಬೋದು. ಹಾಗೆ ಇದೇ ರೀತಿಯಾದಂತಹ ಪರೀಕ್ಷೆಗಳು ನಮ್ಮ ಜೀವನದಲ್ಲಿ ಬಾಲ್ಯದಿಂದಲೂ ಆಗ್ತಾ ಇರ್ತದಲ್ವ. LKG ಮಕ್ಕಳಿಗೆ LKGಯ ಅವರ ಮನಸ್ಥಿತಿಗೆ ಏನು ಬೇಕು ಅಂತಹ ಪರೀಕ್ಷೆಗಳು, 1ನೇ ಕ್ಲಾಸ್ ಮಕ್ಕಳಿಗೆ ಅವರ ಲೆವೆಲ್ಲಿನ ಪರೀಕ್ಷೆಗಳು, 10ನೇ ಕ್ಲಾಸಿಗೆ ಅವರ ಲೆವೆಲ್ಲಿನ ಪರೀಕ್ಷೆಗಳು, ಹಾಗೆ ಡಿಗ್ರಿಯವರಿಗೆ ಅವರ ಲೆವೆಲ್ಲಿನ ಪರೀಕ್ಷೆಗಳು. ಹಾಗೆ ವೀರೇಂದ್ರ ಹೆಗ್ಗಡೆ ಅಂತಕ್ಕಂತಹ ಒಂದು ದೊಡ್ಡ ಬೆಟ್ಟಕ್ಕೆ ಇಂತಹ ದೊಡ್ಡ ಪರೀಕ್ಷೆ ಬಂದಿದೆ. ಆ ಪರೀಕ್ಷೆಯಲ್ಲಿ ಅವರು ಇದೀನ ಅಂತಹ ಒಂದು ಉತ್ಕೃಷ್ಟವಾದಂತಹ ಸ್ಥಾನವನ್ನು ಪಡೆದು ಅದರಲ್ಲಿ ಜಯವನ್ನು ಸಾಧಿಸಿದ್ದಾರೆ. ಹಾಗೆ ಈ ದಿನ ಏನು ನಮ್ಮ ಅರಹಂತಗಿರಿಯ ಧವಲಕೀರ್ತಿ ಭಟ್ಟಾರಕ ಸ್ವಾಮೀಜಿಯವರು ಹೇಳಿದರು, ಮುಂದಿನ ದಿನಗಳಲ್ಲಿ ಸಂದರ್ಭ ಬಂದರೆ ನಾವೆಲ್ಲರೂ ಕೂಡ ವಿಧಾನಸೌಧಕ್ಕೂ ಕೂಡ ಬರೋದಕ್ಕೆ ಸಿದ್ಧ ಅಂಥೇಳಿ ಹೇಳಿದ್ದಾರೆ. ಹಾಗೆ ಈ ಸಂದರ್ಭದಲ್ಲಿ ಧರ್ಮಾಧಿಕಾರಿಗಳಾದಂತಹ ಕಾವಂದರರಿಗೆ ಹೇಳೋದೇನಂತಂದರೆ, ಇದು ಇಲ್ಲಿರುವಂಥದ್ದು ಕೇವಲ ಒಂದು ಪತ್ರಕ್ಕೆ ಸೇರಿದಂತಹ ಜನ. ಇದು ಏನು ಈ ಅವಹೇಳನ, ಈ ಅಸತ್ಯಗಳು ಇದೇ ರೀತಿಯಾಗಿ ಮುಂದುವರೆದುಕೊಂಡು ಹೋದರೆ ಇಲ್ಲಿರ್ತಕ್ಕಂತಹ ಪ್ರತಿ ಸ್ವಾಮೀಜಿಯವರು ಒಬ್ಬರೊಬ್ಬರು ಇಷ್ಟಿಷ್ಟು ಜನಗಳನ್ನು ತಂದು ವಿಧಾನಸೌಧದ ಮುಂದೆ ನಿಲ್ಲಿಸ್ತೀವಿ ಅಂಥೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತಾ, ಹಾಗೆ ಈಗಷ್ಟೇ ನಮ್ಮ ಮಹಾವೀರ ಮಾಸ್ಟರು ಹೇಳಿದರು, ನಾವು ನಮ್ಮ ಪದವಿ ಪೂರ್ವ ಶಿಕ್ಷಣವನ್ನು 2 ವರ್ಷ ಇದೇ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಉಜಿರೆಯಲ್ಲಿ ನಮ್ಮ ಶಿಕ್ಷಣವನ್ನು ಸಿದ್ಧವನ ಗುರುಕುಲದಲ್ಲಿ ಪೂರೈಸಿದ್ವಿ. ಆ 2 ವರ್ಷಗಳು ಕೂಡ ನಾವು ಪ್ರತಿ ವರ್ಷ 2 ವರ್ಷ ಇದ್ದಾಗಲೂ ಇಲ್ಲಿ ದಶಲಕ್ಷಣಕ್ಕೆ ಬರ್ತಿದ್ವಿ. ದಶಲಕ್ಷಣಕ್ಕೆ ಬಂದು ದಶಲಕ್ಷಣ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕೊನೆಯ ದಿನ
ಕ್ಷಮಾವಣೆ ದಿನ ಸಂಪೂರ್ಣ ಹೆಗಡೆಯವರ ಕುಟುಂಬ ಇಲ್ಲೇ ಈ ಭವನದ ಹಿಂಭಾಗದಲ್ಲಿ ಬರ್ತಿದ್ರು. ಎಲ್ಲರಿಗೂ ಕೂಡ ನಾವು ಸಿದ್ಧಾವನದ ಮಕ್ಕಳು ಅವರಿಗೆ ಅಡುಗೆ ಬಡಿಸ್ಬೇಕಿತ್ತು. ಹಾಗೆ ಈಗಲೂ ಕೂಡ ದಶಲಕ್ಷಣದ ದಿನವೇ ನಾವು ಬಂದಿರತಕ್ಕಂಥದ್ದು ಭಾಳ ಸಂತೋಷ. ಹಾಗೆ ಏನು ಇಲ್ಲಿ ಸರ್ಕಲ್ ಕಾಣಿಸ್ತದೆ, ಈ ಸರ್ಕಲ್ನಲ್ಲಿ ಅವಾಗ ನಮಗೆ ಡ್ಯೂಟಿ ಇತ್ತು. ಏನಂತಂದರೆ ನಮ್ಮ ಪೂರ್ವಾಶ್ರಮ ನಾವು ಸೆಕೆಂಡ್ PU ಇದ್ದಾಗ ಇದೇ ಸರ್ಕಲ್ನಲ್ಲಿ ನಾವು ಸಿದ್ಧಾವನದ ಗುರುಕುಲದವರಿಗೆ ಟ್ರಾಫಿಕ್ ಕಂಟ್ರೋಲ್ ಮಾಡ್ತಕ್ಕಂತಹ ಡ್ಯೂಟಿ ನಮಗಿತ್ತು. ಹಾಗೆ ಈ ಸರ್ಕಲ್ ಇಲ್ಲಿ ಪ್ರೋಗ್ರಾಮ್ ಇದೇ ರೀತಿಯಾಗಿ ಪ್ರೋಗ್ರಾಮ್ ನಡೀತಿತ್ತು. ನಾವು ಬಂದಂತಹ ವಾಹನಗಳನ್ನು ಆ ಕಡೆ ಹೋಗಿ ಈ ಕಡೆ ಹೋಗಿ ಅಂತಕ್ಕಂಥ ಡ್ಯೂಟಿ ನಮಗಿತ್ತು. ಹಾಗೆ ಆವಾಗಲೂ ಕೂಡ ಈ ಕ್ಷೇತ್ರದ ಸೇವೆಯನ್ನು ಮಾಡಿದ್ದೇವೆ. ಹಾಗೆ ಈಗಲೂ ಕೂಡ ಈ ಕ್ಷೇತ್ರದ ಮೇಲೆ ಹಾಗೆ ವೀರೇಂದ್ರ ಹೆಗ್ಗಡೆಯವರ ಮೇಲೆ ಅವೇನು 2 ವರ್ಷ ನಮಗೆ ಅನ್ನ ಹಾಕಿ ವಿದ್ಯಾಭ್ಯಾಸವನ್ನು ಕೊಟ್ಟಿದ್ದರೋ ಆ ಋಣ ನಮ್ಮ ಮೇಲೆ ಇದೆ. ಹಾಗೆ ಈಗಲೂ ಕೂಡ ಈ ಕ್ಷೇತ್ರದ ಸೇವೆ ಮಾಡ್ತೀವಿ. ಮುಂದೆಯೂ ಕೂಡ ಈ ಧರ್ಮಸ್ಥಳಕ್ಕೆ ಆಗಲಿ ಅಥವಾ ಸಂಪೂರ್ಣ ಕುಟುಂಬಕ್ಕೆ ಆಗಲಿ ಯಾವುದೇ ಉಪಸರ್ಗಗಳು ಬಂದರೂ ಯಾವುದೇ ಪ್ರಸಂಗ ಬಂದರೂ ನಾವು ವೈಯಕ್ತಿಕ ಹಾಗೆ ಶ್ರವಣಬೆಳಗೊಳದ ಶಿಷ್ಯವೃಂದ ಸಮಸ್ತ ನಾಡಿನ ಶ್ರಾವಕ ಶ್ರಾವಕಿಯರು ನಿಮ್ಮೊಂದಿಗೆ ಇದ್ದೇವೆ ಅಂತಕ್ಕಂತಹ ಬೆಂಬಲದ ಘೋಷಣೆಯನ್ನು ಮಾಡ್ತಾ ಸದಾಕಾಲ ಈ ಕ್ಷೇತ್ರದ ಸೇವೆಗೆ ನಾವಿರ್ತೇವೆ ಅಂತಕ್ಕಂಥ ಮಾತುಗಳನ್ನು ಆಡ್ತಾ ಮತ್ತೊಮ್ಮೆ ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಭಟ್ಟಾರಕ ಸ್ವಾಮೀಜಿಯವರಿಗೂ ಕೂಡ ಇಚ್ಛಾಮಿಗಳನ್ನು ತಿಳಿಸುತ್ತಾ ವೀರೇಂದ್ರ ಹೆಗ್ಗಡೆಯವರಿಗೆ ನಿಮ್ಮೊಂದಿಗೆ ಇದ್ದೇವೆ ಅಂತಕ್ಕಂಥ ಮಾತುಗಳನ್ನು ಆಡಿ ನಿಮಗೂ ಕೂಡ ಗೌರವಗಳನ್ನು ತಿಳಿಸ್ತಾ ಮಾತಿಗೆ ವಿರಾಮ. ಓಂ ನಮಃ. ಬೋಲಿಯೇ ಸ್ವಸ್ತಿ ಶ್ರೀ ಅಭಿನವ ಆತ್ಮೀಯ ಸಮೇತ ಬಂಧುಗಳೇ, ಇದೀಗ ಸ್ವಸ್ತಿ ಶ್ರೀ ಲಕ್ಷ್ಮೀಸೇನ ಭಟ್ಟಾರಕ ಪಟ್ಟಾಚಾರ್ಯವರೇ ಸ್ವಾಮೀಜಿ ಜೈನ ಮಠ ಕೊಲ್ಲಾಪುರ ಇವರು ಸಂಮೇದ ಶಿಖರ್ಜಿಯಲ್ಲಿದ್ದಾರೆ. ಆದ ಕಾರಣ ಅವರಿಗೆ ಬರಲಿಕ್ಕಾಗಲಿಲ್ಲ. ಆದರೆ ಅವರ ಪವಿತ್ರ ಸಂದೇಶವನ್ನು ಅವರ ಶ್ರಾವಕರಲ್ಲಿ ಕಳಿಸಿದ್ದಾರೆ. ಅವರು ಇದೀಗ ಪೂಜ್ಯ ಕಾವಂದರಿಗೆ ಲಕ್ಷ್ಮೀಸೇನ ಭಟ್ಟಾರಕ ಪಟ್ಟಾಚಾರ್ಯವರೇ ಸ್ವಾಮೀಜಿಯವರು ನೀಡಿರ್ತಕ್ಕಂಥ ಸಂದೇಶವನ್ನು ಕೊಡ್ತಾ ಇದ್ದಾರೆ. ಅವರು ಶಿಖರ್ಜಿಯಿಂದ ಬಂದು ಸೆಪ್ಟೆಂಬರ್ 2ಕ್ಕೆ ಅವರು ಮತ್ತೆ ಕ್ಷೇತ್ರಕ್ಕೆ ಬರ್ತೇನೆ ಅಂತೇಳಿ ತಿಳಿಸಿದ್ದಾರೆ. ಸ್ವಸ್ತಿ ಶ್ರೀ ಜಿನಸೇನ ಭಟ್ಟಾರಕ ಪಟ್ಟಾಚಾರ್ಯವರೇ ಸ್ವಾಮೀಜಿ ಜೈನಮಠ ನಾಂದಣಿ ಅವರು ಕೂಡ ಬರಲಿಕ್ಕಾಗಲಿಲ್ಲ. ಅವರು ಕೂಡ ಸಂದೇಶವನ್ನು ಕಳಿಸಿದ್ದಾರೆ. ಶ್ರಾವಕರಿದ್ದರೆ ಅದನ್ನು ಕೂಡ ಪೂಜ್ಯ ಕಾವಂದರಿಗೆ ಒಪ್ಪಿಸಬೇಕು ಅಂತೇಳಿ ವಿನಂತಿಸಿಕೊಳ್ತಾ ಇದ್ದೇವೆ. ನಾಂದನಿ ಮಠದ ಸ್ವಾಮೀಜಿಯವರ ಸಂದೇಶ. ಮುಂದಕ್ಕೆ ಕಾರ್ಯಕ್ರಮದಲ್ಲಿ ಪಾವನ ಸಾನ್ನಿಧ್ಯವನ್ನು ಒದಗಿಸಿರ್ತಕ್ಕಂಥ ಸ್ವಸ್ತಿ ಶ್ರೀ ಸಿದ್ಧಾಂತ ಕೀರ್ತಿ ಭಟ್ಟಾರಕ ಪಟ್ಟಾಚಾರ್ಯವರೇ ಸ್ವಾಮೀಜಿ ಜೈನಮಠ ಆರತಿಪುರ ಪೂಜ್ಯ ಸ್ವಾಮೀಜಿಯವರು ಸಭೆಯನ್ನು ಉದ್ದೇಶಿಸಿ ಆಶೀರ್ವಾದದ ಮಾತುಗಳನ್ನು ಆಡಬೇಕು ಅಂತೇಳಿ ವಿನಂತಿಸಿಕೊಳ್ತಾ ಇದ್ದೇವೆ. ಆರತಿಪುರದ ಸಿದ್ಧಾಂತ ಕೀರ್ತಿ ಭಟ್ಟಾರಕ ಸ್ವಾಮೀಜಿಯವರು. ತಮ್ ಗೋಮಟೇಶಂ ಪರಮಾಮಿ ನಿಚ್ಚಂ. ವೇದಿಕೆ ಮೇಲಿರುವ ಎಲ್ಲ ಪೂಜ್ಯ ಸ್ವಾಮೀಜಿಯವರಿಗೆ ಇಚ್ಛಾಮಿಯನ್ನು ಸಮರ್ಪಿಸುತ್ತಾ, ಅದೇ ರೀತಿ ಪೂಜ್ಯ ಡಾಕ್ಟರ್ ವೀರೇಂದ್ರ ಹೆಗಡೆಯವರೇ, ಸಮಸ್ತ ನಾಡಿನ ಜೈನ ಧರ್ಮ ಬಂಧುಗಳೇ, ತಾವೆಲ್ಲರೂ ಸುಮಾರು ದಿನಗಳಿಂದ ಸುಮಾರು ವರ್ಷಗಳಿಂದ ಒಂದು ಧರ್ಮಕ್ಕೆ ಒಂದು ಸಂಸ್ಥೆಗೆ ಅನೇಕ ತೊಂದರೆಗಳು ಸಮಸ್ಯೆಗಳು ಆಗ್ತಾ ಇದ್ದಾವೆ. ಅದನ್ನು ನೋಡ್ತಾ ಬಂದಿದ್ದೀರಾ. ಆದರೆ ಈ ಸಮಯದಲ್ಲಿ ಜಾಸ್ತಿ ಮಾತಾಡಲಿಕ್ಕೆ ಸಮಯ ಇಲ್ಲ. ಕೆಲವೊಂದು ಎರಡು ಮಾತುಗಳನ್ನು ಮಾತಾಡ್ತೇವೆ. ಸಂಪೂರ್ಣ ಭಾರತ ದೇಶದಲ್ಲಿ ನಾವೆಲ್ಲ ನೋಡಿದರೆ, ನೀವು ಕನ್ಯಾಕುಮಾರಿಯಿಂದ ಕಾಶ್ಮೀರದ ಬಗ್ಗೆ ನೋಡಿ, ಈ ಕಡೆ ಗುಜರಾತ್ ಕಚ್ದಿಂದ ಹಿಡ್ಕೊಂಡು ಪೂರ್ವ ಭಾರತವರೆಗೆ ನೋಡಿ, ಎಷ್ಟೇ ಸ್ಕೂಲು, ಕಾಲೇಜು, ಹಾಸ್ಪಿಟ್ಲೆ, ಶಿಕ್ಷಣ ಸಂಸ್ಥೆಗಳು, ಧರ್ಮ ಸಂಸ್ಥೆಗಳಿದ್ದಾವೆ. ಅವೆಲ್ಲ ಅನೇಕ ಕೆಲಸಗಳನ್ನು ಮಾಡ್ತಾ ಇದ್ದಾವೆ. ಅದಕ್ಕಿಂತ ಜಾಸ್ತಿ ಏನಾದರೂ ಸೇವೆ, ದಾನ, ಧರ್ಮ, ಪುಣ್ಯ, ಗುರುಕುಲು, ಆಶ್ರಮ, ಸ್ಕೂಲು, ಕಾಲೇಜು, ಆಸ್ಪತ್ರೆ, ಜನರಿಗೆ, ಕೇವಲ ಜನರಿಗೆಲ್ಲ, ಪಶು ಪಕ್ಷಿ ಪ್ರಾಣಿ ಗಿಡ ಮರಗಳು ಎಲ್ಲ ಈ ಲೋಕದಲ್ಲಿರುವ ಜೀವಿಗಳು ಯಾರಾದರೂ ಕೆಲಸ ಮಾಡ್ತಾ ಇದ್ದಾರೆ ಅಂದರೆ ಸಂಪೂರ್ಣ ಭಾರತದಲ್ಲಿ ಅದು ಪೂಜ್ಯ ವೀರೇಂದ್ರ ಹೆಗಡೆಯವರು. ಅದಕ್ಕೆ ಈಗಾಗಲೇ ಎಲ್ಲ ಸ್ವಾಮೀಜಿಯವರು ಮತ್ತು ನಮ್ಮ ಹಂಪಣ್ಣ ಅವರು ಹೇಳಿದರು, ಭಗವಾನ್ ಬಾಹುಬಲಿ ಸ್ವಾಮಿಯವ್ರನ್ನ ರತ್ನಗಿರಿ ಬೆಟ್ಟದ ಮೇಲೆ ಪೂಜ್ಯ ಶ್ರೀ ಟಿ ವೀರೇಂದ್ರ ಹೆಗಡೆಯವರು ಸ್ಥಾಪನೆ ಮಾಡಿದರು. ಆ ಬಾಹುಬಲಿ ಸ್ವಾಮಿಯನ್ನು ಸ್ಥಾಪನೆ ಮಾಡಿದ ನೀವೆಲ್ಲ ನೋಡಿರ್ತಾರೆ ಎಷ್ಟೊಂದು ಜನ. ಆದರೆ ಬಾಹುಬಲಿ ಸ್ವಾಮಿಯವರು ತಪಸ್ಸಾಗಿ ನಿಂತಾಗ ಅವರ ಶರೀರದ ಮೇಲೆ ಒಂದು ಲತೆ ಹರಡಿದೆ. ಆ ಲತೆ ಹೆಸರು ಏನು ಗೊತ್ತಾ? ಮಾಧವಿ ಲತೆ. ಯಾರೋ ಹೇಳಿದ್ರು ನೋಡಿ. ಆ ಮಾಧವಿ ಲತೆಯಲ್ಲಿ ನಾವು ಈಗಾಗಲೇ ಹೋದ ಸಲ ಮಸ್ತಕಾಭಿಷೇಕದಾಗ ಬಂದಾಗ ಹೇಳಿದ್ದೇವೆ,
ಆದ್ರೂ ಈಗೂ ಕೂಡ ಹೇಳ್ತೇವೆ, ಮಾಧವಿ ಲತೆ ಏನಿದೆಯೋ ಅದರಲ್ಲಿ 3 ಅಕ್ಷರ ಇದೆ. ಒಂದು ಮ ಮಾ, ಆಯಿತಾ, ಆಮೇಲೆ ಒಂದು ಧ, ಒಂದು ವಿ. ಆ ಮಾಧವಿ ಲತೆಯಲ್ಲಿ ಏನಿದೆ ಅಂದರೆ ಮೊದಲನೇ ಅಕ್ಷರ ಮ, ಮಂಜುನಾಥ ಸ್ವಾಮಿ. ಧ ಅಂದರೆ ನೆಲೆಸಿರುವ ಧರ್ಮಸ್ಥಳದಲ್ಲಿ. ವಿ ಅಂದರೆ ವೀರೇಂದ್ರ ಹೆಗಡೆಯವರ ಹೆಸರು, ಖ್ಯಾತಿ, ಕೀರ್ತಿ, ಅವರ ಪುಣ್ಯ ಕಾರ್ಯಗಳು ಆ ಲತೆ ಥರ ನಿರಂತರವಾಗಿ ಹರಡ್ತಾ ಹೋಗಲಿ. ಈ ಲೋಕದಲ್ಲಿ, ಇಹಲೋಕದಲ್ಲಿ, ಪರಲೋಕದಲ್ಲಿ ಸದಾ ಹೇಗೆ ಪರೋಪಕಾರಾಯ ಫಲಂತಿ ವೃಕ್ಷ, ಪರೋಪಕಾರಾಯ ವಹಂತಿ ನದ್ಯ, ಪರೋಪಕಾರಾಯ ದುಹಂತಿ ಗಾವ, ಪರೋಪಕಾರಾರ್ಥಮಿದಂ ಶರೀರಂ, ಹೇಗೆ ಗಿಡ ಮರಗಳು, ಪಶು ಪಕ್ಷಿಗಳು, ಹಸು ನದಿ ನೀರು ಕೊಡ್ತದೆ, ಹಸು ಹಾಲು ಕೊಡ್ತದೆ, ಗಿಡ ಮರಗಳು ಹಣ್ಣು ಕೊಡ್ತವೆ, ಅದೇ ರೀತಿ ಸತತವಾಗಿ ಸುಮಾರು 50 ವರ್ಷಗಳಿಂದ ಪೂಜ್ಯ ವೀರೇಂದ್ರ ಹೆಗಡೆಯವರು ಈ ಧರ್ಮಸ್ಥಳಕ್ಕೆ ಯಾವುದೇ ಜಾತಿ, ಧರ್ಮ, ಮತ, ಭೇದ, ಪಂಗಡ ಇಲ್ಲದೆ 24 ಗಂಟೆಗಳು ಕಾಲ 50 ವರ್ಷಗಳಿಂದ ಅವರು ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಅಂತಹ ಪೂಜ್ಯರಿಗೆ ಎಲ್ಲ ದೇವತೆಗಳು, ಎಲ್ಲ ಗುರುಗಳು ಅವರ ಆಶೀರ್ವಾದ ಅವರಿಗೆ, ಅವರ ಪರಿವಾರದವರಿಗೆ ಇದ್ದೇ ಇದೆ. ಅದೇ ರೀತಿ ಈ ಸಮಯದಲ್ಲಿ ಇನ್ನೊಂದು ಹೇಳಲಿಕ್ಕೆ ಇಷ್ಟಪಡ್ತೇವೆ, ಪೂಜ್ಯ ವೀರೇಂದ್ರ ಹೆಗಡೆಯವರು ಅನೇಕ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ. ಅದೇ ರೀತಿ ಅವರು ನಮ್ಮ ಅಮ್ಮ ಹೇಮಾವತಿ ಅಮ್ಮ ಅವರು ಕೂಡ ನೀವು ನೋಡ್ಬೋದು, ಯಾರಾದರೂ ಅವ್ರ ಮನೆಗೊಬ್ಬರು ತ್ಯಾಗಿಗಳು ಬಂದರೆ ಸಾಕು, ಅವರೇ ಫಸ್ಟ್ ನಿಂತಿರ್ತಾರೆ. ಸಾವಿರಾರು ಕೆಲಸಗಳಿರ್ತವೆ, ಆದ್ರೂ ಕೂಡ ಗುರುಗಳಿಗೆ ಇಷ್ಟೆಲ್ಲ ಪೂಜ್ಯರು ಆಹಾರದ ವ್ಯವಸ್ಥೆಗಳನ್ನು ಮಾಡೋದು ತುಂಬ ಸುಲಭ ಅಲ್ಲ. ಆದರೆ ಎಲ್ಲರಿಗೂ ಕೂಡ ಏನು ತಪ್ಪಾಗಬಾರ್ದು, ತೊಂದರೆ ಆಗಬಾರ್ದು, ಅಂತರಾಯ ಆಗಬಾರ್ದು. ಎಲ್ಲ ಅವ್ರ ಮನೆಯವರು, ಅನಿತಮ್ಮ ಅವರಾಗಲಿ, ಸುಪ್ರಿಯಾ ಅಮ್ಮ ಅವರಾಗಲಿ, ಸುರೇಂದ್ರಣ್ಣ ಅವರಾಗಲಿ, ಹರ್ಷಣ್ಣ ಅವರಾಗಲಿ, ಎಲ್ಲರೂ ಕೂಡ ಇದೇ ರೀತಿ ಎಷ್ಟು ಜನ ಅನೇಕ ಸಾಧು ಸಂತರು ಬರ್ತಾರೆ ಹೋಗ್ತಾರೆ, ಅನೇಕ ಗಣ್ಯ ವ್ಯಕ್ತಿಗಳು ಬರ್ತಾರೆ ಹೋಗ್ತಾರೆ. ಎಲ್ಲರದೂ ಕೂಡ ನಿರಂತರ ಸೇವಾ ಭಾವನೆ ಏನಿದೆಯೋ ಆ ಸೇವಾ ಭಾವನೆ, ಪರೋಪಕಾರವನ್ನು ಈ ಹೆಗ್ಗಡೆ ಪರಿವಾರದವರು ಮಾಡ್ತಾ ಇದ್ದಾರೆ. ಅಂತಹ ಪರಿವಾರಕ್ಕೆ ಯಾವಾಗಲೂ ಆ ಭಗವಾನ್ ಬಾಹುಬಲಿ ಸ್ವಾಮಿ, ಜನಶಾಸನ ದೇವತೆಗಳು, ಮಂಜುನಾಥ ಸ್ವಾಮಿ ಆಗಿರ್ಬೋದು, ಅಣ್ಣಪ್ಪ ಸ್ವಾಮಿ ಆಗಿರ್ಬೋದು, ಇಲ್ಲಿರುವ ಎಲ್ಲ ಧರ್ಮ ದೇವತೆಗಳು ಅವರನ್ನು ರಕ್ಷಣೆ ಮಾಡ್ತಾರೆ. ಅಂಥ ಮಹಾ ಒಂದು ದೊಡ್ಡ ಪರಿವಾರಕ್ಕೆ ಎಲ್ಲವೂ ಶುಭವಾಗಲಿ, ಮಂಗಲವಾಗಲಿ. ನೀವೆಲ್ಲರೂ ಕೂಡ ಬಂದಿದ್ದೀರಿ, ನಿಮಗೂ ಶುಭವಾಗಲಿ, ಮಂಗಲವಾಗಲಿ. ಜೈ ಬೋಲಿಯೇ ಬಾಹುಬಲಿ ಭಗವಾನ್ ಕಿ ಜೈ. ಸ್ವಸ್ತಿ ಶ್ರೀ ಸಿದ್ಧಾಂತ ಕೀರ್ತಿ ಭಟ್ಟಾರಕ ಪಟ್ಟಾಚಾರ್ಯವರೇ ಮಹಾಸ್ವಾಮೀಜಿ ಕಿ. ಆತ್ಮೀಯ ಸದ್ಧರ್ಮ ಸಮಯಕ್ತ ಬಂಧುಗಳೇ, ಇದೀಗ ವೇದಿಕೆಯಲ್ಲಿ ಪವನ ಸಾನ್ನಿಧ್ಯವನ್ನು ಒದಗಿಸಿರ್ತಕ್ಕಂತಹ ಹೊಂಬುಜ ಜೈನ ಮಠದ ಸ್ವಸ್ತಿಶ್ರೀ ಇರತಕ್ಕಂಥ ಶ್ರಾವಕರ ಪರವಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಓಂ ನಮಃ. ವೇದಿಕೆ ಮೇಲಿರುವಂತೆಲ್ಲ ಸಮಸ್ತ ಭಟ್ಟಾರಕರಿಗೆ ಇಚ್ಛಾಮಿಗಳು, ಸದ್ಧರ್ಮ ಸಂಯುಕ್ತ ಬಂಧುಗಳೇ, ಈ ದಿವಸ ನಾವೆಲ್ಲ ದಕ್ಷಿಣ ಭಾರತದ ಎಲ್ಲ ಜೈನ ಸಮಾಜದಿಂದ ಇಲ್ಲಿ ಸೇರಿರುವಂಥ ವಿಷಯ ಎಲ್ಲರಿಗೂ ಗೊತ್ತಿರುವಂಥದ್ದು. ಈ ಕಾರ್ಯಕ್ರಮದ ಮೊದಲು ನಮ್ಮನ್ನು ಒಬ್ಬರು ಕೇಳಿದ್ರು, ಈ ದಿವಸ ನೀವು ಇಷ್ಟೆಲ್ಲ ಜನ ಸೇರಿದ್ದೀರಾ, ನೀವು ಹಿಂದೂ ಪರವಾಗಿಯೋ ಅಥವಾ ಜೈನರ ಪರವಾಗಿಯೋ ಅಂತ ಕೇಳಿದ್ರು. ನಾವು ಹೇಳಿದ್ವಿ ಸತ್ಯ ಧರ್ಮ ಧರ್ಮಸ್ಥಳದ ಪರವಾಗಿದ್ದೀವಿ ನಾವು. ಯಾಕೆ ಅಂತ ಹೇಳಿದ್ರೆ ದೇವಾನ ದೇವತೆಗಳೇ ಇಲ್ಲಿ ಸತ್ಯ ಧರ್ಮ ಇದೆ ಅಂತೇಳಿ ನಾವು ಇಲ್ಲಿ ನೆಲೆಸ್ತೀವಿ ಅಂತ ಹೇಳಿ ಬಂದಿದ್ದು. ಹಾಗಾಗಿ ಅಂಥ ಸತ್ಯ ಧರ್ಮ ಇರುವ ಜಾಗಕ್ಕೆ ನಾವು ಯಾವಾಗಲೂ ಪರವಾಗಿರ್ತೀವಿ. ಈ ಒಂದು ಕ್ಷೇತ್ರ 800-900 ವರ್ಷಗಳಿಂದ ಸತ್ಯ ಧರ್ಮಕ್ಕೆ ಪ್ರಸಿದ್ಧಿಯಾಗಿ, ಧರ್ಮ ನ್ಯಾಯ ನೀತಿಗೆ ಪ್ರಸಿದ್ಧವಾಗಿ, ಇಲ್ಲಿಯ ಪರಿವಾರದವರಿಂದ ಧರ್ಮ ಮತ್ತು ಚತುರ್ವಿಧ ದಾನಗಳನ್ನು ಮಾಡಿಸುವ ಮೂಲಕವಾಗಿ ಇಲ್ಲಿ ಯಾವಾಗಲೂ ಧರ್ಮ ನೆಲೆಸುವ ರೀತಿಯಾಗಿ ಧರ್ಮಸ್ಥಳವಾಗಿ ಪ್ರಸಿದ್ಧಿಯಾಗಿದೆ. ಸಾಮಾನ್ಯವಾಗಿ ನಾವೆಲ್ಲ ಹೇಳೋದು ಎಲ್ಲರಿಗೂ ಕಷ್ಟ ಬರುತ್ತೆ ಅನ್ನುವಂಥದ್ದು. ಆದರೆ ಸ್ವಾಮೀಜಿಯವರು ಹೇಳಿದಂತೆ ಮಹಾಪುರುಷರಿಗೆ ಯಾವಾಗೆಲ್ಲ ಕಷ್ಟ ಬರುತ್ತೋ ಆವಾಗ ಎಲ್ಲ ಧರ್ಮದ ಕಾಂತಿ ಇನ್ನೂ ಹೆಚ್ಚು ಆಗುತ್ತಂತೆ. ಅವರು ಈ ಒಂದು ಪರೀಕ್ಷೆಯಲ್ಲಿ ಈಗಾಗಲೇ ಗೆದ್ದಿದ್ದಾರೆ. ಆ ವೀರೇಂದ್ರ ಹೆಗಡೆಯವರು ಮತ್ತು ಅವರ ಒಂದು ಕಾರ್ಯನಿಷ್ಠೆ ಬಗ್ಗೆ ಯಾರಿಗೂ ಸಹ ಸಂಶಯ ಇಲ್ಲ. ಅವರು ಮಾಡಿರುವಂಥ ಈ ಒಂದು ಕಲಿಯುಗದ ಪರೋಪಕಾರ ಅಜರಾಮರವಾಗಿರುವಂಥದ್ದು. ಅವರ ಒಂದು ವ್ಯಕ್ತಿತ್ವ
ಇಡೀ ಮಾನಸ ಸರೋವರದಲ್ಲಿ ರಾಜಹಂಸದ ರೀತಿಯಲ್ಲಿ ನಮ್ಮ ಮಾನವ ಸಮಾಜಕ್ಕೆ ಅವರು ಆದರ್ಶಪೂರ್ವ ಆಗಿದ್ದಾರೆ. ಈ ಧರ್ಮಸ್ಥಳ ಕ್ಷೇತ್ರದಿಂದ ಅನೇಕ ಧರ್ಮ ಕಾರ್ಯಗಳನ್ನು ಮಾಡ್ತಾ ಬಂದಿದ್ದು ಇಲ್ಲಿ ನಮ್ಮೆಲ್ಲ ಇಡೀ ಜೈನ ಸಮಾಜ, ಹಿಂದೂ ಸಮಾಜ ಅಂತಲ್ಲ, ಇಡೀ ನಮ್ಮ ಭಾರತದ ಗೌರವವನ್ನು ಇವತ್ತು ಗ್ರಾಮೀಣ ಪ್ರದೇಶದಿಂದ ಹಿಡಿದು ಎಲ್ಲ ಜನರ ಜೀವನವನ್ನು ಉಜ್ವಲಗೊಳಿಸುವಲ್ಲಿ ಅವರು ತುಂಬ ಪರಿಶ್ರಮ ಪಟ್ಟಿದ್ದಾರೆ. ಹಾಗಾಗಿ ಇವತ್ತು ಹಳ್ಳಿಯಿಂದ ದಿಲ್ಲಿಯವರೆಗೂ ಸಹ ಯಾವುದಾದ್ರೂ ವ್ಯಕ್ತಿತ್ವವನ್ನು ನೆನೆಸ್ಕೊಳ್ತಾರೆ ಅಂತ ಹೇಳಿದ್ರೆ ಅದು ವೀರೇಂದ್ರ ಹೆಗ್ಗಡೆ ಅವರನ್ನು. ಹಾಗಾಗಿ ಇವತ್ತು ನಮ್ಮ ಇಡೀ ಸಮಾಜ ಇಲ್ಲಿ ಸೇರಿರೋದು ಅಂತ ಅಷ್ಟೇ. ನಾವು ಯಾವಾಗಲೂ ಅವರಿಗೆ ಧೈರ್ಯ ಹೇಳುವಂಥದ್ದಲ್ಲ, ನಮಗೆ ಧೈರ್ಯ ಬೇಕಾಗಿದೆ. ಯಾಕೆ ಅಂತ ಹೇಳಿದ್ರೆ ಜನ ಧೈರ್ಯ ಕಳ್ಕೊಂಡ್ರೆ ಬೇರೆ ಏನಾದರೂ ಎಡವಟ್ಟಾಗುತ್ತೆ. ಇವತ್ತಿಷ್ಟು ಶಾಂತಿಯುತವಾಗಿ ನಮ್ಮ ಇಷ್ಟು ಕಷ್ಟದ ಪರಿಸ್ಥಿತಿಯಲ್ಲಿ ಜನ ಇದ್ದಾರೆ ಅಂತ ಹೇಳಿದ್ರೆ ಅದಕ್ಕೆ ವೀರೇಂದ್ರ ಹೆಗ್ಗಡೆ ಅವರ ತಾಳ್ಮೆ ಕಾರಣ. ಒಂದು ವೇಳೆ ಅವರ ಮೌನ ಬೇರೆ ರೀತಿ ಏನಾರು ಆಗಿದ್ದಿದ್ರೆ ಇವತ್ತು ಪರಿಸ್ಥಿತಿ ವಿಧಾನಸೌಧ ನುಗ್ಗೋದು ಅಂತ ಹೇಳಿದ್ರು ಸ್ವಾಮೀಜಿ, ಇದು ಯಾವತ್ತೂ ಆಗೋಗ್ಬಿಡೋದು. ಆದರೆ ಸತ್ಯ ಧರ್ಮಕ್ಕೆ ಬೆಲೆ ಕೊಡ್ತಿರುವಂಥ ಹೆಗ್ಗಡೆಯವರ ಒಂದು ತಾಳ್ಮೆ ಇವತ್ತು ನಮ್ಮನ್ನೆಲ್ಲ ಈ ರೀತಿಯಾಗಿ ಕಾಯಿಸಿದೆ. ಬಹುಶಃ ನಮ್ಮ ಧರ್ಮಶಾಸ್ತ್ರಗಳು ಹೇಳಿರುವಂತೆ ತಾಳಿದವನು ಬಾಳಿಯಾನು ಅಂತ. ಹಾಗಾಗಿ ಅವ್ರ ತಾಳ್ಮೆ ನಿಮ್ಮ ಬದುಕಲಿಕ್ಕೆ ಬಿಟ್ಟಿದೆ. ಇವತ್ತು ನಮ್ಮ ಧರ್ಮ ಹೇಳಿರುವಂಥದ್ದೇ ಬದುಕಲು ಬಿಡು ಅನ್ನುವಂಥದ್ದು, ನೀರನ್ನು ಸೋಸಿ ಕುಡಿಬೇಕು ಅನ್ನುವಂಥ ತತ್ವ ಹೇಳಿರುವ ಧರ್ಮದ ಪಾಲನೆ ಮಾಡುವಂಥವ್ರ ಮೇಲೆ ನೀವು ಏನೆಲ್ಲ ಆರೋಪ ಹಾಕಿದ್ದೀರಾ ಅದೆಲ್ಲ ಆ ಎಲ್ಲ ಗಂಡಾಗುಂಡಿಯಲ್ಲಿ ಇವತ್ತೆಲ್ಲ ಮುಚ್ಚೋಗಿದೆ. ಹಾಗಾಗಿ ನಾವೆಲ್ಲ ಹೇಳೋದು ಮರೆತ್ಬಿಟ್ವಿ. ಎಲ್ಲ ಗಂಡಾಗುಂಡಿ ಸುಮಾರು ಆಗಿದ್ದಾವೆ. ಆ ಗುಂಡಿ ಮೇಲೆ ಮತ್ತೆ ಯಾರು ಬೀಳಬಾರ್ದು. ಅಲ್ಲಿ ಒಂದೊಂದು ಗಿಡ ನೆಟ್ಟರೆ 100 ವರ್ಷದವ್ರಿಗೆ ಫಲ ಸಿಗೋ ರೀತಿ ಆಗಬೇಕು. ಆ ಫಲ ತಿನ್ಕೊಂಡಾದರೂ ಸಹ ಎಲ್ಲರಿಗೂ ಒಳ್ಳೆ ಮನಸ್ಸು ಬರಬೇಕು. ಯಾವಾಗ ನೀವು ಆ ಬಾಹುಬಲಿಯ ಬೆಟ್ಟಕ್ಕೆ, ಆ ಅಣ್ಣಪ್ಪ ಸ್ವಾಮಿಯ ಬೆಟ್ಟಕ್ಕೆ ನೀವು ಕೈ ಹಾಕಿದ್ರು ಅವರು 2 ಜನ ನಿಮಗೆ ದಾರಿಯನ್ನು ತೋರಿಸ್ತಾ ಇದ್ದಾರೆ. ಯಾರು ಅಧರ್ಮ ಮಾರ್ಗದಲ್ಲಿ ನಡೀತಾರೋ ಅವರಿಗೆ ಸನ್ಮಾರ್ಗದಲ್ಲಿ ತೋರಿಸುವಂಥ ಸಂಸ್ಕೃತಿ ನಮ್ಮ ಭಾರತೀಯ ಸಂಸ್ಕೃತಿ ಇದೆ. ಹಾಗಾಗಿ ನಾವೆಲ್ಲರೂ ಈ ರೀತಿಯ ಧರ್ಮಕ್ಷೇತ್ರಗಳ ಮೇಲೆ ಯಾವಾಗಾದ್ರೂ ಉಪಸರ್ಗ ಬಂದಾಗ ನಾವು ಹೋಗಬೇಕು ಅನ್ನುವಂಥದ್ದಲ್ಲ. ಗಡಿಯಲ್ಲಿ ದೇಶ ಕಾಯುವಂಥ ಸೈನಿಕ ಯಾವಾಗಲೂ ಎಚ್ಚರಿಕೆಯಿಂದ ಇರ್ತಾನೆ. ಹಾಗೆ ನಾವು ದೇಶದೊಳಗೆ ನಮ್ಮ ಸಂಸ್ಕೃತಿ ನಮ್ಮ ಸಂಸ್ಕಾರವನ್ನು ಕಾಯುವವರು ಯಾವಾಗಲೂ ಎಚ್ಚರಿಕೆಯಿಂದ ಇರಬೇಕು. ನಮ್ಮಲ್ಲೇ ಜೊತೆಗಿದ್ದವರೇ ನಮ್ಮ ಸಂಸ್ಕಾರ ಮತ್ತು ಸಂಸ್ಕೃತಿಯನ್ನು ಹಾಳು ಮಾಡಲಿಕ್ಕೆ ಪ್ರಯತ್ನಿಸ್ತಾರೆ. ಅದಕ್ಕೆ ನಾವು ಯಾವಾಗಲೂ ನಮ್ಮ ಸಂಸ್ಕಾರ, ಯಾವಾಗಲೂ ನಮ್ಮ ಧರ್ಮಕ್ಷೇತ್ರಗಳ ರಕ್ಷಣೆಗೆ ನಾವು ಹೊಣೆಯಾಗಿರಬೇಕು. ಯಾರೋ ಬಂದು ನಮ್ಮ ಕ್ಷೇತ್ರಗಳನ್ನು ಕಾಪಾಡೋದಿಲ್ಲ. ನಮ್ಮ ಕ್ಷೇತ್ರಗಳನ್ನು, ನಮ್ಮ ಸಮಾಜವನ್ನು ನಾವೇ ಕಾಪಾಡಿಕೊಳ್ಬೇಕು. ಧರ್ಮೋ ರಕ್ಷತಿ ರಕ್ಷಿತಃ ಸತ್ಯಮೇವ ಜಯತೆ ಅಂತ ಹೇಳಿ ನಾವೆಲ್ಲರೂ ಅಖಂಡ ಜೈನ ಸಮಾಜ, ಭಾರತೀಯ ಕರ್ನಾಟಕದ ಎಲ್ಲ ಸಮಾಜದವರು ಹೆಗ್ಗಡೆಯವರ ಜೊತೆಗೆ ಇದ್ದೇವೆ ಅಂತ ಹೇಳಿ ಮಾತುಗಳಿಗೆ ವಿರಾಮ ಕೊಡ್ತೀವಿ. ಕಾರ್ಯಕ್ರಮದಲ್ಲಿ ಸ್ವಲ್ಪ ಚೇಂಜು. ಕಾವಂದೇವರು ಜಾಸ್ತಿ ಕೂರಕ್ಕಾಗ್ತಾ ಇಲ್ಲ ಅಂತೆ. ಇನ್ನಿಬ್ಬರು 3 ಜನ ಇದ್ದಾರೆ. ಅದರಿಂದ ಅಂದರೆ ಕಾವಂದೇರು ಹೇಳ್ತಾರೆ ನೀವು ತಮಿಳ್ 2 ಮಾತು ಮಾತಾಡಿ ಅಂತೇಳಿ. ನೋಡಿ ಎಷ್ಟು ಅಭಿಮಾನ ಇದೆ ನೋಡಿ ಅವರಿಗೆ. இன்னைக்கு எல்லோரும் கூட தமிழ்நாட்டிலேருந்து வந்திருக்கிறீங்க. தமிழ்நாடுடைய விசாரங்கள் எல்லாம், சில செய்திகள் எல்லாம் நீங்கள் எல்லாம் பார்த்துருப்பீங்க. அதெல்லாம் கூட பொய்யானது, எதுவுமே உண்மையானது கிடையாது. அதனால் இப்போ எஸ்ஐடி ஒரு குரூப் இது பண்ணி என்ன சத்தியம் என்ன உண்மைன்றது தெரியப்படுத்திச்சு. அதனால் தர்மஸ்தலத்துக்கு மட்டுமில்லை, எகடோருக்கு மட்டுமில்லை, எல்லாம் இது தர்மத்துக்கு எதனாவது ஒரு தொந்தரவு வந்தால் நம்ம எப்போவுமே எகடோர் கூட இருப்போம், எப்போ தர்மஸ்தலத்தை கூட இருப்போம், எப்போ இங்கே இருப்போம்னு சொல்லி அவருக்கு நாம் வெம்பலத்தை கொடுப்போம், அவர் கூட இருப்போம்னு சொல்லி நாங்கள் 2 வார்த்தை முடிக்கிறோம். ಅದರಿಂದ ಈಗ ಕಾವಂದರವರು ಮಾತಾಡ್ತಾರೆ. ಇದು ಮಾತಾಡಿದ ತಕ್ಷಣ ಎಲ್ಲ ಸ್ವಾಮಿಗಳು ಸೇರಿ ಅವರಿಗೆ ನಾವು ಗೌರವ ಸಂಪಾದನೆ ಮಾಡ್ತೀವಿ. ಅದರ ನಂತರ ಎಲ್ಲ ಸ್ವಾಮಿಗಳು ಇನ್ನೂ ಕೆಲವರೆಲ್ಲ ಮಾತಾಡೋರು ಇದ್ದಾರೆ. ನೀವು ಯಾರೋ ಎದ್ದು ಹೋಗೋದ್ಬೇಡಿ, ಬಾಕಿಯವರೆಲ್ಲ ಮಾತಾಡ್ತಾರೆ. ಆಮೇಲೆ ಯಾರ್ಯಾರು ಕಾವಂದೇವರಿಗೂ ಸನ್ಮಾನ ಮಾಡಬೇಕು ಏನಾದರೂ ಮಾಡಿದ್ರೆ ನೀವು மனைக்கு ಹೋಗಿ ನೋಡ್ಬೋದು. யாருனாவது எகடேவர் பார்க்கணுன்னா நீங்கள் அங்கே வீட்டுக்கு போய் பார்க்கலாம். ஏன்னா அவரால் முடியினால போகிறாரு, அங்கே போய் பார்த்துக்கலாம். அமைதியாக ಎಲ್ಲ ಸ್ವಾಮಿಗಳು ಪೇಸ್ಟ್ ಮುಡಿಗಿರೋರಿಗೆ ಎಲ್ಲ ಸ್ವಾಮಿಗಳು ಮಾತಾಡಿ ಮುಗಿಸೋ ತನಕ ನೀವೆಲ್ಲ ಚೆನ್ನಾಗಿರಿ. ಯಾಕಂದರೆ ಅಲ್ಲಿ ಪಾಯಸ ಬೇಯ್ತಾ ಇದೆ. ಆಮೇಲೆ ಎಲ್ಲರೂ ಒಟ್ಟಿಗೆ ಹೋಗೋಣ. ಪರಮ ಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆ ಅವರಿಗೆ
ಪರಮ ಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆ ಅವರಿಗೆ, ಪರಮ ಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆ ಅವರಿಗೆ, ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ, ಭಗವಾನ್ ಮಂಜುನಾಥ ಸ್ವಾಮಿಗೆ, ಭಗವಾನ್ ಚಂದ್ರನಾಥ ಸ್ವಾಮಿಗೆ, ಜೈನ ಧರ್ಮಕ್ಕೆ, ಅಹಿಂಸಾ ಪರಮೋ ಧರ್ಮಕ್ಕೆ. ನಮ್ಮ ಕ್ಷೇತ್ರದ ಶ್ರೀ ಮಂಜುನಾಥ ಸ್ವಾಮಿ, ಶ್ರೀ ಚಂದ್ರನಾಥ ಸ್ವಾಮಿ, ಧರ್ಮದೇವತೆಗಳು ಹಾಗೂ ಡಂಬಾಳ ಸ್ವಾಮಿಯನ್ನು ಪ್ರಾರ್ಥಿಸಿ ಎಲ್ಲ ಆಗಮಿಸಿರುವಂಥ ಪೂಜ್ಯರಿಗೆ ಇಚ್ಛಾಮಿಗಳನ್ನು ಸಮರ್ಪಿಸಿ, ಎಲ್ಲ ಶ್ರಾವಕ ಬಂಧುಗಳೇ, ಇವತ್ತು ಈ ಕ್ಷೇತ್ರಕ್ಕೆ ಭಾಳ ವಿಶೇಷವಾಗಿ ಕಳೆ ಬಂದಿದೆ. ಯಾಕೆಂದರೆ ಇಷ್ಟು ಜನ ಕಾಷಾಯಧಾರಿಗಳು ಒಮ್ಮೆಲೆ ಕ್ಷೇತ್ರಕ್ಕೆ ಬಂದು ಆಶೀರ್ವಾದ ನೀಡಲಿಕ್ಕೆ ಬಂದಿರೋದು ದೊಡ್ಡ ವಿಷಯ. ಅದು ನಾವು ಸಾಮಾನ್ಯವಾಗಿ ಕರೆದರೆ ಏನಾದರೂ ಒಂದು ಕಾರಣ ಇರುತ್ತೆ ಅವರಿಗೆ, ಅದು ಆ ಸಮಸ್ಯೆ ಈ ಸಮಸ್ಯೆ ಹಾಗೆ ಹೀಗೇನಿಲ್ಲ. ಈ ಸಲ ದಶಲಕ್ಷದ ಪರ್ವವೇ ಬಂದಿದೆ, ಆದರೂ ಕೂಡ ಅವರೆಲ್ಲರೂ ಕೂಡ ಮನಸ್ಸು ಮಾಡಿ ಕ್ಷೇತ್ರಕ್ಕೆ ಹೋಗಲೇಬೇಕು ಅಂತ ಎಷ್ಟು ಜನ ಬಂದಿರೋದು ನಮಗೆ ತುಂಬ ಸಂತೋಷ ಆಗಿದೆ. ಇವತ್ತು ಮೂಡುಬಿದಿರೆ ಭಟ್ಟಾರಕರಿಗೆ ಅವರ ಪಟ್ಟಾಭಿಷೇಕ ಆದ ದಿವಸ ನಾಂದಣಿಯವರಿಗೆ ಭಾಳ ದೂರ ಅವರೆಲ್ಲರೂ ಸಂದೇಶ ಕಳಿಸಿದ್ದಾರೆ ಮತ್ತು ಹೇಳಿದ್ದಾರೆ ನಾವು ನಿಮ್ಮ ಜೊತೆಗೆ ಇದ್ದೇವೆ ಅಂತ ತಿಳ್ಕೊಳ್ಳಿ ಅಂತ ಹೇಳಿದ್ದಾರೆ. ಹಾಗಾಗಿ ಅವರನ್ನೆಲ್ಲ ಈ ಸಂದರ್ಭದಲ್ಲಿ ನಾನು ಸ್ಮರಿಸಿ, ಇವತ್ತು ನಾನು ಹೆಚ್ಚೇನು ಮಾತಾಡೋದಿಲ್ಲ, ಯಾಕಂದರೆ SIT ಇರೋದ್ರಿಂದ ಹೆಚ್ಚು ಮಾತಾಡಬಾರ್ದು ನನಗೆ ಆದೇಶ ಆಗಿದೆ. ಒಂದೇ ಮಾತು ಹೇಳ್ತೇನೆ, ಇಷ್ಟು ಜನ ಯಾರು ಬಂದು ನೀವೆಲ್ಲ ನಮ್ಮ ಜೊತೆಗೆ ಇದ್ದೇವೆ ಅಂತ ಏನು ನೀವು ಹೇಳ್ತೀರಿ, ಇದಕ್ಕಿಂತ ದೊಡ್ಡ ಮಾತು ನನಗೆ ಬೇಡ. ನಮಗೆ ಇವತ್ತು ಯಾರು ಬೀಡ್ನಲ್ಲಿ ಬಂದು, ಈಗ ಸ್ವಲ್ಪ ಹೊತ್ತಿಗೆ ಹಿಂದೆ ನಾನು ಬೀಡ್ನಲ್ಲಿದ್ದೆ, ಅಲ್ಲಿ ಮನೆಗೆ ಬಂದು ಹೇಳಿದ್ದರು ಏನಂತಂದರೆ, ಎಷ್ಟು ಜನ ಗಂಡಸರು ಪುರುಷರು, ಎಷ್ಟು ಪುರುಷ ಶ್ರಾವಕರು ಎಷ್ಟು ಕಣ್ಣೀರು ಹಾಕಿ, ಅದಕ್ಕಿಂತ ಹೆಚ್ಚು ಹೆಣ್ಮಕ್ಳು ಕಣ್ಣೀರು ಹಾಕಿದ್ದಾರೆ. ಎಲ್ಲ ಮಹಿಳೆಯರು ಬಹಳ ದುಃಖಪಟ್ಟಿದ್ದಾರೆ, ಕಣ್ಣೀರು ಹಾಕಿದ್ದಾರೆ ಮತ್ತು ನಾನಾ ರೀತಿಯ ವೇದನೆಯನ್ನು ಪಡ್ತಾ ಇದ್ದಾರೆ ಅಂತ ನಮ್ಮ ಕ್ಷೇತ್ರಕ್ಕೆ ಬಂದಂಥ ಒಬ್ಬರು ಹೇಳ್ತಿದ್ದರು, ನಮ್ಮ ಮನೆಯಲ್ಲಿ ನನಗೆ ನೆಮ್ಮದಿಲ್ಲ, ನಾನು ದಿವಸ ಏನು ನೀವೇನಾದರೂ ಮಾಡಿ ನನಗೆ ಬೈದಾಳೆ, ನಾನು ಏನು ಮಾಡೋದು ಅಂತ ಅವ್ರು ಕೇಳಿದ್ದಾರೆ. ಅಂದರೆ ಇದರ ಅರ್ಥ ಎಷ್ಟೋ ಜನ ಹೆಣ್ಮಕ್ಕಳು ಎಲ್ಲ ರೀತಿಯೂ ತಯಾರಾಗಿದ್ದಾರೆ, ಯಾವುದೇ ಪ್ರತಿಭಟನೆ ಹೋರಾಟಕ್ಕೆ ಅವರು ರೆಡಿ ಇದ್ದಾರೆ. ಆದರೆ ಅಂಥ ಹೋರಾಟ ಇದಕ್ಕೆ ಅಗತ್ಯವಿಲ್ಲ. ನಾವು ಸ್ವಾಮಿ ಮೇಲೆ ಇದನ್ನು ಬಿಟ್ಟಿದ್ದೇವೆ ಮತ್ತು ಆ ಪ್ರಯುಕ್ತ ಈಗ ನಮಗೆ ಅದರ ಫಲ ಸಿಗ್ತಾ ಇದೆ. ಮತ್ತು ಹಂಪನಾಶ್ರೀಮಾನ್ ವಿದ್ವಾಂಸರಾದ ಶ್ರೀ ಹಂಪನಾಗರಾಜನವರು ಹೇಳಿದ ಹಾಗೆ ವಿಶೇಷವಾಗಿ ನಾವೆಲ್ಲ ಮಾಡುವಂಥ ಪ್ರಯತ್ನಕ್ಕೆ ಸ್ವಾಮಿ ಅನುಗ್ರಹ ಇದೆ. ಸತ್ಯ ಬಿಟ್ಟು ನಾವು ಎಂದೂ ಹೋಗೋದೂ ಇಲ್ಲ, ಹೋಗಲೂ ಇಲ್ಲ. ಹಾಗಾಗಿ ಈ ಪ್ರಯತ್ನಕ್ಕೆ ನಮ್ಮ ಪ್ರಯತ್ನ ಇಷ್ಟೇ, ಶಾಂತತೆಯನ್ನು ಕಾಪಾಡಬೇಕು, ಸಾತ್ವಿಕತೆಯನ್ನು ಕಾಪಾಡಬೇಕು, ತಾಳ್ಮೆಯಿಂದ ಇರಬೇಕು. ನಮ್ಮ ಮನೆಯಲ್ಲಿ ಒಂದು ಪುಸ್ತಕ ಬಂದಿದ್ದು, ನನಗೆ ವಿವೇಕಾನಂದರ ಬಗ್ಗೆ ಒಂದು ಪುಸ್ತಕ ಕೊಟ್ಟರು. ಅವರೆಲ್ಲ ದಶಲಕ್ಷಣದ ಎಲ್ಲ ಗುಣಗಳನ್ನು ಅವರು ಪಾಲಿಸಿದ್ದಾರೆ. ಆದರೆ ಅವರು ಹೇಳಲಿಲ್ಲ ಜೈನ ಧರ್ಮದ ದಶಲಕ್ಷಣ ನಾನು ಪಾಲಿಸ್ತೇನೆ ಅಂತ ಅವರು ಬಾಯ್ಬಿಟ್ಟು ಹೇಳಲಿಲ್ಲ. ಆದರೆ ಎಲ್ಲ ವಿಷಯದಲ್ಲಿ ಅವರು ಸಂಯಮ ತಾಳಿದ್ದಾರೆ, ತ್ಯಾಗ, ಸಂಯಮ, ತಪಸ್ಸು, ಅಶೌರ್ಯ ಎಲ್ಲ ವಿಷಯಗಳನ್ನು ಅವರು ಪಾಲನೆ ಮಾಡಿದ್ದಾರೆ. ಅದರಲ್ಲಿ ಬರೆದಿದ್ದಾರೆ ಆ ಪುಸ್ತಕದಲ್ಲಿ ಎಲ್ಲ ಧರ್ಮಗಳನ್ನು ಪಾಲಿಸಿದ್ದಾರೆ, ದಶಲಕ್ಷಣದ ಎಲ್ಲ ಧರ್ಮಗಳನ್ನು ಅವರು ಪಾಲಿಸಿದ್ದಾರೆ. ಆದರೆ ಅವರು ಹೇಳಲಿಲ್ಲ ಇಲ್ಲಿ ಇದು ಧರ್ಮದ, ಅಂದರೆ ಈ ಸತ್ಯ ಒಂದೇ, ಸತ್ಯಕ್ಕೆ ಎರಡು ಮುಖ ಇಲ್ಲ. ಯಾವ ಧರ್ಮದವರೇ ಆಗಲಿ ಆ ಧರ್ಮಕ್ಕೆ ಅವರು ಶರಣಾಗಬೇಕಾಗಿ ಈ ಎಲ್ಲ ದಶಧರ್ಮಗಳನ್ನು ಅವರು ಪಾಲಿಸಲೇಬೇಕು. ದಶಧರ್ಮಗಳನ್ನು ಪಾಲಿಸದೇ ಇದ್ದರೆ ಆ ಧರ್ಮಕ್ಕೆ ಅವರು ಅನ್ಯಾಯಿಗಳೇ ಅಲ್ಲ. ಹಾಗಾಗಿ ಅಂತಹ ದಶಧರ್ಮಗಳ ಬಗ್ಗೆ ಬಹಳ ಗೌರವ ಇಟ್ಟುಕೊಂಡು ಬಂದರೆ, ಪೂಜ್ಯರು ಬಂದರೆ ಇವತ್ತು ಇಲ್ಲಿ ಬಂದು ನಮಗೆ ತುಂಬ ವಿಶ್ವಾಸವನ್ನು ಕೊಟ್ಟಿದ್ದಾರೆ, ಧೈರ್ಯವನ್ನು ಕೊಟ್ಟಿದ್ದಾರೆ. ನಮ್ಮ ತಮಿಳುನಾಡಿಂದ ಬಂದಂಥ ಶ್ರೀಗಳವರು ಬಹಳ ವಿಶೇಷವಾಗಿ ಧೈರ್ಯದಿಂದ ಮಾತಾಡಿದ್ದಾರೆ ಮತ್ತು ಹೇಳಿದ್ದಾರೆ ನೀವೇನು ಹೇಳಿದ್ರೆ ನಾವೇ ಇದ್ದೇವೆ ಅಂತ. ಅವರು ಎಷ್ಟು ಶಕ್ತಿವಂತರು ಅಂತಂದರೆ ಅವರು ಸಂಜೆ ಕೊಟ್ಟರೆ ಸಾಕು, ಸಿಗ್ನಲ್ ಕೊಟ್ಟರೆ ಸಾಕು, 100 ಜನ ಹೇಳ್ತಾರೆ. ವರೂರು ಶ್ರೀಗಳು ಹೇಳಿದರು ನಾವೆಲ್ಲ ಶ್ರೀಗಳನ್ನು ಒಟ್ಟು ಮಾಡಬೇಕು ಅಂತ. ವರೂರು ಶ್ರೀಗಳ ಶಿಷ್ಯರು ಬಂದರೆ ಅವರು ಮುನಿಗಳು, ಇವರು ಕಾವ್ಯ ಭಟ್ಟಧಾರಿಗಳು, ಅವರು ಮುನಿಗಳು. ಅವರು ಹೇಳಿದರು ಎಲ್ಲರನ್ನು ಒಟ್ಟು ಮಾಡಿ ಒಂದು ದಿವಸ ಕಾರ್ಯಕ್ರಮ ಮಾಡೋಣ ಅಂತ. ಅವರು ಹೇಳಿದಂತೆ ಇವತ್ತು ನಡೆದಿದೆ. ಎಲ್ಲ ಅವರ ಆದೇಶದಂತೆ ಅವರು ಮತ್ತು ಸಿದ್ಧಸೇನ ಮಹಾರಾಜರು ಬೆಳಗಾಮದಲ್ಲಿದ್ದಾರೆ. ಅವರಿಬ್ಬರು ಹೇಳಿದಂತೆ ಎಲ್ಲ ಕಾರ್ಯಕ್ರಮಗಳಲ್ಲಿ ನೀವೆಲ್ಲರೂ ಭಾಗವಹಿಸಿದ್ದೀರಿ. ಇವತ್ತು ನಿಮಗೆಲ್ಲರಿಗೂ ನಾನು ಧನ್ಯವಾದವನ್ನು ಹೇಳ್ತೇನೆ. ನೀವೆಲ್ಲರಿಗೂ ವಿಶೇಷವಾಗಿ ಶ್ರೀ ಮಂಜುನಾಥ ಸ್ವಾಮಿಯ ಚಂದ್ರನಾಥ ಸ್ವಾಮಿ ಆಶೀರ್ವಾದ ಇರಲಿ. ಸಂಯಮ ಅತ್ಯಂತ ಶ್ರೇಷ್ಠವಾದದ್ದು. ದಶಲಕ್ಷಣ ಪರ್ವ ನಾನು ಯಾವಾಗಲೂ ದಶಲಕ್ಷಣ ಇರುವಂಥದ್ದು ಓದಲಿಕ್ಕಲ್ಲ, ಆಚರಿಸೋದಕ್ಕಲ್ಲ, ಅದು ಧಾರಣೆ ಮಾಡಿದೆ. ಶನಿವಾರ ನಮ್ಮ ಕುತ್ತಿಗೆಯಲ್ಲಿರುವಂಥದ್ದು ಯಾವತ್ತೂ ಕೂಡ 3
ಶಕ್ತಿಗಳು ನಮ್ಮಲ್ಲಿ ಇರಬೇಕು ಅಂತ. ಅದಲ್ಲದೆ ಅದನ್ನು ಧರಿಸುವಂಥದ್ದು ಕೇವಲ ಜಾತಿ ವಾಚಕ ಅಲ್ಲ. ಅದು ಕೆಲವರು ಜಾತಿ ವಾಚಕ ಅಂತ ತಿಳ್ಕೊಳ್ಳೋದಲ್ಲ. ಸಮ್ಯಕ್ ಜ್ಞಾನ ದರ್ಶನ ಚಾರಿತ್ರ್ಯ 3 ಧರ್ಮಗಳನ್ನು ಆಚರಿಸೋದಕ್ಕಾಗಿ ನಾವು ಜನಿವಾರವನ್ನು ಧಾರಣೆ ಮಾಡಿದೆ. ಹಾಗೆ ದಶಲಕ್ಷಣಗಳನ್ನು ಪೂಜೆ ಮಾಡೋದಕ್ಕಲ್ಲ, ಆರತಿ ಮಾಡೋದಕ್ಕಲ್ಲ, ದಶಲಕ್ಷಣ ಇರದೆ ಪಾಲನೆ ಮಾಡೋದಕ್ಕಾಗಿ. ಅದನ್ನು ನಾವು ಕೂಡ ಅದನ್ನು ಪಾಲನೆ ಮಾಡಿದ್ದೇವೆ. ಇವತ್ತು ಇಲ್ಲಿ ಬಂದ ಎಲ್ಲ ಪೂಜ್ಯರಿಗೂ ನಾನು ಮತ್ತು ನಮ್ಮ ಕುಟುಂಬದವರು ಸಪರಿವಾರ ಅವರಿಗೆ ನಮಸ್ತೆಗಳನ್ನು ಇಚ್ಛಾಮೆಗಳನ್ನು ಹೇಳ್ತಾ, ನಮ್ಮ ಉಪಸ್ಥಿತಿಯಲ್ಲಿ ತುಂಬ ಚೆನ್ನಾಗಿ ಕಾರ್ಯಕ್ರಮ, ನಿಮಗೆಲ್ಲ ಇನ್ನೂ ಹೆಚ್ಚು ಉಪಚಾರ ಮಾಡಬೇಕಿತ್ತು, ಉಪಚಾರ ಮಾಡಲಿಕ್ಕೆ ನಮಗೆ ಆಗಲಿಲ್ಲ ಅನ್ನೋ ವಿಷಾದ ನನಗಿದೆ. ನೀವು ಯಾರು ಬೇಸರ ಮಾಡ್ಕೋಬೇಡಿ, ಚೆನ್ನಾಗಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀರಿ. ನಿಮ್ಮೆಲ್ಲರಿಗೂ ಧನ್ಯವಾದವನ್ನು ಹೇಳ್ತಾ, ಮಂಜುನಾಥ ಸ್ವಾಮಿ ಅನುಗ್ರಹವನ್ನು ಎಲ್ಲರ ಮೇಲೆ ಕೊಡ್ತಾ ಈ ಕಾರ್ಯಕ್ರಮ ಯಶಸ್ವಿಯಾಗಿದೆ, ಯಶಸ್ವಿ ಆಗಲಿ ಅಂತ ಪ್ರಾರ್ಥಿಸಿ ಎಲ್ಲರಿಗೂ ಇಚ್ಛೆಗಳನ್ನು ಸಲ್ಲಿಸಲು ನನ್ನ ಮಾತು ಮುಗಿಸ್ತೇನೆ. ಈಗ ಬನ್ನಿ ಸ್ವಾಮೀಜಿ. ಎಲ್ಲ बोलिए बाहुबली भगवान की, बोलिए चंद्रनाथ स्वामी भगवान की, बोलिए भगवान मंजुनाथ स्वामी की, बोलिए अहिंसा परमो धर्म की, बोलिए त्याग धर्म की, बोलिए धर्मस्थಳ ರಾಜಶ್ರೀ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆ ಅವರಿಗೆ. ಬನ್ನಿ ಸ್ವಾಮೀಜಿ, ಎಲ್ಲರೂ ತಗೊಳ್ಳಿ. ಶ್ರೀ ಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿಗಳಾಗಿರ್ತಕ್ಕಂತಹ ರಾಜಶ್ರೀ ಅಭಿನವ ಚಾವುಂಡರಾಯ ಎಂಬ ಖ್ಯಾತಿಯನ್ನು ಗಳಿಸಿರ್ತಕ್ಕಂತಹ ಪರಮ ಪೂಜ್ಯ ಕಾವಂದರಿಗೆ ಇದೀಗ ಎಲ್ಲ ಜೈನ ಮಠದ ಭಟ್ಟಾರಕರುಗಳು ಗೌರವವನ್ನು ಸಮರ್ಪಣೆ ಮಾಡ್ತಾ ಇದ್ದಾರೆ. ಒಂದು ಜೋರಾದ ಚಪ್ಪಾಳೆ ಮುಖಾಂತರ ನಮ್ಮ ಗೌರವವನ್ನು ಪೂಜ್ಯ ಕಾವಂದರಿಗೆ ತಲುಪಿಸಬೇಕು. ನಮ್ಮ ಸಮಾಜದ ಅತ್ಯಂತ ಪ್ರಾಮಾಣಿಕ ಮತ್ತು ಹಿರಿಯ ಶ್ರಾವಕರು ನಮ್ಮ ಪೂಜ್ಯ ಕಾವಂದರು. ಪೂಜ್ಯ ಕಾವಂದರು ನಮ್ಮ ಹೆಮ್ಮೆ, ನಮ್ಮ ಸಮಾಜದ ಹೆಮ್ಮೆ, ಶ್ರೀ ಕ್ಷೇತ್ರ ಧರ್ಮಸ್ಥಳದ ಹೆಮ್ಮೆ. ಶ್ರೀ ಕ್ಷೇತ್ರ ಧರ್ಮಸ್ಥಳದ ಗ್ರಾಮವನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಚಾಪು ಮೂಡುವಂತೆ ಚತುರ್ದಾನ ಪರಂಪರೆಯನ್ನು ನಿರಂತರವಾಗಿ ನೆರವೇರಿಸ್ತಾ ಬರ್ತಾ ಇರತಕ್ಕಂತಹ ಪೂಜ್ಯ ಕಾವಂದರು ಇವತ್ತು ಅವರಿಗೆ ಜೈನ ಮಠಗಳ ಎಲ್ಲ ಭಟ್ಟಾರಕರುಗಳು, ಸಮಸ್ತ ಭಟ್ಟಾರಕ ಸಮಾಜ ಇವತ್ತು ಬಂದು ಅವರಿಗೆ ಗೌರವವನ್ನು ಸೂಚಿಸ್ತಾ ಇದ್ದಾರೆ, ಆಶೀರ್ವಾದವನ್ನು ಮಾಡ್ತಾ ಇದ್ದಾರೆ, ಅವರಿಗೆ ಬೆಂಬಲದ ಮಾತುಗಳನ್ನು ಆಡ್ತಾ ಇದ್ದಾರೆ, ಅವರಿಗೆ ಸ್ಥೈರ್ಯದ ಮಾತುಗಳನ್ನು ಆಡ್ತಾ ಇದ್ದಾರೆ. ನಾವು ಖಂಡಿತವಾಗಿಯೂ ಕೂಡ ಎಲ್ಲ ಜೈನ ಮಠಗಳು ಪೂಜ್ಯ ಕಾವಂದರೊಂದಿಗೆ ಶ್ರೀ ಕ್ಷೇತ್ರ ಧರ್ಮಸ್ಥಳದೊಂದಿಗೆ ನಾವಿದ್ದೇವೆ ಎಂಬ ಮಾತುಗಳನ್ನು ಅತ್ಯಂತ ಸ್ಪಷ್ಟವಾಗಿ, ದೃಢವಾಗಿ, ನಿಖರವಾಗಿ ಈ ವೇದಿಕೆ ಮುಖಾಂತರ ಸಮಾಜಕ್ಕೆ ಸಂದೇಶವನ್ನು ಕೊಟ್ಟಿದ್ದಾರೆ. ಇದೀಗ ಫೋಟೋಗ್ರಾಫರ್ ಆಗಿರ್ತಕ್ಕಂಥ SP ನಾಗೇಂದ್ರ ಜೈನ್ ಅವರು ಮಹಾಮಸ್ತಕಾಭಿಷೇಕದಲ್ಲಿ ತೆಗೆದಿರ್ತಕ್ಕಂಥ ಒಂದು ವಿಶೇಷ ಫೋಟೋವನ್ನು ಪೂಜ್ಯ ಕಾವಂದರಿಗೆ ಸಮರ್ಪಣೆ ಮಾಡಿದ್ದಾರೆ. ಅದೇ ರೀತಿಯಾಗಿ ಅಯೋಧ್ಯೆ ಯಾರು ಶ್ರಾವಕರು ಬರಬಾರ್ದು, ಯಾರು ಶ್ರಾವಕರು ಬರಬಾರ್ದು, ಕುತ್ಕೊಳ್ಳಿ, ಯಾರು ಬರಬಾರ್ದು, ಎಲ್ಲ ಕುತ್ಕೊಳ್ಳಿ, ಎಲ್ಲ ಕುತ್ಕೊಳ್ಳಿ. ನೀವು ಅವ್ಯವಸ್ಥಿತ ಮಾಡಬೇಡಿ, ಎಲ್ಲರೂ ಹಂಗ ವೀಟಾಂಡು ಹೋಯ್, ಯಾರು ಒಂದು ಇಪ್ಪತ್ತೆ ಕೆಡು ಕೂಡ. ಅಯೋಧ್ಯ ತೀರ್ಥಕ್ಷೇತ್ರ ಕಮಿಟಿಯ ಎಲ್ಲ ಜನಗಳು ಬೇಡ, ಯಾರು ಶ್ರಾವಕರೆಲ್ಲ ಕೆಳಗಡೆ ಇಲ್ಲಿರಿ, ಯಾರು ಹಿಡಿದು ಬೇಡಿ, ಎಲ್ಲರೂ ಅಪ್ರಮ வீட்டுக்கு போயிட்டு எல்லாரும் இப்போ யாரும் தொந்தரவு பண்ணாதீங்க, எல்லாம் தொந்தரவு பண்ணாதீங்க, அப்புறம் கீழே அங்கே கிடைப்பார். ಎಲ್ಲ ಶ್ರಾವಕರು ನೋಡಿರಪ್ಪ, ಯಾರು ಗಡಿಬಿಡಿ ಮಾಡಬೇಡಿ, ಬನ್ನಿರಿ ಹಾಕಿರಿ. ಹಾಂ ಆಯ್ತು ಆಗಿದೆ. ಎಲ್ಲರೂ ಹೋಗಿ ಶ್ರಾವಕರು ಈ ಕಡೆ ಬಂದು ಎಲ್ಲರೂ ಇದು ಮಾಡಬೇಡಿ, ಎಲ್ಲ ಶ್ರಾವಕರು ಕೂತ್ಕೊಳ್ಳಿ, ವ್ಯವಸ್ಥಿತವಾಗಿರಿ, ಅವ್ಯವಸ್ಥಿತ ಮಾಡಬೇಡಿ. ಈಗ ಸ್ವಾಮೀಜಿಯವರು ಮಾಡ್ತಾರೆ, ಓ ಬಾದ್ ಮೇ ವहाँ पढ़ना है, वहाँ ಯಾರಿಗೆ ಮಾಡೋದು ಬಿಡಿ, ಎಲ್ಲ ಅಲ್ಲಿ ಮನೆಯಲ್ಲಿ ಎಲ್ಲರೂ.
नहीं कोई नहीं, अभी वहाँ पर बैठेंगे व्यवस्थित रಕ್ಕೆ ಯಾರು ಇದು ಮಾಡಬಾರ್ದು. ಕೇಳ ಎಲ್ಲರೂ ಶ್ರಾವಕರು ಇದು ಮಾಡಿ ಅಬ್ಬ ಕೂತ್ಕೊಳ್ಳ ಎಲ್ಲರೂ ಅಷ್ಟೇ. ನೀವೆಲ್ಲ ಕೂತ್ಕೊಳ್ಳಿ, ಯಾಕೆ ನಿಂತು ಹೇಳ್ತೀರಿ? ಹೋಗಿರಿ, ವ್ಯವಸ್ಥೆ ಮಾಡಿರಿ, ಅವ್ಯವಸ್ಥೆ ಮಾಡಬೇಡಿ, ಸಾಕ್ರಿ ಆಗಲಿ. ನೋಡಿ, ಯಾರು ವ್ಯವಸ್ಥಿತ ಆಗಿರಬೇಕೋ ಅವ್ಯವಸ್ಥಿತ ಮಾಡಬಾರ್ದು. ಸಾಕು ಆ ಕಡೆ ಹೋಗಿ. ಧನ್ಯವಾದಗಳು. ಇದೀಗ ಪೂಜ್ಯ ಕಾವಂದರಿಗೆ ಅಯೋಧ್ಯ ತೀರ್ಥಕ್ಷೇತ್ರ ಕಮಿಟಿಯ ಯಾರು ಬರಬಾರ್ದು, ಕೂಡ ಸರಿ, ಓಕೆ. ಪೂಜ್ಯ ಜಾನಮತಿ ಮಾತಾಜಿ ಅವರು ಒಂದು ಸಂದೇಶವನ್ನು ಕಳಿಸಿದ್ದಾರೆ, ಅದನ್ನು ಹಾಗೆ ಅಖಿಲ ಭಾರತ ದಿಗಂಬರ ಸಮನ್ವಯ ಸಮಿತಿ ದೆಹಲಿ ಇದರ ಮುಖಾಂತರ ಒಂದು ಸಂದೇಶವನ್ನು ಕಳಿಸಿದ್ದಾರೆ. ಇದು ಪಣಾದಿಂಗಪ್ಪ ಡಿ ಎ ಪಾಟೀಲ್ ಹಾಗೂ ವಿನೋದ್ ಪಾಟೀಲ್, ನಮ್ಮ ಅಖಿಲ ಭಾರತ ದಿಗಂಬರ ಸಮನ್ವಯ ಸಮಿತಿ ಸಾಕು ದೆಹಲಿ. ತಗೊಳ್ಳಿ. ಹಾಂ, ಓಕೆ ಅಂದಣ್ಣ ವಾಂಗ ಕಾವಂದರು ಬನ್ನಿ. ಹಾಂ, ಧರ್ಮಸ್ಥಳದ ಧರ್ಮಾಧಿಕಾರಿ ಡಾಕ್ಟರ್ ಡಿ ಪೂಜ್ಯ ವೀರೇಂದ್ರ ಹೆಗಡೆ ಅವರಿಗೆ ಇದೀಗ ಎಲ್ಲರೂ ಆ ಕಡೆ ಹೋಗ್ಬಿಡಿ, ಯಾರು ವ್ಯವಸ್ಥಿತವಾಗಿ ಇಲ್ಲಿ ಬನ್ನಿ. ಕಾವಂದವ್ರಿಗೆ ಕರ್ಕೊಂಡು ಹೋಗಿ ಎಲ್ಲರೂ ಕೂತ್ಕೊಳ್ಳಿ, ಎಲ್ಲರೂ ಸರಿಯಾಗಿ ಕೂತ್ಕೊಳ್ಳಿ. ಸ್ವಾಮೀಜಿನ ಈ ಕಡೆ ಕೂತ್ಕೊಳ್ಳಿ, ಎಲ್ಲ ಸ್ವಾಮೀಜಿಯವರು ಕೂತ್ಕೊಳ್ಳಿ, ಎಲ್ಲರೂ ಮಕ್ಕಳು ಕೂತ್ಕೊಳ್ಳಿ, ಎಲ್ಲ ಹಿಂದೆ ಇದ್ದವರೆಲ್ಲ ಕೂತ್ಕೊಳ್ಳಿ, ಇಲ್ಲಾಂದ್ರೆ ಆ ಕಡೆ ಹೋಗಿರಿ. ಯಾರು ಇಲ್ಲ ಸ್ಟೇಜಲ್ಲಿ ಬಂದು ತೊಂದರೆ ಕೊಡಬೇಡಿ. ಹಾಂ, ನೋಡಪ್ಪ, ನಿಮ್ಮ ಶುರು ಮಾಡಿ. ಈಗ ಯಾರ್ಯಾರು ಸ್ವಾಮಿಗಳು ಇದ್ದಾರೆ ನೋಡಿ, ತೆಗಿದೆ ಮುಂದಕ್ಕೆ ಸ್ವಸ್ತಿ ಶ್ರೀ ಭಟ್ಟ. ಎಲ್ಲರೂ ಕೂತ್ಕೊಳ್ಳಿ, ಯಾರು ಹೋಗಬೇಡಿ ಮಧ್ಯದಲ್ಲಿ. ಇನ್ನೂ ಸ್ವಲ್ಪ ಹೊತ್ತು ಎಲ್ಲ ಸ್ವಾಮೀಜಿಯವರು ಸ್ವಲ್ಪ ಮಾತಾಡ್ತಾರೆ, ಮತ್ತೆ ಇದು ಮಾಡ್ತಾರೆ. ಎಲ್ಲರೂ ಕೂತ್ಕೊಳ್ಳಿ. ಶ್ರೀಮತ್ ಪರಮ ಗಂಭೀರ ಸ್ಯಾದ್ವಾದ ಮೋಗಲಾಂಚನಂ ಜಿಯಾತ್ರೈಲೋಕ್ಯನಾಥಸ್ಯ ಶಾಸನಂ ಜನಶಾಸನಂ. 24 ತೀರ್ಥಂಕರರಿಗೆ ವಂದಿಸುತ್ತಾ, ಭಗವಾನ್ ಬಾಹುಬಲಿ ಸ್ವಾಮಿ, ಭಗವಾನ್ ಚಂದ್ರನಾಥ ಸ್ವಾಮಿಗೆ ವಂದಿಸುತ್ತಾ, ಕ್ಷೇತ್ರದ ದೇವತೆಗಳಿಗೆ ವಂದಿಸುತ್ತಾ, ವೇದಿಕೆಯ ಮೇಲೆ ಉಪಸ್ಥಿರತಕ್ಕಂಥ ಸಮಸ್ತ ಭಟ್ಟಾರಕ ಭಟ್ಟಾಚಾರ್ಯ ಮಹಾಸ್ವಾಮಿಗಳವರಿಗೆ ಇಚ್ಛಾಮೆಗಳನ್ನು ಅರ್ಪಿಸುತ್ತಾ, ವೇದಿಕೆಯಲ್ಲಿರ್ತಕ್ಕಂಥ ಗೌರವಾನ್ವಿತ ಶ್ರೀ ವೀರೇಂದ್ರ ಹೆಗಡೆ ಅವರಿಗೆ ಹಾಗೆ ಅವರ ಪರಿವಾರದವರಿಗೆ ಶುಭಾಶೀರ್ವಾದಗಳು ಹಾಗೂ ಶುಭ ಮಂಗಲ ಭಾವನೆಗಳನ್ನು ತಿಳಿಸ್ತಾ, ಸದ್ಧರ್ಮ ಸಮಸ್ತ ಶ್ರಾವಕ ಶ್ರಾವಕಿ ಧರ್ಮಬಂಧುಗಳೇ, ಧರ್ಮಸ್ಥಳ ಸುಮಾರು 850 ವರ್ಷಗಳಿಂದನೂ ಕೂಡ ಸಮನ್ವಯ ಹಾಗೂ ಧರ್ಮ ಸತ್ಯ ದಾನಗಳಿಗೆ ತನ್ನದೇ ಆಗಿರ್ತಕ್ಕಂಥ ಹೆಸರು ಮಾಡ್ತಾ ಬಂದಿದೆ. ಇವತ್ತಿಗೂ ಕೂಡ 850 ವರ್ಷಗಳ ಹಿಂದೆ ಯಾವ ಸಂಸ್ಕೃತಿ ಇತ್ತು, ಆ ಸಂಸ್ಕೃತಿಯನ್ನು, ಯಾವ ಪರಂಪರೆ ಇತ್ತು, ಆ ಪರಂಪರೆಯನ್ನು ಬೆಳೆಸ್ಕೊಳ್ತಾ ಮುನ್ನಡೆಸ್ಕೊಳ್ತಾ ಬಂದಿದೆ. ತಲಾಂತರಗಳಿಂದ ಈ ಸಂಸ್ಕೃತಿಯಲ್ಲಿ ಯಾವುದೇ ಚ್ಯುತಿ ಬಂದಿಲ್ಲ. ಅಂಥ ಒಂದು ವಿಶಿಷ್ಟ ಕ್ಷೇತ್ರ ಪ್ರಪಂಚದಲ್ಲಿ ಯಾವುದಾದ್ರೂ ಸಮನ್ವಯತೆಯನ್ನು ಸಾರ್ತಕ್ಕಂಥ ಕ್ಷೇತ್ರ ಇದ್ದರೆ ಅದು ಶ್ರೀ ಕ್ಷೇತ್ರ ಧರ್ಮಸ್ಥಳ ಮಾತ್ರ. ಅಂಥ ಒಂದು ಧರ್ಮಸ್ಥಳ ಕ್ಷೇತ್ರದ 21ನೆಯ ಧರ್ಮಾಧಿಕಾರಿಗಳಾಗಿ ಕ್ಷೇತ್ರದ ಆಡಳಿತ ಚುಕ್ಕಾಣಿಯನ್ನು ಹಿಡಿದ ನಂತರ ಶ್ರೀ ಕ್ಷೇತ್ರದ ಇತಿಹಾಸ ಸುವರ್ಣಾಕ್ಷರಗಳಲ್ಲಿ ಬರೆದಿಡ್ತಕ್ಕಂಥ ಇತಿಹಾಸವಾಗಿ ಬದಲಾಯಿತು. ಯಾವಾಗಲೂ ಕೂಡ ನಾವು ಕಾಲವನ್ನು ಅಳೆಯುವಾಗ ಕ್ರಿಸ್ತ ಪೂರ್ವ ಮತ್ತು ಕ್ರಿಸ್ತ ಶಕ ಅಂಥೇಳಿ ಕ್ರಿಸ್ತನಿಂದ ಆ ಒಂದು ಪೂರ್ವ ಮತ್ತು ಪರಗಳನ್ನು ಅಳೀತಾ ಇರ್ತೀವಿ. ಧರ್ಮಸ್ಥಳದ ಒಂದು ಮಹಾನ್ ಪರಂಪರೆಯನ್ನು, ಒಂದು ಮಹಾನ್ ಈ ಬೆಳವಣಿಗೆಯನ್ನು ನಾವು ನೋಡಬೇಕು ಅಂತ ಹೇಳಿದರೆ, ಹೆಗಡೆಯವರ ಪೂರ್ವದಲ್ಲಿ ಹೇಗಿತ್ತು, ಶ್ರೀ ವೀರೇಂದ್ರ ಹೆಗಡೆಯವರು ಬಂದ ನಂತರ ಧರ್ಮಸ್ಥಳ ಹೇಗಾಯಿತು ಅಂಥೇಳಿ ಇಡೀ ವಿಶ್ವವೇ ನೋಡ್ತಾ ಇದೆ. ಅಂಥ ಒಂದು ಭವ್ಯತೆಯನ್ನು, ಶ್ರೀ ಕ್ಷೇತ್ರವನ್ನು ಪ್ರಪಂಚದಾದ್ಯಂತ ಈ ಒಂದು ಕ್ಷೇತ್ರದ ಪ್ರಸಿದ್ಧಿಯನ್ನು ಮೂಲೆ ಮೂಲೆಗೂ ಹರಡಿರ್ತಕ್ಕಂಥ ಒಂದು ಕೀರ್ತಿ ಶ್ರೀ ವೀರೇಂದ್ರ ಹೆಗಡೆಯವರಿಗೆ ಸಲ್ತದೆ, ಅವರ ಪರಿವಾರಕ್ಕೆ ಸಲ್ತದೆ.
ಅಂಥ ಒಂದು ಕ್ಷೇತ್ರದಲ್ಲಿ ಇಲ್ಲಿ ದೇವತಾ ಅನುಗ್ರಹದ ಪೂರ್ವಕವಾಗಿ ಯಾವ ಸತ್ಯಧರ್ಮಗಳನ್ನು ಅವರು ಮುನ್ನಡೆಸ್ಕೋತಾ ಬಂದಿದ್ದಾರೆ, ಇಲ್ಲಿ ಸಂಸ್ಕೃತಿಯನ್ನು ಮುನ್ನಡೆಸ್ತಾ ಬಂದಿದ್ದಾರೆ. ಆ ಸಂಸ್ಕೃತಿಯನ್ನು ಹಾಳು ಮಾಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಯಾವುದಾದ್ರೂ ಒಂದು ಮನೆತನದ ಅಥವಾ ಕ್ಷೇತ್ರದ ಗೌರವವನ್ನು ಹಾಳು ಮಾಡಬೇಕು ಅಂತ ಹೇಳಿದ್ರೆ, ಆ ಕ್ಷೇತ್ರದ ಮೇಲೆ ಏನಾದರೂ ಒಂದು ಕಳಂಕವನ್ನು ಸೃಷ್ಟಿ ಮಾಡಿದರೆ ಆ ಕ್ಷೇತ್ರದ ಪಾವಿತ್ರ್ಯತೆಯನ್ನು ಹಾಳು ಮಾಡಿದಂತೆ ಆಗ್ತದೆ ಅಂತಕ್ಕಂಥ ಭಾವನೆಯನ್ನು ಮಾಡಿ ಈ ಕ್ಷೇತ್ರದ ಮೇಲೆ ಇಲ್ಲ ಸಲ್ಲದ ಆರೋಪಗಳನ್ನು ಮಾಡ್ತಾ, ಹೆಗಡೆಯವರ ಮೇಲೆ, ಹೆಗಡೆಯವರ ಪರಿವಾರದ ಮೇಲೆ ಇಲ್ಲ ಸಲ್ಲದ ಆರೋಪಗಳನ್ನು ಮಾಡ್ತಾ ಕುತಂತ್ರಿಗಳು, ಅತೃಪ್ತರು ಇದಕ್ಕೆ ಒಂದು ವಿಸ್ತೃತವಾಗಿರ್ತಕ್ಕಂಥ ಜಾಲವನ್ನು ಹೆಣೆದಿದ್ರು. ಅದೆಲ್ಲವನ್ನು ಕೂಡ ಇಲ್ಲಿಯ ಧರ್ಮದೇವತೆಗಳು ತುಂಡು ತುಂಡಾಗಿ ಕತ್ತರಿಸಿ ಇಲ್ಲಿಯ ಸತ್ಯತೆಯನ್ನು ಇಡೀ ವಿಶ್ವಕ್ಕೆ ಸಾರಿ ಹೇಳಿದ್ದಾರೆ. ಅಂತಹ ಶಕ್ತಿ ಧರ್ಮಸ್ಥಳ ಕ್ಷೇತ್ರಕ್ಕಿದೆ, ಅಂತಹ ಶಕ್ತಿ ಆ ವೀರೇಂದ್ರ ಹೆಗಡೆಯವರ ಭವ್ಯ ಪರಂಪರೆಗಿದೆ ಅಂತಕ್ಕಂಥನ್ನ ನಾವೆಲ್ಲರೂ ತಿಳಿದಿರ್ತಕ್ಕಂಥದ್ದು. ಹೆಗಡೆಯವರ ಮನೆತನ ಬರೀ ಧರ್ಮಸ್ಥಳ ಹೆಗಡೆಯವರ ಮನೆತನಕ್ಕೆ ಅಷ್ಟೇ ಅಲ್ಲದೆ ಜೈನ ಧರ್ಮಕ್ಕೂ ಕೂಡ ಇವರು ಬಿಡಲಿಲ್ಲ. ಜೈನ ಧರ್ಮವನ್ನು ಕೂಡ ಸಂಪೂರ್ಣವಾಗಿ ಇದನ್ನು ಟಾರ್ಗೆಟ್ ಆಗಿ ಇಟ್ಟುಕೊಂಡು ಜೈನ ಧರ್ಮದ ಮೇಲೆ ಕೂಡ ಅವಹೇಳನಕಾರಿಯಾಗಿರ್ತಕ್ಕಂಥ ಮಾತುಗಳನ್ನು ಮಾತಾಡಲಿಕ್ಕೆ ಶುರು ಮಾಡಿದರು. ಹಿಂದಿನ ರಾಜರ ಬಗ್ಗೆ ಆಯಿತು, ಹಾಗೆ ಚಾಮುಂಡರಾಯನ ಬಗ್ಗೆ ಆಯಿತು, ಜೈನ ಧರ್ಮದ ಬಗ್ಗೆ ಅನೇಕ ಅವಹೇಳನಕಾರಿ ಮಾತುಗಳನ್ನು ಮಾತಾಡ್ತಾ ಇದ್ರು. ನೋಡಿ, ಜೈನರು ಬದುಕು ಮತ್ತು ಬದುಕಲು ಬಿಡು ಅಂತಕ್ಕಂಥ ಒಂದು ದಿವ್ಯ ಸಂದೇಶವನ್ನು ಇಟ್ಟುಕೊಂಡು, ಪರಸ್ಪರೋಪಗ್ರಹ ಅಂತಕ್ಕಂಥ ಒಂದು ದಿವ್ಯ ಸಂದೇಶವನ್ನು ಇಟ್ಟುಕೊಂಡು ನಮ್ಮ ಜೀವನವನ್ನು ನಾವು ಮುನ್ನಡೆಸ್ಕೋತಾ ಇದ್ದೀವಿ. ನಾವು ಯಾವಾಗಲೂ ಕೂಡ ಬೆಂಕಿ ಹಚ್ಚೋರಲ್ಲ, ಇದನ್ನು ಯಾವಾಗಲೂ ತಿಳ್ಕೊಳ್ಳಿ. ಯಾರದೇ ಜೀವನದಲ್ಲೂ ಯಾರದೇ ಸಂಸ್ಕೃತಿಯಲ್ಲೂ ಬೆಂಕಿ ಹಚ್ಚತಕ್ಕಂಥ ಕೆಲಸವನ್ನು ಜೈನರು ಯಾವಾಗಲೂ ಮಾಡಿಲ್ಲ, ಇನ್ನು ಮುಂದೆನೂ ಅದನ್ನು ಮಾಡೋದಿಲ್ಲ. ಯಾರಾದರೂ ಇದ್ದರೂ ಕೂಡ ನಿಮ್ಮ ಬೆಂಕಿ ನಿಮ್ಮ ಬುಡಕ್ಕೆ ಬರ್ತದೆ ಅನ್ನೋದನ್ನು ಧರ್ಮಸ್ಥಳ ಕ್ಷೇತ್ರದಿಂದ ಇವೆಲ್ಲರೂ ನೀವು ತಿಳ್ಕೊಂಡಿದ್ದೀರಾ. ಇನ್ನು ಮೇಲೆ ಜಾಗೃತರಾಗಿರಿ. ಸತ್ಯ ಯಾವಾಗಲೂ ಸುಳ್ಳಾಗೋದಿಲ್ಲ, ಯಾವಾಗಲೂ ಸತ್ಯ ಹೊರಗೆ ಬರಲಿಕ್ಕೆ ಸ್ವಲ್ಪ ಲೇಟ್ ಆದರೂ ಕೂಡ ಅದು ತುಂಬ ಸತ್ಯ ಪರಿಶುದ್ಧವಾಗಿರ್ತಕ್ಕಂಥ ಚಿನ್ನದ ಹಾಗೆ ಮತ್ತೆ ಅದು ಹೊರಹೊಂಬರ್ತದೆ. ಜೈನರು ಯಾರನ್ನು ಹಾಳು ಮಾಡೋರಲ್ಲ. ಯಾಕೆ ಅಂತ ಹೇಳಿದ್ರೆ, ದೇವತೆಗಳು ಬಂದು ಮನೆಯನ್ನು ಕೊಡು ಅಂತ ಕೇಳಿದಾಗ ಮನೆಯನ್ನು ಕೊಟ್ಟಂಥವ್ರು. ಹಾಗೆ ಆದರೆ ಇಲ್ಲಿಗೆ ಇರ್ತಕ್ಕಂಥ ದೇವತೆಗಳು ಧರ್ಮವನ್ನು ನೀವು ಮಾಡ್ತಾ ಇರು ಅಂತ ಹೇಳಿದ್ದಾರೆ. ಧರ್ಮವನ್ನು ಬಿಡು ಅಂತ ಹೇಳಿದ್ರೆ ಎಂದಿಗೂ ನಾವು ಜೈನರು ಧರ್ಮವನ್ನು ಬಿಡೋದಿಲ್ಲ, ಧರ್ಮಾತ್ಮರನ್ನು ಕೂಡ ನಾವು ಯಾವಾಗಲೂ ಬಿಡೋದಿಲ್ಲ. ಅಂಥ ಧರ್ಮಾಧಿಕಾರಿಯಾಗಿರ್ತಕ್ಕಂಥ ಶ್ರೀ ವೀರೇಂದ್ರ ಹೆಗಡೆಯವರನ್ನು ಕೂಡ ನಾವು ಯಾವಾಗಲೂ ಬಿಡೋದಿಲ್ಲ. ಧರ್ಮಸ್ಥಳ ಕ್ಷೇತ್ರದ ಪರವಾಗಿ ಯಾವಾಗಲೂ ನಾವಿದ್ದೀವಿ, ವೀರೇಂದ್ರ ಹೆಗಡೆಯವರ ಪರವಾಗಿ ಯಾವಾಗಲೂ ನಾವಿದ್ದೀವಿ. ಈಗಾಗಲೇ ಈ ಒಂದು ಅನೇಕ ಷಡ್ಯಂತ್ರಗಳು ನಡೀತಾ ಇರುವಾಗ ಅನೇಕ ಆಚಾರ್ಯ, ಉಪಾಧ್ಯಾಯ, ಸಾಧು ಸಂತರು, ಎಲ್ಲ ಮಠಾಧೀಶರು ಕೂಡ ಅನೇಕ ಮೀಟಿಂಗ್ಗಳನ್ನು ಈಗಾಗಲೇ ಮಾಡಿಕೊಂಡು ಅವರವರ ಕ್ಷೇತ್ರಗಳಲ್ಲಿ ಇದಕ್ಕೇನು ಬೇಕು ಆ ಒಂದು ವಿರೋಧವನ್ನು ವ್ಯಕ್ತಪಡಿಸ್ತಾ ತಮ್ಮ ವಿರೋಧತೆಯನ್ನು ವ್ಯಕ್ತಪಡಿಸಿ ಧರ್ಮಸ್ಥಳದ ಪರವಾಗಿ ಹಾಗೆ ಹೆಗಡೆಯವರ ಪರವಾಗಿ ನಾವು ಯಾವಾಗಲೂ ಇದ್ದೀವಿ ಅಂತಕ್ಕಂಥನ್ನು ಇಲ್ಲಿ ಯಾವಾಗಲೂ ತಿಳಿಸ್ತಾನೆ ಬಂದಿದ್ದಾರೆ. ಇದಷ್ಟೇ ಅಲ್ಲ, ಯಾವುದೇ ಧರ್ಮಕ್ಷೇತ್ರದ ಪರವಾಗಿ ಯಾವುದೇ ಈ ರೀತಿ ಕಳಂಕಗಳು ಬಂದರೂ ಕೂಡ ಧರ್ಮದ ಪರವಾಗಿ ನಾವೆಲ್ಲರೂ ಇದ್ದೇ ಇರ್ತೀವಿ. ಇಂಥ ಹುನ್ನಾರಗಳು ಈಗಿಂದ ಅಲ್ಲ, ಸಾವಿರಾರು ವರ್ಷಗಳಿಂದ ನಡೀತಾ ಬರ್ತಾ ಇದೆ. ಆ ಸಾವಿರಾರು ವರ್ಷಗಳಿಂದನೂ ಕೂಡ ದಿಟ್ಟ ಉತ್ತರವನ್ನು ಕೊಡ್ತಾನೆ ಬರ್ತಿದ್ದಾರೆ. ಅನೇಕರು ಎಡಪಂಥಿಯವರು ಈಗಾಗಲೇ ಇದ್ದಾರೆ. ತಿರುಪತಿ ಕ್ಷೇತ್ರಕ್ಕಾಯಿತು, ಶಬರಿಮಲೆಗಾಯಿತು, ಇನ್ನು ಶನಿ ಸಿಂಗನಾಪುರಕ್ಕಾಯಿತು, ಇನ್ನು ಮೇಲೆ ಅವ್ರಿಗೆ ಕಣ್ಣು ಕುಗ್ತಕ್ಕಂಥದ್ದು ಧರ್ಮಸ್ಥಳ ಅಂತ ಇತ್ತು. ಧರ್ಮಸ್ಥಳವನ್ನು ಅವರು ಟ್ರೈ ಮಾಡಿದರು, ಇಲ್ಲಿ ಕೂಡ ಅವರು ಕೈ ಸುಟ್ಕೊಂಡಿದ್ದಾರೆ. ಇನ್ನು ಮೇಲೆ ನಿಮ್ಮದು ಯಾವುದೇ ಹುನ್ನಾರಗಳು ನಡೆಯೋದಿಲ್ಲ ಅನ್ನೋದು ಇಡೀ ಪ್ರಪಂಚಕ್ಕೆ ಅದು ಸಿದ್ಧ ಸಾಬೀತಾಗಿದೆ. ಇಂಥ ಒಂದು ವಿಶೇಷ ಸಮಯದಲ್ಲಿ ನಾವೆಲ್ಲರೂ ಕೂಡ ಇಲ್ಲಿ ಹೆಗಡೆಯವರ ಜೊತೆಗೆ ಬಂದು ನಿಮ್ಮ ಜೊತೆಗಿದ್ದೀವಿ, ಧರ್ಮಸ್ಥಳ ಕ್ಷೇತ್ರ ಪರವಾಗಿ ನಾವಿದ್ದೀವಿ ಅಂತೇಳಿ ತಮಗೆಲ್ಲರಿಗೂ ಈ ಒಂದು ಶುಭ ಸಂದೇಶವನ್ನು ಇಲ್ಲಿ ನೀಡಲಿಕ್ಕೆ ನಾವೆಲ್ಲ ಶ್ರೀಗಳವರು ಕೂಡ ಇಲ್ಲಿಗೆ ಏಕತ್ರಿತರಾಗಿ ಇಲ್ಲಿಗೆ ಬಂದಿದ್ದೀವಿ. ಅನೇಕರು ನಮಗೆ ತುಂಬ ಜನ ಕೇಳ್ತಿದ್ರು, ನಾವು ಅನೇಕ ಕಡೆ ಹೋದಾಗ ಈಗಾಗಲೇ ಪರ್ಯುಷಣ ನಡೀತಾ ಇದೆ ಸ್ವಾಮೀಜಿ, ಹಾಗೆ ಸೋಲಾಕಾರಣ ನೊಂಪಿ ಮಾಡ್ತಿದ್ದೀವಿ, ಪಂಚಬೇರು ನೊಂಪಿ ಮಾಡ್ತಿದ್ದೀವಿ, ಏನು ಮಾಡೋದು ಸ್ವಾಮೀಜಿ ಅಂತ ಕೇಳಿದರು. ನೋಡ್ರಿ, ಸೋಲಾಕಾರಣದಾಗ ಕೊನೆಯ ಒಂದು ಭಾವನೆ ಬರ್ತದೆ, ಧರ್ಮ ಪ್ರಭಾವನೆ ಭಾವನೆ ಅಂತೇಳಿ. ಧರ್ಮ ಪ್ರಭಾವನೆ ಭಾವನೆಯಲ್ಲಿ ಧರ್ಮಕ್ಕಾಗಿ ಇವತ್ತೇನು ನೀವೆಲ್ಲರೂ ಇಲ್ಲಿಗೆ ಬಂದಿರಿ, ಧರ್ಮಾತ್ಮರಾಗಿ ಇಲ್ಲಿಗೆ ಏನು ಬಂದಿದ್ದೀರಿ, ಇದೆಲ್ಲವೂ ಕೂಡ ಧರ್ಮ ಪ್ರಭಾವನೆ ಭಾವನೆಯಲ್ಲೇ ಇದು ಬರ್ತದೆ. ಇವತ್ತು ಬಂದಿದ್ದು ಇದೊಂದು ನೀವು ಧರ್ಮ ಮಾಡಲಿಕ್ಕೆ ಬಂದಿದ್ದೀರಿ. ಇವತ್ತೇನರ ಒಂದಿನ ನೀವು ಪೂಜೆ ಮಾಡೋದು ಬಿಟ್ಟಿದ್ರಿ ಅಂತ ಹೇಳಿದ್ರೆ ಇಲ್ಲಿ ಅದಕ್ಕಿಂತ ದೊಡ್ಡ ಮಹಾಯಜ್ಞದಲ್ಲಿ ಭಾಗವಹಿಸಿದ್ದೀರಿ ಅಂತ ತಿಳ್ಕೊಳ್ರಿ. ಅದಕ್ಕಿಂತ 100 ಪಟ್ಟು ಪುಣ್ಯ ಇವತ್ತು ತಮಗೆಲ್ಲರಿಗೂ ಬಂದಿದೆ ಅಂತಕ್ಕಂಥದ್ದನ್ನ ಇವತ್ತು ತಿಳ್ಕೊಳ್ಳಿ ಅಂತಕ್ಕಂಥ ಭಾವನೆಯನ್ನು ಹೇಳ್ತಾ, ಈಗಾಗಲೇ ಅನೇಕ ಕಡೆ
ನಮ್ಮ ಧರ್ಮ ಸಂಸ್ಥೆಗಳ ಮೇಲೆ, ಹಾಗೆ ಕೊನೆಗೆ ಇಲ್ಲಿಗೆ ಬಂದು ಬಾಹುಬಲಿ ಬೆಟ್ಟಕ್ಕೆ ಅವರು ಕೈ ಹಾಕಿದ್ದಾರೆ. ಅಲ್ಲಿಯವರೆಗೂ ನಾವು ಸುಮ್ಮನೆ ಕೂತಿದ್ದೀವಿ. ಇನ್ನು ಮೇಲಾದರೂ ಜೈನರು ಜಾಗೃತಗೊಳ್ಳೋಣ. ಯಾವುದೇ ಜೈನ ಬಸದಿ, ಜೈನ ಕ್ಷೇತ್ರಗಳ ಮೇಲೆ, ಜೈನ ಪರಿವಾರದ ಮೇಲೆ, ಜೈನ ಯಾವುದೇ ಒಂದು ಬಸ್ತಿಗಳ ಮೇಲೆ ಯಾರೇ ಕೈ ಹಾಕಿದ್ರು ಕೂಡ, ಕಣ್ಣಾಕಿದ್ರು ಕೂಡ ಆದಷ್ಟು ಬೇಗ ನಾವೆಲ್ಲರೂ ಎಚ್ಚೆತ್ತುಕೊಂಡು ಆದಷ್ಟು ಬೇಗ ಅದಕ್ಕೆ ಪ್ರತಿಭಟನೆ ವಿರೋಧಿಸ್ತಾ ನಮ್ಮ ಕ್ಷೇತ್ರ, ನಮ್ಮ ಹೊಣೆ, ನಮ್ಮ ಧರ್ಮ, ನಮ್ಮ ಹೆಮ್ಮೆ, ನಮ್ಮ ಹೆಗಡೆಯವರು, ನಮಗೆ ಗೌರವ ಅಂತಕ್ಕಂಥದ್ದು ನಾವೆಲ್ಲರೂ ತಿಳ್ಕೊಂಡು ಯಾವಾಗಲೂ ಇವ್ರ ಜೊತೆಗಿರೋಣ ಅಂತಕ್ಕಂಥ ಭಾವನೆಯನ್ನು ನಾವೆಲ್ಲರೂ ಮಾಡ್ತಾ ಇಂದಿಗೆ ಆಗಮಿಸಿರ್ತಕ್ಕಂಥ ಎಲ್ಲ ಶ್ರೀಗಳವರಿಗೆ ಮತ್ತೊಮ್ಮೆ ಇಚ್ಛಾಮಿಗಳನ್ನು ತಿಳಿಸಿ, ಹಾಗಾದರೆ ಹೆಗಡೆಯವರಿಗೆ, ಹೆಗಡೆ ಪರಿವಾರದವರಿಗೆ ಶುಭಾಶಯಗಳನ್ನು ತಿಳಿಸ್ತಾ, ಹಾಗೆ ಧರ್ಮಸ್ಥಳ ಕ್ಷೇತ್ರ ಇನ್ನೂ ಅಭಿವೃದ್ಧಿ ಆಗಲಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇನ್ನೂ ಹೆಚ್ಚು ಬೆಳೀಲಿ, ಇದರ ಪ್ರಖ್ಯಾತಿಯನ್ನು ಹೊಂದಲಿ ಅಂತಕ್ಕಂಥ ಭಾವನೆಯನ್ನು ಹೇಳ್ತಾ, ಇವತ್ತು ಅನೇಕರು ನಾವು ತಿಳಿದ ಹಾಗೆ ತುಂಬ ದೂರದ ಊರಿಂದ ತಾವೆಲ್ಲರೂ ಇಲ್ಲಿಗೆ ಬಂದಿದ್ದೀರಿ. ತುಂಬ ಕಷ್ಟಪಟ್ಟು ಬಂದಿದ್ದೀರಿ. 10 ಗಂಟೆ 15 ಗಂಟೆ ಪ್ರಯಾಣವನ್ನು ಮಾಡ್ತಾ ತಾವು ಇಲ್ಲಿಗೆ ಬಂದಿದ್ದೀರಿ. ನಿಮಗೆಲ್ಲರಿಗೂ ಆಯಾಸ ಹೇಗಿದೆ ಅಂತ ಗೊತ್ತಾಗಿದೆ. ಆದರೆ ಹೆಗಡೆಯವರು ನೋಡಿದ ತಕ್ಷಣವೇ, ಅವರ ಉತ್ಸಾಹವನ್ನು ನೋಡಿದ ತಕ್ಷಣವೇ ಆ ಉತ್ಸಾಹ, ಆ ಆಯಾಸ ನಿಮ್ದೆಲ್ಲ ಬಿಟ್ಟು ಹೋಯ್ತು ಅಂತೇಳಿ ನಾವು ತಿಳ್ಕೊಂಡಿದ್ದೀವಿ. ಇಷ್ಟು ಜನ ಸ್ವಾಮೀಜಿಯವ್ರು ನೋಡಿ ನಿಮ್ಮ ಆಯಾಸ ಹೋಗಿದೆ ಅಂತ ತಿಳ್ಕೊಂಡಿದ್ದೀವಿ. ಗೊಮ್ಮಟೇಶ್ವರ ಸ್ವಾಮಿ ಆಯಿತು, ಚಂದ್ರನಾಥ ಸ್ವಾಮಿ ಆಯಿತು, ಮಂಜುನಾಥ ಸ್ವಾಮಿ, ತಾವೆಲ್ಲರೂ ದರ್ಶನ ಮಾಡ್ಕೊಂಡಿದ್ದೀರಿ. ನಿಮಗೆಲ್ಲರಿಗೂ ಇದೇ ರೀತಿ ಅತಿಶಯದ ಪುಣ್ಯದ ವೃದ್ಧಿ ಯಾವಾಗಲೂ ಆಗಲಿ ಅಂತಕ್ಕಂಥದ್ದು ತಿಳಿಸ್ತಾ, ನಿಮಗೆಲ್ಲರಿಗೂ ಶುಭ ಮಂಗಲ ಭಾವನೆಯನ್ನು ಮಾಡ್ತಾ, ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ ಅಂತೇಳಿ ಶುಭ ಹಾರೈಸ್ತಾ ನಮ್ಮ 2 ಮಾತುಗಳಿಗೆ ಪೂರ್ಣ ವಿರಾಮ ಕೊಡ್ತೀವಿ. ಓಂ ನಮಃ. ಓಂ ನಮಃ ಸಿದ್ಧೇಭ್ಯಃ. ನಮೋ ಜಿಣಾಣಂ. ಸದ್ಧರ್ಮ ಸಂಯುಕ್ತ ಬಂಧುಗಳೇ, ಇವತ್ತು ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ಸಮಸ್ತ ಪೂಜ್ಯ ಭಟ್ಟಾರಕ ಸ್ವಾಮೀಜಿಯವರು ವೇದಿಕೆ ಮೇಲೆ ಆಸೀನರಾಗಿದ್ದಾರೆ. ಆ ಎಲ್ಲ ಪೂಜ್ಯ ಭಟ್ಟಾರಕರಿಗೆ ಇಚ್ಛಾಮೆಯನ್ನು ತಿಳಿಸ್ತಾ, ಧರ್ಮಸ್ಥಳದ ಧರ್ಮಾಧಿಕಾರಿಗಳಾದಂತಹ ಪೂಜ್ಯ ಶ್ರೀ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರಿಗೆ ಮತ್ತು ಅವರ ಪರಿವಾರದವರಿಗೆ, ಧರ್ಮಸ್ಥಳದ ಭಕ್ತವೃಂದದವರಿಗೆ, ಹಾಗೂ ಇವತ್ತು ಧರ್ಮಸ್ಥಳ ಕ್ಷೇತ್ರದಲ್ಲಿ ನೆರೆದಿರುವ ಸಮಸ್ತ ಜೈನ ಬಂಧುಗಳಿಗೆ ಜಗನ್ಮಾತೆ ತಾಯಿ ಶ್ರೀ ಜ್ವಾಲಾಮಾಲಿನಿಯಮ್ಮನವರ ಅನುಗ್ರಹವನ್ನು ಕರುಣಿಸಲಿ ಅಂತೇಳಿ ಪ್ರಾರ್ಥಿಸಿ ಆಶೀರ್ವದಿಸ್ತೇವೆ. ಸದ್ಧರ್ಮ ಸಂಯುಕ್ತ ಬಂಧುಗಳೇ, ಇವತ್ತು ಧರ್ಮ, ಕೆಲವು ದಿನಗಳ ಹಿಂದೆ ಭಾರತ ದೇಶದ ಮುಕುಟಪ್ರಾಯವಾದಂತಹ ಕಾಶ್ಮೀರದ ಪಕ್ಕದಲ್ಲಿ ಪಹಲ್ಗಾಮ್ನಲ್ಲಿ ಧರ್ಮ ಯಾವುದು ಅಂತ ಕೇಳಿ ಕೊಲೆ ಮಾಡಲಾಯಿತು. ಅವತ್ತೇ ಎದ್ದೇಳಲಿಲ್ಲ ನನ್ನ ಭಾರತ ದೇಶ. ಶತಮಾನಗಳ ಹಿಂದೆ ಸೋಮನಾಥೇಶ್ವರ ದೇವಸ್ಥಾನದ ಮೇಲೆ ಬಾರಂಬಾರ್ ಮೇಲಿಂದ ಮೇಲೆ ದಾಳಿ ಮಾಡಲಾಯಿತು. ಪುನಃ ಕಟ್ಕೊಂಡ್ವಿ ನಾವು. ಪರಕೀಯರ ಆಕ್ರಮಣದಿಂದ ನಲುಗಿ ಹೋಯಿತು ಭಾರತ. ಮತ್ತೆ ಪುನಃ ಭಾರತವನ್ನು ಕಟ್ಟೋಣ ಅಂತ ಕಟ್ತಾ ಕೂತ್ಕೊಂಡ್ವಿ. ಅಖಂಡ ಭಾರತವನ್ನು ಖಂಡ ಭಾರತವನ್ನಾಗಿ ಮಾಡಿ ಭಾರತವನ್ನು 3 ಭಾಗ ಮಾಡಿ ಹಾಕಿದರು. ಎಲ್ಲರಿಗೂ ಗೊತ್ತು 2 ಭಾಗ ಅಂತೇಳಿ. ಭಾರತ ಪಾಕಿಸ್ತಾನ ಅಂತ ಹೇಳ್ತಾರೆ. ಪಾಕಿಸ್ತಾನ 2 ಭಾಗ ಮಾಡಿದ್ರು. ಒಂದು ಪೂರ್ವ ಪಾಕಿಸ್ತಾನ, ಇನ್ನೊಂದು ಪಶ್ಚಿಮ ಪಾಕಿಸ್ತಾನ. ಅಖಂಡ ಭಾರತವನ್ನು ಖಂಡ ಭಾರತವನ್ನಾಗಿ ಮಾಡಿದರು. ರಾಜಕಾರಣ ಮಾಡುವ ಉದ್ದೇಶದಿಂದ ನನ್ನ ದೇಶ, ನನ್ನ ನೆಲ, ನನ್ನ ಸಂಸ್ಕೃತಿಯನ್ನು ಬಲಿಯಾಗಿ ಇಟ್ಟು ಕುರ್ಚಿಯನ್ನು ಕಾಯ್ದುಕೊಂಡು ಹೋಗ್ತಾ ಇದ್ದಾರೆ ಈ ನನ್ನ ದೇಶದ ರಾಜಕಾರಣಿಗಳು. ಇವತ್ತು ಒಬ್ಬ ಪತ್ರಕರ್ತರು ನಮ್ಮನ್ನು ಕೇಳ್ತಾ ಇದ್ರು, ಸ್ವಾಮಿ, ಹಿಂದೂ ಧರ್ಮ ಮತ್ತು ಜೈನ ಧರ್ಮದ ಬಗ್ಗೆ ತಮ್ಮ ಅಭಿಪ್ರಾಯ ಏನು ಅಂತ. ಮೂರ್ಖರೇ, ಮುಟ್ಟಾಳರೇ, ಈ ದೇಶದಲ್ಲಿ ಹಿಂದೂ ಧರ್ಮ ಅನ್ನೋದು ಒಂದಿಲ್ಲ. ಹಿಂದೂ ಮುಸಲ್ಮಾನ ಅನ್ನುವ ರಾಜಕಾರಣ ಮಾಡೋ ಉದ್ದೇಶದಿಂದ ಹಿಂದೂ ಹಿಂದೂ ಅನ್ನೋದನ್ನು ಹುಟ್ಟುಹಾಕ್ತಾ ಇದ್ದಾರೆ. ನಿಜವಾದ ಹಿಂದೂ ಯಾರು ಅಂತಂದರೆ, ಹಿಂಸೆಯಿಂದ ಯಾರು ದೂರ ಇದ್ದಾರಲ್ಲ ಅವರೇ ನಿಜವಾದ ಹಿಂದೂ. ನನ್ನ ರಾಷ್ಟ್ರಕ್ಕೆ ಯಾರು ತಲೆಬಾಗ್ತಾರಲ್ಲ ಅವನು ನಿಜವಾದ ಹಿಂದೂ. ಭಾರತ ಮಾತೆಯನ್ನು ಯಾರು ಪೂಜಿಸ್ತಾನಲ್ಲ ಅವನು ನಿಜವಾದ ಹಿಂದೂ. ವಿಷಯ ಏನಪ್ಪ ಅಂತಂದರೆ, ಇವತ್ತು ಧರ್ಮಸ್ಥಳ ಕ್ಷೇತ್ರದ ಮೇಲೆ ಬೆಟ್ಟು ಮಾಡ್ತಾ ಇದ್ದಾನಲ್ಲ, ಅವತ್ತು ಸೋಮನಾಥೇಶ್ವರ ದೇವಾಲಯದ ಮೇಲೆ ಬೆಟ್ಟು ಮಾಡಿದಾಗ ಅವತ್ತೇ ಅವರಿಗೆ ಪಾಠ ಕೊಟ್ಟಿದ್ರೆ ಇವತ್ತು ಮಂಜುನಾಥ ಸ್ವಾಮಿಯವರಿಗೆ ಬರ್ತಾ ಇದ್ದಿರಲಿಲ್ಲ.
ಹೌದು, ನಮ್ಮಲ್ಲಿಯೇ ಕೆಲವು ಭೇದ ಭಾವಗಳಿದೆ. ಮಂಜುನಾಥ ಸ್ವಾಮಿ ನಮ್ಮದಲ್ಲ. ಯಾರು ಹೇಳಿದ್ದಪ್ಪ ಮಂಜುನಾಥ ಸ್ವಾಮಿ ನಮ್ಮದಲ್ಲ ಅಂತೇಳಿ? ದಾರ್ಶನಿಕ ವ್ಯಕ್ತಿಗಳು ಹೇಳಿದ್ದಾರೆ. ದೇವನೊಬ್ಬನೇ ನಾಮ ಹಲವು. ಇದೆಲ್ಲ ನಿಮ್ಗೆ ಗೊತ್ತಿದೆ. ಅವರು ಮಂಜುನಾಥ ಸ್ವಾಮಿ ಅಂತ ಪೂಜೆ ಮಾಡಿದರೆ ನಾನು ಆದಿನಾಥ ಸ್ವಾಮಿ ಅಂತ ಪೂಜೆ ಮಾಡ್ತೇನೆ. ಆ ಮಂಜುನಾಥ ಸ್ವಾಮಿ ಬೇರೆ ಇಲ್ಲ, ಆದಿನಾಥ ಸ್ವಾಮಿ ಬೇರೆ ಇಲ್ಲ. ನೀನು ಹಿಂದೂ ಅಂದರೆ ನಾನು ಹಿಂದೂ. ನಿಮ್ಮಲ್ಲಿ ಕೇಸರಿ ಬಣ್ಣ ಇದೆ, ನಾವು ಹಾಕ್ಕೊಂಡಿರೋದು ಕೇಸರಿ ಬಣ್ಣನೇ. ಇದು ಈ ಭೂಮಿಯ ಸ್ವತ್ತು. ಸನಾತನ ಧರ್ಮ ಅಂತಂದರೆ ಒಂದು ಮತಕ್ಕೆ ಒಂದು ಧರ್ಮಕ್ಕೆ ಸೀಮಿತ ಅಲ್ಲ. ಜಾಗೃತರಾಗಿ ಹಿಂದೂಗಳೇ ಅಂತೇಳಿ ನಾವು ಕರೆ ಕೊಡಬೇಕಾದಂಥ ಪರಿಸ್ಥಿತಿ ಬಂದಿದೆ. ಹಿಂದೂಗಳು ಅಂತಂದರೆ ಇವತ್ತಿನ ಹಿಂದೂಗಳ ಮನಸ್ಥಿತಿ ನಮ್ಮನ್ನೂ ಸೇರಿಸ್ಕೊಂಡು ನಾವು ಹೇಳ್ತಾ ಇದ್ದೇವೆ. ಹಿಂದೂಗಳಂದರೆ ಬೇರೆ ಯಾರಿಗೋ ಬೆಟ್ಟು ಮಾಡ್ತಾ ಇಲ್ಲ, ನಮಗೆ ನಾವು ಬೆಟ್ಟು ಮಾಡಿಕೊಂಡು ನಿಮ್ಮೆಲ್ಲರಿಗೂ ಒಂದು ಕಥೆಯ ಮುಖಾಂತರವಾಗಿ ಎಚ್ಚರಿಸುವ ಒಂದು ಕಾರ್ಯಕ್ರಮ. ಇವತ್ತು ಧರ್ಮಸ್ಥಳದಲ್ಲಿ ಬಂದು ನಾವು ಬೆಂಬಲ ಕೊಡ್ತಾ ಇದ್ದೇವೆ ಅಂದ್ಕೊಂಡಿದ್ರೆ ಅದು ತಪ್ಪು ಕಲ್ಪನೆ. ನಾವು ನ್ಯಾಯಕ್ಕಾಗಿ ಹೋರಾಡ್ತಾ ಇದ್ದೇವೆ ಅಂದರೆ ಅದು ನ್ಯಾಯಕ್ಕಾಗಿ ಹೋರಾಟ ಅಲ್ಲ. ಅದು ನಾವು ನ್ಯಾಯ ಕೇಳ್ತಾ ಇಲ್ಲ ಸ್ವಾಮಿ, ನಮಗೆ ನ್ಯಾಯದ ಅವಶ್ಯಕತೆ ಇಲ್ಲ. ಇಲ್ಲೇನೂ ತಪ್ಪೇ ಆಗಿಲ್ಲ ಅಂದಮೇಲೆ ನ್ಯಾಯ ಯಾರಿಗೆ ಕೊಡ್ತೀರಿ ನೀವು? ಹೌದಪ್ಪ, ಮೂಳೆಗಳು ಸಿಗ್ತಾ ಇದೆ. ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೆ ಅಗಿತಾ ಹೋಗಿ ನೋಡೋಣ, ಮೂಳೆ ಸಿಗುತ್ತಾ ಬಿಡುತ್ತಾ? ಈ ದೇಶ, ಈ ಮಣ್ಣು ಎಲ್ಲ ಸಾವಿರಾರು ಇತಿಹಾಸಗಳನ್ನು ಕಂಡು ಬಂದಿದೆ. ನಾನಾ ಭಾಗದಲ್ಲಿ ಏನೇನೋ ಸಿಗ್ತದಪ್ಪ. ಬುದ್ಧಿವಂತರು ಅಂತ ಹೇಳ್ಕೊಂಡು ಬರ್ತಾರೆ, ಷಡ್ಯಂತ್ರವನ್ನು ರೂಪಿಸ್ತಾರೆ, ಬೆಟ್ಟು ಮಾಡಲಿಕ್ಕೆ ಹೋಗ್ತಾರೆ. ಅವರು ಜೈನರು. ಆ ಜೈನರು ಹೆಸರುಗಳನ್ನು ಹೇಳ್ತಾ ಹೋಗ್ತಾರೆ, ಅವಮಾನವನ್ನು ಮಾಡ್ತಾರೆ. ಆಗಲೂ ನನ್ನ ಹಿಂದೂ ಎಚ್ಚೆತ್ತುಕೊಳ್ಳಿಲ್ಲ. ಭಯ ಇತ್ತು ಎಲ್ರಿಗೂ. ಶೃಂಗೇರಿ, ಕೊಪ್ಪ, ನರಸಿಂಹರಾಜಪುರ, ಬಾಳೆಹೊನ್ನೂರು ಎಲ್ಲ ಧರ್ಮದ ಹಿಂದೂಗಳನ್ನು ಸೇರಿಸಿ ಹೋರಾಟ ಮಾಡುವಾಗ ಒಬ್ಬ ವ್ಯಕ್ತಿ ಬರ್ತಾನೆ, ಸ್ವಾಮಿ ಈ ವೇದಿಕೆ ಮೇಲೆ ನಾನು ಆತ್ಮಹತ್ಯೆ ಮಾಡ್ಕೊಳ್ತೇನೆ, ನನ್ನ ಪ್ರಾಣವನ್ನು ನಾನು ಕೊಡ್ತೇನೆ ಅಂತ ನಿಂತ್ಕೊಳ್ತಾನೆ. ಅವನ ಉದ್ವೇಗವನ್ನು ನಾವು ಈ ಸಂದರ್ಭದಲ್ಲಿ ಪ್ರಶಂಸಿಸ್ತೇವೆ. ಅಹಿಂಸಾ ಪರಮೋ ಧರ್ಮವನ್ನು ಪಾಲನೆ ಮಾಡುವ ಒಬ್ಬ ಶ್ರೇಷ್ಠ ವ್ಯಕ್ತಿ, ಸಾಮಾನ್ಯ ಅಂತ ಹೇಳೋದಿಲ್ಲ, ಒಬ್ಬ ಶ್ರೇಷ್ಠ ವ್ಯಕ್ತಿ, ಒಂದು ಧರ್ಮ ಪೀಠದ ಪೀಠಾಧೀಶರಾಗಿ ನ್ಯಾಯವನ್ನು ಕೊಡ್ತಕ್ಕಂತಹ ಧರ್ಮಾಧಿಕಾರಿಗಳಿಂದ ಅನ್ಯಾಯ ಆಗ್ಲಿಕ್ಕೆ ಒಂದು ಇರುವೆ ಕೊಲ್ಲದಂಥ ಜೀವಸ್ವಾಮಿ ಅವ್ರದ್ದು. ಒಂದು ಇರುವೆಗೆ ಕೂಡ ಅವರು ಕೆಟ್ಟದ್ದನ್ನು ಬಯಸದೇ ಇರುವಂಥವರು. ನೂರಾರು ಹೆಣಗಳು, ಸಾವಿರಾರು ಹೆಣಗಳು, ನೂರಾರು ಹೆಣ್ಣು ಮಕ್ಕಳ ಮೇಲೆ ವಕ್ರದೃಷ್ಟಿ ಬೀರಲು ಸಾಧ್ಯವೇ? ರಾಜ್ಯ ಮುಕುಟದಲ್ಲಿ ಕುಳಿತುಕೊಂಡಂತಹ ಎಲ್ಲ ರಾಜಕಾರಣಿಗಳಿಗೆ ನಾವು ಈ ಮುಖಾಂತರವಾಗಿ ಕೇಳ್ತೇವೆ, ಹಿಂದೂ ಮುಸಲ್ಮಾನವಿಲ್ಲದೆ ನೀವು ರಾಜಕೀಯ ಮಾಡಲಿಕ್ಕೆ ಸಾಧ್ಯ ಇದೆಯಾ? ಆ ಮಂಜುನಾಥ ಸ್ವಾಮಿಯನ್ನು ಬಿಟ್ಟು ನಿಮ್ಮಿಂದ ರಾಜಕಾರಣ ಮಾಡಲಿಕ್ಕೆ ಸಾಧ್ಯವಿದೆಯಾ? ಬೇಕು ನಿಮಗೆ ರಾಜಕಾರಣ ಮಾಡಲಿಕ್ಕೆ, ನನ್ನ ಧರ್ಮ ಬೇಕು. ಆ ಧರ್ಮದ ಮೇಲೆ ಒಬ್ಬ ಬೆರಳು ಮಾಡಬೇಕಾದ್ರೆ ನಿಮಗೆ ಆ ಧರ್ಮ ಬೇಡವಾ? ಆ ಮಂಜುನಾಥ ಸ್ವಾಮಿ ಬೇಡವಾ? ನಿಮ್ಮ ಆತ್ಮಸಾಕ್ಷಿಯನ್ನು ಒಂದು ಸರ್ತಿ ಕೇಳ್ಕೊಳ್ಳಿ. ಇದು ಲೋಕ ಪ್ರತೀತಿ, ಲೋಕರೂಢಿಯಾದಂಥ ಒಂದು ಮಾತಿದೆ. ಮಾತು ಬಿಡದ ಮಂಜುನಾಥ. ಏನು? ಮಾತು ಬಿಡದ ಮಂಜುನಾಥ. ಮಾತು ಬಿಡುವುದಿಲ್ಲ ಮಂಜುನಾಥ, ಒಂದಿನ ಹಿಡಿತಾನೆ. ಅದಕ್ಕೆ ಉತ್ತರ ಈಗಲೇ ಸಿಗ್ತಾ ಇದೆ. ಅಣ್ಣಪ್ಪ ಸ್ವಾಮಿ ಸುಮ್ಮನೆ ಕೂತಿಲ್ಲ ಅಲ್ಲಿ. ಇನ್ನೂ ಒಂದು ಹೆಗ್ಗಡೆಯವರನ್ನು ಮಾತನಾಡುವ ಮಂಜುನಾಥ ಅಂತ ಕರೀತಾರೆ. ಅವರು ಸುಮ್ಮನೆ ಕುಳಿತುಕೊಂಡಿರೋದರಿಂದಾಗಿ ಇವತ್ತು ದೇಶ ಶಾಂತವಾಗಿದೆ. ಆ ಹೆಗ್ಗಡೆಯವರಿಗೆ ಬಾಲ್ಯಾವಸ್ಥೆಯಲ್ಲಿಯೇ ನನ್ನ ಧರ್ಮಗುರುಗಳು ಅವರಿಗೆ ಬೋಧನೆ ಮಾಡಿರ್ತಾರೆ ಸಂಯಮವನ್ನು. ಸಂಯಮದಿಂದ ಇರಬೇಕು, ಅಹಿಂಸಾ ಧರ್ಮವನ್ನು ಪಾಲನೆ ಮಾಡಬೇಕು. ಅವರು ಆ ಸಂಯಮವನ್ನು ಧಾರಣೆ ಮಾಡಿಕೊಂಡು ಈ ಕ್ಷೇತ್ರದಲ್ಲಿ ಕುಳಿತಿರೋದ್ರಿಂದ ದೇಶ, ರಾಜ್ಯ ಶಾಂತವಾಗಿದೆ. ಗತವೈಭವವನ್ನು ಒಂದು ಸರ್ತಿ ನೋಡಿ. ಬೆಂಗಳೂರು ರಕ್ಷಣೆ ಮಾಡಲಿಕ್ಕೆ ಆಯ್ತಾ ನಿಮ್ಮ ಕೈಯಲ್ಲಿ? ಸಾಮಾಜಿಕ ಮಾಧ್ಯಮದಲ್ಲಿ ಯಾವುದೋ ಒಂದು ಧರ್ಮದ ಬಗ್ಗೆ ಯಾರೋ ಒಬ್ಬ ಅವಹೇಳನಕಾರಿಯಾದ ಪೋಸ್ಟ್ ಹಾಕಿದಾಗ ಬೆಂಗಳೂರಿನ ಒಂದು ಭಾಗ ಬೆಂಕಿ ಹತ್ತಿ ಉರಿಯಿತು. ಏನು ಮಾಡಲಿಕ್ಕೆ ಸಾಧ್ಯ ಆಯಿತು ನಿಮ್ಮಿಂದ? ಹುಬ್ಬಳ್ಳಿಯ ಒಂದು ಭಾಗವನ್ನು ಬೆಂಕಿ ಹಚ್ಚಿ ಪೊಲೀಸ್ ಠಾಣೆಗೆ ಬೆಂಕಿ ಹಾಕಲಾಯಿತು. ಏನು ಮಾಡಲಿಕ್ಕಾಯ್ತು ಸ್ವಾಮಿ ನಿಮ್ಮ ಕೈಯಿಂದ?
ಅವರು ಇವತ್ತು ಮಾತನಾಡದೆ ಮಾತನಾಡುವ ಮಂಜುನಾಥ ಮಾತನಾಡದೆ ಕುಳಿತಿರುವುದರಿಂದ ವಿಧಾನಸೌಧದಲ್ಲಿ ಆರಾಮಾಗಿ ನೀವು ಕೂತ್ಕೊಂಡಿದ್ದೀರಿ. ಅವರೇನಾದರೂ ಕರೆ ಕೊಟ್ಟಿದ್ರೆ, ಅವರ ಭಕ್ತವೃಂದಕ್ಕೆ ಒಂದು ಕರೆ ಕೊಟ್ಟಿದ್ರೆ ಏನಾಗ್ತಿತ್ತು ಸ್ವಾಮಿ? ವಿಚಾರ ಬೇಡವಾ? ಒಂದು ಗಾದೆ ಮಾತಿದೆ, ಬಗ್ಗಿದವನಿಗೆ ಒಂದು ಗುದ್ದು ಜಾಸ್ತಿ ಅಂತೆ. ಅವರು ಸಮಾಧಾನದಿಂದ ಇರುವಾಗ ಬಾಯಿಗೆ ಬಂದದ್ದು ಮಾತನಾಡುವುದಾ? ಎಲ್ಲ ಹಿಂದೂ ಬಾಂಧವರಿಗೆ ನಾವೊಂದು ಕತೆ ಮುಖಾಂತರ ನಿಮ್ಮ ಮುಂದಿನ ನೀವು ತಿಳ್ಕೊಳ್ಳಿ. ಒಂದಷ್ಟು ಕಾಡಿನಲ್ಲಿ ಮೊಲಗಳಿದ್ವಂತೆ. ಆ ಮೊಲಗಳನ್ನು ಜೊತೆಗಿದ್ದ ಪ್ರಾಣಿಗಳೆಲ್ಲವೂ ಭಕ್ಷಿಸ್ತಾ ಇತ್ತಂತೆ. ಸಾಕಾಗೋಯ್ತು ಅವುಗಳ ಕೈಯಲ್ಲಿ. ಮನುಷ್ಯ ಪ್ರಾಣಿ ಕೂಡ ಅವುಗಳನ್ನ ಕೊಲ್ತಾ ಇದ್ದಂತೆ. ನಾಲ್ಕೂ ದಿಕ್ಕಿನಿಂದ ಆ ಮೊಲಗಳಿಗೆ ರಕ್ಷಣೆ ಅನ್ನೋದಿಲ್ಲ. ಎಲ್ಲರೂ ನಮ್ಮ ಮೇಲೆ ಆಕ್ರಮಣ ಮಾಡ್ತಾ ಇದ್ದಾರೆ, ದಾಳಿ ಮಾಡ್ತಾ ಇದ್ದಾರೆ ಅಂತ ಹೇಳಿ ಆ ಎಲ್ಲ ಮೊಲಗಳು ನಿರ್ಣಯ ಮಾಡ್ತದಂತೆ, ನಾವೆಲ್ಲರೂ ಸೇರಿಕೊಂಡು ಆತ್ಮಹತ್ಯೆ ಮಾಡ್ಕೊಂಡ್ಬಿಡೋಣ, ನಾವೆಲ್ಲರೂ ಸೇರಿಕೊಂಡು ಆತ್ಮಹತ್ಯೆ ಮಾಡ್ಕೊಂಡ್ಬಿಡೋಣ. ಆಮೇಲೆ ಇವ್ರು ಯಾರನ್ನು ಕೊಲ್ತಾರೆ, ಯಾರನ್ನು ಹೊಡಿತಾರೆ ನೋಡೋಣ ನಾವು. ಅದರಲ್ಲಿ ಕೆಲವೊಂದು ಬುದ್ಧಿಜೀವಿಗಳಿದ್ವಂತೆ. ಅವು ಹೇಳ್ತವೆ, ಇವ್ರನ್ನೆಲ್ಲ ಹೇಗಾದರೂ ಮಾಡಿ ತಡಿಬೇಕಲ್ಲ. ಹೇಗೆ ತಡೆಯೋದು? ಆ ಧರ್ಮದ ಮೇಲೆ ಬಂದಂಥ ಕಳಂಕವನ್ನು ಯಾವ ರೀತಿ ಆದರೂ ನಾನು ತಡೆದು ನಿಲ್ಲಿಸಬೇಕಲ್ಲ. ಅವಾಗ ಇವರೆಲ್ಲರೂ ಹೋಗ್ತಾರೆ. ಏನು ಸ್ವಾಮಿ ಹೆಸರುಗಳು ಕೊಡ್ತೀರಿ ನೀವು? ನೇತ್ರಾವತಿ ಫೈಲ್ಸ್, ಧರ್ಮಸ್ಥಳ ಫೈಲ್ಸ್, ಬುರುಡೆ ಫೈಲ್ಸ್. ನೋಡಿದವರೆಲ್ಲ ಹಾರ್ಟ್ ಅಟ್ಯಾಕ್ ಬಂದು ಸತ್ತೋಗ್ಬೇಕು. ಆ ರೀತಿಯಾದಂಥ ವರ್ಣನೆಗಳನ್ನು ಜನರ ಮನಸ್ಸಿನ ಮೇಲೆ ನೀವು ಬೀರ್ತಾ ಇದ್ದೀರಿ. ನಾವು ಅವರನ್ನು ಏನಂತ ಕರಿತೀವಿ ಗೊತ್ತಾ? ಧರ್ಮ ವಿರೋಧಿಗಳಂತ ಕರೆಯೋದಿಲ್ಲ, ಮಾನಸಿಕ ಭಯೋತ್ಪಾದಕರು ಅಂತ ಕರೀತೇವೆ. ದೇಶವನ್ನು ಹಾಳು ಮಾಡಲು ಬಂದಂಥ ಭಯೋತ್ಪಾದಕರು ಇವರೆಲ್ಲ. ಬುರುಡೆ ಬಿಡ್ತಾ ಹೋದರು, ಅವರೇ ಬುರುಡೆ ಕತೆ ಕಟ್ಟಿದ್ರು. ಈ ಮೊಲಗಳೆಲ್ಲ ಸಾಮೂಹಿಕ ಆತ್ಮಹತ್ಯೆ ಮಾಡ್ಕೊಳ್ಬೇಕು ಅಂತ ಹೋದಾಗ ಆ ಜಾಗದಲ್ಲಿ ಒಂದಷ್ಟು ಜನ ತಡೆ ಹಿಡಿತಾರೆ. ಯಾರು ಬುದ್ಧಿಜೀವಿಗಳಿದ್ರಲ್ಲ ಅವರು ಆ ಮೊಲಗಳನ್ನು ತಡೆ ಹಿಡಿತಾರೆ. ಬೇಡ ಬೇಡ ನಿಂತ್ಕೊಳ್ಳಿ, ಯಾರು ಆತ್ಮಹತ್ಯೆ ಮಾಡ್ಕೊಳ್ಬೇಡಿ. ಯಾಕೆ? ಆ ಸಮಯದಲ್ಲಿ ಹೇಳ್ತದೆ, ನಿಮ್ಮನ್ನೂ ಕಂಡು ಭಯಪಡುವವರಿದ್ದಾರೆ, ನೋಡಲ್ಲಿ ಹೊಳೆ ಹಾರಲಿಕ್ಕೆ ಕಪ್ಪೆಗಳೆಲ್ಲವೂ ನಿಮ್ಮನ್ನು ನೋಡಿ ಹೆದರ್ಕೊಂಡು ಹಾರು ಹೋಗಿದೆ. ಹಾಗಾಗಿ ನಿಮ್ಮನ್ನೂ ಕಂಡು ಹೆದರುವರಿದ್ದಾರೆ, ನೀವು ಯಾರೂ ಆತ್ಮಹತ್ಯೆ ಮಾಡ್ಕೊಳ್ಬೇಡಿ, ನಡೀರಿ ಧರ್ಮ ರಕ್ಷಣೆ ಮಾಡೋಣ ಅಂತೇಳಿ ಕರ್ಕೊಂಡು ಬಂದಾಗ ಈ ಭೂಮಿ ಮೇಲೆ ಇನ್ನೂ ಧರ್ಮ ನೆಲೆ ನಿಂತಿದೆ. ಹಾಗಾಗಿ ನಾವು ಯಾರನ್ನು ಕಂಡು ಭಯಪಡುವ ಅವಶ್ಯಕತೆ ಇಲ್ಲ. ಈ ವೇದಿಕೆ ಮುಖಾಂತರ ತಮ್ಮೆಲ್ಲರಿಗೂ ಇವರು ಮಾಡಿರುವ ಷಡ್ಯಂತ್ರವನ್ನು ನಿಮಗೆ ತಿಳಿಸ್ತೇವೆ ನೋಡಿ. ತಾಯಿ ಜ್ವಾಲಾಮಾಲಿನಿ ದೇವಿ ವೀರಶೈವ ಲಿಂಗಾಯತರ ದೇವಿ ಅಂತ ಇವರೇ ಇದು ಪ್ರಚಾರ ಮಾಡ್ತಾ ಕೂತ್ಕೊಂಡಿದ್ದಾರೆ. ಶ್ರೀ ಕ್ಷೇತ್ರ ಧರ್ಮಸ್ಥಳದ ವೀರೇಂದ್ರ ಹೆಗ್ಗಡೆ ಅವರು ನರಸಿಂಹರಾಜಪುರದ ಹಿಂದಿನ ಶ್ರೀಗಳನ್ನು ಕರೆಂಟ್ ಕೊಟ್ಟು ಸಾಯಿಸಿದ್ದಾರೆ ಅಂತೇಳಿ ಇವರು ವರ್ಣನೆ ಮಾಡ್ಕೊಂಡು ಹೋಗ್ತಿದ್ದಾರೆ. ಸತ್ಯ ಅವ್ರಿಗೇನು ಗೊತ್ತಿದೆ? ನಮಗೆ ಗೊತ್ತಿದೆ. 10 ವರ್ಷಗಳ ಹಿಂದೆ ಇದೇ ಧರ್ಮಸ್ಥಳದ ಬೀಡಿನಲ್ಲಿ ನಾವು ಬಂದು ಕುಳಿತುಕೊಂಡಾಗ ಆ ಧರ್ಮಪೀಠದ ದೀಕ್ಷೆಯನ್ನು ನಮಗೆ ತೆಗೆದುಕೊಳ್ಳಿ ಅಂದಾಗ ನಾವು ಇವ್ರು ಯಾರ ಕೈಗೂ ಸಿಗಲಿಲ್ಲ. ನಮ್ಮ ಗುರುಗಳಿಗೂ ನಾವು ಬೆಲೆ ಕೊಡಲಿಲ್ಲ. ನಾನು ಬೇಡ, ದೀಕ್ಷೆ ಬೇಡ, ದೀಕ್ಷೆ ತೆಗೆದುಕೊಳ್ಳುವುದಿಲ್ಲ ಅಂತ ಹೇಳಿದಾಗ ಇದೇ ಧರ್ಮಾಧಿಕಾರಿಗಳು, ಇದೇ ಧರ್ಮಪೀಠವನ್ನು ಅಲಂಕರಿಸಿದ ವೀರೇಂದ್ರ ಹೆಗ್ಗಡೆಯವರು ಒಂದು ಮಾತಿನಲ್ಲಿ ಮುಗಿಸಿದ್ರು. ಏನಪ್ಪ ಅಂತಂದರೆ, ಅಪೇಕ್ಷೆ ಪಡಬೇಡಿ, ಉಪೇಕ್ಷೆ ಮಾಡಬೇಡಿ ಅಂತ ಹೇಳಿ. ಇದೇ ಧರ್ಮಸ್ಥಳ ಕ್ಷೇತ್ರ ಆ ತಾಯಿ ಜ್ವಾಲಾಮಾಲಿನಿ ದೇವಿಯ ಕ್ಷೇತ್ರವನ್ನು ರಕ್ಷಣೆ ಮಾಡಿದೆ. ಅವರು ಹೇಳ್ತಾರೆ, ಅಪಪ್ರಚಾರವನ್ನು ಮಾಡಲಿಕ್ಕೆ ಇದಕ್ಕಿಂತಲೂ ದೊಡ್ಡ ಹುನ್ನಾರ ಬೇಕೆ? ಇವರುಗಳ ಷಡ್ಯಂತ್ರವನ್ನು ಬಯಲೆಳಿಲಿಕ್ಕೆ ಇವತ್ತು SIT ಕೆಲಸ ಮಾಡ್ತಾ ಇದೆ. ಒಬ್ಬ ಪತ್ರಕರ್ತರು ಕೇಳ್ತಾರೆ, NIA ಬೇಡಿಕೆ ಇದೆ. ಮಾಡಿ ಸ್ವಾಮಿ, ಏನು ಮಾಡಿದ್ರು ನಿಮಗೆ ಸಿಗುವ ಉತ್ತರ ಶೂನ್ಯ. ಯಾಕಂದ್ರೆ ಅಲ್ಲಿ ಅಣ್ಣಪ್ಪ ಸ್ವಾಮಿ ಉತ್ತರ ಕೊಡಲಿಕ್ಕೆ ನಿಂತ್ಕೊಂಡಿದ್ದಾನೆ. ಆ ಧರ್ಮಪೀಠವನ್ನು ರಕ್ಷಣೆ ಮಾಡಲಿಕ್ಕೆ ಅಣ್ಣಪ್ಪ ಸ್ವಾಮಿ ನಿಂತ್ಕೊಂಡಿದ್ದಾನೆ. ಆ ಧರ್ಮ ದೇವತೆಗಳ ಮನವೊಲಿಸಿ ಮಂಜುನಾಥ ಸ್ವಾಮಿಯನ್ನು ಇಲ್ಲಿ ನೆಲೆ ನಿಲ್ಲುವಂತೆ ಮಾಡಿದ್ದು ಆ ಅಣ್ಣಪ್ಪ ಸ್ವಾಮಿ. ಇವತ್ತು ಅಣ್ಣಪ್ಪ ಸ್ವಾಮಿಯ ಬೆಂಬಲ ಮತ್ತು ಎಲ್ಲ ಪೂಜ್ಯ ಭಟ್ಟಾರಕ ಶ್ರೀಗಳ ಬೆಂಬಲ. ಭಟ್ಟಾರಕ ಶ್ರೀಗಳು ಮಾತ್ರ ಅಲ್ಲ, ಒಬ್ಬೊಬ್ಬ ಭಟ್ಟಾರಕರ ಹಿಂದೆ ಒಂದಷ್ಟು ಸಮಾಜಗಳಿದೆ. ಆ ಸಮಾಜದ ಟ್ರೈಲರ್ ನೀವೆಲ್ಲ ಇಲ್ಲಿ ಕುಳಿತುಕೊಂಡು ಇಲ್ಲಿ ಬಂದು ನೀವು ಬೆಂಬಲ ಸೂಚಿಸಿದ್ದೀರಲ್ಲ, ನೀವ್ಯಾರೂ ಒಬ್ಬ ವ್ಯಕ್ತಿ ಅಲ್ಲ, ಲಕ್ಷ ವ್ಯಕ್ತಿಗೆ ಸಮಾನ. ಇವತ್ತು ಸರ್ಕಾರ ಯೋಚನೆ ಮಾಡ್ಬೋದು, ಅಲ್ಪಸಂಖ್ಯಾತರು ಏನು ಮಾಡಲಿಕ್ಕೆ ಸಾಧ್ಯ ಅಂತೇಳಿ. ಆನೆ ಉರುಳಿಸ್ಲಿಕ್ಕೆ ಇನ್ನೊಂದು ಆನೆನೇ ಬರಬೇಕಂತಿಲ್ಲ.
ಒಂದು ಇರುವೆ ಬಂದರೂ ಸಾಕು ಸ್ವಾಮಿ. ಅಲ್ಪಸಂಖ್ಯಾತರಾಗಿರ್ಬೋದು, ದೇಶದ ಬೆಳವಣಿಗೆಗೆ ನಮ್ಮ ಬಹುಪಾಲಿನ ಕಾಂಟ್ರಿಬ್ಯೂಷನ್ ಏನಿದೆ ಅಂತೇಳಿ ಒಂದು ಸರ್ತಿ ನೀವು ತೆಗೆದು ನೋಡಿ. ದೇಶಕ್ಕಾಗಿ ನಾವೇನು ಕೊಡುಗೆ ಕೊಟ್ಟಿದ್ದೀವಿ ಅನ್ನೋದನ್ನು ನೋಡಿ. ಇವತ್ತಲ್ಲ, ಅನಾದಿ ಕಾಲದಿಂದಲೂ ಈ ದೇಶವನ್ನು ಸಂರಕ್ಷಿಸ್ತಾ ಬಂದಿದ್ದು ಅದೇ ಮೂಲ ಜೈನ ಧರ್ಮ. ಇವತ್ತು ಧರ್ಮದ ಮೂಲದಿಂದ ನೀವು ಜಾತಿ ರಾಜಕಾರಣ ಮಾಡಿ ಆ ಧರ್ಮವನ್ನು, ಆ ಧರ್ಮಾಧಿಕಾರಿಗಳಿಂದ ಆ ಕ್ಷೇತ್ರವನ್ನು ಕಿತ್ತುಕೊಳ್ಳೋಕ್ಕೆ ಹೋದರೆ ಯಾವುದೇ ಕಾರಣಕ್ಕೂ ನಾವ್ಯಾರೂ ಸಹಿಸಿಕೊಂಡು ಸುಮ್ಮನಿರುವುದಿಲ್ಲ. ಇವತ್ತು ಮಾಧ್ಯಮದ ಮುಖಾಂತರ ಎಲ್ಲರಿಗೂ ನಾವು ಮನವರಿಕೆ ಮಾಡಿಕೊಳ್ಳುವುದಿಷ್ಟೇ, ಇಲ್ಲಿ ಯಾವುದೇ ರೀತಿಯಾದಂಥ ಅನ್ಯಾಯ ನಡೆದಿಲ್ಲ. ನಾವು ಹೆಗ್ಗಡೆಯವರಿಗೆ ಬೆಂಬಲಿಸೋದಂತ ಹೇಳ್ತಾ ಇಲ್ಲ, ಧೈರ್ಯ ತುಂಬ್ತಾ ಇದ್ದೇವೆ. ಇಂಥ 1000 ಕಿಡಿಗೇಡಿ ಬಳಲಿ, ಇಂಥ 1000 ಷಡ್ಯಂತ್ರಗಳನ್ನು ರೂಪಿಸಲಿ. ಅಣ್ಣಪ್ಪ ಸ್ವಾಮಿ, ನೀವು ನಂಬಿರುವ ನಮೋಕಾರ ಮಂತ್ರ, ನೀವು ನಂಬಿರುವ ಜೈನ ಧರ್ಮ, ನೀವು ನಂಬಿರುವ ಗುರುಪೀಠ ಯಾವತ್ತೂ ನಿಮ್ಮ ಮೇಲೆ ಆಶೀರ್ವಾದಪೂರ್ವಕವಾದ ಛತ್ರಿಯನ್ನು ಹಿಡಿದಿರುವಾಗ ಯಾವುದೇ ಕಳಂಕಗಳು ನಿಮ್ಮನ್ನು ಬಂದು ಏನೂ ಮಾಡಲು ಸಾಧ್ಯವಿಲ್ಲ. ಈ ಕ್ಷೇತ್ರದಲ್ಲಿ ಧರ್ಮ ನೆಲೆ ನಿಂತಿದೆ, ನಿಂತಿರುತ್ತೆ, ಇವತ್ತು ಇದೆ, ನಾಳೆ ಇರುತ್ತದೆ ಅಂತ ಹೇಳ್ತಾ ಈ ಕಾರ್ಯಕ್ರಮದಲ್ಲಿ ಹೆಗ್ಗಡೆಯವರಿಗೆ 76 ವರ್ಷ ಆಗಿದೆ ಸ್ವಾಮಿ. ಅವ್ರಿಗೆ ಅವ್ರ ವಯಸ್ಸಿಗೆ ಮರ್ಯಾದೆ ಕೊಡೋದು ಬೇಡವಾ? ಬೆಲೆ ಕೊಡೋದು ಬೇಡವಾ? ನಿನ್ನ ತಾತನಿಗಾದ ವಯಸ್ಸಾಗಿದೆ, ಅವರಿಗೆ ಏಕವಚನದಲ್ಲಿ ಮಾತನಾಡುವಾಗ ಆ ನಾಲಿಗೆ ಹೇಗೆ ಬಂತು ನಿನಗೆ? ಮಂಜುನಾಥ ಸ್ವಾಮಿಯನ್ನು ಈ ರೀತಿಯಾಗಿ ಅಪಪ್ರಚಾರ ಮಾಡಿ ಹೊಟ್ಟೆ ತುಂಬಿಸಿಕೊಳ್ಳುವಂಥ ಪಾಡು ನಿನಗೆ ಬಂತಲ್ಲ ಅಂತ ಹೇಳಿ ನಮಗೆ ಕರುಣಾಜನಕವಾಗ್ತದೆ. ಹೊಟ್ಟೆ ತುಂಬಿಸ್ಕೊಳ್ಬೇಕು ಅಂತಂದರೆ ನಿತ್ಯ ಅನ್ನದಾಸೋಹ ಆಗ್ತದೆ, ಬಂದು ಅನ್ನ ತುಂಬಿಸ್ಕೊ. ಹೆಗ್ಗಡೆಯವರಿಗೆ ಮತ್ತು ಧರ್ಮಕ್ಕೆ ಅಪಪ್ರಚಾರ ಮಾಡಿ ಹೊಟ್ಟೆ ತುಂಬಿಸಿಕೊಳ್ಳುವ ಕೆಲಸ ಮಾಡಬೇಡಿ. ನ್ಯಾಯಪರವಾದಂತಹ ಹೋರಾಟವನ್ನು ನೀವು ಮಾಡಿದ್ದೇ ಆಗಿದ್ದರೆ ಆ ಮಂಜುನಾಥ ಸ್ವಾಮಿನೇ ನಿಮಗೆ ನ್ಯಾಯ ಕೊಡಿಸ್ತಾ ಇದ್ದರು. ನಿಮ್ಮ ಹೋರಾಟದಲ್ಲಿ ಯಾವುದೇ ರೀತಿಯಾದಂಥ ತಿರುಳಿಲ್ಲ ಅನ್ನೋದನ್ನು ಇವತ್ತು ಸರ್ಕಾರವೂ ಸಾಬೀತುಪಡಿಸ್ತಾ ಇದೆ, ಧರ್ಮವೂ ಸಾಬೀತುಪಡಿಸ್ತಾ ಇದೆ. ಸಾರ್ವಜನಿಕರೆಲ್ಲರೂ ನಿಮ್ಮ ಆ ಬೆಳವಣಿಗೆಯನ್ನು ಕಾಣ್ತಾ ಇದ್ದಾರೆ. ಹಾಗಾಗಿ ಆ ಅಣ್ಣಪ್ಪ ಸ್ವಾಮಿ, ಮಂಜುನಾಥ ಸ್ವಾಮಿ, ತಾಯಿ ಜ್ವಾಲಾಮಾಲಿನಿ ಅಮ್ಮನವರು ಸದಾ ಹೆಗ್ಗಡೆ ಪರಿವಾರವನ್ನು ಹೀಗೆ ರಕ್ಷಣೆ ಮಾಡಲಿ. ಈ ಹಿಂದೆ ಏನು ಈ ಧರ್ಮಪೀಠವನ್ನು ಕಾಯ್ದಿದ್ದಾರೆ, ಮುಂದೆಯೂ ಅದೇ ರೀತಿ ಕಾಯಲಿ ಅಂತ ಹೇಳ್ತಾ ಎಲ್ಲರಿಗೂ ಧರ್ಮ ವೃದ್ಧಿಯಾಗಲಿ. ವರ್ಧತಾಂ ಚಿನುಶಾಸನಂ. ಸ್ವಸ್ತಿ ಶ್ರೀ ಲಕ್ಷ್ಮೀಸೇನ ಭಟ್ಟಾರಕ ಪಟ್ಟಾಚಾರ್ಯವರೇ ಮಾ ಸ್ವಾಮೀಜಿ ಕಿ. ಪಾವನ ಸಂದೇಶವನ್ನು ಕೊಟ್ಟಿರ್ತಕ್ಕಂತಹ ಸ್ವಾಮೀಜಿಗೆ ತ್ರಿವಾರ ಇಚ್ಛಾಮಿಗಳನ್ನು ಸಲ್ಲಿಸ್ತಾ ಇದ್ದೇವೆ. ಮುಂದಕ್ಕೆ ಸ್ವಸ್ತಿ ಶ್ರೀ ಸೌರಭಸೇನ ಭಟ್ಟಾರಕ ಪಟ್ಟಾಚಾರ್ಯವರೇ ಮಾ ಸ್ವಾಮೀಜಿ, ಜೈನ ಮಠ ತಿಜಾರ, ರಾಜಸ್ಥಾನ. ಪೂಜ್ಯ ಸ್ವಾಮೀಜಿಯವರು ಪಾವನ ಸಂದೇಶವನ್ನು ನೀಡಬೇಕು ಅಂತೇಳಿ ನಾವು ಕ್ಷೇತ್ರದ ಪರವಾಗಿ ಸೇರಿರುವ ಎಲ್ಲ ಶ್ರಾವಕರ ಪರವಾಗಿ ವಿನಂತಿಸಿಕೊಳ್ಳುತ್ತಾ ಇದ್ದೇವೆ. ಇದೀಗ ಸ್ವಸ್ತಿ ಶ್ರೀ ಸೌರಭಸೇನ ಭಟ್ಟಾರಕ ಪಟ್ಟಾಚಾರ್ಯವರೇ ಮಾ ಸ್ವಾಮೀಜಿ, ಜೈನ ಮಠ ತಿಜಾರ, ರಾಜಸ್ಥಾನ, ಇವರು ಪಾವನ ಸಂದೇಶವನ್ನು ನೀಡಬೇಕು ಅಂತೇಳಿ ಅವರಲ್ಲಿ ವಿನಂತಿಸಿಕೊಳ್ಳುತ್ತಾ ಇದ್ದೇವೆ. मंगलम भगवान वीरो, मंगलम गौतम गुणी, मंगलम कुंदात्यो, जैन धर्मोस्तु मंगलम. बोलो चिंतामणि पार्श्वनाथ भगवान की, अंतिम तीर्थंकर महावीर स्वामी की, विश्व धर्म की. भव्य आत्माओं, हम लोग यहाँ स्टेज पे बैठे हैं, सब सामूहिकों में इच्छा में करते हुए मैं ओनली 4 शब्द बोलना चाहता हूँ, क्योंकि टाइम हो चुका है. देखिए, जीवन में कष्ट किसको आया है, उपसर्ग किसको आया है? तीर्थंकर को उपसर्ग आया है. जिस व्यक्ति पूर्व भव में जिसके अति का अतिशय पुण्य होता है, उसके ऊपर ही उपसर्ग आता है. ऐसे हमारे वीरेंद्र हेगड़े जी हैं, धर्मस्थल के हैं, इनको ऊपर उपसर्ग आया है. ये उपसर्ग तीर्थंकर आया है और हम, आप और इनके लिए कुछ भी नहीं है. जिसके ऊपर उपसर्ग आता है वही जीवन में सक्सेसफुल होता है. भव्य आत्माओं, हम और आप मिलकर के इस क्षेत्र को और हेगड़े साहब को हम लोग, क्योंकि दक्षिण से लेके उत्तर तक दान पुण्य हो, वात्सल्य हो, करुणा हो, प्रेम हो, 50 साल से वो लोग इस धर्म की कार्य कर रहे हैं.
उनके लिए मेरा बहुत बहुत आशीर्वाद है, बहुत शुभकामना है, क्योंकि हम लोग उपसर्ग तो आता रहता है, इस उपसर्ग जिस व्यक्ति ने एक एक शब्द उनके लिए बोला है वो गलत है, क्योंकि ऐसे व्यक्ति जीवन में दुर्लभ ही मिलते हैं, क्योंकि दक्षिण से लेकर उत्तर तक पूरे विश्व के अंदर, पूरे देश के अंदर, या कर्नाटक हो, महाराष्ट्र हो, या दिल्ली हो, या राजस्थान हो, कहीं भी एक धर्मस्थल का ऐसा नाम है हर बच्चा जानता है। भव्य आत्माओं, मेरा बहुत बहुत शुभकामनाएं। सब लोग, हर गांव के लोग यहाँ आकर के इस कार्य को आप लोग समर्थन दिया है, मेरा बहुत बहुत शुभकामना है, बहुत बहुत मंगल आशीर्वाद। ओम नमः। स्वस्ति श्री सौरभसेन भट्टारक पट्टाचार्य महास्वामी जी की, बोले अहिंसा परमो धर्म की, बोले बाहुबली भगवान की, बोले चंद्रनाथ स्वामी भगवान की, बोले ಮಂಜುನಾಥ ಸ್ವಾಮಿ ಭಗವಾನ್ की। ಮುಂದಕ್ಕೆ ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯವನ್ನು ಕೊಟ್ಟಿರತಕ್ಕಂತಹ ಸ್ವಸ್ತಿ ಶ್ರೀ ವೃಷಭಸೇನ ಭಟ್ಟಾರಕ ಪಟ್ಟಾಚಾರ್ಯವರೇ ಮಹಾಸ್ವಾಮೀಜಿ, ಜೈನಮಠ ಲಕ್ಕವಳ್ಳಿ, ಪೂಜ್ಯ ಸ್ವಾಮೀಜಿಯವರು ಪಾವನ ಸಂದೇಶವನ್ನು ನೀಡಬೇಕು ಅಂತೇಳಿ ವಿನಂತಿಸಿಕೊಳ್ತಾ ಇದ್ದೇವೆ. ಇದೀಗ ಸ್ವಸ್ತಿ ಶ್ರೀ ವೃಷಭಸೇನ ಭಟ್ಟಾರಕ ಪಟ್ಟಾಚಾರ್ಯವರೇ ಮಹಾಸ್ವಾಮೀಜಿ, ಜೈನಮಠ ಲಕ್ಕವಳ್ಳಿ ತಮ್ಮ ಪಾವನ ಸಂದೇಶವನ್ನು ನೀಡ್ತಾ ಇದ್ದಾರೆ. ಆತ್ಮೀಯ ಶ್ರಾವಕರು ದಯವಿಟ್ಟು ಜೈ ಬೋಲೋ ಚುವ್ವಿ ತೀರ್ಥಂಕರ ಭಗವಾನ್ ಕಿ. ಅದು 24 ತೀರ್ಥಂಕರರ ದಿವ್ಯ ಚರಣಾರಗಳನ್ನು ನಮಸ್ಕರಿಸುತ್ತಾ, ವೇದಿಕೆ ಮೇಲಿರ್ತಕ್ಕಂಥ ಭಟ್ಟಾರಕ ಪರಿಷತ್ತಿನ ಅಧ್ಯಕ್ಷರು, ಉಪಾಧ್ಯಕ್ಷರು, ಕಾರ್ಯದರ್ಶಿಗಳು, ಖಜಾನ್ಸಿಗಳು, ಸಮಸ್ತ ಸದಸ್ಯರಿಗೂ, ಸಮಸ್ತ ಭಟ್ಟಾರಕರಿಗೂ ಈ ಚಾಮಿಗಳನ್ನು ಹೇಳ್ತಾ, ವೇದಿಕೆಯಲ್ಲಿರ್ತಕ್ಕಂಥ ಜೈನ ಸಮಾಜದ ಸಮಸ್ತ ಗಣ್ಯತೆಯರಿಗೂ ಧನ್ಯವಾದಗಳನ್ನು ಹೇಳ್ತಾ, ಇಂದು ಧರ್ಮಸ್ಥಳದಲ್ಲೇ ನಡೀತಾ ಇರತಕ್ಕಂಥ ಮಹಾ ವ್ಯವಸ್ಥಿತವಾಗಿರ್ತಕ್ಕಂಥ ಪಿತೂರಿಯ ಈ ವ್ಯವಸ್ಥೆಯಲ್ಲೇ ನಾವೆಲ್ಲರೂ ಸಹಿತ ವೀರೇಂದ್ರ ಹೆಗ್ಗಡೆ ಮತ್ತು ಅವರ ಮನೆತನ ಮತ್ತು ಧರ್ಮಸ್ಥಳಕ್ಕೆ ನಮ್ಮ ಬೆಂಬಲ ಇದೆ ಅಂತ ಹೇಳ್ತಕ್ಕಂಥ ಕಾರ್ಯಕ್ರಮದಲ್ಲೇ ಸೇರಿದ್ದೆ. ಹಿಂದಿನ ಜೈನ ಧರ್ಮದ ಇತಿಹಾಸ ಗತ ವೈಭವಗಳನ್ನು ಮೆಲುಕು ಹಾಕಿಕೊಂಡ್ರೆ ನಾವೀಗ ಜೈನರು ಎಲ್ಲಿ ಇದ್ದೇವೆ ಅಂತಕ್ಕಂಥ ಮಾತನ್ನು ಇಣಿಕಿ ನೋಡಿಕೊಂಡು ನಾವು ಸ್ವಲ್ಪ ರಿಪೇರಿ ಆಗಬೇಕಾಗ್ತಾ ಇದೆ. 24 ತೀರ್ಥಂಕರರ ಬಾವಳಿಯನ್ನು ನೆನೆದರೆ ಅವರು ಎಷ್ಟು ಶ್ರೇಷ್ಠ ಇದ್ದರು. ನೇರವಾಗಿ ಬಾಹುಬಲಿ ಭಗವಾನರು ತಪಸ್ಸನ್ನು ಮಾಡಿ ಮೋಕ್ಷಕ್ಕೆ ಹೋದ್ರಲ್ಲ, ಅವರು ಹೇಗೆ ಇದ್ದರು. ಆ ನಂತರದ ವ್ಯವಸ್ಥೆಯಲ್ಲೇ ಭರತ ಚಕ್ರವರ್ತಿಯನ್ನು ನೆನಪು ಮಾಡಿದರೆ ನಮ್ಮ ಜೈನರ ರಾಜಕೀಯ ಹೇಗಿತ್ತು ಅಂತಕ್ಕಂಥದ್ದನ್ನು ಸ್ಮರಿಸ್ಕೊಂಡ್ರೆ, ಅದರ ನಂತರ ಹೊಯ್ಸಳ ಮಹಾರಾಜ 1900 2000 ಇಸ್ವಿ, 2000 ವರ್ಷದ 2001 ಇಸ್ವಿಯಲ್ಲೇ ಹೆಗಡೆ ಮನೆತನ ಮತ್ತು ಧರ್ಮಸ್ಥಳದ ಚರಿತ್ರೆಯನ್ನು ನಾವು ನೆನಪು ಮಾಡಿಕೊಂಡ್ರೆ ನಿಜವಾಗಿಯೂ ಜೈನ ವಂಶದಲ್ಲೇ ಈ ಹೆಗ್ಗಡೆಯ ಮನೆತನ ಎಷ್ಟು ಶ್ರೇಷ್ಠ ಅಂತಕ್ಕಂಥ ಮಾತನ್ನು ನಾವು ಸ್ಮರಿಸ್ಕೋಬೇಕಾಗ್ತಾ ಇದೆ. ಕಾರಣ ಏನು? ಈ ಕ್ಷೇತ್ರದಲ್ಲಿ ನಡೀತಕ್ಕಂಥ ಚತುರ್ದಾನ, ಈ ಕ್ಷೇತ್ರದಿಂದ ಸಮಸ್ತ ಪ್ರಜೆಗಳಿಗೆ ಕೊಡ್ತಕ್ಕಂಥ ನ್ಯಾಯದಾನ, ಈ ಕ್ಷೇತ್ರದಿಂದ ನಿಜವಾಗಿಯೂ ಎಲ್ಲ ಸಮಸ್ತ ಸಮಾಜಗಳಿಗೆ ಹೋಗತಕ್ಕಂಥ ಧರ್ಮ ಸಂದೇಶ, ಇದರ ಸಂಗಡ ವೀರೇಂದ್ರ ಹೆಗ್ಗಡೆಯವರು ಅಂತ ಹೇಳಿದರೆ ಮಂಜುನಾಥ ಮಾತಾಡದ ಇದ್ದರೂ ಸಹಿತ ನಿಜವಾದ ಮಂಜುನಾಥನ ಮಾತನ್ನು ಹೇಳ್ತಕ್ಕಂಥ ವ್ಯವಸ್ಥೆಯಲ್ಲಿ ಮಾತಾಡುವ ದೇವರು ವೀರೇಂದ್ರ ಹೆಗ್ಗಡೆಯವರು. ಮತ್ತು ಇತರೆ ಸಮಸ್ಯೆ ಬಂದ ವ್ಯವಸ್ಥೆಯಲ್ಲೇ ನಿಜವಾಗಿಯೂ ಹೆಗಡೆ ಮನೆತನ ಇಷ್ಟೆಲ್ಲ ಗದ್ದಲ ನಡೆದರೂ ಸಹಿತ ಹೆಗ್ಗಡೆಯವರ ಶಾಂತಿ, ಹೆಗ್ಗಡೆಯವರಲ್ಲಿರ್ತಕ್ಕಂಥ ಪ್ರೀತಿ, ಹೆಗ್ಗಡೆಯವರಲ್ಲಿರ್ತಕ್ಕಂಥ ನಗುಮುಖ, ಅವರ ಮನೆತನದಲ್ಲಿರ್ತಕ್ಕಂಥ ನಿಜವಾದ ಪ್ರೀತಿ, ಧರ್ಮದ ವ್ಯವಸ್ಥೆಯನ್ನು ನಾವು ನೋಡಿದರೆ
ನಾವೆಲ್ಲರೂ ನಿಜವಾಗಿಯೂ ಹೆಮ್ಮೆಯಿಂದ ಹೆಗ್ಗಡೆಯವರನ್ನು ಬೆಂಬಲಿಸಬೇಕಾಗ್ತಾ ಇದೆ. ಹೆಗ್ಗಡೆಯವರಂದರೆ ಮಾತಾಡುವ ದೇವರು, ನಡೆದಾಡುವ ದೇವರು, ಸಭೆಯವರಿಗೂ ಸರ್ವರಿಗೂ ಆಶೀರ್ವಾದ ಮಾಡ್ತಕ್ಕಂಥ ದೇವರು ಮತ್ತು ಸರ್ವರಿಗೂ ನ್ಯಾಯದಾನವನ್ನು ಕೊಡ್ತಕ್ಕಂಥ ದೇವರು ಹೆಗ್ಗಡೆಯವರು. ಇವತ್ತು ಇಂಥ ಹೆಗ್ಗಡೆಯವರಿಗೆ ಜೊತೆಗೆ ಶ್ರೀ ಕ್ಷೇತ್ರಕ್ಕೆ ಒಂದು ನಿಜವಾಗಿರತಕ್ಕಂಥ ಒಂದು ಪಿತೂರಿ ನಡೀತಾ ಇದೆ ಅಂತ ಹೇಳಿದರೆ, ಹಿಂದೆ ಆ ಕಾಲದಲ್ಲೇ ರಾಕ್ಷಸರು ಪಿತೂರಿಯನ್ನು ಮಾಡಿ ದೇವತೆಗಳೇ ಕಾಡ್ತಾ ಇದ್ರಲ್ಲ, ಆ ರೀತಿಯಲ್ಲ ಈ ಕ್ಷೇತ್ರವನ್ನ ಮತ್ತು ಧರ್ಮಸ್ಥಳದ ಹೆಗ್ಗಡೆಯವರನ್ನ ಕಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ನಾವು ಸುಮ್ಮನೆ ಇರಬಾರ್ದು. ನಾವು ಜೈನರೆಲ್ಲ ಏನು ಹೇಳ್ತೀವಿ ಅಂದ್ರೆ ಸಂಯಮ ಧರ್ಮಕ್ಕೆ ಜೈ ಅಂತೆ, ಕೊಲ್ಲೋ ಧರ್ಮಕ್ಕೆ ಜೈ ಅಲ್ಲಲ್ಲ, ನಾವು ಅಹಿಂಸೆಯನ್ನು ಮಾಡ್ಲಿಕ್ಕೆ ಇಷ್ಟಪಡಲ್ಲ. ಹಾಗಾದ್ರೆ ಏನಾಗ್ತಾ ಇದೆ, ಈ ವ್ಯವಸ್ಥೆಯನ್ನ ನೋಡಿ ಸರ್ಕಾರ ಏಕೆ ಸುಮ್ಮನೆ ಇದೆ, ಇತರೆ ವ್ಯವಸ್ಥೆಯಲ್ಲ ಎಲ್ಲವೂ ನೋಡಿ ಏಕೆ ಸುಮ್ಮನೆ ಇದ್ದಾರೆ? ಹಾಗಾದ್ರೆ ಇಲ್ಲಿ ಏನು ಪಿತೂರಿ ನಡೆದಿದೆ ಅಂತಕ್ಕಂಥ ವ್ಯವಸ್ಥೆಯ ವಿರೋಧವಾಗಿ ಅದರ ವ್ಯವಸ್ಥಿತವಾಗಿ ನಾವೇನು ಚಿಂತನೆಯನ್ನು ಮಾಡಬೇಕು ಅಂತಕ್ಕಂಥ ಸಂದೇಶವನ್ನು ಕೊಡಬೇಕಾಗಿ ನಾನು ಧರ್ಮಸ್ಥಳಕ್ಕೆ ಬಂದಿದ್ದೆ. ನಿಜವಾದ ಸಂದೇಶ ಈ ಜೈನ ಕ್ಷೇತ್ರ ಹಿಂದೂ ಕ್ಷೇತ್ರದ ಸಮಸ್ತ ವ್ಯವಸ್ಥೆಯಲ್ಲೇ ನಡೀತಕ್ಕಂಥ ಒಂದು ಈ ಕುತಂತ್ರದ ವ್ಯವಸ್ಥೆಯಲ್ಲೇ ನಾವೆಲ್ಲ ಜೈನರು ಏನು ಹೇಳಬೇಕಾಗಿದೆ, ನೀವೆಲ್ಲ ಭಟ್ಟಾರಕರು ಎಲ್ಲ ಸಮಾಜದವರು ಕೂಡಿ ಹೆಗ್ಗಡೆಜಿ ಧರ್ಮಸ್ಥಳ ಕ್ಷೇತ್ರ, ನಾವು ಈ ಕ್ಷೇತ್ರಕ್ಕೆ ಏನೇ ಆಪತ್ತು ಬಂದರೂ ಸಹಿತ ಪದ್ಮಾವತಿ ಅಂದಿನ ಧರಣೇಂದ್ರರು ಪಾರ್ಶ್ವನಾಥನನ್ನ ಕಾಪಾಡಿದಂತೆ ನಾವು ಸಹಿತ ಈ ಕ್ಷೇತ್ರವನ್ನು ಕಾಪಾಡ್ತೇವೆ ಅಂತ ನಾನು, ನಮ್ಮ ಮಠದ ಭಕ್ತರು, ಶಿಷ್ಯರು, ಶ್ರಾವಕರು, ಇಲ್ಲಿ ಕೂತಿರ್ತಕ್ಕಂಥ ಸಮಸ್ತ ಭಟ್ಟಾರಕರು, ಇಲ್ಲಿ ನೆರೆದಿರತಕ್ಕಂಥ ನಿಮ್ಮೆಲ್ಲರ ಪರವಾಗಿ ನಾನು ಪ್ರತಿಜ್ಞಾಪೂರ್ವಕವಾಗಿ ಹೇಳ್ತಾ ಇದ್ದೇವೆ. ಏನೇ ಬಂದರೂ ಸಹಿತ ಹೆಗಡೆ ಮನೆತನಕ್ಕೆ ನಾವು ಬೆಂಬಲವಾಗಿದ್ದೇವೆ. ನಾವು ಹೆಗಡೆ ಮನೆತನ ಏನೇ ಸಮಸ್ಯೆ ಬಂದರೂ ಸಹಿತ ನಾವು ದೀರ್ಘವಾಗಿ ಹೋರಾಟ ಮಾಡ್ತಾ ಇದ್ದೇವೆ. ಕಾರಣ ಏನು ಅಂತ ಹೇಳಿದ್ರೆ, ಜೈನರು ಹೋರಾಟ ಮಾಡ್ತಕ್ಕಂಥ ರಕ್ತಗತದವರೆಲ್ಲ ನಾವು ಯಾವತ್ತು ಹೋರಾಟ ಮಾಡತಕ್ಕಂಥದ್ದು ಹೊಡೆದಾಟ ಇತರೆ ಮಾಡ್ತಕ್ಕಂಥ ವ್ಯವಸ್ಥೆಯಲ್ಲಿ ಜೈನರು ಮುಂದೆ ಹಿಂದೆ ನಾವು. ಆದರೂ ಸಹಿತ ಅನಿವಾರ್ಯವಾಗಿ ಈಗ ನಾವು ಹೋರಾಟ ಮಾಡಲಿಕ್ಕೆ ಸಜ್ಜಾಗಬೇಕಾಗ್ತಾ ಇದೆ. ಎದುರು ಕೂಟಾಗಿರಿ, ದಿನಾ ಒಂದೊಂದು ಹೆಣ ತೆಗಿಯಕ್ಕೆ ಪ್ರಯತ್ನ ಮಾಡಿದ್ರು, ಸಿಗಲಿಲ್ಲ. ದಿನ ಒಂದೊಂದು ಗುದ್ದು ತೆಗೆದ್ರು, ಆ ಗುದ್ದಲ್ಲಿ ಏನೂ ಸಿಗಲಿಲ್ಲ. ದಿನ ಒಂದೊಂದು ರೀತಿಯಲ್ಲಿ ಬೇರೆ ಬೇರೆ ರೀತಿಯಲ್ಲಿ ವ್ಯವಸ್ಥಿತವಾಗಿ ಪ್ರಚಾರ ಆದವು, ಆಗಲಿಲ್ಲ ಅಂದ್ರೂ ಈ ಕರ್ನಾಟಕ ಸರ್ಕಾರ ಏನು ಮಾಡ್ತಾ ಇದೆ, ಸುಳ್ಳನ್ನು ಬೆಂಬಲಿಸ್ತಾ ಇದೆ, ಸುಳ್ಳನ್ನು ಸತ್ಯ ಅಂತ ಮಾಡ್ತಾ ಇದೆ. ಹಾಗಾಗಿ ನಾವೆಲ್ಲರೂ ಸಹಿತ ಹೆಗ್ಗಡೆಯವರ ಫ್ಯಾಮಿಲಿಗೆ ಇವರಿಗೆಲ್ಲರಿಗೂ ಸಹಿತ ಪ್ರತಿಜ್ಞಾಪೂರ್ವಕವಾಗಿ ಬೆಂಬಲಿಸ್ತೀವಿ ಅಂತ ಹೇಳ್ತಾ ನನ್ನ 4 ಮಾತನ್ನು ಮಂಗಲಗೊಳಿಸ್ತಾ ಇದ್ದೆ. ಜೈ ಭೋಲೋ ಹರಿ ಅಹಿಂಸಾ ಪರ್ವೋ ಧರ್ಮಕ್ಕಿ. ವೇದಿಕೆಯಲ್ಲಿ ಪಾವನ ಸಾನ್ನಿಧ್ಯವನ್ನು ಒದಗಿಸಿರ್ತಕ್ಕಂಥ ಸ್ವಸ್ತಿ ಶ್ರೀ ಧರ್ಮಸೇನ ಭಟ್ಟಾರಕ ಪಟ್ಟಾಚಾರ್ಯರೇಮ ಸ್ವಾಮೀಜಿ, ಜೈನ ಮಠ ವರೂರು, ಪಾವನ ಸಂದೇಶವನ್ನು ನೀಡಬೇಕು ಅಂತೇಳಿ ನಾವು ಎಲ್ಲ ಶ್ರಾವಕರ ಪರವಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಶ್ರಾವಕರು ಇನ್ನು ಕೆಲವೇ ಕ್ಷಣಗಳಲ್ಲಿ ನಮ್ಮ ಕಾರ್ಯಕ್ರಮ ಮುಕ್ತಾಯಗೊಳ್ಳುತ್ತ ನಂತರದಲ್ಲಿ ಊಟದ ವ್ಯವಸ್ಥೆಯನ್ನು ಕ್ಷೇತ್ರದ ವತಿಯಿಂದ ಮಾಡಿದ್ದಾರೆ. ದಯವಿಟ್ಟು ಅದನ್ನು ಕೂಡ ಸ್ವೀಕರಿಸಬೇಕು ಅಂತೇಳಿ ವಿನಂತಿಸಿಕೊಳ್ತಾ ಇದ್ದೇವೆ. ಇದೀಗ चिंतामणि पारसनाथ भगवान की, नवग्रह तीर्थंकर भगवान की, परम पूज्य राज संत शिवाचार्य गुरुवश्री गुंदानंद जी महाराज की, सद्धर्म सम्यक बंधुगळे, ಇವತ್ತಿನ ದಿವಸ ಇದ್ದಂಥ ನಾವರೆಲ್ಲರೂ ಕೂಡಿ ಧರ್ಮಸ್ಥಳವನ್ನು ನಾವು ಆಗಮಿಸಿದ್ದೀವಿ. ಇಲ್ಲಿವರೆಗೆ ತವರೆಲ್ಲರೂ ಸುದ್ದ ಪೂಜ್ಯ ಸ್ವಾಮೀಜಿಯವರ ತವರೆಲ್ಲರೂ ಭಾಷಣವನ್ನು ಕೇಳಿದಿರಿ. ನಾವಿಲ್ಲಿ ಯಾತಕ್ಕೋಸ್ಕರ ಬಂದಿದ್ದೇನೋ ಅಂತ ತಮಗೆಲ್ಲರಿಗೂ ಗೊತ್ತಿದ್ದಂಥ ವಿಷಯ ಇದೆ. ಭಾಳ ಹೇಳುವಂಥದ್ದು ಏನೋ ದೊಡ್ಡ ವಿಷಯ ಇಲ್ಲ. ನಾ ಹೇಳೋದು ಒಂದೇ ಒಂದು ಏನಪ್ಪ ಅಂದ್ರೆ, ಪೂಜ್ಯರಾದ ಡಾಕ್ಟರ್ ವೀರೇಂದ್ರ ಹೆಗ್ಗಡೆ ಅವರಾಗಲಿ, ಅದೇ ರೀತಿ ಅವರ ಫ್ಯಾಮಿಲಿಯವ್ರ ಜೊತೆಯಾಗಲಿ ಪೂಜ್ಯ ಗುಣಧರಂದಿ ಮಹಾರಾಜರ ಸದಾಕಾಲ ಆಶೀರ್ವಾದ, ಹಂಗೆ ನಮ್ಮ ಕ್ಷೇತ್ರದ ಆಶೀರ್ವಾದ ಮತ್ತು ನಮ್ಮದು ಸುದ್ದ ಅವರ ಆಶೀರ್ವಾದ ಇದೆ. ಅವರ ಪರಿವಾರ ಜೊತೆಯಾಗಿ ನಾವು ಸದಾಕಾಲ ಅವ್ರ ಜೊತೆ ಇರ್ತೇವೆ ಅಂತೇಳಿ ತಮಗೆ ಹೇಳ್ತಾ,
ಯಾಕಪ್ಪ ಅಂದ್ರೆ ಹಿಂದೆ ಯಾವುದಾಗಿದ್ದವನ್ನು ಷಡ್ಯಂತ್ರದ ಕಾರ್ಯಾಚರಣೆಯನ್ನು ಸ್ಟಾರ್ಟ್ ಆಯ್ತಲ್ಲ, ನಾವೆಲ್ಲ ಬಹಳ ಲೇಟಾಗಿ ಬಂದುಬಿಟ್ಟಿದ್ದೇವೆ. ಆದರೆ ಪೂಜ್ಯ ಗುಣಧರಂದಿ ಮಹಾರಾಜರಿಂದ ಸ್ಟಾರ್ಟಿಂಗನ ಇತ್ತು. ಇನ್ನು 1 ಗುಂಡಿ 2 ಗುಂಡಿ ಚಾಲು ಐತಿ, ನಮ್ಮ 3ನೇ ಗುಂಡಿಗಿನ ಬಹುಶಃ ಬರಲಾಗ್ಯರು. ಅವಾಗ ಸುದ್ದ ನಮ್ಮ ಜೈನ ಧರ್ಮದಾಗ ಜೋರಾಗಿ ಯಾರಾದರೂ ಕೂಗು ಹೊಡೆದಿದ್ರೆ ಅದು ಮಾತ್ರ ಗುಣಧರಂದಿ ಮಹಾರಾಜರ ಅಂತೇಳಿ ಅವ್ರು ಹೆಮ್ಮೆದಿಂದ ಹೇಳ್ಬೇಕು. ಏನು ಜೋರಾಗಿ ಕೂಗು ಹೊಡೆದಿದ್ರಪ್ಪ, ಏನು ಹೇಳಿದ್ರಪ್ಪ ಅಂದ್ರೆ ಒಂದೇ ಇಲ್ಲಿ ಎಷ್ಟಾದ್ರೂ ಗುಂಡೆ ಆಟ್ರಿ ನೀವು, ಎಷ್ಟಾದ್ರೂ ನೀವು ತೆಗೆದಿರಿ. ಆದರೆ ಇಲ್ಲಿ ಹೆಗ್ಡೆಯವ್ರ ಮ್ಯಾಗ ಬರುವಂಥ ಏನಾದರೂ 1 ಕಪ್ಪಿ ಚಿಕ್ಕಿ ಜರ ಬತ್ತಪ್ಪ ಅಂದ್ರೆ ನಾವು ಸನ್ನೇಶವತ್ತನ್ನು ತ್ಯಾಗವನ್ನು ಮಾಡಿದಂಥ ಹೇಳಿದಂಥ ಯಾರಾದ್ರೂ ಒಬ್ಬರು ಇದ್ದಾರೆ ಅದರ ಪೂಜ್ಯ ಗುಣಧರಂದಿ ಮಹಾರಾಜ ಬಂಧುಗಳಿದ್ದಾರೆ. ಆದ ಕಾರಣ ಅವ್ರು ಇವತ್ತೂ ಸುದ್ದ ಅವ್ರ ಜೊತೆಯಾಗಿದ್ದೀವಿ, ಹಿಂದೂ ಅವ್ರ ಜೊತೆಯಾಗಿದ್ದೀವಿ, ಮುಂದೆ ಸುದ್ದ ಅವ್ರ ಜೊತೆಯಾಗಿ ನಾವು ಇದ್ದೇ ಇರ್ತೀವಿ ಬಂಧುಗಳೇ. ಯಾಕಂದ್ರೆ ಪೂಜ್ಯ ಕಾವಂದರು ಅವ್ರದ್ದು ಹೆಂಗೆ ನಾವು ಹೇಳೋದಪ್ಪ ಅಂದ್ರೆ ಸಮುದ್ರದಾಗ ನಾವು ಎಷ್ಟು ನೀರು ತೆಗೆದ್ರೂ ಸುದ್ದ ನೀರು ಖಾಲಿ ಆಗಲ್ಲ, ಹಾಳಿ ಪೆನ್ನ ತಗೊಂಡ್ರು ಬರೆದು ಸುದ್ದ ಹಾಳಿ ಪೆನ್ನು ಮುಗಿಯಂಗಿಲ್ಲ. ಕಾವಂದವ್ರ ಬಗ್ಗೆ ನಾವು ಎಷ್ಟು ಗುಣಗಾನ ಮಾಡಿದ್ರು ಸುದ್ದ ಕಮ್ಮಿ ಇದೆ ಬಂಧುಗಳೇ. ಯಾಕಂದ್ರೆ ಒಂದು ಕ್ಷೇತ್ರ, ಒಂದು ಧರ್ಮವನ್ನು ಕ್ಷೇತ್ರವನ್ನು ನಡೆಸೋಂಥ ಅವ್ರಿಗೆ ಗೊತ್ತಿರ್ತದೆ ಅದು ನಡೆಸೋದು ಎಷ್ಟು ಒಂದು ಕಾರ್ಯ ಇದೆಯಪ್ಪ ಅನ್ನೋದು. ಆದ ಕಾರಣ ಅವ್ರ ಕರ್ತವ್ಯ, ಅವ್ರ ಕಾರ್ಯ ಎಲ್ಲ ಅವರೆಲ್ಲ ಮೆಚ್ಚಿದಂಥ ಒಂದು ಕಾರ್ಯ ನಮ್ಮ ಹತ್ರ ಇದೆ. ಆದ ಕಾರಣ ಅವರೆಲ್ಲ ಸುದ್ದ ಜೈನ ಧರ್ಮೀಯರು, ಅದೇ ರೀತಿಯಾಗಿ ಎಲ್ಲ ಸದ್ಧರ್ಮ ಸಮ್ಯಕ್ ಬಂಧುಗಳು ಸುದ್ದ ಅವ್ರ ಜೊತೆಯಾಗಿ ನಾವು ಇರೋಣ, ಅವ್ರ ಜೊತೆಯಾಗಿ ನಾವೆಲ್ಲ ಹೋಗೋಣ. ಅವರಿಂದ ಇನ್ನೂ ಸುದ್ದ ಮುಂದೆ ಬರುವಂಥ ಎಲ್ಲ ಕಾರ್ಯ ಸುದ್ದ ಅವ್ರು ಆಗಲಿ ಅಂತೇಳಿ ನಮ್ಮ 2 ಮಾತನ್ನು ಹೇಳ್ತಾ ಅವ್ರ ಜೊತೆಯಾಗಿ ಸುದ್ದ ನಾವು ಇದ್ದೇವೆ. ಅದೇ ರೀತಿಯಾಗಿ ನಮ್ಮ ಹರ್ಷೇಂದ್ರನವರು ಸುದ್ದ ಇದ್ದಾರೆ, ಅದೇ ರೀತಿಯಾಗಿ ಸುರೇಂದ್ರನವರು ಸುದ್ದ ನಮ್ಮ ಜೊತೆಯಾಗಿ ನೋಡಿ ಮಾತ್ರ ವೀರೇಂದ್ರ ಹೆಗ್ಡೆಯವ್ರ ಹತ್ರ ನಮ್ಮ ಜೊತೆ ಅಲ್ಲ ಇದ್ದಂಥ ಇಡೀ ಅವ್ರ ಫ್ಯಾಮಿಲಿ ಅವರು ಸುದ್ದ ಇದ್ದಂಥ ಎಲ್ಲ ಸಮಾಜದ ಬಗ್ಗೆ ಕಾಳಜಿ ವಹಿಸಿದಂಥ ಒಂದು ಕಾರ್ಯ ನೋಡ್ರಿ. ಒಬ್ಬರು ಮನೆಯಲ್ಲಿ 1-2 ಸ್ವಾಮೀಜಿಗಳು ಬಂದ್ರೆ ಎಷ್ಟು ಕಷ್ಟಪಡ್ತಾರೆ ನೀವು. ಆದರೆ ಇವತ್ತು ಸುಮಾರು ನವರು 10ದಿಂದ 11 ಜನ ಸ್ವಾಮೀಜಿಯವರು ಬಂದಿದ್ದಾರೆ. ಕರೆ ಅಷ್ಟು ಕಟ್ಟಾಗಿ ರಾತ್ರಿ 12-1 ಗಂಟೆಗೆ ಬಂದರೂ ಸುದ್ದ ಎಲ್ಲ ವ್ಯವಸ್ಥೆ ಸುಮಾರು 10-15 ಸಾವಿರ ಜನ ಬಂದರೂ ಸುದ್ದ ಎಲ್ಲ ರೀತಿಯಾಗಿ ಒಳ್ಳೆಯ ವ್ಯವಸ್ಥೆ ಮಾಡಿದಂಥ ಇದಕ್ಕಿಂತ ದೊಡ್ಡ ಇನ್ನು ಏನೋ ನಾವು ಗುಣಗಾನ ಮಾಡುವಂಥದ್ದು ಇಲ್ಲಿ ಕಾರ್ಯವನ್ನು ನಮಗಿಲ್ಲ. ಆದ ಕಾರಣ ತಮಗೆಲ್ಲರಿಗೆ ಸುದ್ದ ಆಶೀರ್ವಾದ ಹೇಳ್ತಾ ಅವ್ರ ಪರಿವಾರಿಗೆ ಸುದ್ದ ಒಂದು ಆಶೀರ್ವಾದ ಹೇಳ್ತಾ ಅವ್ರ ಪರಿವಾರ ಜೊತೆನವರ ಸದಾಕಾಲ ನವಗ್ರಹ ತೀರ್ಥಕ್ಷೇತ್ರ ಜೊತೆಯಾಗಿ ಅವ್ರ ಜೊತೆಯಾಗಿ ನಾವು ಇರ್ತೇವೆ ಅಂತೇಳಿ ನಮ್ಮೊಂದು 2 ಮಾತಿಗಳು ವಿರಾಮವನ್ನು ಕೊಡ್ತೇವೆ. ಸ್ವಸ್ತಿ ಶ್ರೀ ಧರ್ಮಸೇನ ಭಟ್ಟಾರಕ ಭಟ್ಟಾಚಾರ್ಯವರೇ ಮಹಾಸ್ವಾಮೀಜಿ ಕಿ ಮುಂದಕ್ಕೆ ಪಾವನ ಸಾನ್ನಿಧ್ಯವನ್ನು ಒದಗಿಸಿರ್ತಕ್ಕಂತಹ ಸ್ವಸ್ತಿ ಶ್ರೀ ಭಾನುಕೀರ್ತಿ ಭಟ್ಟಾರಕ ಭಟ್ಟಾಚಾರ್ಯವರೇ ಮಹಾಸ್ವಾಮೀಜಿ ಜೈನ ಮಠ ಕಂಬದಹಳ್ಳಿ ಸ್ವಾಮೀಜಿಯವರು ಪಾವನ ಸಂದೇಶವನ್ನು ನೀಡಬೇಕು ಅಂತೇಳಿ ಅವರಲ್ಲಿ ಇಚ್ಛಾಮಿಗಳನ್ನು ಸಲ್ಲಿಸ್ತಾ ಇದ್ದೇವೆ. ಶ್ರೀಮತ್ ಪರಮ ಗಂಭೀರ ಸ್ಯಾದ್ವಾದ ಮೊಗಲಾಂಚನಂ ಜೀಯ ತ್ರೈಲೋಕ್ಯನಾಥಸ್ಯ ಸಹಸ್ರಂ ಜೀಲಸ ಚಲೋ ಚವಿ ತೀರ್ಥಂಕರ ಭಗವಾನ್ ಕಿ, चलो बाहुबली भगवान की, गुरुवर श्री चारुकीर्ति भट्टारक स्वामी जी की, अहिंसा परमो धर्म की, जैन धर्म की जय. ಈ ದಿನ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಂಥ ಎಲ್ಲ ಭಟ್ಟಾರಕ ಸ್ವಾಮೀಜಿಯವರಿಗೆ ಇಚ್ಛಾಮಿ ಸಲ್ಲಿಸುತ್ತಾ ಹಾಗೂ ವೀರೇಂದ್ರ ಹೆಗ್ಡೆಯವರಿಗೆ ಶುಭಕಾಮನೆ ಮಾಡುತ್ತಾ ಹಾಗೂ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಅಗ್ರಗಣ್ಯರೇ ಧರ್ಮ ಬಂಧುಗಳೇ, ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ಇವತ್ತು ನಿನ್ನೆದಲ್ಲ ಕಳೆದ 8 ಶತಮಾನಗಳಿಂದ ಈ ಕ್ಷೇತ್ರದ ಧಾರ್ಮಿಕ ಕಾರ್ಯಗಳು ಇದರೆಲ್ಲವೂ ನಡ್ಕೊಳ್ತಾ ಬಂದಿದೆ. ಈಗಾಗಲೇ ಹಿಂದಿನ ಧರ್ಮಾಧಿಕಾರಿಗಳಾದಂಥ ರತ್ನವರ ಹೆಗ್ಡೆಯವರು ಅವ್ರ ಕಾಲದಲ್ಲಿ ಅದು ಹಿಂದಿನಿಂದ ಮೊಳಕೆ ಆಯಿತು, ಗಿಡ ಗುಟ್ಟಿತ್ತು. ಅದರ ಫಲ ಈಗೇನು ವೀರೇಂದ್ರ ಹೆಗ್ಡೆಯವರು ಇದ್ದಾರೆ, ಇವ್ರ ಕಾಲದಲ್ಲಿ ಅದು ಫಲವನ್ನು ಸಹಿತ ಎಲ್ಲ ಕೊಡ್ತಾ ಬಂದಿದೆ. ಈಗಾಗಲೇ ವಿಶ್ವದಾದ್ಯಂತ ಈ ಕ್ಷೇತ್ರದ ಹೆಸರು ಭಾಳ ಮುಂದೆ ಹೋಗ್ತಾಯಿದೆ. ದಾನದಲ್ಲಾಗ್ಬೋದು, ವಿದ್ಯೆಯಲ್ಲಾಗ್ಬೋದು, ಪ್ರತಿಯೊಂದರೂ ಸಹಿತ ಮುಂದೆ ಹೋಗ್ತಾಯಿದೆ. ಈ ಕ್ಷೇತ್ರದಲ್ಲಿ 4 ವಿಧಾನದ ದಾನ ಏನಿದೆ, ಆಹಾರ ದಾನ, ಅಭಯದಾನ, ಶಾಸ್ತ್ರದಾನ, ಔಷಧಾನ ಎಲ್ಲ ನಡೀತಾ ಇದೆ. ಇದನ್ನು ಕಂಡು ಬೇರೆಯವರಿಗೆ ಸಹಾಯ ಮಾಡಲಿಕ್ಕೆ ಆಗ್ತಾಯಿಲ್ಲ. ಹಾಗಾಗಿ
ಇನ್ನಾರು ಗಾದೆ ಹೋದಿಲ್ಲ, ಮೊಸರಿನಲ್ಲಿ ಅಧ್ಯಕ್ಷತೆಗೆ ಆಗದೆ ಹೋದರೆ ಮೊಸರಿನಲ್ಲಿ ಕಲ್ಲು ಹುಡ್ಕೋ ಪ್ರಯತ್ನವನ್ನು ಈ ಕ್ಷೇತ್ರದಲ್ಲಿ ಅಕ್ಕಪಕ್ಕದಲ್ಲಿರ್ತಕ್ಕಂಥ ಜನಗಳು ಮಾಡ್ತಾಯಿದ್ದಾರೆ. ಅದು ಯಾವತ್ತೂ ಅವರಿಗೆ ಸಕ್ಸಸ್ ಆಗಲ್ಲ. ಎಷ್ಟುವರೆಗೆ ಭಗವಾನ್ ಮಂಜುನಾಥ ಸ್ವಾಮಿ ಅಣ್ಣಪ್ಪ ದೇವರು ಇದ್ದಾರೆ, ಶಾಸನದೇವರು ಇದ್ದಾರೆ, ಅಲ್ಲಿಯವರೆಗೆ ಇವ್ರಿಗೆ ಯಾರಿಗೂ ಏನು ಮಾಡಲಿಕ್ಕಾಗಲ್ಲ. ಯಾವ ರೀತಿ ಸೂರ್ಯ ಇದ್ದಾರೆ, ಸೂರ್ಯ ಎಲ್ಲರಿಗೂ ಪ್ರಕಾಶವನ್ನು ಕೊಡ್ತಾರೆ, ಕಾವನ್ನು ಕೊಡ್ತಾರೆ, ಗಿಡ ಗಂಟೆಯಿಂದೆಲ್ಲ ಬೆಳೀತವೆ. ಒಂದು ವೇಳೆ ಸೂರ್ಯ ಇಲ್ಲದೆ ಹೋದರೆ ಯಾವ ಇದು ಸಹಿತ ನಡೆಯಲ್ಲ. ಅದೇ ರೀತಿಯಲ್ಲಿ ಶ್ರೀ ಕ್ಷೇತ್ರದಲ್ಲಿ ವೀರೇಂದ್ರ ಹೆಗ್ಗಡೆ ಅವರು ಸೂರ್ಯ ಸಮಾನ ಆಗಿದ್ದಾರೆ. ಮಧ್ಯದಲ್ಲಿ ಮೋಡ ಬಂತು ಅಂತ ಆದರೆ ಆ ಸೂರ್ಯನದು ಒಂದು ಸ್ವಲ್ಪ ಮಬ್ಬಾಗ್ತದೆ, ಮತ್ತು ಪುನಃ ಮೋಡಗಳು ಹೋದ್ಮೇಲೆ ಪ್ರಕಾಶ ಬರ್ತದೆ. ಈಗ ಏನು ಷಡ್ಯಂತ್ರವನ್ನು ಮಾಡ್ತಾರೆ ಅವರಿಲ್ಲ, ಮೋಡ ಸಮಾನ ಆದವರು ಸೂರ್ಯ ಸಮಾನ ಆದವ್ರಲ್ಲಿ ಯಾರೂ ವ್ಯಕ್ತಿಯೂ ಇಲ್ಲ. ಅದಕ್ಕೋಸ್ಕರ ಅವ್ರ ಮುಂದೆ ಸೂರ್ಯನ ಮುಂದೆ ಈ ಮೋಡಗಳದ್ದು ಏನೂ ಕೆಲಸ ನಡೆಯಲ್ಲ. ಅದಕ್ಕೋಸ್ಕರ ಈ ಕ್ಷೇತ್ರದಲ್ಲಿ ಈಗಾಗಲೇ ಎಲ್ಲ ಸ್ವಾಮಿಗಳು ಮಾತಾಡಿದ್ದಾರೆ. ಈಗೆಲ್ಲ ಸಮಯ ಊಟದ ಸಮಯ, ಹೊಟ್ಟೆ ಹಸಿವಾಗಿದೆ. ಹಾಗಾಗಿ ಯಾರು ಪ್ರವಚನಕ್ಕೆಲ್ಲ ಯಾವುದಕ್ಕೂ ಇಂಟ್ರೆಸ್ಟ್ ಇಲ್ಲ. ಏನೋ ಸ್ವಾಮಿಗಳು ಕೂತಿದ್ದಾರೆ ಅಂತೇಳಿ ಜನಗಳ ಕೂತ್ಕೊಂಡಿದ್ದಾರೆ. ಯಾವತ್ತೂ ಧರ್ಮಸ್ಥಳ ಕ್ಷೇತ್ರ ಮೇಲೆ ನಮ್ಮ ಅಭಿಮಾನ ಇದೆ, ಅವರ ಅಭಿಮಾನ ನಮ್ಮ ಕ್ಷೇತ್ರ ಮೇಲಿದೆ. ಆಗ ಯಾವತ್ತು ಅವರಿಗೆ ಸಹಕಾರವನ್ನು ಕೊಡ್ತಾ ಅವರು ಇನ್ನು ಮುಂದೆ ಒಳ್ಳೆಯ ರೀತಿಯಲ್ಲಿ ಇನ್ನೂ ಪ್ರಕಾಶಮಾನವಾಗಿ ಬೆಳೀತಾರೆ ಅಂತ ಹೇಳ್ತಾ ನಾವೆರಡು ಮಾತುಗಳನ್ನು ಮುಗಿಸ್ತೇವೆ. ಈಗಾಗಲೇ ಈಗೊಂದು ವಾರ ಹಿಂದೆ ಬೆಂಗಳೂರಿನಲ್ಲಿ ಒಂದು ಕಾರ್ಯಕ್ರಮ ನಡೆಯಿತು. ಆ ಕಾರ್ಯಕ್ರಮ ನಾವು ಮಾತಾಡ್ತೀವಿ. ಈಗ ಮಾತಾಡುವ ಸಮಯ ಅಲ್ಲ ಅಂಥೇಳಿ ಎರಡು ಮಾತುಗಳು. ಎಲ್ಲೋ ಆದಿನಾಥ್ ಭಗವಾನ್ ಕಿ, ಮಂಜುನಾಥ್ ಭಗವಾನ್ ಕಿ. ಸ್ವಸ್ತಿ ಶ್ರೀ ಭಾನುಕೀರ್ತಿ ಭಟ್ಟಾರಕ ಪಟ್ಟಾಚಾರ್ಯವರೇ ಮಹಾಸ್ವಾಮೀಜಿ ಕಿ. ಅಹಿಂಸಾ ಪರಮೋ ಧರ್ಮ ಕಿ, ತ್ಯಾಗ ಧರ್ಮ ಕಿ. ಇದೀಗ ಪಾವನ ಸಾನ್ನಿಧ್ಯವನ್ನು ಒದಗಿಸಿರ್ತಕ್ಕಂತಹ ಶ್ರೀ ಕ್ಷೇತ್ರ ಧರ್ಮಸ್ಥಳ ಕಾರ್ಕಳ ಜೈನ ಮಠದ ಸೀಮೆಗೆ ಒಳಪಡುತ್ತದೆ. ಗುರುಗಳಾಗಿರ್ತಕ್ಕಂತಹ ಸ್ವಸ್ತಿ ಶ್ರೀ ಲಲಿತಕೀರ್ತಿ ಭಟ್ಟಾರಕ ಪಟ್ಟಾಚಾರ್ಯವರೇ ಮಹಾಸ್ವಾಮೀಜಿಯವರು ಪಾವನ ಸಾನ್ನಿಧ್ಯವನ್ನು ಒದಗಿಸಿದ್ದಾರೆ. ನಮಗೆಲ್ಲರಿಗೂ ಕೂಡ ಪಾವನ ಸಂದೇಶವನ್ನು ಒದಗಿಸಬೇಕು ಅಂತೇಳಿ ಅವರಲ್ಲಿ ಅತ್ಯಂತ ಗೌರವದಿಂದ ಇಚ್ಛಾಮಿಗಳನ್ನು ಸಲ್ಲಿಸ್ತಾ ಇದ್ದೇವೆ. ಮಂಗಲಂ ಭಗವಾನ್ ನರಃ ಮಂಗಲಂ ಭಗವಾನ್ ಜನಃ ಮಂಗಲಂ ಪ್ರಥಮಾಚಾರ್ಯೋ ಮಂಗಲಋಷಭೇಶ್ವರಃ ಮಂಗಲಂ ಗೊಮ್ಮಟೇಶ್ವರಃ. ಪರಮಪಾವನ ಈ ಪುಣ್ಯಕ್ಷೇತ್ರದಲ್ಲಿ ತಾವೆಲ್ಲರೂ ಕೂಡ ವಿಶೇಷವಾಗಿ ಇವತ್ತು ಸೇರಿದ್ದೀರಿ. ಕಾರಣ ನಿಮಗೆಲ್ಲ ಗೊತ್ತಿದೆ, ಧರ್ಮಸ್ಥಳ ಕ್ಷೇತ್ರವು ಬಹಳ ಪ್ರಾಚೀನ ಕ್ಷೇತ್ರವಾಗಿದೆ. ನಿಮಗೆಲ್ಲ ಗೊತ್ತಿದೆ. 800 ವರ್ಷಗಳಿಂದ ಅದನ್ನು ನಿರಂತರವಾಗಿ ಕಾಪಾಡಿಕೊಂಡು ಬಂದಂತಹ ಕ್ಷೇತ್ರ ಧರ್ಮಸ್ಥಳ ಕ್ಷೇತ್ರ. ಅಂಥ ಕ್ಷೇತ್ರದಲ್ಲಿ ಯಾವುದೇ ರೀತಿಯ ಸಮಸ್ಯೆಗಳು ಬಂದಿಲ್ಲ ಇಷ್ಟರವರೆಗೆ. ಯಾಕೆಂದರೆ ಚತುರ್ವಿಧ ದಾನಗಳು ನಡೀತಾ ಇದ್ದವು. ಭಕ್ತಾದಿಗಳು ಅಲ್ಲಿಗೆ ಬಂದು ಮಳೆಗಾಲ, ಚಳಿಗಾಲ, ಸೆಕೆಗಾಲ ಅಂತ ಇದ್ದರೂ ಕೂಡ ಮನೆಯಲ್ಲೇ ಸಂಕಲ್ಪ ಮಾಡಿಕೊಳ್ತಿದ್ದರಂತೆ. ಇಂಥ ನಮ್ಮ ಈ ಸಮಸ್ಯೆಗೆ ಪರಿಹಾರ ಸಿಕ್ಕಿದರೆ ನಾವು ಅಲ್ಲಿ ಹೋಗಿ ಪೂಜೆ ಕಟ್ಟಿಸಿಕೊಂಡು ಬರ್ತೇವೆ ಅಂತ. ಹಾಗೆ ಅವರು ಸಂಕಲ್ಪ ಮಾಡಿಕೊಂಡ ಪ್ರಕಾರ ಅವರಿಗೆ ಸ್ವಲ್ಪ ಅನುಕೂಲ ಆಗಿದೆ. ಅವರು ಬಂದು ಮಂಜುನಾಥ ಸ್ವಾಮಿಯ ಸಾನ್ನಿಧ್ಯದಲ್ಲಿ ಅವರ ಪೂಜೆಯನ್ನು ಸಲ್ಲಿಸಿ ದೇವರ ಪ್ರಸಾದ ಏನಿಂಟು ಅನ್ನಛತ್ರದಲ್ಲಿ ಸೇವನೆ ಮಾಡಿಕೊಂಡು ಹೋಗ್ತಿದ್ರು. ಚಳಿಗಾಲ, ಮಳೆಗಾಲ, ಬೇಸಿಗೆಕಾಲ ಅಂತ ಏನೂ ಕೂಡ ಅದಕ್ಕೆ ಬಗ್ಗದೆ ಬರುತ್ತಿದ್ದರು. ಜಾಗ ಇಲ್ಲದಿದ್ದರೆ ದೇವಸ್ಥಾನ ಮುಂದುಗಡೆನೇ ಮಾರ್ಗದಲ್ಲಿ ಮಲಗ್ತಿದ್ರು ಎಲ್ಲ. ಅಂಥ ಪವಿತ್ರವಾದಂಥ ಅಲ್ಲಿ ಕ್ಷೇತ್ರ. ಅಂಥ ಕ್ಷೇತ್ರದಲ್ಲಿ 800 ವರ್ಷಗಳ ನಡುವೆ ಬಂದಂಥ ಪವಿತ್ರ ಕ್ಷೇತ್ರದಲ್ಲಿ ಯಾವುದೇ ರೀತಿಯ ಈ ರೀತಿಯ ಕಲಂಕಗಳು ಆಗಲಿಲ್ಲ ಇಷ್ಟರವರೆಗೆ. ಅಂಥ ಕ್ಷೇತ್ರದಲ್ಲಿ ಭಕ್ತಾದಿಗಳೆಲ್ಲ ಬಂತರೆಲ್ಲ ನದಿಯಲ್ಲಿ ಸ್ನಾನ ಮಾಡಿ ಮರುದಿವಸ ಬೆಳಿಗ್ಗೆ ಸಾಲಾಗಿ ನಿಂತುಕೊಂಡು ಆ ಮಂಜುನಾಥ ಸ್ವಾಮಿಯ ಎದುರಿನಲ್ಲಿ ಎಲ್ಲ ಅವರವರ ಪೂಜೆಯೆಲ್ಲ ಕಟ್ಟಿಸಿಕೊಂಡು ಮತ್ತು ಅನ್ನಛತ್ರಕ್ಕೆ ಹೋಗಿ
ಪ್ರಸಾದ ತಗೊಂಡು ಹೋಗ್ತಿದ್ರು. ಈ ಸಂಪ್ರದಾಯ ಇವತ್ತು ಕೂಡ ಅದು ನಡೆಯುತ್ತಾ ಇದೆ. ಆದರೆ ಕಾಲಾಂತರದಲ್ಲಿ ಏನೇನು ಸ್ವಲ್ಪ ಎಲ್ಲ ದುಷ್ಟರೆಲ್ಲ ಸೇರಲಿಕ್ಕೆ ಶುರು ಮಾಡಿದರು. ಅದೇನದಕ್ಕೆ ಕಾರಣ ಇಲ್ಲ, ಏನೋ ಸ್ವಲ್ಪ ಎಲ್ಲ ತಲೆ ಕೆಟ್ಟಿರಬೇಕು ಅವರಿಗೆ. ಯಾಕೆಂತ ಹೇಳಿದರೆ ಅಲ್ಲಿ 2 ಶಕ್ತಿ ಇದೆ, ಇದು ಹೇಳುವಂಥದ್ದಲ್ಲ. ಒಂದು ಬೆಂಕಿ ಶಕ್ತಿ, ಇನ್ನೊಂದು ಬೇರೆ ಒಂದು ಶಕ್ತಿ ಇದೆ. ಆ ಶಕ್ತಿಗಳು ಏನು ಮಾಡಲಿಕ್ಕೆ ಬಿಡೋದಿಲ್ಲ, ಅಲ್ಲಿ ಯಾವುದು ಮಾಡಲಿಕ್ಕೆ ಬಿಡುವುದಿಲ್ಲ. ಆದರೂ ಕೂಡ ನೋಡಿ ಈ ಥರ ಮಾಡ್ತಾ ಇದ್ದಾರೆ. ಯಾಕೆಂದರೆ ಅಹಿಂಸಾ ಧರ್ಮವನ್ನು ಪಾಲಿಸುವಂಥ ನಮ್ಮ ಜೈನರಲ್ಲಿ ಅವರು ಹಾಗೆ ಅಹಿಂಸಾ ಧರ್ಮದಲ್ಲಿ ಹೋಗ್ತಾ ಇದ್ದಾರೆ ಈಗ ಕೂಡ, ಕಾವಂದಿರೆಲ್ಲ ಕುಟುಂಬದವರೆಲ್ಲ. ಆದ್ದರಿಂದ ಸ್ವಲ್ಪ ಅಲ್ಲಿ ಏರ್ಪೇರಾಗ್ತಾ ಇದೆ. ಅದಕ್ಕೋಸ್ಕರ ಯಾಕೆಂತ ಹೇಳಿದರೆ ಧರ್ಮ ಇರುವುದು ಭಾರತದಲ್ಲಿ ಪಂಚಮ ಕಾಲದಂಡವರೆಗೆ ಧರ್ಮ ಇರುತ್ತೆ ಅಂತ ಹೇಳಿದ್ದಾರೆ. ಅದರಲ್ಲಿಯೂ ಕೂಡ ಲಾಸ್ಟಿಗೆ ದಕ್ಷಿಣ ಭಾಗದಲ್ಲಿ ಇರುತ್ತೆ ಅಂತ ಹೇಳಿದ್ದಾರೆ ಧರ್ಮ. ಅದು ನೆನಪಿಡಬೇಕು ನೀವೆಲ್ಲ. ಕೊನೆಗೆ ಪಂಚಮ ಕಾಲ ಆಗುವಾಗ ದಕ್ಷಿಣ ಭಾಗದಲ್ಲಿ ಇರುತ್ತೆ ಧರ್ಮ. ನೋಡಿ, ತೀರ್ಥಂಕರು 24 ತೀರ್ಥಂಕರಾಗಿ ಹೋಗಿದ್ದಾರೆ. ಈಗಷ್ಟು ಬಹಳಷ್ಟು ಏರ್ಪೇರ್ ಆಗ್ತಾ ಉಂಟು. ನೋಡಿ, ಶಿಖರ್ಜಿಯನ್ನು ಹೋಗ್ಲಿಕ್ಕೆ ನೋಡಿದ್ರು, ಆ ಶಕ್ತಿಯಿಂದಾಗಿ ಅಲ್ಲಿಗೆ ನಿಂತು ಹೋಯಿತು. ಏನು ಅಗತ್ಯ ಇಲ್ಲ ಅದನ್ನು ಒಕ್ಕುವುದು. 20 ತೀರ್ಥಂಕರು ಅಲ್ಲಿ ಹೋಗಿದ್ದಾರೆ ಮೋಕ್ಷಕ್ಕೆ ನಮ್ಮ ಜೈನ ಧರ್ಮದ. ಎಲ್ಲಿ? ಶಿಖರ್ಜಿಯಲ್ಲಿ. ಅಂಥ ಕ್ಷೇತ್ರವನ್ನು ಕೂಡ ಸಾಧನೆ ಮಾಡಲಿಕ್ಕೆ ನೋಡಿದರು. ಎಲ್ಲ ಉತ್ತರ ಕಡೆಯವರೆಲ್ಲ ಫೈಟ್ ಮಾಡಿದ್ರಲ್ಲ, ಅದರಿಂದಾಗಿ ಸ್ವಲ್ಪ ಉಳಿದು ಹೋಯಿತು. ಆ ಶಿಖರ್ಜಿ ಹೋದರೆ ಹೋಯಿತು, ನಮ್ಮ ಯಾವ ಧರ್ಮವಿಲ್ಲ. ಶಾಸನದೇವತೆಗಳು ಧರ್ಮದೇವತೆಗಳು ಯಾವುದೂ ಇಲ್ಲ, ಕ್ಲೋಸ್ ಆಗಿಬಿಡುತ್ತೆ. ಶಿಖರ್ಜಿ ಎಲ್ಲಿವರೆಗೆ ಶಕ್ತಿಯಿಂದ ಇರುತ್ತೆ ಅಲ್ಲಿವರೆಗೆ ಮಾತ್ರ ಧರ್ಮ. ನೋಡಿ, ನರಕಾಯುಷ ಬಂಧ ಆದವರಿಗೆ ಇವತ್ತು ಕೂಡ ಶಿಖರ್ಜಿ ಯಾತ್ರೆ ಆಗುವುದಿಲ್ಲ. ಎಷ್ಟು ಶಕ್ತಿ ಇದೆ ತಿಳ್ಕೊಳ್ಳಿ ನೀವು. ಶ್ರೇಣಿಕ ಮಹಾರಾಜ ಮಗ ಕನಯ್ಯ ಮಹಾಧಮ ಮಂಡಲೇಶ್ವರ ಮಹಾವೀರ ಸ್ವಾಮಿ ದರ್ಶನ ಆಯಿತು. ರಿಲೇಷನ್ ನಾವು ಶ್ರೇಣಿಕ ಮಹಾರಾಜನ ಹೆಂಡತಿ ಮಾರಿಸ್ವಾಮಿ ತಾಯಿ ಕಾಸ ಅಕ್ಕ ತಂಗಿ. ಸಮಸ್ರಣದ ದರ್ಶನ ಆಯಿತು ಅವನಿಗೆ. ಸಮಸ್ರಣದ ಹೇಳಿದರು, ದುಡಿ ಆಯಿತು, ನಿಮಗೆ ಶಿಖರ ದರ್ಶನ ಆಗುವುದಿಲ್ಲ. ಯಾಕೆ ಸ್ವಾಮಿ ಪಟ್ಟದಾನಿ ಕೂತ್ಕೊಂಡು ಹೋಗ್ತಾನೆ? ಆಗುವುದಿಲ್ಲ 3 ಸಲ ನುಡಿ ಆಯಿತು. ನೆನ್ಪಿಡಿದು ಮಾತು. ಆದರೂ ಕುಟುಂಬದಲ್ಲಿ ಒಬ್ಬರು ಸ್ವಾಮಿ ಆದರೆ ಅವರಿಗೆ ಹೀಗೆ ಅಂತಾರೆ. ಹಾಗೆ ಅವನ ಎಷ್ಟು ಗೌರವ ಕೊಡಲಿಲ್ಲ. ಆದರೂ ಕೂಡ ಶ್ರೇಣಿಕ ಮಹಾರಾಜ ಶಿಖರ್ಜಿ ಹೋಗ್ಲಿಕ್ಕೆಂದ ಆನೆ ಮೌಂಟೇನ್ ಹಿಡ್ಕೊಂಡೆಲ್ಲ ಬುಡಾದಿಂದ ಕೂತ್ಕೊಂಡು ಹೋದರು. ಇಲ್ಲಿಂದ ಅಲ್ಲಿ ಗೊಮ್ಮಟೆ ಬೆಟ್ಟಕ್ಕೆ ಹೋಗುವಷ್ಟು ದೂರ ಹೋಗಲಿಲ್ಲ. ಚಳಿ ಮಳೆ ಗಾಳಿ ಸಿಡಿಲು ಬಂದು ಪೂರ ಬಂದು ಮರೆಯೆಲ್ಲ ಬಿದ್ದು ಆನೆಯವನ್ನ ದೂಡಿ ಹೊರಟೋಯ್ತು. ಇವತ್ತಿಗಲ್ಲಿ ಶಕ್ತಿ ಇದೆ ಶಿಖರ್ಜಿಯಲ್ಲಿ. ನರಕಾಯುಷ ಬಂಧಾದವರಿಗೆ ಶಿಖರ್ಜಿ ಯಾತ್ರೆ ಆಗುವುದಿಲ್ಲ. 60 ವರ್ಷ ದಾಟಿದ ಮೇಲೆ ಹೋಗಬೇಕು ನೀವು. ಆಯು ಬಂಧ ಆಗುವುದು 60 ವರ್ಷ ದಾಟಿದ ಮೇಲೆ ಅಂತೆ. ಅದರ ಮೊದಲು ಹೋಗಿದ್ದೀನಿ ಅಂತ ನೀವು ಕೈ ಎತ್ತಿದ್ರೆ ಆಗುವುದಿಲ್ಲ, ಅಟೆಂಡೆನ್ಸಿ ಬೀಳುವುದಿಲ್ಲ ಅಲ್ಲಿ ಅಷ್ಟೇ. ಯಾಕೆ ಹೇಳಿದಂದರೆ ಧರ್ಮ ಅಂತ ಹೇಳಿದರೆ ನಾವು ಹೇಳಿದ ಹಾಗೆಲ್ಲ ಪ್ರಕೃತಿ ದೇವತೆಗಳದನ್ನು ಹಿಡ್ಕೊಂಡಿದ್ದಾರೆ. ಶಾಸನ ದೇವತೆಗಳಲ್ಲೂ ಶಿಖರ್ಜಿರುವವರೆಗೆ ಮಾತ್ರ ಧರ್ಮ ಇರುತ್ತೆ. ನೋಡಿ, ಪಂಚಮಕಾಲ 21, ಷಷ್ಠಮ ಕಾಲ 20, 42,000 ಆಯಿತು. ಷಷ್ಠಮ ಕಾಲ ಏನು ಹೇಳುವುದೇ ಬೇಡ. ಪಂಚಮಾಲ 21,000 ಮುಗಿಯುವಾಗ ಏನಾಗ್ಬೋದು ವಿಚಾರ ಮಾಡಿ. ಷಷ್ಠಮ ಕಾಲ ಏನಿಲ್ಲ, ಬಾಲ್ಯದ ಮಂಗನಾಗಿ ಆಗಿಬಿಡ್ತಾರೆ. ಪುನಃ ಭವಿಷ್ಯತ್ ಕಾಲ ಶುರು ಆಗಬೇಕೆ, ಪುನಃ 42,000 ವರ್ಷ ಹೋಗಬೇಕು. ಅಲ್ಲಿ 84,000 ಆಯಿತಾ? 84,000 ಆಗದ ಕೂಡಲೇ ಯಾರು ತೀರ್ಥಂಕರಾಗಿ ಹುಟ್ಟುತ್ತಾರೆ? ಶ್ರೇಣಿಕ ಮಹಾರಾಜ. ಪಾಪದಲ್ಲಿ ಒಂದು ಪುಣ್ಯ ಹೆಂಡತಿಯಿಂದಾಗಿ ಅವನು ಮಾಡಿದ ಅನ್ಯಾಯ ನೋಡಿ ಅವನು ಹೇಳ್ಕೊಂಡು ಹೋದಳು ಸಮಸ್ರಣಕ್ಕೆ ಮಾವಿರ ಸ್ವಾಮಿಯ. ಅಲ್ಲಿ ಅತ್ತ ಬರಲೇ ಇಲ್ಲ ಅಷ್ಟವರೆಗೆ. ಆ ಸ್ವಾಮಿ ಏನೇನು ನೋಡಿ ಅತ್ತ ಕಣ್ಣೀರು ಸುರಿಸಿದ. ಆ ಮಾವಿರ ಸ್ವಾಮಿ ಪಾದ ಮೂಲದಲ್ಲಿ ಅವನಿಗೆ ಭವಿಷ್ಯತ್ ಕಾಲದ ಮಹಾಪಾತ್ಮ ಬುಕ್ಕಿಂಗ್ ಆಗಿದೆ. ಅದು ಕೂಡ ಒಂದು ಅಪವಾದ ಸೂತ್ರ ಅಂತ ಹೇಳಿದ್ದಾರೆ. ಒಂದು ಜೀವಕ್ಕೆ, ಮನುಷ್ಯ ಜೀವಕ್ಕೆ 2 ಗತ್ಯಾಶ ಬಂದ ಆಗುವುದಿಲ್ಲ, ನೆನಪಿಡಿ. ಅದು ಅಪವಾದ ಸೂತ್ರ ಅಂತ ಹೇಳಿದ್ದಾನೆ. 2 ಆಯಿತು. ಈಗ ಎಲ್ಲಿದ್ದಾನೆ? ಕೆಳಗಿದ್ದಾನೆ, ಮತ್ತೆ ಮೇಲೆ ಬರ್ತಾನೆ.
ತೀರ್ಥಂಕರಾಗಲಿಕ್ಕೆ. ಹೇಳಿದ್ದು ಜೈನ ಧರ್ಮ ಎಷ್ಟು ಪ್ರಸಾರವಾಗಿದೆ, ವಿಶಾಲವಾಗಿದೆ, ಅಷ್ಟೇ ಸೂಕ್ಷ್ಮವಾಗಿದೆ. ಅದಕ್ಕೋಸ್ಕರ ನಾವು ಬಹಳ 60 ವರ್ಷ ದಾಟಿದ ಮೇಲೆ ಬಹಳ ಜಾಗೃತಿ ಇರಬೇಕಾಗುತ್ತೆ. ಗೊತ್ತಾಯ್ತಲ್ವಾ? ಬಹಳ ಜಾಗೃತಿ ಇರಬೇಕು. ಜೈನಿಸಮ್ಗೆ ಹೇಳ್ತಾ ಇದ್ದೇವೆ ನಾವು. ಏನು ಮಾಡಿದ್ರೆ ಆಗೋದಿಲ್ಲ. 60 ವರ್ಷ ದಾಟಿ ಮೇಟಿನ ಕೋಲಾಟ ಶುರುವಾಗೋದು ಹೆಚ್ಚಿಗೆ. ಅದರ ಮೊದಲು ಹೇಗೂ ಇರ್ತಾರೆ. ಅದಕ್ಕೋಸ್ಕರ ಬಹಳ ಜಾಗೃತಿ ಇರಬೇಕು ನಾವು. ಗೊತ್ತಾಯ್ತಲ್ವಾ? ನೋಡಿ, ಶ್ರೇಣಿಕ ಮಹಾರಾಜನಿಗೆ 2 ಗತಿ ಆಗಿದ್ದು, ಅದು ಅಪಾದ ಸೂತ್ರ ಅಂತ ಹೇಳಿದ್ದಾರೆ. ಅದಕ್ಕೂ ಕೂಡ ಪ್ರಶ್ನೆಗೆ ಉತ್ತರ ಕೊಟ್ಟಿದ್ದಾರೆ. ಈಗ ಇಲ್ಲಿ ಕೆಳಗಿದ್ದಾನೆ, ಮತ್ತೆ ಮೇಲೆ ಬರ್ತಾನೆ. ಎರಡು ಮೇಲಕ್ಕೆ 2 ಆಗಿದ್ದವನಿಗೆ ಗತಿ. ಹೆಂಡತಿಯಿಂದಾಗಿ ಅಲ್ಲಿ ಸಂವತ್ಸರ ಹೋದ್ಮೇಲೆ ಅಲ್ಲಿ ಪುನಃ ತೀರ್ಥಂಕರ ಗತಿ ಬಂದಾಯಿತು. ಅದರ ಮೊದಲು ಒಂದು ಮುನಿಗಳು ಉಪಸರ್ಗ ಕೊಟ್ಟ ನರಕಾಯುಷ ಬಂದಾಗಿದೆ. ಈಗ ಎಲ್ಲಿದ್ದಾನೆ? ಕೆಳಗಿದ್ದಾನೆ. ಹೇಳಿದ್ದು ಯಾಕೆ ಅಂತ ಹೇಳಿದ್ರೆ ಜನ್ಮ ಭಾಳ ಸೂಕ್ಷ್ಮವಾಗಿದೆ. 60 ವರ್ಷ ದಾಟಿದ ಮೇಲೆ ಭಾಳ ಜಾಗೃತಿ ಇರಬೇಕಾಗುತ್ತೆ. ಹೇಗೂ ನಡೆದ್ರೆ ಆಗೋದಿಲ್ಲ. ಹೊಡೆತ ಬಡತ ಗಡಾಯಿ ಲಡಾಯಿ ಬಡಾಯಿ ಏನು ಎಲ್ಲ ಬಿಡಬೇಕಂತೆ. ಅದಕ್ಕೆ ಅಲ್ವಾ ಗೌರ್ಮೆಂಟ್ ಕೂಡ ಜೈನ ಧರ್ಮದ ಹಿಡ್ಕೊಂಡಿದ್ದ 60 ವರ್ಷ ಆದಮೇಲೆ ನೀನು ದುಡಿಸ್ಬಾರ್ದು, ಬೇರೆಗೆ ಸೀಟು ಕೊಡು, ನಿನಗೆ ಪೆನ್ಷನ್ ಕೊಡ್ತೇವೆ, ನೀನು ಹಾಗೆ ಓಡಿಸೋದಿಲ್ಲ, ನಿನ್ನನ್ನು ದುಡಿದಿಲ್ಲ ಉಪಲಾಸಿರು ಅಂತ. ಇದು ಜೈನ ಧರ್ಮದ ಸತ್ತು. ಅದು ಪೆನ್ಷನ್ ಕೊಡೋದು 60 ವರ್ಷ ಆದಮೇಲೆ ಪೆನ್ಷನ್ ಕೊಡ್ತಾರೆ ರಿಟೈರ್ಡ್ ಮಾಡಿ. ಯಾವ ಗೌರ್ಮೆಂಟ್ ಇದಾಗಲಿ ಜಾಬ್ ಆಗಲಿ ಯಾರಿದ್ದಾಗಲಿ ಅದು ದೊಡ್ಡ ಧರ್ಮ. ಅದು ಗೌರ್ಮೆಂಟ್ ಇದ್ದು ಯಾಕೆ ಹೇಳಿದಂದರೆ ಅದಾಗಿ ಗೌರ್ಮೆಂಟ್ ಕೂಡ ಸ್ವಲ್ಪ ಧರ್ಮದ ಹಿಡ್ಕೊಂಡಿದ್ದಾರೆ ಜೈನ ಧರ್ಮದ್ದು. ಎಲ್ಲಕ್ಕೂ ನಾವು ದೂರಲಿಕ್ಕೆ ಆಗೋದಿಲ್ಲ. ಅದಕ್ಕೋಸ್ಕರ 60 ವರ್ಷ ದಾಟಿದ ಮೇಲೆ ಭಾಳ ಜಾಗೃತಿ ಇರಬೇಕು ನಾವು. ಹೊಡ್ತಾ ಬಡ್ತಾ ಲಡಾಯಿ ಬಡಾಯಿ ತಿನ್ನೋದು ಉಣ್ಣೋದು, ಅಲ್ಲಿ ಇಲ್ಲಿ ಹೋಗೋದು ತಿನ್ನೋದು, ಲಡಾಯಿ ಬಡಾಯಿ ಮಾಡೋದು ಎಲ್ಲ ಬಿಡಬೇಕು. ಯಾವ ಟೈಮಿಗೆ ಆಯುಷ್ಯ ಬಂದಾಗುತ್ತೆ ಹೇಳಲಿಕ್ಕೆ ಆಗೋದಿಲ್ಲ. ಭಾಳ ಜಾಗೃತಿ ಇರಬೇಕು. ಈಗ ಜೈನ ಧರ್ಮದಲ್ಲಿ ಹುಟ್ಟಿದ್ದೇವೆ, ಮುಂದೆ ಎಲ್ಲಿ ಹೋಗ್ತೇವೆ ಗೊತ್ತಿಲ್ಲ. ಏನು ನಿಯಮ ತಗೊಂಡು ಕಟ್ಟ ನಿಯಮದಲ್ಲಿದ್ದಾರೆ 60 ವರ್ಷ ನಂತರ ನಾವು ನಿಜವಾಗಿಯೂ ನಾವು ದೇವಗತಿ ಆಗುವಂಥ ಸಂದರ್ಭ ಇದೆ. ಗೊತ್ತಾಯಿಲ್ಲ? ಅದಕ್ಕೆ ಸಮಯ ಎಲ್ಲ ಆಯ್ತು, ಎಲ್ಲರೂ ಹೋಗ್ತಾ ಇದ್ದಾರೆ. ಅದರಿಂದ ತಾವೆಲ್ಲ ಇಲ್ಲಿ ಬಂದೆಲ್ಲ ಈ ಕ್ಷೇತ್ರಕ್ಕೆ ಬಂದು ಧರ್ಮಾಧಿಕಾರಿಗಳಾದ ವೀರೇಂದ್ರ ಹೆಗ್ಡೆ ಅವರಿಗೆ, ಅವ್ರ ಕುಟುಂಬವರೆಗೂ ಎಲ್ಲ ನಾವು ನೀವೆಲ್ಲ ಬಹಳ ಎಲ್ಲ ಅವರಿಗೆ ಧೈರ್ಯ ಕೊಟ್ಟಿದ್ದೇವೆ, ಸಹಕಾರ ಮಾಡಿದ್ದೇವೆ. ಇನ್ನು ಮುಂದೆಯೂ ಕೂಡ ನಾವು ಮಧ್ಯೆ ಮಧ್ಯೆ ಬಂದವರಿಗೆ ಬಂದೆಲ್ಲ ಸಹಕಾರ ಕೊಡಬೇಕಾಗುತ್ತೆ. ಹೇಗೆಲ್ಲ ನಡೀತಿದೆ ಕೇಳಬೇಕಾಗುತ್ತೆ. ಯಾಕಂದರೆ ನಮಗೆ ದೊಡ್ಡ ಒಂದು ಕ್ಷೇತ್ರ ಅದು. ನಮಗೆ ಮಾತ್ರ ಅಲ್ಲ, ಎಲ್ಲ ಧರ್ಮದವರಿಗೆ ದೊಡ್ಡ ಕ್ಷೇತ್ರ ಅದು. ಕೆಲವರೆಲ್ಲ ಮನೆಯಲ್ಲೇ ಅದು ಸಂಕಲ್ಪ ಮಾಡಿಕೊಂಡು ಅದನ್ನಿಲ್ಲಿ ಆ ಒಂದಿಯರವರ ಪರಕೆ ಉಂಟು, ಅದನ್ನು ಸಹ ಸಂಧಿಸಲಿಕ್ಕೆ ಬರ್ತಾರೆ. ಎಷ್ಟೋ ಮಂದಿ ಮಳೆಗಾಲ ಚಳಿಗಾಲ ಬೇಸಿಗೆಯಲ್ಲ ಅಂತ ಬಿಟ್ಟು ಅದಕ್ಕೆ ಏನು ಸ್ಥಳ ಇಲ್ಲದಿದ್ದರೆ ದೇವಸ್ಥಾನ ಮುಂದುಗಡೆನೇ ಮಾಡಾಕ್ತಾರೆ ಮಾರ್ಗದಲ್ಲಿ. ಅಂಥ ಭಕ್ತಾದಿಗಳಿಗೆ ಇದು ಸರ್ವಶ್ರೇಷ್ಠವಾಗಿರತಕ್ಕಂಥ 800 ವರ್ಷಗಳಿಂದ ಇದ್ದಂಥ ಇದು ಕ್ಷೇತ್ರ. ಇದು 800 ವರ್ಷಗಳಿಂದ ನಡ್ಕೊಂಡು ಬಂದಂಥ ಈ ಕ್ಷೇತ್ರ. ಅದರಿಂದ ಅಲ್ಲಿ ಶಕ್ತಿ ಬಹಳ ಭದ್ರವಾಗಿ ನಿಂತಿದೆ. ಈಗ ಯಾರಿಗೂ ಬಿಡುವುದಿಲ್ಲ ಹಾಳು ಮಾಡಲಿಕ್ಕೆ. ಧರ್ಮ ಅಂತ ಹೇಳಿದ್ರೆ ಹಾಗಿರಬೇಕು. ಗೊತ್ತಾಯ್ತಲ್ವ? ಅದಕ್ಕೆ ಹೆಚ್ಚು ಹೇಳದೆ ನಿಮಗೆಲ್ಲ ಚಂದ್ರನಾಥ ಸ್ವಾಮಿಯ ಅನುಗ್ರಹ, ಮಂಜುನಾಥ ಸ್ವಾಮಿಯ ಅನುಗ್ರಹ ಇದೇ ಪ್ರಕಾರವಾಗಿ ಸದಾ ಇರಬೇಕು. ಅದೇ ಮೋಕ್ಷ ಮಾರ್ಗದಲ್ಲಿ ನಾವೆಲ್ಲ ಹೋಗುವಂಥ ಒಂದು ಕಲ್ಪನೆಯನ್ನು ಮಾಡಿಕೊಳ್ಬೇಕು ಅಂತ ನಮ್ಮ ಆಶೀರ್ವಾದಕ್ಕೆ ವಿರಾಮ ಕೇಳ್ತೀವಿ. ಬೋಲಿ ಅಹಿಂಸಾಮಯ ಜೈನ ಧರ್ಮ ಕಿ ಜಯ. ಓಂ ಶಾಂತಿ ಶಾಂತಿ ಶಾಂತಿ. ಬೋಲಿ ಸ್ವಸ್ತಿ ಶ್ರೀ ಲಲಿತ ಕೀರ್ತಿ ಭಟ್ಟಾರಕ ಪಟ್ಟಾಚಾರ್ಯವರ ಮಾ ಸ್ವಾಮೀಜಿ ಕಿ. ಆತ್ಮೀಯ ಸದ್ಧರ್ಮ ಸಂಯುಕ್ತ ಬಂಧುಗಳೇ, ಇವತ್ತಿನ ಈ ಒಂದು ಅತ್ಯಂತ ಅರ್ಥಪೂರ್ಣವಾದಂತಹ ಕಾರ್ಯಕ್ರಮಕ್ಕೆ ಕರ್ನಾಟಕ, ಕೇರಳ, ತಮಿಳುನಾಡು, ಆಂಧ್ರ ಪ್ರದೇಶ ಹಾಗೂ ರಾಜ್ಯದ ವಿವಿಧ ಜಿಲ್ಲೆ ತಾಲೂಕುಗಳಿಂದ ಅನೇಕ ಜೈನ ಸಮಾಜದ ಸಂಘ ಸಂಸ್ಥೆಗಳು ಹಾಗೂ ಅನೇಕ ಮಹಿಳಾ ಸಮಾಜದ ಸದಸ್ಯರು ಇಲ್ಲಿಗೆ ಆಗಮಿಸಿದ್ದಾರೆ. ಅದರಲ್ಲಿ ಬಹಳ ಮುಖ್ಯವಾಗಿ ಮಾಳಾ ಹರ್ಷೇಂದ್ರ ಕುಮಾರ್ ಅವರು ಹಾಗೂ ಶೀತಲ್ ಬಿ ಆರ್ ಅವರು ತುಂಬ ಶ್ರಮ ವಹಿಸಿದ್ದಾರೆ. ಬೆಂಗಳೂರಿನ ಸಮಾಜ ಹಾಗೂ ಎಲ್ಲ ತಾಲೂಕು ಜಿಲ್ಲೆಗಳ ಸಮಾಜದವರಿಗೂ ಕೂಡ ಕ್ಷೇತ್ರದ ಪರವಾಗಿ, ಸ್ವಾಮೀಜಿಗಳ ಪರವಾಗಿ ತುಂಬ ಹೃದಯದ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಇದೀಗ ಅರಿಹಂತಗಿರಿಯ ಸ್ವಾಮೀಜಿಯವರು